ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ. ಇಂತಹ ಮಾತು ಧರ್ಮ ರಕ್ಷಣೆಯ ಬಗ್ಗೆ ಭಗವದ್ಗೀತೆಯಲ್ಲಿ ಇದೆ. ಅದೇ ರೀತಿಯಾಗಿ ಕಳೆದ ಕೆಲವಾರು ದಿನಗಳಿಂದ ಧರ್ಮಸ್ಥಳದ ಸಂರಕ್ಷಣೆಗಾಗಿ ಬೇರೆ ಬೇರೆ ಸಂಘಟನೆಗಳು, ಬೇರೆ ಬೇರೆ ಸಂಘ ಸಂಸ್ಥೆಗಳಿಂದ ಧರ್ಮ ಸಂರಕ್ಷಣಾ ಸಭೆ, ಧರ್ಮ ಸಂರಕ್ಷಣಾ ಸಮಾವೇಶ ಆಗ್ತಾ ಇದೆ. ಇವತ್ತು ವಿಶೇಷವಾಗಿ ಧರ್ಮಸ್ಥಳದಲ್ಲಿ ನಮ್ಮ ಉಡುಪಿ ಜಿಲ್ಲೆ, ದಕ್ಷಿಣ ಕನ್ನಡ ಜಿಲ್ಲೆ ಜೊತೆಗೆ ಕಾಸರಗೋಡು ಜಿಲ್ಲೆಯ ದೇವಸ್ಥಾನ ಇದರ ಆಡಳಿತಾಧಿಕಾರಿಗಳ ಜೊತೆಗೆ ಆಡಳಿತ ಮಂಡಳಿಯ ಧರ್ಮ ಸಂರಕ್ಷಣಾ ಸಭೆ ನಡೀತಾ ಇದೆ. ಈಗ ನೋಡ್ತಿರ್ಬೋದು, ನಾವೀಗ ದೇವಸ್ಥಾನದ ಮುಂಭಾಗ ಇದ್ದೀವಿ. ಇಲ್ಲಿಗ ನಡೆದಿರುವಂಥದ್ದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆ, ಕಾಸರಗೋಡು ಜಿಲ್ಲೆ ಬಂದಿರುವಂತಹ ಧರ್ಮಾಧಿಕಾರಿಗಳು ಅಂತ ಹೇಳಿದರೆ ಆ ಒಂದು ಆಡಳಿತ ಮಂಡಳಿಯ ಅಧಿಕಾರಿಗಳ ಜೊತೆಗೆ ವ್ಯವಸ್ಥಾಪನಾ ಸಮಿತಿಯ ಅಧಿಕಾರಿಗಳು. ಈಗ ಇಲ್ಲಿ ಎಲ್ಲರ ಉದ್ದೇಶ ಇಷ್ಟೇ, ನಮ್ಮ ಧರ್ಮಸ್ಥಳದಲ್ಲಿ ಏನೆಲ್ಲ ಆಗ್ತಾ ಇದೆ, ಕೆಲವೊಂದು ಬೆಳವಣಿಗೆ ಆಗ್ತಾ ಇದೆ, ಅದು ನಮ್ಮ ಧರ್ಮಸ್ಥಳದ ಆ ಒಂದು ಪಾವಿತ್ರತೆಯನ್ನು ಯಾವುದೇ ರೀತಿಯಲ್ಲಿ ಕೂಡ ಅದನ್ನು ಕಡೆಗಣಿಸಬಾರ್ದು, ಅದಕ್ಕೆ ಯಾರು ಕೂಡ ಕೆಟ್ಟ ಮಾತನ್ನು ಆಡಬಾರ್ದು ಅನ್ನೋ ಆಗ್ರಹ ಪ್ರತಿಯೊಬ್ಬರದ್ದು ಕೂಡ. ಇದೀಗ ಈ ಧರ್ಮದ ಮುಂಭಾಗ ಹಲವಾರು ದೇವಸ್ಥಾನಗಳ ವ್ಯವಸ್ಥಾಪಕ ಸಮಿತಿಯವರು ಇದ್ದಾರೆ, ಆಡಳಿತ ಮುಕ್ತೇಶ್ವರ ಎಲ್ಲರೂ ಕೂಡ ಇದ್ದಾರೆ. ಇದೀಗ ಇಲ್ಲಿ ಒಬ್ಬರು ತಂಡ ಇದೆ, ಅವ್ರಿಗೆ ಕೇಳೋಣ. ಸರ್, ನೀವು ಎಲ್ಲಿಂದ ಬಂದಿದ್ದೀರಾ? ನಾವು ಬಜಾಲ್, ಮಂಗಳೂರು ಬಜಾಲ್ನಿಂದ ಬಂದವರು. ಸತ್ಯನಾರಾಯಣ ಭಜನಾ ಮಂದಿರ ಮತ್ತು ಪಂಚಲಿಂಗೇಶ್ವರ ದೇವಸ್ಥಾನದ ಸಮಿತಿಯವರು. ನಮ್ಮ ಕಾವಂದರಿಗೆ ಆಗುವ ಯಾವುದೇ ತೊಂದರೆ ಇರಲಿ, ಅದು ನಮ್ಮ ಹಿಂದೂ ಧರ್ಮಕ್ಕೆ ಆದ ತೊಂದರೆ ಅಂತ ನಾವು ಭಾವಿಸ್ತೇವೆ. ಅಲ್ಲಿ ಆಡಳಿತದಲ್ಲಿ ಅವರು ಇಡೀ ನಮ್ಮ ರಾಜ್ಯ ಇರ್ಬೋದು, ಇಡೀ ದೇಶಕ್ಕೆ ಅವರು ನಮ್ಮ ಧರ್ಮಸ್ಥಳ ಎಂಬುದೊಂದು ಧರ್ಮಕ್ಷೇತ್ರ. ಇಲ್ಲಿಗೆ ಸ್ವಲ್ಪ ನೋವಾದರೂ ಇಡೀ ನಮ್ಮ ಧರ್ಮಕ್ಕೆ ನೋವಾಗ್ತದೆ. ಅದಕ್ಕೆ ನಾವು ಧರ್ಮವನ್ನು ರಕ್ಷಿಸಬೇಕಾದ್ರೆ ನಾವು ಯಾವಾಗಲೂ ಒಟ್ಟಾಗಲೇಬೇಕು. ಅದಕ್ಕಾಗಿ ನಮ್ಮ ಸಮಯವನ್ನು ಇದಕ್ಕೆ ಸ್ವಲ್ಪ ಸಮಯವನ್ನು ಕೊಡ್ತಾ ಇದ್ದೇವೆ. ಪ್ರತಿ ಹಿಂದೂಗಳಿಗಾಗುವ ನೋವನ್ನು ಅವರ ಮನಸ್ಸಲ್ಲಿ ಕೂತು ಅವರಲ್ಲೇ ಬಿಡುವುದಲ್ಲ, ಈಗ ಬಂದು ಇದರ ಪರವಾಗಿ ಮಾತಾಡಿ ಅವರು ಅದನ್ನು ತೋರಿಸಬೇಕು 10 ಜನರಿಗೆ ಅಂತ ನನ್ನ ಅನುಭವನೆ. ನೀವೊಂದು ಎಷ್ಟು ಜನ ಬಂದಿದ್ದೀರಾ ನಿಮ್ಮ ಮಂಗಳೂರಿನ? ಬರಲಿಕ್ಕೆ ಈಗ ತುಂಬ ಜನ ಬಂದಿದ್ದಾರೆ. ನಾವೀಗ ಬರುವಾಗ ಒಂದು 700-800 ಜನ ಒಂದು ಕಾರ್ ಮಾಡಿಕೊಂಡು ಬಂದೇವೆ. ಅದು ಹಿಂದಿನಿಂದ ಕೂಡ ತುಂಬ ಜನ ಬಂದಿದ್ದಾರೆ. ಈಗ ಇಲ್ಲಿ ತುಂಬ ಜನ ಇದ್ದಾರೆ. ಕೆಲವರಿಗೆ ಸಮಯ ಅಭಾವ ಸ್ವಲ್ಪ ತಡವಾಗಿ ಬಂದಿದ್ದಾರೆ, ನಾವು ಸ್ವಲ್ಪ ಬೇಗ ಬಂದಿದ್ದೇವೆ. ಸರ್, ಈಗ ನೀವು ಹೇಳೋದಾದರೆ ಈಗ ಆಗ್ತಿರುವಂಥ ಬೆಳವಣಿಗೆ ಬಗ್ಗೆ ನಿಮ್ಮ ಒಂದು ಮಾತೇನು ಅಂತ? ಯಾಕೆಂದರೆ ಈಗ ಕಾವಂದರ ಬಗ್ಗೆ ಆಗುವ ಈಗ ಅಪಪ್ರಚಾರ ಅದು ತಪ್ಪು, ನಿಜವಾಗಿ ಹಾಗೆ ಆಗಲಬಾರ್ದು. ಯಾಕೆಂದರೆ ಕಾವಂದರು ಏನಂತೇಳಿ ನಾವು ಚಿಕ್ಕದಿಂದ ಇರುವಾಗಲೇ ಗೊತ್ತು ನಮಗೆ. ಮತ್ತು ಕ್ಷೇತ್ರದ ಬಗ್ಗೆ ಕೂಡ ನಮಗೆ ತುಂಬ ಅಭಿಮಾನ ಇದೆ, ಭಕ್ತಿ ಇದೆ. ಯಾಕೆಂದರೆ ಕಾವಂದರಿಗೆ ಅಂತ ದೇವಸ್ಥಾನಕ್ಕೆ ಮತ್ತು ಕಾವಂದರಿಗೆ ಅಂತ ಪ್ರಶ್ನೆ ಬರಲಿಕ್ಕೇ ಬಾರ್ದು, ಅದು ನಮ್ಮ ಅಭಿಪ್ರಾಯ. ಅದು ಇವತ್ತು ನೀವು ಆ ಒಂದು ಉದ್ದೇಶ ಇಟ್ಕೊಂಡು, ಆ ಆಗ್ರಹವನ್ನು ಇಟ್ಕೊಂಡು ಧರ್ಮ ಸಂರಕ್ಷಣಾ ಸಭೆಗೆ ನೀವು ಭಾಗಿಯಾಗ್ತಾ ಇದ್ದೀರಾ. ಸೊ ಖುಷಿ ಇದೆ, ಹೆಮ್ಮೆ ಇದೆ? ಖಂಡಿತ ಹೆಮ್ಮೆ ಇದೆ, ಖಂಡಿತ. ಸರ್, ನಿಮ್ಮ ಮಾತು ಇವತ್ತಿನ ಒಂದು ಸಭೆಯ ಬಗ್ಗೆ, ಸಮಾವೇಶ ಬಗ್ಗೆ? ನಾವು ಮಂಗಳೂರು ಕಾವುಬೈಲ್ ಪಂಚಲಿಂಗೇಶ್ವರ ದೇವಸ್ಥಾನ ಬಂದದ್ದು. ನಾವು ಯಾವುದೇ ರಾಜ್ಯಕ್ಕೆ ರಹಿತವಾಗಿ ಬಂದದ್ದು. ಏಕೆಂದರೆ ನಮಗೆ ದೇವಸ್ಥಾನ ಮುಖ್ಯ. ಇನ್ನು ಮುಂದೆ ಇಂಥ ಯಾವುದೇ ಅಪಪ್ರಚಾರ ಬರದೆ ದೇವಸ್ಥಾನ ರಕ್ಷಿಸುವುದು ನಮ್ಮ ಕರ್ತವ್ಯ. ಮೇಡಮ್, ನೀವು ಹೇಳೋದಾದರೆ ಇವತ್ತಿನ ಸಭೆಯಲ್ಲಿ ನೀವು ಕೂಡ ಒಬ್ಬರು ಭಾಗಿಯಾಗ್ತಾ ಇದ್ದೀರಾ. ಸೊ ನಿಮ್ಮ ಆಗ್ರಹ ಏನು? ಎಲ್ಲ ಆಗ್ತಿರುವಂಥ ಬೆಳವಣಿಗೆ ಆಗಿರ್ಬೋದು, ಎಲ್ಲವನ್ನ ಇದರ ಬಗ್ಗೆ ನೋಡುವಾಗ ನೀವು ಏನು ಹೇಳಬೇಕು ಅಂತ ಅನಿಸ್ತಾ ಇದ್ದೀರಿ? ನಾವು ಧರ್ಮಕ್ಕೆ ಯಾವುದೇ ತೊಂದರೆ ಆಗಬಾರ್ದು, ಅಥವಾ ದೇವಸ್ಥಾನಗಳಿಗೆ ಯಾವುದೇ ತೊಂದರೆ ಆಗಬಾರ್ದು, ನಮ್ಮ ಹಿಂದೂ ಧರ್ಮಕ್ಕೆ ಯಾವುದೇ ತೊಂದರೆ ಆಗಬಾರ್ದು ಎನ್ನುವ ಕಾರಣಕ್ಕೆ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಮತ್ತು ನಮ್ಮ ದೇವಸ್ಥಾನಗಳಿಗೆ ಉಳಿಬೇಕು, ಯಾವುದೇ ಕೆಟ್ಟ ಹೆಸರು ಬರಬಾರ್ದು, ಅದಕ್ಕೋಸ್ಕರ ನಾವೆಲ್ಲ ಇಲ್ಲಿ ಸೇರಿದ್ದೇವೆ ಅಂತ ಹೇಳ್ಬೋದು. ಥ್ಯಾಂಕ್ ಯು. ಸೊ ಪ್ರತಿಯೊಬ್ಬರ ಮಾತು ಇಷ್ಟೇ, ಇದು ಪವಿತ್ರ ಕ್ಷೇತ್ರ, ಧರ್ಮ ಉಳಿಬೇಕು, ಹಿಂದೂ ಧರ್ಮ ಉಳಿಬೇಕು, ಅದಕ್ಕೆ ಕಳಂಕ ಆಗಬಾರ್ದು, ಯಾರು ಕೂಡ ಅದಕ್ಕೆ ಮಸಿ ಎರೆಯುವಂಥ ಕೆಲಸ ಆಗಬಾರ್ದು ಅನ್ನೋದು ಆಗ್ರಹ ಪ್ರತಿಯೊಬ್ಬರು ಹೇಳ್ತಾ ಇದ್ದಾರೆ. ಮೇಡಮ್, ನೀವೆಲ್ಲಿಂದ ಬಂದಿದ್ದೀರಾ? ನಾನು ಮಂಗಳೂರಿಂದ ಕದ್ರಿ ದೇವಸ್ಥಾನದ ಮಾಜಿ ಟ್ರಸ್ಟಿ ನಾನು. ಮತ್ತು ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯ ವ್ಯವಸ್ಥಾಪನಾ ಸಮಿತಿಯಲ್ಲಿ ಇದ್ದೇನೆ. ಸೊ ಇವತ್ತು ಧರ್ಮ ಸಂರಕ್ಷಣಾ ಸಮಾವೇಶ ಆಗ್ತಾ ಇದೆ. ಕಳೆದ ಕೆಲವಾರು ದಿನಗಳಿಂದ ಬೇರೆ ಬೇರೆ ಸಂಘಗಳು, ಪಕ್ಷಗಳು ಬಂದು ಇಲ್ಲಿ ಸಮಾವೇಶ ಮಾಡಿರುವಂಥದ್ದು. ಇವತ್ತು ವಿಶೇಷವಾಗಿ ಎಲ್ಲ ದೇವಸ್ಥಾನದ ಆಡಳಿತ ಮುಕ್ತೇಶ್ವರರು ಜೊತೆಗೆ ವ್ಯವಸ್ಥಾಪನಾ ಸಮಿತಿಯವರು ಸೇರಿಕೊಂಡು ಮಾಡುವಂಥದ್ದು. ಸೊ ನಿಮ್ಮ ಆಗ್ರಹ ಏನು ಮುಖ್ಯವಾಗಿ? ನಮ್ಮ ಹಿಂದೂ ಸನಾತನ ಧರ್ಮ ಉಳಿಬೇಕು. ಅನ್ಯಮತೀಯರು ನಮ್ಮ ಧರ್ಮದ ಒಗ್ಗಟ್ಟನ್ನು ಒಡೀಲಿಕ್ಕೆ ತುಂಬ ಷಡ್ಯಂತ್ರಗಳು ನಡೀತಾ ಉಂಟು. ಆದರೆ ಆ ಬುರುಡೆ ಆಗಲಿ, ಅನನ್ಯ ಭಟ್ಟಳ ವಿಷಯವಾಗಲಿ, ಏನೇ ಆಗಲಿ, ನಮ್ಮ ಹಿಂದೂ ಧರ್ಮದಲ್ಲಿ ಒಗ್ಗಟ್ಟು ಜಾಸ್ತಿ ಉಂಟಂಥೇಳಿ ನಮ್ಮ ಅನ್ಯಮತೀಯರು ಅದರ ಬಗ್ಗೆ ಒಡಿಲಿಕ್ಕೆ ನೋಡ್ತಾ ಇದ್ದಾರೆ. ನಾವು ಯಾವಾಗಲೂ ಎಚ್ಚೆತ್ಕೊಳ್ಬೇಕಿತ್ತು, ಸ್ವಲ್ಪ ತಡವಾಗಿ ಆದರೂ ಈಗ ಎಚ್ಚೆತ್ಕೊಂಡಿದ್ದಾರೆ ಜನರು.
ಇನ್ನೂ ಇಂತಹ ಒಂದು ಪ್ರಾಬ್ಲಮ್ಮು ಯಾವುದೇ ದೇವಸ್ಥಾನಕ್ಕಾಗಲಿ ಯಾವುದೇ ನಮ್ಮ ಹಿಂದೂ ಸನಾತನ ಧರ್ಮಕ್ಕಾಗಲಿ ಬರದ ಹಾಗೆ ನಮ್ಮ ಜನರಲ್ಲಿ ನಮ್ಮಲ್ಲೇ ಒಗ್ಗಟ್ಟಬೇಕು. ನಮ್ಮಲ್ಲಿ ಒಗ್ಗಟ್ಟಿಲ್ಲದಿದ್ದರೆ ಅನ್ಯಮತೀಯರು ಆಕ್ರಮಣ ಮಾಡ್ತಾರೆ. ಹಾಗೆ ಆಗಬಾರ್ದು. ನಮ್ಮಲ್ಲೇ ಒಗ್ಗಟ್ಟಿಂದ ಇರಬೇಕಂತೇಳಿ ನಾನು ಆಶಿಸ್ತೇನೆ. ಇಲ್ಲೊಬ್ಬರು ಸರ್ ಅದೇನೋ ಸ್ವಾಮೀಜಿಯರ ಫೋಟೋ ಹಿಡ್ಕೊಂಡು ಇಲ್ಲಿ ನಿಂತಿದ್ದಾರೆ. ಸರ್ ಹೇಳಿ ಸರ್, ನೀವು ಎಲ್ಲಿಂದ ಬಂದಿದ್ದೀರಿ? ನಾವು ಶಿರ್ಸಿಯಿಂದ ಬಂದಿರೋದು. ಇದು ಧರ್ಮ ರಕ್ಷಣೆಗೆ ನಾನು ಬಂದಿದ್ದೇನೆ. ಇವತ್ತು ನಮ್ಮ ಧರ್ಮದ ಮೇಲೆ ಯಾವುದೇ ಅನ್ಯ ಕೋಮಿನವರು ಬರಬಾರ್ದು. ದಕ್ಷಿಣ ಕನ್ನಡ ಜಿಲ್ಲೆಯ ಸಮಸ್ತ ದೇವಸ್ಥಾನಗಳ ಹಣದ ಮೇಲೆ ಮುಖ್ಯಮಂತ್ರಿಗಳಿಗೆ ಕಂಡು ಬಿದ್ದು ಇದು ಈ ರೀತಿಯಾದಂಥ ಇದಾಗಿ ಬುರುಡೆ ಬರ್ತದೆ, ನಾಳೆ ಹೆಣನೂ ಬರ್ಬೋದು. ಇದು ಬರಬಾರ್ದು. ಇದು ಧರ್ಮ ರಕ್ಷಣೆಗೆ ಬಂದಿದ್ದೇನೆ ನಾನು. ಇದು ನಮ್ಮದು 3 ಮಠ ಇದೆ. 3 ಮಠದಲ್ಲೂ ಕಾಣಿಕೆ ಡಬ್ಬಿ ಇಲ್ಲ, ನಾಮಫಲಕ ಇಲ್ಲ, ಜಾತಿಗಳ ಭೇದ ಇಲ್ಲ, ಊಟ ತಿಂಡಿ ಎಲ್ಲದೂ ನಡೀತದೆ. ಬೆಂಗಳೂರಲ್ಲಿ ಕುಂಬಾರಹಳ್ಳಿಯಲ್ಲಿದೆ, ಮತ್ತು ಕಲ್ಗಟ್ಟಿಯಲ್ಲಿದೆ, ಶಿರ್ಸಿ ಶಿಂಗನಹಳ್ಳಿಯೊಳಗಿದೆ. ದತ್ತ ಯೋಗೀಶ್ವರ ಅಂತೇಳಿ ಗುರುಗಳನ್ನು ರಚಿಸ್ಕೊಂಡು ಬಂದಿದ್ದೇನೆ ನಾನೇ. ಇದನ್ನು ಹೇಳಲಿಕ್ಕೆ ಅಂತೇಳಿ ಇವತ್ತು ಧರ್ಮಾಧಿಕಾರಿ ಭೇಟಿಯಾಗಿದ್ದೆ. ಅವರು ನಿಮ್ಮ ಮಾಧ್ಯಮಗಳವ್ರ ಜೊತೆ ಭೇಟಿಯಾಗಲಿಕ್ಕೆ ಹೇಳಿದರು. ಹಾಗಾಗಿ ಇದನ್ನು ನಾನು ನಿಮ್ಮ ಎದುರಿಗೆ ಸಾದರಪಡಿಸ್ತಾ ಇದ್ದೇನೆ. ಆಮೇಲೆ ಅಲ್ಲೂ ಒಂದು ಮನವಿ ಕೊಡ್ತಾ ಇದ್ದೇನೆ. ಕೊಟ್ಟು ನಾನು ಇದನ್ನು ಜಗತ್ತಿಗೆ ನಾನು ಬಂದಿದ್ದೇನೆ ಹೇಳೋದನ್ನು ಹೇಳ್ತೇನೆ. ಕೃಷ್ಣಂ ಒಂದೇ ಜಗದ್ಗುರು ಅಂತ ಹೇಳಿ ನಾನು ಹೇಳಿಕ್ಕೆ ಬಂದಿದ್ದೇನೆ. ಓಕೆ, ಇಲ್ಲಿ ಹಲವಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದಿದ್ದಾರೆ. ಎಲ್ಲರೂ ಕೂಡ ಹೇಳ್ತಿರುವಂಥದ್ದು ಈ ಒಂದು ಬುರುಡೆ ವಿಷಯ ಆಗಿರ್ಬೋದು, ಈ ಒಂದು ವಿಷಯದಲ್ಲಿ ಅನೇಕ ರೀತಿಯಲ್ಲಿ ಈ ಒಂದು ದೇವಸ್ಥಾನಕ್ಕೆ ಕಳಂಕ ಆಗಿದೆ, ಅಪಪ್ರಚಾರ ಆಗ್ತಾ ಇದೆ. ಅದನ್ನು ಒಂದು ನಿರ್ಮೂಲನೆ ಮಾಡೋಕ್ಕೋಸ್ಕರ ಇಲ್ಲಿ ಯಾವುದೇ ಅಪಪ್ರಚಾರ ಆಗಬಾರ್ದು, ಈ ಒಂದು ದೇವಸ್ಥಾನಕ್ಕೆ, ಪ್ರಸಿದ್ಧ ದೇವಸ್ಥಾನಕ್ಕೆ ಯಾವುದೇ ರೀತಿ ಕಳಂಕ ಬರ್ಬೋದು ಅಂತ ಆಗ್ರಹವನ್ನು ಪ್ರತಿಯೊಬ್ಬರು ಹೇಳ್ತಾ ಇದ್ದಾರೆ. ಸೊ ಸರ್, ನೀವು ಇಲ್ಲಿಂದ ಬಂದಿದ್ದೀರಾ? ನಾನು ಕಾರ್ಕಳಿಂದ ಅಶೋಕ್ ಪೂಜಾರಿ ಅಂತ ಬಂದಿದ್ದು. ನಮಗೆ ಸುಮಾರು ಧರ್ಮಸ್ಥಳ ಗ್ರಾಮಾಧಿಯೋಜನೆಯಿಂದ ತುಂಬ ಹೆಲ್ಪ್ ಆಗಿದೆ. ಒಂದು ಬ್ಯಾಂಕ್ನಲ್ಲಿ ಸಾಲ ಬೇಕಾದರೆ ಕೊಡಲಿಲ್ಲ ಮೊದಲು, 20 ವರ್ಷ ಮೊದಲು. ಈಗ ಆದಮೇಲೆ ರೇಂದ್ರ ಹೆಗ್ಗಡೆಯವ್ರದ್ದು ನಾವು ಇದು ಗ್ರೂಪ್ನಲ್ಲಿ ಇದ್ದೇವೆ. ಹಾಗಾಗಿ ಅವರದ್ದು ಆತ್ಮವಿಶ್ವಾಸ ಉಂಟು. ನಾನು ಮುಂಚೆ 13 ವರ್ಷದಿಂದ ಮದ್ಯಪಾನ ಮಾಡ್ತಿದ್ದೇನೆ. ಅವರ ಧರ್ಮಸ್ಥಳ 555ರಲ್ಲಿ ಶಿಬಿರಲ್ಲಿ ಸೇರಿ ಮದ್ಯಪಾನ ಬಿಟ್ಟು ನನಗೆ ಒಳ್ಳೆ ಸ್ಥಾನ ಕೊಟ್ಟಿದ್ದು ವೀರೇಂದ್ರ ಹೆಗ್ಗಡೆ ಅವರು. ಹಾಗೆ ಅವರ ಅಭಿಮಾನ ಆಗಿ ನಾನು ಬಂದಿದ್ದು. ಮತ್ತು ಮೊದಲು ನಮಗೆ ಬ್ಯಾಂಕ್ನ ಸಾಲ ಬೇಕಾದ ಸಾಲ ಬ್ಯಾಂಕ್ನ ಕೊಡ್ತಿರಲಿಲ್ಲ. ವೀರೇಂದ್ರ ಹೆಗ್ಗಡೆ ಧರ್ಮಸ್ಥಳ ಗ್ರಾಮಾಧಿಯೋಜನೆ ಬಂದ ಮೇಲೆ ನಮಗೆ ಬ್ಯಾಂಕ್ನಲ್ಲಿ ಹಣ ಈಗ ಮನೆಗೆ ಕೊಡ್ತಾರೆ. ಅವರೇ ತುಂಬ ಹೆಲ್ಪ್ ಮಾಡಿದ್ದಾರೆ ನಮ್ಮ ವೀರೇಂದ್ರ ಹೆಗ್ಗಡೆರು. ಆಸ್ಪತ್ರೆಗಾಗಿ, ನಮ್ಮ ಮನೆಗಾಗಿ ತೆಂಗಿನ ಸಸಿ, ಅಡಿಕೆ ಸಸಿ ಎಲ್ಲ ಕೊಟ್ಟಿದ್ದಾರೆ, ಸಾಲ ಎಲ್ಲ ಕೊಟ್ಟಿದ್ದಾರೆ. ಮತ್ತು ಈಗ ನಾನು ಒಳ್ಳೆಯದಾಗಿದ್ದು ವೀರೇಂದ್ರ ಹೆಗ್ಗಡೆಯಲ್ಲಿ ನಾನು ಒಳ್ಳೆಯದಾಗಿದೆ. ಹಾಗೆ ನಾನು ಅವರ ವಿಶ್ವಾಸದಿಂದ ಇಲ್ಲಿವರೆಗೆ ಬಂದಿದ್ದೇನೆ, ಕಾರ್ಕಳದಿಂದ, ಕೆರವಸೆಯಿಂದ. ಸರ್, ನೀವು ಸರ್ ನಾವು ಊರಿನ ದೇವಸ್ಥಾನದ ಬಗ್ಗೆ ಹಿಂದೂ ಬಾಂಧವರೆಲ್ಲರೂ ಸೇರಿ ಹಿಂದೂ ಸಂಘಟನೆ ಅಥವಾ ಇವತ್ತು ದೇವಸ್ಥಾನದ ವತಿಯಿಂದ ಎಲ್ಲ ದೇವಸ್ಥಾನಗಳ ವತಿಯಿಂದ ನಾವು ಇಲ್ಲಿ ಸೇರಿದ್ದೇವೆ. ಯಾಕಂತ ಹೇಳಿದ್ರೆ ಈ ಒಂದು ಪುಣ್ಯ ಭೂಮಿಗೆ ಕೆಟ್ಟ ಹೆಸರು ಬರಲಿಕ್ಕೆ ಕಾರಣರಾದವರಿಗೂ ಅವರಿಗೆ ಶಿಕ್ಷೆ ಆಗಬೇಕು. ಅವರನ್ನು ಒದ್ದು ಒಳಗೆ ಹಾಕಿ ಅವರಿಗೆ ಬೇಕಾದಂಥ ಶಿಕ್ಷೆಯನ್ನು ಕೊಡಬೇಕಂತ ನಾವು ಆ ಮಂಜುನಾಥ ಸ್ವಾಮಿ ಹಾಗೂ ಅಣ್ಣಪ್ಪ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಮಾತಾಡ್ತೀರಾ ಸರ್? ಬನ್ನಿ ಸರ್. ಧರ್ಮಸ್ಥಳದ ಬಗ್ಗೆ ಇಲ್ಲಿ ಎಲ್ಲ ಅಪಪ್ರಚಾರ ಮಾಡಿದ್ದಾರೆ. ಯಾಕಂದರೆ ಬುರುಡೆ ಗ್ಯಾಂಗ್ ಅದು ಒಂದು ಪಾರ್ಟ್. ಹಾಗೆ ಈ ಧರ್ಮಸ್ಥಳದಿಂದ ಹಲವು ಜನರಿಗೆ ಉಪಕಾರ ಆಗಿದೆ. ಯಾಕೆ ಗೊತ್ತಿಲ್ಲ, ಎಲ್ಲ ರೀತಿಯಲ್ಲಿ ಧರ್ಮಸ್ಥಳ ಅಂದರೆ ಧರ್ಮದ ದೇವತೆ ಜಾಗ. ಒಂದು ಇಡೀ ದಕ್ಷಿಣ ಜಿಲ್ಲೆ, ಉಡುಪಿ ಜಿಲ್ಲೆಗೆ ಒಂದು ವಾಕ ದೋಸೆ ಇದ್ದರೆ ಇಲ್ಲಿಗೆ ಬರಬೇಕು, ಧರ್ಮಸ್ಥಳವೇ ಆಗಬೇಕು. ಉತ್ತರ ಕನ್ನಡ ಎಲ್ಲ ಭಾಗದಿಂದ ಜನಗಳು ಬರ್ತದೆ. ಹಾಗೆಂದರೆ ಈ ಧರ್ಮಾಧಿಕಾರಿ ಅವರು ವಿದ್ಯಾಭ್ಯಾಸ ಕೊಟ್ಟಿದ್ದಾರೆ. ಎಲ್ಲ ಜನ ಇವರಿಂದ ಎಷ್ಟೋ ಲಕ್ಷ ಮಂದಿ ಉದ್ಯೋಗವಾಗಿ ವಿದ್ಯಾವಂತರಾಗಿ ಹೋಗಿದ್ದಾರೆ. ಹಾಗೂ ಈ ಧರ್ಮಸ್ಥಳದ ಮಣ್ಣನ್ನು ಹಾಳು ಮಾಡಬೇಕು, ಈ ಹಿಂದೂ ಧರ್ಮವನ್ನು ಹಾಳು ಮಾಡಬೇಕು. ಇಲ್ಲಿ ನಡೆಯುವಂಥ ಹಿಂದೂ ಸಂಘಟನೆಯಿಂದ ಹಿಂದೂ ಒಟ್ಟಿಗೆ ಆಗೋದು ಧರ್ಮಸ್ಥಳ. ಹೇಗಂದರೆ ಎಲ್ಲ ಕೆಲಸದಲ್ಲಿ ಏನು ಈಗ ಸ್ವಸಹಾಯ ಸಂಘ ಉಂಟು, ಆಸ್ಪತ್ರೆಗಳುಂಟು. ಇಲ್ಲಿ ಯಾರನ್ನು ಮತಾಂತರ ಆಗಲಿಕ್ಕೆ ಬಿಡುವುದಿಲ್ಲ. ಈ ಧರ್ಮಸ್ಥಳದಲ್ಲಿ ಈ ಮತಾಂತರ ಗ್ಯಾಂಗ್ ಇದನ್ನೆಲ್ಲ ಮಾಡಿಸುವುದು ಮತಾಂತರ ಗ್ಯಾಂಗ್. ಈ ಮಾಡಿದ್ದರಿಂದ ಈ ಧರ್ಮಸ್ಥಳ ಹಾಳು ಮಾಡಲಿಕ್ಕೆ ಈಗ ನಾವು ಇವತ್ತು ಎಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಧರ್ಮ ಸ್ಥಳದ ಎಲ್ಲ ಅದು ಆಡಳಿತ ಮುಕ್ತೇಶ್ವರಗಳು, ಆಡಳಿತ ಸಮಿತಿಯವರೆಲ್ಲ ಬಂದಿದ್ದಾರೆ. ಪ್ರತಿಭಟನೆ ಮಾಡಬೇಕು, ಧರ್ಮಸ್ಥಳ ಉಳಿಬೇಕು. ಹಿಂದೂ ಧರ್ಮವನ್ನು ಉಳಿಸಬೇಕು, ಹಿಂದೂ ಪದ್ಧತಿ ಅದು ಸಹ ಉಳಿಬೇಕಂತ ಹೇಳಿ ಈಗ ಈ ದಿನ ಎಲ್ಲ ನಾವು ಧರ್ಮಸ್ಥಳಕ್ಕೆ ಬಂದೇವೆ. ಇನ್ನು ಮುಂದೆ ಸಹ ಕೋಟಿ ಜನ ಭಕ್ತರು ಇಲ್ಲಿ ಧರ್ಮಸ್ಥಳ, ಇಡೀ ಜಗತ್ತಿನ ಭಕ್ತರು ಇಲ್ಲಿದ್ದಾರೆ. ಧರ್ಮಸ್ಥಳಕ್ಕೆ ಅನುಗುಣವಾಗಿ ಧರ್ಮಾಧಿಕಾರಿ ಮಾಡುವ ಕೆಲಸ ಸರ್ಕಾರ ಸಹ ಮಾಡೋದಿಲ್ಲ. ಇಲ್ಲಿಯ ಧರ್ಮಸ್ಥಳದಿಂದ ಮಾಡುವ ಕೆಲಸ ಸರ್ಕಾರದಿಂದ ಆಗೋದಿಲ್ಲ, ಅಷ್ಟು ಕೆಲಸ ಮಾಡ್ತಾರೆ. ಈಗ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ನೋಡುವ ಹಾಗೆ, ಚಿಕ್ಕಂದಿಲ್ಲ ನಾನು ನೋಡ್ತಿದ್ದೇನೆ, ಏನಾದರೂ ಒಂದು ಮಂದಿರ ದೇವಸ್ಥಾನಕ್ಕೆ
ಏನಾದರೂ ಬೇಕಾದರೆ ಧರ್ಮಸ್ಥಳಕ್ಕೆ ಬರೋದು. ಧರ್ಮಾಧಿಕಾರಿ ಅದು ಮಾತಾಡಿ ಅದಕ್ಕೊಂದು 1,50,000 ಈಗ ಅವರು ಜಾಸ್ತಿ ಕೊಡ್ತಾರೆ ಎಲ್ಲ. ಈಗ ನಾವು ರುದ್ರಭೂಮಿಯ ಈ ಇಡೀ ದಕ್ಷಿಣ ಜಿಲ್ಲೆಯ ರುದ್ರಭೂಮಿಯವರು ಸ್ಟಾರ್ಟ್ ಮಾಡಿದ ಧರ್ಮಸ್ಥಳ. ಈಗ ಎಲ್ಲ ಕಡೆ ಆಗಿದೆ. ರುದ್ರಭೂಮಿಗೆ ಇಷ್ಟು ಕೊಡ್ತೇವೆ ನೀವು ಮಾಡಬೇಕು. ಈಗ ಮದ್ಯಪಾನದಿಂದ ಕುಡಿದು ಎಲ್ಲ ಹಾಳಾಗ್ತಿದ್ದಾರೆ. ಅದನ್ನು ಇದು ಯಾವುದು ಕ್ಯಾಂಪಸ್ ಮಾಡಿ ಅಲ್ಲಿಗೆ ಅವರನ್ನು ಒಳ್ಳೆಯ ರೀತಿಯನ್ನು ಕಳಿಸಿ ಅದೆಲ್ಲ ಖರ್ಚು ವೆಚ್ಚವನ್ನು ಧರ್ಮಸ್ಥಳ ನೋಡಿ ಎಲ್ಲ ಮಾಡಿದ್ದಾರೆ. ಈಗ ಒಂದು ಅನ್ನದಾನದ ವ್ಯವಸ್ಥೆ, ಇಲ್ಲಿ ಅಷ್ಟು ಅನ್ನದಾನ ಒಳ್ಳೆಯ ರೀತಿ ಎಲ್ಲಿ ಆಗೋದಿಲ್ಲ. ಈ ದಕ್ಷಿಣ ಜಿಲ್ಲೆ ಉಡುಪಿ ಜಿಲ್ಲೆಯಲ್ಲಿ ಎಲ್ಲಿ ಆಗೋದಿಲ್ಲ. ಇಷ್ಟು ಚೆಂದ ಮಾಡುವುದರಿಂದ ಇದನ್ನು ಹಾಳು ಮಾಡಬೇಕು. ಹಿಂದೂ ಧರ್ಮ ಪದ್ಧತಿಯನ್ನು ತೆಗೆಯಬೇಕಂತ ಹೇಳಿ ಈ ಬುಡೆ ಗ್ಯಾಂಗ್ ಎಲ್ಲ ಅವರೆಲ್ಲ ಮತಾಂತರಿಗಳು, ಅದರಲ್ಲಿ ಮತಾಂತರಿಗಳು ಸೇರಿದ್ದಾರೆ. ಹಣ ಎಲ್ಲೆಲ್ಲಿಂದ ಹಣ ಬರ್ತದೆ, ಹೊರದೇಶದಿಂದ ಹಣ ಬರ್ತದೆ, ಅದನ್ನು ಸಹ ತನಿಖೆ ಮಾಡಬೇಕಂತ ಹೇಳಿ ನಮ್ಮ ಅಭಿಪ್ರಾಯ. ಓಕೆ, ಪ್ರತಿಯೊಬ್ಬರು ಕೂಡ ಅನೇಕ ದಿನಗಳಿಂದ ಈ ಒಂದು ಆಗ್ರಹ ಕೇಳಿ ಬರ್ತಾ ಇದೆ. ಈ ಧರ್ಮಸ್ಥಳದ ಬಗ್ಗೆ ಅನೇಕ ಜನ ಅಪಪ್ರಚಾರ ಮಾಡ್ತಾ ಇದ್ದಾರೆ, ಇಲ್ಲಿ ಕಳಂಕ ತರ್ತಾ ಇದ್ದಾರೆ, ಮತಾಂಧರು ಸೇರ್ಕೊಳ್ಳಿ ಇರುತ್ತೆ ಕೆಲಸವನ್ನು ಮಾಡ್ತಿರೋವಂಥದ್ದು. ಈಗ ನೋಡ್ತಿರ್ಬೋದು ನೀವು, ಧರ್ಮಸ್ಥಳ ಮುಂಭಾಗ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಸೇರಿಕೊಂಡು ಇವತ್ತಿನ ಧರ್ಮ ಸಂರಕ್ಷಣಾ ಸಭೆಯಲ್ಲಿ ಸೇರೋಕೆ ಎಲ್ಲರೂ ಕೂಡ ತಯಾರಾಗಿದ್ದಾರೆ. ಸೊ ಕಳೆದ ಕೆಲವಾರು ದಿನಗಳಿಂದ ಬೇರೆ ಬೇರೆ ಸಂಘಟನೆ ಆಗಿರ್ಬೋದು, ಪಕ್ಷಾತೀತವಾಗಿ ಎಲ್ಲರೂ ಕೂಡ ಬಂದು ಈ ಧರ್ಮಸ್ಥಳ ಜೊತೆ ನಾವಿದ್ದೀವಿ, ಧರ್ಮಸ್ಥಳದ ಕಡೆ ನಮ್ಮ ನಡೆ ಅನ್ನುವಂಥ ಒಂದು ಧ್ಯೇಯ ವಾಕ್ಯವನ್ನು ಹಿಡ್ಕೊಂಡು ಇಲ್ಲಿ ಬರ್ತಾ ಇದ್ದಾರೆ. ಸೊ ಕಳೆದ ವಾರವಷ್ಟೇ ಬಿಜೆಪಿಯವರು ಬಂದರು, ಅನ್ನದ ಕಾಂಗ್ರೆಸ್ ಪಕ್ಷದವರು ಬಂದು ಒಂದು ಪಕ್ಷ ಅಂತ ಅಂದ್ಕೊಡೋದೇನೆ ಎಲ್ಲರೂ ಕೂಡ ಧರ್ಮಸ್ಥಳದ ಭಕ್ತಾದಿಗಳಾಗಿ, ಮಂಜುನಾಥನ ಭಕ್ತಾದಿಗಳಾಗಿ ಹಿಂದೂ ಸಂಘಟನೆಗಳು ಯಾವ ರೀತಿಯಾಗಿ ಬಲಿಷ್ಠವಾಗಿದೆ, ನಾವು ಧರ್ಮದ ಪರವಾಗಿ ನಾವು ಎಷ್ಟು ಬಲಿಷ್ಠವಾಗಿದ್ದೀವಿ ಅಂತ ಒಗ್ಗಟ್ಟನ್ನು ತೋರಿಸೋಕ್ಕೋಸ್ಕರ ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ್ದಾರೆ. ನೋಡ್ತಿರ್ಬೋದು, ಈಗೆಲ್ಲ ತಯಾರಿ ಆಗ್ತಾ ಇದೆ. ಸಹಸ್ರಾರು ಒಟ್ಟು 3,000ಕ್ಕೂ ಮಿಕ್ಕಿದ ಭಕ್ತಾದಿಗಳು ಇವತ್ತು ಸೇರುವಂತಹ ಸಾಧ್ಯತೆ ಕೂಡ ಇದೆ. ಇನ್ನು ಕೆಲವೇ ಹೊತ್ತಲ್ಲಿ ಸಮಾವೇಶ ಕೂಡ ಆರಂಭವಾಗುತ್ತೆ. ಧರ್ಮಸ್ಥಳದ ಅಮೃತ ವರ್ಷಿಣಿ ಸಭಾಭವನದಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಒಂದು ಸಮಾವೇಶ ಆರಂಭ ಆಗುತ್ತೆ. ಸೊ ಪ್ರತಿಯೊಬ್ಬರ ಒಕ್ಕೂರಲ ಆಗ್ರಹ ಇಷ್ಟೇ, ಧರ್ಮಸ್ಥಳದ ಪರವಾಗಿ ನಾವಿದ್ದೀವಿ, ಇಲ್ಲಿ ಯಾವುದೇ ರೀತಿಯಾಗಿ ಅಪಪ್ರಚಾರ ಆಗಬಾರ್ದು, ಯಾವುದೇ ರೀತಿಯಾಗಿ ಕೆಟ್ಟ ಮಾತು ಇಲ್ಲಿ ಕೇಳಬಾರಬಾರ್ದು, ಧರ್ಮದ ಪರವಾಗಿ ನಾವಿದೆಯೋ ಮಾತನ್ನು ಪ್ರತಿಯೊಬ್ಬರು ಕೂಡ ಹೇಳ್ತಾ ಇದ್ದಾರೆ. ವನೇಶ್ ಜೊತೆ ಶ್ರೇಯಸ್ ಶೆಟ್ಟಿ, ಸುದ್ದಿ ನ್ಯೂಸ್, ಧರ್ಮಸ್ಥಳ. ಹರಿ ಓಂ ಹರಿ ಓಂ ಹರಿ ಓಂ ಹರಿ ಓಂ. ಇನ್ನು ಸಮೂಹ ಹರಿ ಓಂ ಹರಿ ಓಂ. ಆಗಮಿಸಿರುವಂತಹ ಎಲ್ಲ ಆಸ್ತಿಕರಿಗೆ ಇದೀಗ ಶ್ರೀ ದೇವಸ್ಥಾನದ ಮುಂಭಾಗದಲ್ಲಿ ಸಾಮೂಹಿಕ ಪ್ರಾರ್ಥನೆ ನೆರವೇರಲಿಕ್ಕಿದೆ. ಹಾಗಾಗಿ ದೇವಸ್ಥಾನದ ಮುಂಭಾಗಕ್ಕೆ ಎಲ್ಲರೂ ಆಗಮಿಸಿ ಉಪಸ್ಥಿತರಿರಬೇಕಂತ ಮನವಿ ಮಾಡಿಕೊಳ್ತಾ ಇದ್ದಾರೆ. 2:30 ಗಂಟೆಗೆ ಸರಿಯಾಗಿ ಪ್ರಾರ್ಥನೆಯನ್ನು. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ, ಇಂತಹ ಮಾತು ಧರ್ಮ ರಕ್ಷಣೆಯ ಬಗ್ಗೆ ಭಗವದ್ಗೀತೆಯಲ್ಲಿ ಇದೆ. ಅದೇ ರೀತಿಯಾಗಿ ಕಳೆದ ಕೆಲವಾರು ದಿನಗಳಿಂದ ಧರ್ಮಸ್ಥಳದ ಸಂರಕ್ಷಣೆಗಾಗಿ ಬೇರೆ ಬೇರೆ ಸಂಘಟನೆಗಳು, ಬೇರೆ ಬೇರೆ ಸಂಘ ಸಂಸ್ಥೆಗಳಿಂದ ಧರ್ಮ ಸಂರಕ್ಷಣಾ ಸಭೆ, ಧರ್ಮ ಸಂರಕ್ಷಣಾ ಸಮಾವೇಶ ಆಗ್ತಾ ಇದೆ. ಇವತ್ತು ವಿಶೇಷವಾಗಿ ಧರ್ಮಸ್ಥಳದಲ್ಲಿ ನಮ್ಮ ಉಡುಪಿ ಜಿಲ್ಲೆ, ದಕ್ಷಿಣ ಕನ್ನಡ ಜಿಲ್ಲೆ ಜೊತೆಗೆ ಕಾಸರಗೋಡು ಜಿಲ್ಲೆಯ ದೇವಸ್ಥಾನ ಇದರ ಆಡಳಿತಾಧಿಕಾರಿಗಳ ಜೊತೆಗೆ ಆಡಳಿತ ಮಂಡಳಿಯ ಧರ್ಮ ಸಂರಕ್ಷಣಾ ಸಭೆ ನಡೀತಾ ಇದೆ. ಈಗ ನೋಡ್ತಿರ್ಬೋದು, ನಾವೀಗ ದೇವಸ್ಥಾನದ ಮುಂಭಾಗ ಇದ್ದೀವಿ. ಇಲ್ಲಿಗ ನಡೆದಿರುವಂಥದ್ದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆ, ಕಾಸರಗೋಡು ಜಿಲ್ಲೆ ಬಂದಿರುವಂತಹ ಧರ್ಮಾಧಿಕಾರಿಗಳು ಅಂತ ಹೇಳಿದರೆ ಆ ಒಂದು ಆಡಳಿತ ಮಂಡಳಿಯ ಅಧಿಕಾರಿಗಳ ಜೊತೆಗೆ ವ್ಯವಸ್ಥಾಪನಾ ಸಮಿತಿಯ ಅಧಿಕಾರಿಗಳು. ಈಗ ಇಲ್ಲಿ ಎಲ್ಲರ ಉದ್ದೇಶ ಇಷ್ಟೇ, ನಮ್ಮ ಧರ್ಮಸ್ಥಳದಲ್ಲಿ ಏನೆಲ್ಲ ಆಗ್ತಾ ಇದೆ, ಕೆಲವೊಂದು ಬೆಳವಣಿಗೆ ಆಗ್ತಾ ಇದೆ, ಅದು ನಮ್ಮ ಧರ್ಮಸ್ಥಳದ ಆ ಒಂದು ಪಾವಿತ್ರತೆಯನ್ನು ಯಾವುದೇ ರೀತಿಯಲ್ಲಿ ಕೂಡ ಅದನ್ನು ಕಡೆಗಣಿಸಬಾರ್ದು, ಅದಕ್ಕೆ ಯಾರು ಕೂಡ ಕೆಟ್ಟ ಮಾತನ್ನು ಆಡಬಾರ್ದು ಅನ್ನೋ ಆಗ್ರಹ ಪ್ರತಿಯೊಬ್ಬರದು ಕೂಡ. ಇದೀಗ ಈ ಧರ್ಮದ ಮುಂಭಾಗ ಹಲವಾರು ದೇವಸ್ಥಾನಗಳ ವ್ಯವಸ್ಥಾಪಕ ಸಮಿತಿಯವರು ಇದ್ದಾರೆ, ಆಡಳಿತ ಮುಕ್ತೇಶ್ವರ ಎಲ್ಲರೂ ಕೂಡ ಇದ್ದಾರೆ. ಇದೀಗ ಇಲ್ಲಿ ಒಬ್ಬರು ತಂಡ ಇದೆ, ಅವ್ರಿಗೆ ಕೇಳೋಣ. ಸರ್, ನೀವು ಎಲ್ಲಿಂದ ಬಂದಿದ್ದೀರಾ? ನಾವು ಮಂಗಳೂರು ಬಜಾಲ್ನಿಂದ ಬಂದವರು, ಸತ್ಯನಾರಾಯಣ ಭಜನಾ ಮಂದಿರ ಮತ್ತು ಪಂಚಲಿಂಗೇಶ್ವರ ದೇವಸ್ಥಾನದ ಸಮಿತಿಯವರು. ನಮ್ಮ ಕಾವಂದರಿಗೆ ಆಗುವ ಯಾವುದೇ ತೊಂದರೆ ಇರಲಿ, ಅದು ನಮ್ಮ ಹಿಂದೂ ಧರ್ಮಕ್ಕೆ ಆದ ತೊಂದರೆ ಅಂತ ನಾವು ಭಾವಿಸ್ತೇವೆ. ಅಲ್ಲಿ ಆಡಳಿತದಲ್ಲಿ ಅವರು ಇಡೀ ನಮ್ಮ ರಾಜ್ಯ ಇರ್ಬೋದು, ಇಡೀ ದೇಶಕ್ಕೆ ಅವರು ನಮ್ಮ ಧರ್ಮಸ್ಥಳ ಎಂಬುದೊಂದು ಧರ್ಮಕ್ಷೇತ್ರ. ಇಲ್ಲಿಗೆ ಸ್ವಲ್ಪ ನೋವಾದರೂ ಇಡೀ ನಮ್ಮ ಧರ್ಮಕ್ಕೆ ನೋವಾಗ್ತದೆ. ಅದಕ್ಕೆ ನಾವು ಧರ್ಮವನ್ನು ರಕ್ಷಿಸಬೇಕಾದ್ರೆ ನಾವು ಯಾವಾಗಲೂ ಒಟ್ಟಾಗಲೇಬೇಕು. ಅದಕ್ಕಾಗಿ ನಮ್ಮ ಸಮಯವನ್ನು ಇದಕ್ಕೆ ಸ್ವಲ್ಪ ಸಮಯವನ್ನು ಕೊಡ್ತಾ ಇದ್ದೇವೆ. ಪ್ರತಿ ಹಿಂದೂಗಳಿಗಾಗುವ ನೋವನ್ನು ಅವರ ಮನಸ್ಸಲ್ಲಿ ಕೂತು ಅವರಲ್ಲೇ ಬಿಡುವುದಲ್ಲ, ಈಗ ಬಂದು
ಇದರ ಪರವಾಗಿ ಮಾತಾಡಿ ಅವರು ಅದನ್ನು ತೋರಿಸಬೇಕು 10 ಜನರಿಗೆ ಅಂತ ನನ್ನ ಭಾವನೆ. ನೀವೊಂದು ಎಷ್ಟು ಜನ ಬಂದಿದ್ದೀರಾ ನಿಮ್ಮ ಮಂಗಳೂರಿನ? ಬರಲಿಕ್ಕೆ ಈಗ ತುಂಬ ಜನ ಬಂದಿದ್ದಾರೆ. ನಾವು ಈಗ ಬರುವಾಗ ಒಂದು 700-800 ಜನ ಒಂದು ಕಾರ್ ಮಾಡಿಕೊಂಡು ಬಂದೇವೆ. ಅದು ಹಿಂದಿನಿಂದ ಕೂಡ ತುಂಬ ಜನ ಬಂದಿದ್ದಾರೆ. ಈಗ ಇಲ್ಲಿ ತುಂಬ ಜನ ಇದ್ದಾರೆ. ಕೆಲವರಿಗೆ ಸಮಯ ಅಭಾವ ಸ್ವಲ್ಪ ತಡವಾಗಿ ಬಂದಿದ್ದಾರೆ, ನಾವು ಸ್ವಲ್ಪ ಬೇಗ ಬಂದಿದ್ದೇವೆ. ಸರ್, ಈಗ ನೀವು ಹೇಳೋದಾದ್ರೆ ಈಗ ಆಗ್ತಿರುವಂಥ ಬೆಳವಣಿಗೆ ಬಗ್ಗೆ ನಿಮ್ಮ ಒಂದು ಮಾತೇನು ಅಂತ? ಯಾಕೆಂದರೆ ಈಗ ಕಾವಂದರ ಬಗ್ಗೆ ಆಗುವ ಈಗ ಅಪಪ್ರಚಾರ ಅದು ತಪ್ಪು ನಿಜವಾಗಿ. ಹಾಗೆ ಆಗಲಬಾರ್ದು. ಯಾಕೆಂದರೆ ಕಾವಂದರು ಏನಂತೇಳಿ ನಾವು ಚಿಕ್ಕದಿಂದ ಇರುವಾಗಲೇ ಗೊತ್ತು ನಮಗೆ. ಮತ್ತು ಕ್ಷೇತ್ರದ ಬಗ್ಗೆ ಕೂಡ ನಮಗೆ ತುಂಬ ಅಭಿಮಾನ ಇದೆ, ಭಕ್ತಿ ಇದೆ. ಹಾಗಾದರೆ ಕಾವಂದರಿಗೆ ಅಂತ ದೇವಸ್ಥಾನಕ್ಕೆ ಮತ್ತು ಕಾವಂದರಿಗೆ ಅಂತ ಪ್ರಶ್ನೆ ಬರಲಿಕ್ಕೇ ಬಾರ್ದು. ಅದು ನಮ್ಮ ಅಭಿಪ್ರಾಯ. ಅದು ಇವತ್ತು ನೀವು ಆ ಒಂದು ಉದ್ದೇಶ ಇಟ್ಕೊಂಡು ಆ ಆಗ್ರಹವನ್ನು ಇಟ್ಕೊಂಡು ಧರ್ಮ ಸಂರಕ್ಷಣಾ ಸಭೆಗೆ ನೀವು ಈಗ ಭಾಗಿಯಾಗ್ತಾ ಇದ್ದೀರಾ. ಸೊ ಖುಷಿ ಇದೆ, ಹೆಮ್ಮೆ ಇದೆ? ಖಂಡಿತ ಹೆಮ್ಮೆ ಇದೆ, ಖಂಡಿತ ಹೆಮ್ಮೆ ಇದೆ. ಸರ್, ನಿಮ್ಮ ಮಾತು ಇವತ್ತಿನ ಒಂದು ಸಭೆಯ ಬಗ್ಗೆ, ಸಮಾವೇಶ ಬಗ್ಗೆ? ನಾವು ಮಂಗಳೂರು ಕಾವುಬೈಲ್ ಪಂಚಲಿಂಗೇಶ್ವರ ದೇವಸ್ಥಾನ ಬಂದದ್ದು. ನಾವು ಯಾವುದೇ ರಾಜ್ಯಕ್ಕೆ ರಹಿತವಾಗಿ ಬಂದದ್ದು. ಏಕೆಂದರೆ ನಮಗೆ ದೇವಸ್ಥಾನ ಮುಖ್ಯ. ಇನ್ನು ಮುಂದೆ ಇಂಥ ಯಾವುದೇ ಅಪಪ್ರಚಾರ ಬರದೆ ದೇವಸ್ಥಾನ ರಕ್ಷಿಸುವುದು ನಮ್ಮದು ನಮ್ಮ ಕರ್ತವ್ಯ. ಮೇಡಮ್, ನೀವು ಹೇಳೋದಾದ್ರೆ ಇವತ್ತಿನ ಸಭೆಯಲ್ಲಿ ನೀವು ಕೂಡ ಒಬ್ಬರು ಭಾಗಿಯಾಗ್ತಾ ಇದ್ದೀರಾ. ಸೊ ನಿಮ್ಮ ಆಗ್ರಹ ಏನು? ಎಲ್ಲ ಆಗ್ತಿರುವಂತಹ ಬೆಳವಣಿಗೆ ಆಗಿರ್ಬೋದು, ಎಲ್ಲವನ್ನ ಇದರ ಬಗ್ಗೆ ನೋಡುವಾಗ ನೀವು ಏನು ಹೇಳಬೇಕು ಅಂತ ಅನಿಸ್ತಾ ಇದ್ದೀರಿ? ನಾವು ಧರ್ಮಕ್ಕೆ ಯಾವುದೇ ತೊಂದರೆ ಆಗಬಾರ್ದು ಅಥವಾ ದೇವಸ್ಥಾನಗಳಿಗೆ ಯಾವುದೇ ತೊಂದರೆ ಆಗಬಾರ್ದು, ನಮ್ಮ ಹಿಂದೂ ಧರ್ಮಕ್ಕೆ ಯಾವುದೇ ತೊಂದರೆ ಆಗಬಾರ್ದು ಎನ್ನುವ ಕಾರಣಕ್ಕೆ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಮತ್ತು ನಮ್ಮ ದೇವಸ್ಥಾನಗಳಿಗೆ ಉಳಿಬೇಕು, ಯಾವುದೇ ಕೆಟ್ಟ ಹೆಸರು ಬರಬಾರ್ದು, ಅದಕ್ಕೋಸ್ಕರ ನಾವೆಲ್ಲ ಇಲ್ಲಿ ಸೇರಿದ್ದೇವೆ ಅಂತ ಹೇಳ್ಬೋದು. ಸೊ ಪ್ರತಿಯೊಬ್ಬರ ಮಾತು ಇಷ್ಟೇ, ಇದು ಪವಿತ್ರ ಕ್ಷೇತ್ರ, ಧರ್ಮ ಉಳಿಬೇಕು, ಹಿಂದೂ ಧರ್ಮ ಉಳಿಬೇಕು, ಅದಕ್ಕೆ ಕಳಂಕ ಆಗಬಾರ್ದು, ಯಾರು ಕೂಡ ಅದಕ್ಕೆ ಮಸಿ ಎರೆಯುವಂಥ ಕೆಲಸ ಆಗಬಾರ್ದು ಅನ್ನೋದು ಆಗ್ರಹ ಪ್ರತಿಯೊಬ್ಬರು ಹೇಳ್ತಾ ಇದ್ದಾರೆ. ಮೇಡಮ್, ನೀವೆಲ್ಲಿಂದ ಬಂದಿದ್ದೀರಾ? ನಾನು ಮಂಗಳೂರಿಂದ ಕದ್ರಿ ದೇವಸ್ಥಾನದ ಮಾಜಿ ಟ್ರಸ್ಟಿ ನಾನು. ಮತ್ತು ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯ ವ್ಯವಸ್ಥಾಪನಾ ಸಮಿತಿಯಲ್ಲಿ ಇದ್ದೇನೆ. ಸೊ ಇವತ್ತು ಧರ್ಮ ಸಂರಕ್ಷಣಾ ಸಮಾವೇಶ ಆಗ್ತಾ ಇದೆ. ಕಳೆದ ಕೆಲವಾರು ದಿನಗಳಿಂದ ಬೇರೆ ಬೇರೆ ಸಂಘಗಳು, ಪಕ್ಷಗಳು ಬಂದು ಇಲ್ಲಿ ಸಮಾವೇಶ ಮಾಡಿರುವಂಥದ್ದು. ಇವತ್ತು ವಿಶೇಷವಾಗಿ ಎಲ್ಲ ದೇವಸ್ಥಾನದ ಆಡಳಿತ ಮುಕ್ತೇಶ್ವರರು ಜೊತೆಗೆ ವ್ಯವಸ್ಥಾಪನಾ ಸಮಿತಿಯು ಸೇರಿಕೊಂಡು ಮಾಡುವಂಥದ್ದು. ಸೊ ನಿಮ್ಮ ಆಗ್ರಹ ಏನು ಮುಖ್ಯವಾಗಿ? ನಮ್ಮ ಹಿಂದೂ ಸನಾತನ ಧರ್ಮ ಉಳಿಬೇಕು. ಅನ್ಯಮತೀಯರು ನಮ್ಮ ಏನು ಧರ್ಮದ ಒಗ್ಗಟ್ಟನ್ನು ಒಡೀಲಿಕ್ಕೆ ತುಂಬ ಷಡ್ಯಂತ್ರಗಳು ನಡೀತಾ ಉಂಟು. ಆದರೆ ಆ ಬುರುಡೆ ಆಗಲಿ, ಅನನ್ಯ ಭಟ್ಟಳ ವಿಷಯವಾಗಲಿ, ಏನೇ ಆಗಲಿ, ನಮ್ಮ ಹಿಂದೂ ಧರ್ಮದಲ್ಲಿ ಒಗ್ಗಟ್ಟು ಜಾಸ್ತಿ ಉಂಟಂಥೇಳಿ ನಮ್ಮ ಅನ್ಯಮತೀಯರು ಅದರ ಬಗ್ಗೆ ಒಡಿಲಿಕ್ಕೆ ನೋಡ್ತಾ ಇದ್ದಾರೆ. ನಾವು ಯಾವಾಗಲೂ ಎಚ್ಚೆತ್ಕೊಳ್ಬೇಕಿತ್ತು, ಸ್ವಲ್ಪ ತಡವಾಗಿ ಆದರೂ ಈಗ ಎಚ್ಚೆತ್ಕೊಂಡಿದ್ದಾರೆ ಜನರು. ಇನ್ನೂ ಇಂತಹ ಒಂದು ಪ್ರಾಬ್ಲಮ್ಮು ಯಾವುದೇ ದೇವಸ್ಥಾನಕ್ಕಾಗಲಿ, ಯಾವುದೇ ನಮ್ಮ ಹಿಂದೂ ಸನಾತನ ಧರ್ಮಕ್ಕಾಗಲಿ ಬರದ ಹಾಗೆ ನಮ್ಮ ಜನರಲ್ಲಿ ನಮ್ಮಲ್ಲೇ ಒಗ್ಗಟ್ಟು ಬೇಕು. ನಮ್ಮಲ್ಲಿ ಒಗ್ಗಟ್ಟಿಲ್ಲದಿದ್ದರೆ ಅನ್ಯಮತೀಯರು ಆಕ್ರಮಣ ಮಾಡ್ತಾರೆ. ಹಾಗೆ ಆಗಬಾರ್ದು. ನಮ್ಮಲ್ಲೇ ಒಗ್ಗಟ್ಟಿಂದ ಇರಬೇಕಂತೇಳಿ ನಾನು ಆಶಿಸ್ತೇನೆ. ಇಲ್ಲೊಬ್ಬರು ಸರ್ ಅದೇನೋ ಸ್ವಾಮೀಜಿಯ ಫೋಟೋ ಹಿಡ್ಕೊಂಡು ಇಲ್ಲಿ ನಿಂತಿದ್ದಾರೆ. ಸರ್ ಹೇಳಿ ಸರ್, ನೀವು ಎಲ್ಲಿಂದ ಬಂದಿದ್ದೀರಿ? ನಾವು ಶಿರ್ಸಿಂದ ಬಂದಿರೋದು. ಇದು ಧರ್ಮ ರಕ್ಷಣೆಗೆ ನಾನು ಬಂದಿದ್ದೀನಿ. ಇವತ್ತು ನಮ್ಮ ಧರ್ಮದ ಮೇಲೆ ಯಾವುದೇ ಅನ್ಯ ಕೋಮಿನವರು ಬರಬಾರ್ದು. ದಕ್ಷಿಣ ಕನ್ನಡ ಜಿಲ್ಲೆಯ ಸಮಸ್ತ ದೇವಸ್ಥಾನಗಳ ಹಣದ ಮೇಲೆ ಮುಖ್ಯಮಂತ್ರಿಗಳಿಗೆ ಕಂಡುಬಿದ್ದು ಇದು ಈ ರೀತಿಯಾದಂಥ ಇದಾಗಿ ಬುರುಡೆ ಬರ್ತದೆ, ನಾಳೆ ಹೆಣನೂ ಬರ್ಬೋದು. ಇದು ಬರಬಾರ್ದು. ಇದು ಧರ್ಮ ರಕ್ಷಣೆಗೆ ಬಂದಿದ್ದೇನೆ ನಾನು. ಇದು ನಮ್ಮದು 3 ಮಠ ಇದೆ. 3 ಮಠದಲ್ಲೂ ಕಾಣಿಕೆ ಡಬ್ಬಿ ಇಲ್ಲ, ನಾಮಫಲಕ ಇಲ್ಲ, ಜಾತಿಗಳ ಭೇದ ಇಲ್ಲ, ಊಟ ತಿಂಡಿ ಎಲ್ಲದೂ ನಡೀತದೆ. ಬೆಂಗಳೂರಲ್ಲಿ ಕುಂಬಾರಹಳ್ಳಿಯಲ್ಲಿದೆ, ಮತ್ತು ಕಲ್ಗಟ್ಟಿಯಲ್ಲಿದೆ, ಶಿರ್ಸಿ ಶಿಂಗನಹಳ್ಳಿಯೊಳಗಿದೆ. ದತ್ತ ಯೋಗೀಶ್ವರ ಅಂತೇಳಾಗಿ ಗುರುಗಳನ್ನು ರಚಿಸ್ಕೊಂಡು ಬಂದಿದ್ದೇನೆ ನಾನೇ. ಇದನ್ನು ಹೇಳಲಿಕ್ಕೆ ಅಂತೇಳಿ ಇವತ್ತು ಧರ್ಮಾಧಿಕಾರಿ ಭೇಟಿಯಾಗಿದ್ದೆ. ಅವರು ನಿಮ್ಮ ಮಾಧ್ಯಮಗಳವ್ರ ಜೊತೆ ಭೇಟಿಯಾಗಲಿಕ್ಕೆ ಹೇಳಿದರು. ಹಾಗಾಗಿ ಇದನ್ನು ನಾನು ನಿಮ್ಮ ಎದುರಿಗೆ ಸಾದರಪಡಿಸ್ತಾ ಇದ್ದೇನೆ. ಆಮೇಲೆ ಅಲ್ಲೂ ಒಂದು ಮನವಿ ಕೊಡ್ತಾ ಇದ್ದೇನೆ. ಕೊಟ್ಟು ನಾನು ಇದನ್ನು ಜಗತ್ತಿಗೆ ನಾನು ಬಂದಿದ್ದೇನೆ ಹೇಳೋದನ್ನು ಹೇಳ್ತೇನೆ. ಕೃಷ್ಣಂ ಒಂದೇ ಜಗದ್ಗುರು ಅಂತ ಹೇಳಿ ನಾನು ಹೇಳಿಕ್ಕೆ ಬಂದಿದ್ದೇನೆ. ಓಕೆ, ಇಲ್ಲಿ ಹಲವಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದಿದ್ದಾರೆ. ಎಲ್ಲರೂ ಕೂಡ ಹೇಳ್ತಿರುವಂಥದ್ದು ಈ ಒಂದು ಬುರುಡೆ ವಿಷಯ ಆಗಿರ್ಬೋದು, ಈ ಒಂದು ವಿಷಯದಲ್ಲಿ ಅನೇಕ ರೀತಿಯಲ್ಲಿ ಈ ಒಂದು ದೇವಸ್ಥಾನಕ್ಕೆ ಕಳಂಕ ಆಗಿದೆ, ಅಪಪ್ರಚಾರ ಆಗ್ತಾ ಇದೆ. ಅದನ್ನು ಒಂದು ನಿರ್ಮೂಲನೆ ಮಾಡೋಕ್ಕೋಸ್ಕರ ಇಲ್ಲಿ ಯಾವುದೇ ಅಪಪ್ರಚಾರ ಆಗಬಾರ್ದು, ಈ ಒಂದು ದೇವಸ್ಥಾನಕ್ಕೆ, ಪ್ರಸಿದ್ಧ ದೇವಸ್ಥಾನಕ್ಕೆ ಯಾವುದೇ ರೀತಿ ಕಳಂಕ ಬರ್ಬೋದು ಅಂತ ಆಗ್ರಹವನ್ನು ಪ್ರತಿಯೊಬ್ಬರು ಹೇಳ್ತಾ ಇದ್ದಾರೆ. ಸೊ ಸರ್, ನೀವು ಇಲ್ಲಿಂದ ಬಂದಿದ್ದೀರಾ? ನಾನು ಕಾರ್ಕಳಿಂದ ಅಶೋಕ್ ಪೂಜಾರಿ ಅಂತ ಬಂದಿದ್ದು. ನಮಗೆ ಸುಮಾರು ಧರ್ಮಸ್ಥಳ ಗ್ರಾಮಾಧಿಯೋಜನೆಯಿಂದ ತುಂಬ ಹೆಲ್ಪ್ ಆಗಿದೆ. ಒಂದು ಬ್ಯಾಂಕ್ನಲ್ಲಿ ಸಾಲ ಬೇಕಾದರೆ ಕೊಡಲಿಲ್ಲ ಮೊದಲು, 20 ವರ್ಷ ಮೊದಲು. ಈಗ ಆದಮೇಲೆ ರೇಂದ್ರ ಹೆಗ್ಗಡೆಯವ್ರದ್ದು ನಾವು ಇದು ಗ್ರೂಪ್ನಲ್ಲಿ ಇದ್ದೇವೆ.
ಹಾಗಾಗಿ ಅವರದ್ದು ಆತ್ಮವಿಶ್ವಾಸ ಉಂಟು. ನಾನು ಮುಂಚೆ 13 ವರ್ಷದಿಂದ ಮದ್ಯಪಾನ ಮಾಡ್ತಿದ್ದೇನೆ. ಅವರ ಧರ್ಮಸ್ಥಳ 550ರಲ್ಲಿ ಶಿಬಿರಲ್ಲಿ ಸೇರಿ ಮದ್ಯಪಾನ ಬಿಟ್ಟು ನನಗೆ ಒಳ್ಳೆ ಸ್ಥಾನ ಕೊಟ್ಟಿದ್ದು ವೀರೇಂದ್ರ ಹೆಗ್ಗಡೆ ಅವರು. ಹಾಗೆ ಅವರ ಅಭಿಮಾನ ಆಗಿ ನಾನು ಬಂದಿದ್ದು. ಮತ್ತು ಮೊದಲು ನಮಗೆ ಬ್ಯಾಂಕ್ನ ಸಾಲ ಬೇಕಾದ ಸಾಲ ಬ್ಯಾಂಕ್ನ ಕೊಡ್ತಿರಲಿಲ್ಲ. ವೀರೇಂದ್ರ ಹೆಗ್ಗಡೆ ಧರ್ಮಸ್ಥಳ ಗ್ರಾಮಾಧಿಪತಿ ಬಂದ ಮೇಲೆ ನಮಗೆ ಬ್ಯಾಂಕ್ನಲ್ಲಿ ಹಣ ಈಗ ಮನೆಗೆ ಕೊಡ್ತಾರೆ. ಅವರೇ ತುಂಬ ಹೆಲ್ಪ್ ಮಾಡಿದ್ದಾರೆ ನಮ್ಮ ವೀರೇಂದ್ರ ಹೆಗ್ಗಡೆರು. ಆಸ್ಪತ್ರೆಗಾಗಿ, ನಮ್ಮ ಮನೆಗಾಗಿ ತೆಂಗಿನ ಸಸಿ, ಅಡಿಕೆ ಸಸಿ ಎಲ್ಲ ಕೊಟ್ಟಿದ್ದಾರೆ, ಸಾಲ ಎಲ್ಲ ಕೊಟ್ಟಿದ್ದಾರೆ. ಈಗ ನಾನು ಒಳ್ಳೆಯದಾಗಿದ್ದು ವೀರೇಂದ್ರ ಹೆಗ್ಗಡೆಯಲ್ಲಿ ನಾನು ಒಳ್ಳೆಯದಾಗಿದೆ. ಹಾಗೆ ನಾನು ಅವರ ವಿಶ್ವಾಸದಿಂದ ಇಲ್ಲಿವರೆಗೆ ಬಂದಿದ್ದೇನೆ ಕಾರ್ಕಳದಿಂದ. ವ್ಯವಸ್ಥೆಯಿಂದ ಸರ್ ನೀವು ಸರ್ ನಾವು ಬಂದಿದ್ದೀರಾ ನೀವು? ಊರಿನ ದೇವಸ್ಥಾನದ ಬಗ್ಗೆ ಹಿಂದೂ ಬಾಂಧವರೆಲ್ಲರೂ ಸೇರಿ ಹಿಂದೂ ಸಂಘಟನೆ ಅಥವಾ ಇವತ್ತು ದೇವಸ್ಥಾನದ ವತಿಯಿಂದ ಎಲ್ಲ ದೇವಸ್ಥಾನಗಳ ವತಿಯಿಂದ ನಾವು ಇಲ್ಲಿ ಸೇರಿದ್ದೇವೆ. ಯಾಕಂತ ಹೇಳಿದ್ರೆ ಈ ಒಂದು ಪುಣ್ಯ ಭೂಮಿಗೆ ಕೆಟ್ಟ ಹೆಸರು ಬರಲಿಕ್ಕೆ ಕಾರಣರಾದವರಿಗೂ ಅವರಿಗೆ ಶಿಕ್ಷೆ ಆಗಬೇಕು. ಅವರನ್ನು ಒದ್ದು ಒಳಗೆ ಹಾಕಿ ಅವರಿಗೆ ಬೇಕಾದಂಥ ಶಿಕ್ಷೆಯನ್ನು ಕೊಡಬೇಕಂತ ನಾವು ಆ ಮಂಜುನಾಥ ಸ್ವಾಮಿ ಹಾಗೂ ಅಣ್ಣಪ್ಪ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಮಾತಾಡ್ತೀರಾ ಸರ್? ಬನ್ನಿ ಸರ್. ಧರ್ಮಸ್ಥಳದ ಬಗ್ಗೆ ಇಲ್ಲಿ ಎಲ್ಲ ಅಪಪ್ರಚಾರ ಮಾಡಿದ್ದಾರೆ. ಯಾಕಂದರೆ ಬುರುಡೆ ಗ್ಯಾಂಗ್ ಅದು ಒಂದು ಪಾರ್ಟ್. ಹಾಗೆ ಈ ಧರ್ಮಸ್ಥಳದಿಂದ ಹಲವು ಜನರಿಗೆ ಉಪಕಾರ ಆಗಿದೆ. ಯಾಕಂದ್ರೆ ಎಲ್ಲ ರೀತಿಯಲ್ಲಿ ಧರ್ಮಸ್ಥಳ ಅಂದರೆ ಧರ್ಮದ ದೇವತೆ ಜಾಗ. ಒಂದು ಇಡೀ ದಕ್ಷಿಣ ಜಿಲ್ಲೆ, ಉಡುಪಿ ಜಿಲ್ಲೆಗೆ ಒಂದು ವಾಕ ದೋಸೆ ಇದ್ದರೆ ಇಲ್ಲಿಗೆ ಬರಬೇಕು, ಧರ್ಮಸ್ಥಳವೇ ಆಗಬೇಕು. ಉತ್ತರ ಪ್ರದೇಶ, ಇದು ಉತ್ತರ ಕನ್ನಡ ಎಲ್ಲ ಭಾಗದಿಂದ ಜನಗಳು ಬರ್ತದೆ. ಹಾಗೆಂದರೆ ಈ ಧರ್ಮಾಧಿಕಾರಿ ಅವರು ವಿದ್ಯಾಭ್ಯಾಸ ಕೊಟ್ಟಿದ್ದಾರೆ. ಎಲ್ಲ ಜನ ಇವರಿಂದ ಎಷ್ಟೋ ಲಕ್ಷ ಮಂದಿ ಉದ್ಯೋಗವಾಗಿ ವಿದ್ಯಾವಂತರಾಗಿ ಹೋಗಿದ್ದಾರೆ. ಹಾಗೂ ಈ ಧರ್ಮಸ್ಥಳದ ಮಣ್ಣನ್ನು ಹಾಳು ಮಾಡಬೇಕು, ಹಿಂದೂ ಧರ್ಮವನ್ನು ಹಾಳು ಮಾಡಬೇಕು. ಇಲ್ಲಿ ನಡೆಯುವಂಥ ಹಿಂದೂ ಸಂಘಟನೆಯಿಂದ ಹಿಂದೂ ಒಟ್ಟಿಗೆ ಆಗೋದು ಧರ್ಮಸ್ಥಳ. ಹೇಗೆಂದರೆ
नमस्तक्षभ्यो रथकारेभ्यश्च वो नमो नमः कुलालेभ्यः कर्मालेभ्यश्च वो नमो नमः पुण्यश्चेभ्यो निषादेभ्यश्च वो नमो नमः इषुकृद्भ्यो धन्वकृद्भ्यश्च वो नमो नमो मृगयोभ्यश्वनेभ्यश्च वो नमो नमः श्वभ्यश्वपतिभ्यश्च वो नमः नमो भवाय च रुद्राय च नमः सर्वाय च पशुपतये च नमो नीलग्रीवाय च शितिगन्धाय च नमः कपर्दिने च व्युक्तकेशाय च नमः सहस्राक्षाय च शतधन्वने च नमो गिरिशाय च शिपिविष्टाय च नमो दीर्घोत्तमाय चेषुमते च नमो ह्रस्वाय च वामनाय च नमो बृहते च वर्षीयसे च नमो वृद्धाय च संवृद्धने च नमो अग्र्याय च प्रथमाय च नमः आशवे च गिराय च नमः शीघ्राय च शीघ्राय च नमः ऊर्ण्याय च वस्वन्याय च नमः स्रोतस्याय च द्वीप्याय च नमो ज्येष्ठाय च कनिष्ठाय च नमः पूर्वजाय च वरजाय च नमो मध्यमाय च वरल्भाय च नमो जघ
ಓಂ ಶ್ರೀ ಮಂಜುನಾಥಾಯ ನಮಃ. ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಧಾರ್ಮಿಕ ಕ್ಷೇತ್ರಗಳ ಮುಖಂಡರು ಇವತ್ತು ಈ ಸಭೆಗೆ ಆಗಮಿಸಿದ್ದೀರಿ. ತಮ್ಮೆಲ್ಲರನ್ನೂ ಕೂಡ ಭಕ್ತಿಪೂರ್ವಕವಾಗಿ ಗೌರವಪೂರ್ವಕವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪರವಾಗಿ ಆಹ್ವಾನಿಸುತ್ತಿದ್ದೇವೆ. ಮಾತರಂ ಪ್ರಿಯ ಚೇತನ ಯೇಮಾನ ಆಯುಷಿಮಾನೋ ಅಶ್ವೇಶುರೀರಿಷಃ ವೀರ್ಯಾನ್ಮಾನೋ ರುದ್ರಭಾಮಿತೋ ವಧೀರ್ಹವಿಷ್ಮಂತೋ ನಮಸಾ ವಿಧೇಮತೆ ಆರಾಧ್ಯ ಗೋತ್ರ ಉತ ಪುರುಷಕ್ತೆ. ಇವರು ಹೇಳ್ತಾ ಇದ್ದಾರೆ. ಉಗ್ರಂ ಮೃಡಾಜರಿತ್ರೆ ರುದ್ರಸ್ತವಾನೋ ಅನ್ಯಂತೆ ಅಸ್ಮನ್ ಪಂತು ಸೇನಾಃ ರುದ್ರಸ್ಯ ಏತರ್ವ್ರಣಕ್ತ್ವಪರಿದ್ವೇಷಸ್ಯ ಮತಿರಘಾಯೋಃ ಅವಸ್ಥಿರಮಘವಧ್ಯಸ್ತನುಷ್ವಮೇಢ್ವ ಕಾಯತನಯಾಯ ಮೃಡಯ ಮೇಢಷ್ಟಮ ಶಿವತಮ ಶಿವೋ ನಃ ಸುಮನ ವೃಕ್ಷ ಆಯುಧಂ ನಿಧಾಯ ಕೃತ್ಯಂ ವಸಾನ ಆಚರಪಿ ನ ಕಂಬಿಭ್ರ ವಿಕಿರಿತ ವಿಲೋಹಿತ ನಮಸ್ತೆ ಅಸ್ತು ಭಗವಃ ಯಾಸ್ತೆ ಸಹಸ್ರಗುಂ ಹೇತಯೋನ್ಯಂ ನಿವಪಂತು ಸೇ ಸಹಸ್ರಾಣಿ ಸಹಸ್ರಧಾ ಬಾಹುವೋಸ್ತವ ತಯಃ ತಾಸಾಮೀಶಾನೋ ಭಗವಃ ಪರಾಚೀನ ಪೃಥಿವ್ಯಾಯೇಂತರಿಕ್ಷೇ ಯೇ ದಿವಿ ಮಂದಂ ವಾತೋ ವರ್ಷಮಿಷವಸ್ತೇಭ್ಯೋ ಪ್ರಾಚೇರ್ದಶ ದಕ್ಷಿಣಾ ದಶ ಪ್ರತೀಚೇರ್ದ್ ದಶೋರ್ಧ್ವಾಸ್ತೆಭ್ಯೋ ನಮಸ್ತೆ ನೋ ತುತೇಯಂ ವಿಷ್ಮೋಯಶ್ಚ ನೋ ಟಿತಂ ವೋಜಂಭೇ ದಧಾಮಿ ರುವತೀಪತಯೇ ಮಹಾಯೇವ. ಓಂ ಶ್ರೀ ಮಂಜುನಾಥಾಯ ನಮಃ. ಆಗಮಿಸಿರುವ ಧಾರ್ಮಿಕ ಕ್ಷೇತ್ರಗಳ ಎಲ್ಲ ಮುಖಂಡರಿಗೆ, ಆಡಳಿತ ಮಂಡಳಿಯ ಎಲ್ಲ ಸದಸ್ಯರಿಗೆ ಗೌರವಪೂರ್ವಕ ಪ್ರಣಾಮಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಈಗಾಗಲೇ ಸ್ವಾಮಿಯ ಎದುರಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿ ಮೆರವಣಿಗೆಯ ಮೂಲಕ ನಾವೆಲ್ಲರೂ ಕೂಡ ಈ ಅಮೃತವರ್ಷಿಣಿ ಸಭಾಂಗಣಕ್ಕೆ ಆಗಮಿಸಿದ್ದೇವೆ. ಸಭಾ ಕಾರ್ಯಕ್ರಮ ಪ್ರಾರಂಭವಾಗಲಿಕ್ಕೆ ಇನ್ನೂ ಒಂದು 3/4 ಗಂಟೆಗಳ ಸಮಯ ಇದೆ. ನಾವು ಗಡಿಬಿಡಿ ಆಗಬಾರದು ಎನ್ನುವ ದೃಷ್ಟಿಯಿಂದ ಉಪಾಹಾರದ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಚಹಾ ಕಾಫಿ ಇದರ ವ್ಯವಸ್ಥೆಯನ್ನು ಮಾಡಿದ್ದೇವೆ. ದಯವಿಟ್ಟು ಎಲ್ಲರೂ ಕೂಡ ಒಂದು ನನ್ನ ಬಲಭಾಗದಲ್ಲಿ, ನಿಮ್ಮ ಎಡಭಾಗದಲ್ಲಿ ತಿಂಡಿ ಮತ್ತು ಚಹಾ ಕಾಫಿಯ ವ್ಯವಸ್ಥೆಯನ್ನು ಮಾಡಿದ್ದೇವೆ. ದಯವಿಟ್ಟು ಎಲ್ಲರೂ ಕೂಡ ಸ್ವೀಕರಿಸಬೇಕು. ಈ ಲಘೂಪಹಾರದ ವ್ಯವಸ್ಥೆ ಎನ್ನುವುದು ಈಗಿಂದ ಪ್ರಾರಂಭವಾಗಿ ಕಾರ್ಯಕ್ರಮ ಮುಗಿದೂ ಕೂಡ 1 ಗಂಟೆಗಳವರೆಗೆ, ಸಂಜೆ 7 ಗಂಟೆಗಳವರೆಗೂ ಕೂಡ ಈ ವ್ಯವಸ್ಥೆ ಇರ್ತದೆ. ನಾವೆಲ್ಲರೂ ಕೂಡ ಅದನ್ನು ಸ್ವೀಕರಿಸಬೇಕು. ವಿಶೇಷ ಆಹ್ವಾನಿತರಿಗೆ ಈ ವೇದಿಕೆಯ ಹಿಂಭಾಗದಲ್ಲಿ ಲಘೂಪಹಾರದ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಅವರು ಕೂಡ ಉಪಾಹಾರವನ್ನು ಸ್ವೀಕರಿಸಿ, ಈ ಮಧ್ಯದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ಪ್ರವರ್ತಿತವಾದ ಜನಕಲ್ಯಾಣ ಯೋಜನೆಗಳನ್ನು ತಮಗೆ ತಿಳಿಸುವ ದೃಷ್ಟಿಯಿಂದ ಕೆಲವು ವಿಡಿಯೋಗಳನ್ನು ನಾವು ಪ್ರದರ್ಶನ ಮಾಡಲಿಕ್ಕಿದ್ದೇವೆ. ಅವುಗಳನ್ನು ಕೂಡ ಅದೇ ಸಮಯದಲ್ಲಿ ನಾವೆಲ್ಲರೂ ವೀಕ್ಷಣೆಯನ್ನು ಮಾಡಬೇಕು ಅಂತ ಹೇಳ್ತಾ, ವಿಶೇಷ ಆಹ್ವಾನಿತರು ವೇದಿಕೆಯ ಹಿಂಭಾಗದಲ್ಲಿ ಲಘೂಪಹಾರಗಳನ್ನು ಸ್ವೀಕರಿಸಬೇಕು ಎಂಬುದಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ನನ್ನ ಬಲಭಾಗದಲ್ಲಿ ಉಪಾಹಾರದ ವ್ಯವಸ್ಥೆ, ಚಹಾ ಕಾಫಿಯ ವ್ಯವಸ್ಥೆ ಇದೆ.
ಅದನ್ನು ಸ್ವೀಕರಿಸಿಕೊಂಡು ಬಂದು ತಾವು ಆಸನದಲ್ಲಿ ಕುಳಿತುಕೊಳ್ಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಎರಡು ಗಂಟೆ 50 ನಿಮಿಷದ ಒಳಗಡೆ ನಾವೆಲ್ಲರೂ ಬಂದು ನಮ್ಮ ಆಸನವನ್ನು ಸ್ವೀಕರಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. 2 ಗಂಟೆ 55 ನಿಮಿಷಕ್ಕೆ ಸರಿಯಾಗಿ ಪೂಜ್ಯ ಹೆಗ್ಗಡೆಯವರು ಈ ಸಭಾಂಗಣಕ್ಕೆ ಆಗಮಿಸ್ತಾರೆ. 3 ಗಂಟೆ 55 ನಿಮಿಷಕ್ಕೆ ಹೆಗ್ಗಡೆಯವರು ಆಗಮಿಸ್ತಾರೆ. ಅವರು ಆಗಮಿಸಿದ ನಂತರ ಈ ಸಭಾ ಕಾರ್ಯಕ್ರಮ ಎನ್ನುವುದು ಪ್ರಾರಂಭವಾಗ್ತದೆ. ಈಗ ಒಂದು ಅರ್ಧ ಗಂಟೆಗಳ ಕಾಲ ನಮಗೆ ಸ್ವಲ್ಪ ವಿಶ್ರಾಂತಿಯ ಸಮಯ ಎಂಬ ನಿವೇದನೆಯನ್ನು ತಮ್ಮಲ್ಲಿ ಮತ್ತೊಮ್ಮೆ ಮಾಡ್ತಾ ಇದ್ದೇನೆ. ನನ್ನ ಎಡಭಾಗದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮೋತ್ಥಾನ ಟ್ರಸ್ಟ್ ಮುಖಾಂತರ ಪುನರ್ನವೀಕರಣಗೊಂಡಂತಹ ದೇವಸ್ಥಾನಗಳ ಚಿತ್ರಗಳನ್ನೆಲ್ಲ ನಾವು ಪ್ರದರ್ಶನಿಯಲ್ಲಿ ಎಕ್ಸಿಬಿಷನಲ್ಲಿ ಇಟ್ಟಿದ್ದೇವೆ. ಅದರಲ್ಲಿ ಹಳೆಯ ದೇವಸ್ಥಾನ ಹೇಗಿತ್ತು, ನವೀಕರಣಗೊಂಡಾಗ ಹೇಗಿದೆ ಅಂತ ಅದನ್ನು ತೋರಿಸಿದ್ದೇವೆ. ಅದನ್ನು ಕೂಡ ತಾವೆಲ್ಲರೂ ವೀಕ್ಷಣೆಯನ್ನು ಮಾಡಬಹುದು ಎಂಬುದಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಸುಮಾರು 800 ವರ್ಷಗಳ ಹಿಂದೆ ಕುಡುಮ ಎಂಬ ಗ್ರಾಮದ ನೆಲ್ಯಾಡಿ ಬೀಡಿನಲ್ಲಿ ದಾನ ಧರ್ಮಕ್ಕೆ ಹೆಸರುವಾಸಿಯಾಗಿದ್ದ ಬಿರ್ಮಣ್ಣ ಪೆರಗಡೆ ಹಾಗೂ ಅಮ್ಮು ಬಳ್ಳಾಲ್ತಿ ದಂಪತಿಗಳು ನೆಲೆಸಿದ್ದರು. ಜೈನ ವಂಶಸ್ಥರಾದ ಇವರು ಚಂದ್ರನಾಥ ಸ್ವಾಮಿಯ ಆರಾಧಕರಾಗಿ ಸ್ವಾಮಿ ಬಸದಿಯ ಕೆಳಗಿನ ನೆಲ್ಯಾಡಿ ಬೀಡಿನಲ್ಲಿ ವಾಸವಾಗಿದ್ದರು. ಒಂದು ರಾತ್ರಿ ಆಶ್ರಯ ಹುಡುಕಿ ಬಂದ 4 ಯಾತ್ರಿಕರಿಗೆ ಈ ದಂಪತಿಗಳು ತಮ್ಮ ಮನೆಯಲ್ಲಿಯೇ ಉಳಿದುಕೊಳ್ಳುವ ವ್ಯವಸ್ಥೆ ಮಾಡಿದರು. ಅಂದು ರಾತ್ರಿಯೇ ಕನಸಿನಲ್ಲಿ ಕಾಣಿಸಿಕೊಂಡ ಯಾತ್ರಿಕರು ತಮ್ಮನ್ನು ಶಿವನ ಧರ್ಮದೈವಗಳಾದ ಕಾಳರಾಹು, ಕಾಳಾರ್ಕಾಯಿ, ಕುಮಾರಸ್ವಾಮಿ ಮತ್ತು ಕನ್ಯಾಕುಮಾರಿ ಎಂದು ಪರಿಚಯಿಸಿಕೊಂಡು ತಮಗೆ ನೆಲೆಸಲು ನೆಲ್ಯಾಡಿ ಬೀಡನ್ನು ಬಿಟ್ಟುಕೊಡುವಂತೆ ಕೇಳಿಕೊಂಡರು. ಅಷ್ಟೇ ಅಲ್ಲ, ಪೆರಗಡೆ ದಂಪತಿಗಳು ಪ್ರತ್ಯೇಕ ಜಾಗವೊಂದನ್ನು ಆರಿಸಿಕೊಂಡು ನಿರಂತರ ಚತುರ್ದಾನಗಳು ನಡೆಯುವ ಕ್ಷೇತ್ರವೊಂದನ್ನು ಸ್ಥಾಪಿಸುವಂತೆ ಆದೇಶಿಸಿದರು. ಸೂರ್ಯನಿಲ್ಲದೆ ನಕ್ಷತ್ರಗಳು ಕಳೆಗುಂದುವುದಿಲ್ಲವೇ? ಹಾಗೆ ಶ್ರೀದೇವರ ಸನ್ನಿಧಿ ಇಲ್ಲದೆ ತಾವು ಕೂಡ ಕಳಾಹೀನರಾಗುತ್ತೇವೆ ಎಂದ ಅವರು ಈ ಕಾರಣಕ್ಕಾಗಿ ಶಿವಲಿಂಗ ಪ್ರತಿಷ್ಠೆ ಧಾರ್ಮಿಕ ಪರಿಷತ್ತಿನ ಸದಸ್ಯರು ಕೂಡ ಈ ವೇದಿಕೆಯ ಹಿಂಭಾಗಕ್ಕೆ ಆಗಮಿಸಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಇವತ್ತಿನ ಸಮಾವೇಶದಲ್ಲಿ ಉಡುಪಿ, ದಕ್ಷಿಣ ಕನ್ನಡ ಮತ್ತು ಕಾಸರಗೋಡು ಜಿಲ್ಲೆಗಳ ಧಾರ್ಮಿಕ ಕ್ಷೇತ್ರಗಳ ಮುಖಂಡರು ನಾವೆಲ್ಲರೂ ಕೂಡ ಸಮಾವಿಷ್ಟರಾಗಿದ್ದೇವೆ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಈಗ ವಿಡಿಯೋವನ್ನು ಮುಂದೆ ಕಂಟಿನ್ಯೂ ಮಾಡಬೇಕು ಅಂತ ಕೇಳ್ಕೊಳ್ತೇನೆ. ಇದರ ಮಹತ್ವವನ್ನು ಅರಿತ ಪೆರಗಡೆ ದಂಪತಿಗಳು ತಮ್ಮ ನೆಲ್ಯಾಡಿ ಬೀಡನ್ನು ಬಿಟ್ಟುಕೊಟ್ಟು ಧರ್ಮ ದೇವತೆಗಳ ಬಂಟನಾದ ಅಣ್ಣಪ್ಪ ಸ್ವಾಮಿಯ ಸಹಾಯ ಯಾಚಿಸಿದರು. ಆನಂತರವೇ ಮಂಗಳೂರಿನ ಕದ್ರಿ ದೇವಾಲಯದಲ್ಲಿನ ಶಿವಲಿಂಗವನ್ನು ತಂದು ಶ್ರೀ ಮಂಜುನಾಥ ಸ್ವಾಮಿ ಎಂಬ ಹೆಸರಿನಲ್ಲಿ ಪ್ರತಿಷ್ಠಾಪಿಸಿ ದೇವಾಲಯ ನಿರ್ಮಿಸಿದರು. ಮುಂದೆ 1513ರಲ್ಲಿ ಉಡುಪಿಯ ಶ್ರೀ ವಾದಿರಾಜ ಯತಿಗಳು ಕುಡುಮಕ್ಕೆ ಭೇಟಿ ಕೊಟ್ಟಿದ್ದಾಗ ಆಗಿನ ಹೆಗ್ಗಡೆಯವರಾದ ದೇವರಾಜ ಹೆಗ್ಗಡೆಯವರು ಅವರನ್ನು ತಮ್ಮ ಆತಿಥ್ಯ ಸ್ವೀಕರಿಸಲು ಆಹ್ವಾನಿಸಿದ್ದರು. ವೇದ ಮಂತ್ರಗಳ ಕ್ರಮದಲ್ಲಿ ಇಲ್ಲಿ ಪೂಜೆ ನಡೆಯುತ್ತಿಲ್ಲ ಎಂಬ ಅವರ ಕಾಳಜಿಗೆ ಹೆಗ್ಗಡೆಯವರು ಅವರ ಕೈಯಿಂದಲೇ ಮಂತ್ರ ಪ್ರತಿಷ್ಠೆ ಆಗಲೆಂದು ಭಿನ್ನವಿಸಿಕೊಂಡರು. ಯತಿಗಳು ವೇದೋಕ್ತವಾಗಿ ಮಂಜುನಾಥನನ್ನು ಸ್ಥಾಪಿಸಿ ಪೂಜೆ ಕಾರ್ಯಗಳಿಗೆ ತಮ್ಮ ಕೆಲವು ಶಿಷ್ಯರನ್ನೇ ದೇವಸ್ಥಾನದಲ್ಲಿ ನೇಮಿಸಿ ಕುಡುಮಪುರವನ್ನು ಧರ್ಮಸ್ಥಳ ಎಂದು ಕರೆದರು. ಹೀಗೆ ಕುಡುಮ ಎಂಬ ಈ ಪುಟ್ಟ ಹಳ್ಳಿ ದಾನ ಧರ್ಮಗಳ ನೆಲವೀಡಾಗಿ ಜೈನ, ಶೈವ, ವೈಷ್ಣವ ಸಂಪ್ರದಾಯಗಳ ಅಪೂರ್ವ ಸಂಗಮವಾಗಿ ಧರ್ಮದೇವತೆಗಳಿಗೆ, ಚಂದ್ರನಾಥ ಸ್ವಾಮಿಗೆ ಮತ್ತು ಮಹಾಬಲಿಯಾದಂತಹ ಬಾಹುಬಲಿ ದೇವರಿಗೆ ಎಲ್ಲವೂ ಸನ್ನಿಧಾನಗಳಿಗೆ ವಿಶೇಷವಾಗಿ ಪಾತಾಳ, ಭೂಲೋಕ, 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 ಜನಲೋಕ, ತತ್ವಲೋಕ, ಸತ್ಯಲೋಕವೆಂಬ 14 ಲೋಕಗಳಿಗೆ ವ್ಯಾಪಮಾನನಾಗಿರತಕ್ಕಂತಹ ನಿರ್ದೋಷಾನಂತ ಕಲ್ಯಾಣ ಗುಣ ಪರಿಪೂರ್ಣನಾಗಿರತಕ್ಕಂತಹ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ, ಯೋಗಶಕ್ತಿ ಶಿರಾಭರಣವಾಗಿ ಧರಿಸಿಕೊಂಡು ಕೊಡವಿಗೊಡೆಯನಾಗಿರತಕ್ಕಂತಹ
ನಂಬಿದ ಭಕ್ತರಿಗೆ ಇಂಬು ಕೊಡುವ, ಕಷ್ಟಗಳನ್ನು ದೂರ ಮಾಡಿ ಇಷ್ಟ ಕೊಡುವಂತಹ ಪರಮ ಸನ್ನಿಧಾನದ ಮಂಜುನಾಥ ಶ್ರೀ ಮಂಜುನಾಥ ಒಡೆಯರ ಪಾದಾರವಿಂದಗಳಿಗೆ ಪಾದ ಪದ್ಮಗಳಿಗೆ ಪೂರ್ಣಾಂಗದೊಂದಿಗೆ ಕೊಡಬಡುತ್ತಾ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತ್ಯಾತ್ಮಕರಾಗಿ, ಲೋಕ ಕಲ್ಯಾಣದಾಯಕರಾಗಿ, ಆದಿ ಪರಾಶಕ್ತಿಯಾಗಿ, ಲೋಕಾನುಗ್ರಹ ದಾಯಕಿಯಾಗಿರುವಂತಹ, ಲೋಕಮಾತೆಯಾಗಿರುವಂತಹ ಅಮ್ಮನವರ ಪಾದಗಳಿಗೂ ಅಷ್ಟಾಂಗದ ಅಭಿವಾದನವನ್ನು ಸಲ್ಲಿಸುತ್ತಾ, ಅಡಿದಾವರಿಗಳಿಗೆ ಅಷ್ಟಾಂಗದ ಶಿವ ವಿನಾಯಕನಾಗಿದ್ದಂತಹ, ಲೋಕ ಕಲ್ಯಾಣದಾಯಕನಾಗಿರತಕ್ಕಂತಹ, ಸಿದ್ಧಿ ಬುದ್ಧಿ ಪ್ರದಾಯಕನಾಗಿರತಕ್ಕಂತಹ ಲಾಭ ಅಡಿದಾವರಿಗಳಿಗೂ ಅಷ್ಟಾಂಗ ಅಭಿವಾದನೆಗಳನ್ನು ಸಲ್ಲಿಸಿ ಮಂಜುನಾಥ ಸ್ವಾಮಿಯ ಕಿಂಕರನಾಗಿ ಲೋಕದಲ್ಲಿ ಧರ್ಮಾನ್ವದಾದಂತಹ ದೇವರ ಅಭಿದಾನವನ್ನು ಸತ್ಯಗೊಳಿಸುವ ನಿಟ್ಟಿನಲ್ಲಿ ಸದಾ ಈ ಕ್ಷೇತ್ರದ ರಕ್ಷಕನಾಗಿ, ಪಾಲಕನಾಗಿ, ಭಕ್ತರದಾದಂತಹ ಅನುಗ್ರಹದ ದಾಯಕನಾದಂತಹ ದೇವರಾಗಿ, ನಿರಂತರ ಕಲ್ಯಾಣದಾಯಕನಾಗಿ ಈ ಕ್ಷೇತ್ರದ ಮಹಾಶಕ್ತಿಯಾಗಿಯೂ ಇರುವಂತಹ ಶ್ರೀ ಅಣ್ಣಪ್ಪ ಪಂಜೂರ್ಲಿ ಅಡಿದಾವರಿಗಳಿಗೂ ಅಷ್ಟಾಂಗ ಅಭಿವಾದನೆಗಳನ್ನು ಸಲ್ಲಿಸುತ್ತಾ, ಧರ್ಮ ರಕ್ಷಕರಾಗಿ, ಧರ್ಮ ಪಾಲಕರಾಗಿ, ಧರ್ಮದ ಮುಖಾಂತರದ ಸ್ಥಿತಿಯಲ್ಲಿ ವಿಶ್ವದಲ್ಲಿ ರಕ್ಷಣೆ ಕೊಡುತ್ತಾ ಇರುವಂತಹ ಧರ್ಮ ದೇವತೆಗಳಿಗೆ ಚಂದ್ರನಾಥ ಸ್ವಾಮಿಗೂ ನಮಿಸುತ್ತಾ, ತ್ಯಾಗ, ಬಲಿದಾನ ಮತ್ತು ವಿಶೇಷವಾದಂತಹ ಭಕ್ತಿ ಇತ್ಯಾದಿಗಳ ಮುಖಾಂತರದಲ್ಲಿ ಲೋಕಕ್ಕೆ ಒಂದು ಮಾದರಿಯ ಮಾರ್ಗದರ್ಶಕನಾಗಿ, ಮೋಕ್ಷೇತುಗಳಿಗೆ ಮೋಕ್ಷದ ಪಥದರ್ಶಕನಾದಂತಹ ಬಾಹುಬಲಿಗೂ ನಮಿಸುತ್ತಾ 2 ಮಾತುಗಳನ್ನು ದೇವರೇ ನಿಮ್ಮ ಸನ್ನಿಧಾನದಲ್ಲಿ ಆಯ್ಕೆ ಮಾಡಿಕೊಳ್ತಾ ಇದ್ದೇವೆ. ವಿವಿಧ ದೇವಾಲಯಗಳ, ಅಂತಾರಾಷ್ಟ್ರೀಯ ಖ್ಯಾತಿಯ ಪುಣ್ಯಕ್ಷೇತ್ರಗಳ ಧರ್ಮದರ್ಶಿಗಳು ಬಂದಿದ್ದಾರೆ, ಆಡಳಿತ ಮೊಕ್ತೇಸರರುಗಳು ಬಂದಿದ್ದಾರೆ, ವಿಭಿನ್ನ ರಂಗಗಳಲ್ಲಿ ವೈಭವೋಪೇತವಾದಂತಹ ವ್ಯಕ್ತಿತ್ವವನ್ನು ವ್ಯಾವಹಾರಿಕ ಪ್ರಪಂಚದಲ್ಲಿ ಸ್ಥಾಪಿಸಿರುವಂತಹ ಮೋಹನ ಅಳವರತೆ ಮೊದಲಾದಂತಹ ಮಹಾ ಗಣ್ಯರು, ಮಾನ್ಯರು ಬಂದಿದ್ದಾರೆ. ವದೀತ ಮತ್ತು ಮಹಾವಿದ್ವಿಷಾವಹೈ ಅನ್ನುವಂತಹ ಶಾಂತಿ ಮಂತ್ರವನ್ನು ಲೋಕಕ್ಕೆ ಬೋಧಿಸಿದ ಧರ್ಮ ನಮ್ಮ ಹಿಂದೂ ಧರ್ಮ. ಸರ್ವೇ ಭವಂತು ಸುಖಿನಃ, ಸರ್ವೇ ಭವಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಸ್ಯಚಿತ್ ದುಃಖಭಾಗ್ ಭವೇತ್ ಅನ್ನುವಂತಹ ಒಂದು ಸಂದೇಶವನ್ನು ಲೋಕಮುಖಕ್ಕೆ ಕೊಟ್ಟಂತಹ ಧರ್ಮ ನಮ್ಮದು. ಕಾಲೇ ವರ್ಷತು ಪರ್ಜನ್ಯ ಪೃಥ್ವಿ ಸಸ್ಯಶಾಲಿನಿ, ದೇಶೋಯಂ ಕ್ಷೋಭರಹಿತ, ಸಜ್ಜನ ಸಂತು ನಿರ್ಭಯ. ಐಕ್ಯಮತ್ಯದಿಂದ ಲೋಕ ಕಲ್ಯಾಣದಾಯಕರಾಗಿ ವಾಸಿಸುತ್ತಾ ಕಾಲಕಾಲದಲ್ಲಿ ಅವರ ಕಾರಣದಿಂದ ಮಾನವ ದೇವತಾ ದೊರಕಲಿ, ಶಾಂತಿ, ಸಮಾಧಾನ, ಸಂತೋಷ, ಸಂತೃಪ್ತಿಯ ಸುಯೋಗದ ಲೋಕಮುಖಕ್ಕೆ ಸಾರಿದಂತಹ ಶಾಂತಿ ಬೋಧಕವಾದಂತಹ ವಿಶೇಷವಾದ ಧರ್ಮ ನಮ್ಮ ಹಿಂದೂ ಧರ್ಮ. ಹಾಗೆಯೇ ಈ ಕ್ಷೇತ್ರ ಲೋಕಕ್ಕೆ ವಿಶೇಷವಾದಂತಹ ಅನುಗ್ರಹದಾಯಕರಾಗಿ ಮಾತುಬಿಡಿದ ಮಂಜುನಾಥ ಅನ್ನುವಂತೆ ಲೋಕಕ್ಕೆ ಧರ್ಮ ನ್ಯಾಯದ ನೆಲೆಯಾಗುವಂತೆ ಮಾಡಿದಂತಹ ವಿಶೇಷ ಕ್ಷೇತ್ರ ಹಾಗೂ ಲೋಕಕ್ಕೆ ಕಷ್ಟವನ್ನು ದೂರ ಮಾಡಿ ಇಷ್ಟವನ್ನು ಸಿದ್ಧಿಸಿ ಭಕ್ತರದಂತಹ ಅಭೀಷ್ಟವನ್ನು ಈಡೇರಿಸಿದಂತಹ ಕೋಟಿ ಕೋಟಿ ಜನರ ಹೃದಯ ಸಾಮ್ರಾಜ್ಯವನ್ನು ಆವರಿಸಿಕೊಂಡು ಭಕ್ತರ ಅನುಗ್ರಹದಾಯಕರಾದಂತಹ ವಿಶೇಷ ಸನ್ನಿಧಾನ ನಮ್ಮ ಧರ್ಮಸ್ಥಳದ ಈ ಮಂಜುನಾಥರ ಸನ್ನಿಧಾನ. ಅಣ್ಣಪ್ಪ ಪಂಜುರ್ಲಿ ಅಮ್ಮನವರು ಸತ್ಯದೇವತೆ, ಮಂತ್ರದೇವತೆ, ಚಂದ್ರನಾಥನಾಗಿ ಜನಿಸಿ ಪ್ರಾಯಪ್ರಬುದ್ಧನಾದಂತ ನಂತರದಲ್ಲಿ ಆ ದೇವತಾ ಸೇವಾ ಕೈಂಕರ್ಯದ ದೀಕ್ಷೆಯನ್ನು ಹೊತ್ತು ಮಾನವ ಮತ್ತು ಮಂಜುನಾಥನ ಸೇವೆಯೇ ಜೀವನದ ದರ್ಶನವಾಗಿ ಸ್ವೀಕರಿಸಿ ನಿರಂತರ ಅದಕ್ಕಾಗಿ ದುಡಿಯುತ್ತಿರುವಂತಹ, ನಿಜವಾಗಿ ನಡೆದಾಡುವ ದೇವರು ಅಂತ ನಾವು ನಂಬುವ ವಿಶೇಷವಾದಂತಹ ಒಂದು ತನ್ನದಾದ ಅದ್ಭುತವಾದಂತಹ ಕರ್ತೃಶಕ್ತಿಯಿಂದ ಲೋಕಕ್ಕೆ ಒಬ್ಬ ಮನುಷ್ಯ ಒಂದು ಸರಕಾರ ಮಾಡಬಹುದಾದಷ್ಟು ಉನ್ನತವಾದಂತಹ ಸೇವೆಯನ್ನು ಜನ ಕಲ್ಯಾಣಕ್ಕಾಗಿ, ಸಮಾಜದ ಕಲ್ಯಾಣಕ್ಕಾಗಿ ಕೊಡುಗೆಯನ್ನು ಕೊಡುತ್ತಿರುವ 15,000ಕ್ಕೂ ಹೆಚ್ಚು ದೇವಾಲಯಗಳ ಜೀರ್ಣೋದ್ಧಾರಕ್ಕೆ ದೇಣಿಗೆಯನ್ನು ಸಹಸ್ರಾರು ಕೋಟ್ಯಾಂತರ ರೂಪಾಯಿಯನ್ನು ಕೊಟ್ಟಂತ 15,000ಕ್ಕೂ ಹೆಚ್ಚು ವಿದ್ಯಾಸಂಸ್ಥೆಗಳ ಪುರೋಭಿವೃದ್ಧಿಗಾಗಿ ಕೋಟ್ಯಾಂತರ ರೂಪಾಯಿಗಳನ್ನ, ಸಹಸ್ರಾರು ಕೋಟ್ಯಾಂತರ ರೂಪಾಯಿಯನ್ನು ದೇಣಿಗೆಯಾಗಿ ನೀಡಿದಂತಹ ಸ್ವಸಹಾಯ ಸಂಸ್ಥೆ, ಸ್ತ್ರೀ ಶಕ್ತಿ ಇತ್ಯಾದಿ ವಿಶೇಷವಾದಂತಹ ಗ್ರಾಮಾಭಿವೃದ್ಧಿ ಯೋಜನೆ ಇತ್ಯಾದಿಗಳಂತಹ ರಾಜ್ಯವ್ಯಾಪಿ ಸಂಸ್ಥೆಗಳ ಮುಖಾಂತರದಲ್ಲಿ ಎಲ್ಲ ಬಡವ ಬಂಧುಗಳಂತಹ ಜೀವನದ ಪುರೋಭಿವೃದ್ಧಿಗಾಗಿ ಪರಿಪೂರ್ಣವಾದಂತಹ ವಿಶೇಷವಾದಂತಹ ಒಂದು ಧನ್ಯತೆಗೆ ಕಾರಣವಾದಂತಹ ಕಾಯಕವನ್ನು ಮಾಡುತ್ತಿರುವ ಹಾಗೂ ಮಧ್ಯವರ್ಜನ ಶಿಬಿರದ ಮುಖಾಂತರ ಲೋಕದಲ್ಲಿ ಮಹಿಳೆಯರ ಜೀವನದಲ್ಲಿ ಧನ್ಯತೆ ಮಾನ್ಯತೆ ಮೂಡುವಂತಹ ಕಾಯಕಗಳನ್ನು ಮಾಡ್ತಾ ಇರುವ
ಸಹಸ್ರಾರು ಜನರಿಗೆ ವಿವಾಹದ ಸನ್ಮಂಗಲದ ಸುಯೋಗದ ಬಡವರ್ಗರಿಗೆ ಸಾಧ್ಯವಾಗದವರಿಗೆ ಆ ವ್ಯವಸ್ಥೆ ಕುಟುಂಬದ ಅವರದ್ದಾದ ಬೆಂಗಾವಲಾಗಿ ನಿಂತಿರುವ ಕುಟುಂಬದ ಸದಸ್ಯರು ಹಾಗೂ ಈ ಎಲ್ಲ ಅವರದ್ದಾದ ಸಂಸ್ಥೆಗಳಲ್ಲಿ ದುಡಿಯುತ್ತಿರುವಂತಹ ಅವರದ್ದಾದಂತಹ ಅಧಿಕಾರಿಗಳು, ಸಿಬ್ಬಂದಿಗಳು ಹಾಗೂ ಸಕಲ ಸದ್ಭಕ್ತರು ನಮಗೆಲ್ಲ ವಿಶೇಷವಾದಂತಹ ನೋವಾಗುವಂತೆ ಈ ಎಲ್ಲರದ್ದಾದಂಥ ಈ ಎಲ್ಲ ವ್ಯವಸ್ಥೆಗಳ ಛವಿಯನ್ನು ಬಿಗಡಾಯಿಸಬೇಕು, ಛವಿಯನ್ನು ಹಾಳು ಮಾಡಬೇಕು, ಸನ್ನಿಧಾನದ ಶಕ್ತಿಯ ವ್ಯವಸ್ಥೆಯ ಸ್ಥಿತಿಯಲ್ಲಿ ಅದಕ್ಕೆ ಅಪಮಾನದ ಸ್ಥಿತಿ ಆಗಬೇಕು, ದೌಳಕ್ಕೆ ಹೆಗಡೆಯವರ ದೌಳ ಕೀರ್ತಿಯನ್ನು ನಾಶ ಮಾಡಬೇಕು, ಅದಕ್ಕೆ ಮಸಿ ಬಳಿಬೇಕು. ಹೀಗೆಲ್ಲ ಒಂದು ಹುನ್ನಾರದೊಂದಿಗೆ ದೇಶ ಮತ್ತು ವಿದೇಶದ ವಿಧ್ವಂಸಕ ಶಕ್ತಿಗಳು ಪ್ರಾದೇಶಿಕವಾದಂತಹ ಕೆಲವು ದುಷ್ಟ ಶಕ್ತಿಗಳಿಗೆ ಪ್ರೇರಣೆ, ಎಡಚ ಮನೋಧರ್ಮದ ಶಕ್ತಿಗಳಿಗೂ ಪ್ರೇರಣೆಯನ್ನು ನೀಡುತ್ತಾ ಈ ಮಾಡಿಕೊಟ್ಟರು. ಆ ದೇವರ ಹತ್ರ ನಾವು ಕರ ಜೋಡಿಸಿ ಶಿರಬಾಗಿ ಸಮಸ್ತ ಸದ್ಭಕ್ತ ದಿನದಿಂದ ಕಾರ್ಯಕ್ರಮಗಳು ಸಾಗ್ತಾ ಇದೆ. ಇವತ್ತಿನ ದಿನವೂ ನಾನಾಗಲೇ ಹೇಳಿದಂತೆ ಧರ್ಮದರ್ಶಿಗಳು ಧರ್ಮದ ಎಲ್ಲರಿಗೂ ಮಾರಣ, ಉಚ್ಚಾಟನ, ಸ್ತಂಭನ, ಮೋಹನ, ಆಕರ್ಷಣ, ವಿದ್ವೇಷಣ, ಮಂತ್ರ, ಯಂತ್ರ, ವಿಷ ವಿಚೂರ್ಣಾದಿ ದುರಿತ ದುರ್ಭಾಷೆಗಳಾಗಲಿ, ಭೂತ ಪ್ರೇತ ಪಿಶಾಚ ಪುಷ್ಪಾಂಡ ಭೈರವಾದಿ ದೋಷಗಳೇ ಆಗಲಿ, ದೇಹರೋಗ, ಮನೋರೋಗ, ಚರ್ಮರೋಗ, ಅತಿರೋಗ, ಆಯುರ್, ಆರೋಗ್ಯ, ಆನಂದ, ಐಶ್ವರ್ಯಾವೃದ್ಧಿ, ದೇಹ ಸುಖ, ಧನಲಾಭ, ಭಾಗ್ಯೋದಯ, ಸಂತತಿ, ಸಂಪತ್ತು, ಸೌಭಾಗ್ಯ, ಅಭಿವೃದ್ಧಿ, ಪಶು ಕೃಷಿ ಸನ್ನಿಧಾನಗಳೆಲ್ಲ ಇನ್ನೂ ಪುರೋಭಿಯಾಗಿ ಮುಂದುವರಿಯಾಗಿ ಫಲನ್ಯಾಸ ಮಾಡ್ತಾ ಇದ್ದೇವೆ. ಇದಂ ಫಲಂ ಮಯಾ ಎಲ್ಲರೂ ಹೇಳಿರಿ. ಇದಂ ಫಲಂ ಮಯಾ ಪುರತಃ ತೇನ ಮೇ ಸುಫಲಾವಾಪ್ತಿ ಭವೇತ್ ಜನ್ಮನಿ ಜನ್ಮನಿ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಸುಖಿನಃ ಸರ್ವೇ ಭವಂತು ನಿರಾಮಯ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಕಾಲೇ ವರ್ಷತು ಪರ್ಜನ್ಯಃ ಪೃಥ್ವೀ ಸಜ್ಜನಾ ಋತುನಿರ್ಭಯ. ಮಂಜುನಾಥ ಸ್ವಾಮಿಯವರ ಪಾದಾರವಿಂದಗಳಿಗೆ ಶ್ರೀದೇವರ ಅನುಗ್ರಹದ ಪರಿಪಾಲನಾದ ಶಕ್ತಿ ನಮಗೆ ಬರಲಿ ಎಂದು ಪ್ರಾರ್ಥಿಸುತ್ತಾ ಗೋವಿಂದ ಎನ್ನಿ. ಎಲ್ಲರೂ ನಮಸ್ಕಾರ ಮಾಡಿ.
ಮಂಜುನಾಥ ಸ್ವಾಮಿಯವರ ಪಾದಾರವಿಂದಗಳಿಗೆ ಶ್ರೀದೇವರ ಅನುಗ್ರಹದ ಪರಿಪಾಲನಾದ ಶಕ್ತಿ ನಮಗೆ ಬರಲಿ ಎಂದು ಪ್ರಾರ್ಥಿಸುತ್ತಾ ಗೋವಿಂದ ಎನ್ನಿ. ಎಲ್ಲರೂ ನಮಸ್ಕಾರ ಮಾಡಿ. ಪ್ರಾರ್ಥನೆಗೆ ಕ್ಷಣಗಣನೆ ಆರಂಭ ಆಗಿದೆ. ವಿದ್ವಾಂಸರಾದಂತಹ ಆಗಮಿಸಿದ್ದೀರಿ. ತಮ್ಮೆಲ್ಲರನ್ನೂ ಕೂಡ ಭಕ್ತಿಪೂರ್ವಕವಾಗಿ ಗೌರವಪೂರ್ವಕವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳವಾಗಿ ಆಹ್ವಾನಿಸುತ್ತೇನೆ.
ಓಂ ಶ್ರೀ ಮಂಜುನಾಥಾಯ ನಮಃ. ಆಗಮಿಸಿರುವ ಧಾರ್ಮಿಕ ಕ್ಷೇತ್ರಗಳ ಎಲ್ಲ ಮುಖಂಡರಿಗೆ, ಆಡಳಿತ ಮಂಡಳಿಯ ವರ್ಷಿಣಿ ಸಭಾಂಗಣಕ್ಕೆ ಆಗಮಿಸಿದ್ದೇವೆ. ಸಭಾ ಕಾರ್ಯಕ್ರಮ ಪ್ರಾರಂಭವಾಗಲಿಕ್ಕೆ ಇನ್ನೂ ಒಂದು ಮುಕ್ಕಾಲು ಬಂದಿರುವಂತಹ ತಮ್ಮನ್ನು ಈ ಕ್ಷೇತ್ರಕ್ಕೆ ಮತ್ತೆ ಪ್ರೀತಿ ಅಭಿಮಾನಗಳಿಂದ ಸ್ವಾಗತಿಸ್ತಾ ಪ್ರಾರ್ಥನೆಗೆ ಕ್ಷಣಗಣನೆ ಆರಂಭ ಆಗಿದೆ. ವಿದ್ವಾಂಸರಾದಂತಹ ಕಬ್ಯಾಡಿ ಜಯರಾಮಾಚಾರ್ಯರು ಇವತ್ತು ಪ್ರಾರ್ಥನೆ ನೆರವೇರಿಸಿಕೊಡುವುದಕ್ಕೆ ನಮ್ಮೊಂದಿಗಿದ್ದಾರೆ. ಮಾಣಿಗದ ಪರಮಹಂಸ ಮೋಹನದಾಸ್ ಸ್ವಾಮೀಜಿಯವರು ಈ ಕ್ಷೇತ್ರದಲ್ಲಿ ನಮ್ಮೊಂದಿಗೆ ಜೊತೆಯಾಗಿದ್ದಾರೆ. ಅಂತೆಯೇ ಈ ಕ್ಷೇತ್ರದಲ್ಲಿ ಬೇರೆ ಬೇರೆ ಧಾರ್ಮಿಕ ಕ್ಷೇತ್ರಗಳ ಧರ್ಮದರ್ಶಿಗಳು ಜೊತೆಗೆ ಈ ಕ್ಷೇತ್ರದಲ್ಲಿ ದುಡಿಯುತ್ತಿರುವಂತಹ ಅರ್ಚಕರು ತಮಗೆ ಸ್ವಾಗತಿಸ್ತಾ ಇನ್ನೇನು ಒಂದೆರಡು ನಿಮಿಷಗಳಲ್ಲಿ ಪ್ರಾರ್ಥನೆ ಶುಭಾರಂಭಗೊಳ್ಳುತ್ತದೆ. ಬನ್ನಿ, ನಾವೆಲ್ಲುತ್ತದೆ ಎಲ್ಲರಿಗೂ ಸ್ವಾಗತ. ಏಕದಂತಂ ಉಪಾಸ್ಮಹೆ ಕೈಲಾಸಾದ್ರೇಶ ಕೋಣೆ ಸೂರವಿಟಮಿಟತೆ ಪಾಟಕೆ ಮಾತೃವೇ ತನ್ಮಾತಂಗಾರಾದಿ ಪೀಠೋಪರಿಪರಿಸಿತಂ ಸೇವ್ಯಮಾನಂ ಯೋಗವೀಟ್ಟು ದತದಂ ಋಷಿಗಣೆ ಜ್ಞಾನಂ ಈಶಾನಂ ಈಡೆ ಹರ ಶಂಭೋ ಮಹಾದೇವ ವಿಶ್ವೇಶಾಮರವಲ್ಲಭ ಶಿವತೆ ಮಾತಾ ಮರಕತ ಶ್ಯಾಮ ಮಾತಂಗಿ ಮಧುಶಾಲಿನಿ ಕುರ್ಯಾತ್ ಕಟಾಕ್ಷಂ ವಿಭೋವೈ ಕದಂಬ ವನವಾಸಿನಿ ಸರ್ವಸ್ವರೂಪೇ ಸರ್ವೇಶಿ ಸರ್ವಶಕ್ತಿ ಸಮನ್ವಿತೆ ಭಯೇಭ್ಯತ್ರಾಜ್ಞೋ ದೇವಿ ದಿವ್ಯಂ ದೇವಿ ನಮೋಸ್ತುತೆ. ಧರ್ಮ ರೂಪ ಪ್ರಪೂರ್ಣಾಯ ಧರ್ಮಸ್ಥಳ ನಿವಾಸಾಯ ಭಕ್ತಾಭೀಷ್ಟ ಪ್ರದಾಯಕಾಯ ಶ್ರೀ ಅಣ್ಣಪ್ಪಾಯ ನಮೋ ನಮಃ. ದೇವರ ಆದೇಶಕ್ಕೆ ಹಾಗೂ ಪೂಜೆಗೆ ಒಳಗಡೆ ದಶರೂಪಿಣೆ ಶತಸಹಸ್ರರೂಪಿಣೆ ಅವಿಕಾರಣೆ ಸ್ಫುಟವನಂತ ರೂಪಿಣೆ ಸುಖದಿತ್ಸ ಮತ್ಸತನವೇ ತನವೇ ನಮೋ ನಮಃ. ಧರ್ಮ ದೇವತೆಗಳಿಗೆ, ಚಂದ್ರನಾಥ ಸ್ವಾಮಿಗೆ ಮತ್ತು ಮಹಾಬಲಿಯಾದಂತಹ ಬಾಹುಬಲಿ ದೇವರಿಗೆ ಎಲ್ಲವೂ ಸನ್ನಿಧಾನಗಳಿಗೆ ವಿಶೇಷವಾಗಿ ಪಾತಾಳ ಭೂಲೋಕ, ಭೂಲೋಕ, ಸುಲೋಕ, ಜನಲೋಕ, ತಪ್ಪಲೋಕ, ಸತ್ಯಲೋಕ ಎಂಬ ಈ 14 ಲೋಕಗಳಿಗೆ ವ್ಯಾಪಮಾನನಾಗಿರತಕ್ಕಂತಹ ನಿರ್ದೋಷಾನಂತ ಕಲ್ಯಾಣ ಗುಣ ಪರಿಪೂರ್ಣನಾಗಿರತಕ್ಕಂತಹ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ, ಯೋಗಶಕ್ತಿ ಶಿರಾಭರಣವಾಗಿ ಧರಿಸಿಕೊಂಡು ಕೊಡವಿಗೊಡೆಯನಾಗಿರತಕ್ಕಂತಹ ನಂಬಿದ ಭಕ್ತರಿಗೆ ಇಂಬು ಕೊಡುವ, ಕಷ್ಟಗಳನ್ನು ದೂರ ಮಾಡಿ ಇಷ್ಟ ಕೊಡುವಂತಹ ಪರಮ ಸನ್ನಿಧಾನದ ಮಂಜುನಾಥ ಶ್ರೀ ಮಂಜುನಾಥ ಒಡೆಯರ ಪಾದಾರ್ಗಗಳಿಗೆ ಪಾದ ಪದ್ಮಗಳಿಗೆ ಪೂರ್ಣಾಂಗದೊಂದಿಗೆ ಕೊಡಬಡುತ್ತಾ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತ್ಯಾತ್ಮಕರಾಗಿ ಲೋಕ ಕಲ್ಯಾಣದಾಯಕರಾಗಿ ಆದಿ ಪರಾಶಕ್ತಿಯಾಗಿ ಲೋಕಾನುಗ್ರಹದಾಯಕಿಯಾಗಿರುವಂತಹ ಲೋಕಮಾತೆಯಾಗಿರುವಂತಹ ಅಮ್ಮನವರ ಪಾದಗಳಿಗೂ ಅಷ್ಟಾಂಗದ ಅಭಿವಾದನವನ್ನು ಸಲ್ಲಿಸುತ್ತಾ ಅಡಿದಾವರಿಗಳಿಗೆ ಅಷ್ಟಾಂಗದ ಶಿವ ವಿನಾಯಕನಾಗಿದ್ದಂತಹ ಲೋಕ ಕಲ್ಯಾಣದಾಯಕನಾಗಿರತಕ್ಕಂತಹ ಸಿದ್ಧಿ ಬುದ್ಧಿ ಪ್ರದಾಯಕನಾಗಿರತಕ್ಕಂತಹ ಲಾಭ ಅಡಿದಾವರಿಗಳಿಗೂ ಅಷ್ಟಾಂಗ ಅಭಿವಾದನೆಗಳನ್ನು ಸಲ್ಲಿಸಿ ಮಂಜುನಾಥ ಸ್ವಾಮಿಯ ಕಿಂಕರನಾಗಿ ಲೋಕದಲ್ಲಿ ಧರ್ಮಾನ್ವತಾದಂತಹ ದೇವರ ಅಭಿದಾನವನ್ನು ಸತ್ಯಗೊಳಿಸುವ ನಿಟ್ಟಿನಲ್ಲಿ ಸದಾ ಈ ಕ್ಷೇತ್ರದ ರಕ್ಷಕನಾಗಿ, ಪಾಲಕನಾಗಿ, ಭಕ್ತರದಾದಂತಹ ಅನುಗ್ರಹದ ದಾಯಕನಾದಂತಹ ದೇವರಾಗಿ, ನಿರಂತರ ಕಲ್ಯಾಣದಾಯಕನಾಗಿ ಈ ಕ್ಷೇತ್ರದ ಮಹಾಶಕ್ತಿಯಾಗಿಯೂ ಇರುವಂತಹ ಶ್ರೀ ಅಣ್ಣಪ್ಪ ಪಂಜೂರ್ಲಿ ಅಡಿದಾವರಿಗಳಿಗೂ ಅಷ್ಟಾಂಗ ಅಭಿವಾದನೆಗಳನ್ನು ಸಲ್ಲಿಸ್ತಾ ಧರ್ಮ ರಕ್ಷಕರಾಗಿ, ಧರ್ಮ ಪಾಲಕರಾಗಿ, ಧರ್ಮದ ಮುಖಾಂತರದ ಸ್ಥಿತಿಯಲ್ಲಿ ವಿಶ್ವದಲ್ಲಿ ರಕ್ಷಣೆ ಕೊಡುತ್ತಾ ಇರುವಂತಹ ಧರ್ಮ ದೇವತೆಗಳಿಗೆ ಚಂದ್ರನಾಥ ಸ್ವಾಮಿಗೂ ನಮಿಸುತ್ತಾ ತ್ಯಾಗ, ಬಲಿದಾನ ಮತ್ತು
ವಿಶೇಷವಾದಂತಹ ಭಕ್ತಿ ಇತ್ಯಾದಿಗಳ ಮುಖಾಂತರದಲ್ಲಿ ಲೋಕಕ್ಕೆ ಒಂದು ಮಾದರಿಯ ಮಾರ್ಗದರ್ಶಕನಾಗಿ ಮೋಕ್ಷೇತುಗಳಿಗೆ ಮೋಕ್ಷದ ಪಥದರ್ಶಕನಾದಂತಹ ಬಾಹುಬಲಿಗೂ ನಮಿಸುತ್ತಾ 2 ಮಾತುಗಳನ್ನು ದೇವರೇ ನಿಮ್ಮ ಸನ್ನಿಧಾನದಲ್ಲಿ ಅರಿಕೆ ಮಾಡಿಕೊಳ್ತಾ ಇದ್ದೇವೆ. ವಿವಿಧ ದೇವಾಲಯಗಳ ಅಂತಾರಾಷ್ಟ್ರೀಯ ಖ್ಯಾತಿಯ ಪುಣ್ಯಕ್ಷೇತ್ರಗಳ ಧರ್ಮದರ್ಶಿಗಳು ಬಂದಿದ್ದಾರೆ, ಆಡಳಿತ ಮುಕ್ತೇಶ್ವರರುಗಳು ಬಂದಿದ್ದಾರೆ, ವಿಭಿನ್ನ ರಂಗಗಳಲ್ಲಿ ವೈಭವೋಪೇತವಾದಂತಹ ವ್ಯಕ್ತಿತ್ವವನ್ನು ವ್ಯಾವಹಾರಿಕ ಪ್ರಪಂಚದಲ್ಲಿ ಸ್ಥಾಪಿಸಿರುವಂತಹ ಮೋಹನ ಆಳ್ವರದೇ ಮೊದಲಾದಂತಹ ಗಣ್ಯರು ಮಾನ್ಯರು ಬಂದಿದ್ದಾರೆ. ವದೀತ ಮತ್ತು ಮಹಾವಿದ್ವಿಷಾವಹೈ ಅನ್ನುವಂತಹ ಶಾಂತಿ ಮಂತ್ರವನ್ನು ಲೋಕಕ್ಕೆ ಬೋಧಿಸಿದ ಧರ್ಮ ನಮ್ಮ ಹಿಂದೂ ಧರ್ಮ. ಸರ್ವೇ ಭವಂತು ಸುಖಿನಃ, ಸರ್ವೇ ಭವಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಸ್ಯಚಿತ್ ದುಃಖಭಾಗ್ ಭವೇತ್ ಅನ್ನುವಂತಹ ಒಂದು ಸಂದೇಶವನ್ನು ಲೋಕಮುಖಕ್ಕೆ ಕೊಟ್ಟಂತಹ ಧರ್ಮ ನಮ್ಮದು. ಕಾಲೇ ವರ್ಷತು ಪರ್ಜನ್ಯ ಪೃಥ್ವಿ ಸಸ್ಯಶಾಲಿನಿ ದೇಶೋಯಂ ಕ್ಷೋಭರಹಿತ ಸಜ್ಜನ ಸಂತು ನಿರ್ಭಯ. ಐಕ್ಯಮತ್ಯದಿಂದ ಲೋಕ ಕಲ್ಯಾಣದಾಯಕರಾಗಿ ವಾಸಿಸುತ್ತಾ ಕಾಲದಲ್ಲಿ ಮಾಡಿ ಅವರ ಕಾರಣದಿಂದ ಮಾನವ ದೇವತಾ ದೊರಕಲಿ ಶಾಂತಿ ಸಮಾಧಾನ ಸಂತೋಷ ಸಂತೃಪ್ತಿಯ ಸುಯೋಗದ ಅದೇ ಲೋಕಮುಖಕ್ಕೆ ಸಾರಿದಂತಹ ಶಾಂತಿ ಬೋಧಕವಾದಂತಹ ವಿಶೇಷವಾದ ಧರ್ಮ ನಮ್ಮ ಹಿಂದೂ ಧರ್ಮ. ಹಾಗೆಯೇ ಈ ಕ್ಷೇತ್ರ ಲೋಕಕ್ಕೆ ವಿಶೇಷವಾದಂತಹ ಅನುಗ್ರಹದಾಯಕರಾಗಿ ಮಾತುಬಿಡಿದ ಮಂಜುನಾಥ ಅನ್ನುವಂತೆ ಲೋಕಕ್ಕೆ ಧರ್ಮ ನ್ಯಾಯದ ನೆಲೆಯಾಗುವಂತೆ ಮಾಡಿದಂತಹ ವಿಶೇಷ ಕ್ಷೇತ್ರ ಹಾಗೂ ಲೋಕಕ್ಕೆ ಕಷ್ಟವನ್ನು ದೂರ ಮಾಡಿ ಇಷ್ಟವನ್ನು ಸಿದ್ಧಿಸಿ ಭಕ್ತರದಂತಹ ಅಭೀಷ್ಟವನ್ನು ಈಡೇರಿಸಿದಂತಹ ಕೋಟಿ ಕೋಟಿ ಜನರ ಹೃದಯ ಸಾಮ್ರಾಜ್ಯವನ್ನು ಆವರಿಸಿಕೊಂಡು ಭಕ್ತರ ಅನುಗ್ರಹದಾಯಕರಾದಂತಹ ವಿಶೇಷ ಸನ್ನಿಧಾನ ನಮ್ಮ ಧರ್ಮಸ್ಥಳದ ಈ ಮಂಜುನಾಥರ ಸನ್ನಿಧಾನ. ಅಣ್ಣಪ್ಪ ಪಂಜುರ್ಲಿ ಅಮ್ಮನವರು ಸತ್ಯದೇವತೆ, ಮಂತ್ರದೇವತೆ, ಚಂದ್ರನಾಥನಾಗಿ ಜನಿಸಿ ಪ್ರಾಯ ಪ್ರಬುದ್ಧನಾದಂತ ನಂತರದಲ್ಲಿ ಆ ದೇವತಾ ಸೇವಾ ಕೈಂಕರ್ಯದ ದೀಕ್ಷೆಯನ್ನು ಹೊತ್ತು ಮಾನವ ಮತ್ತು ಮಂಜುನಾಥನ ಸೇವೆಯೇ ಜೀವನದ ದರ್ಶನವಾಗಿ ಸ್ವೀಕರಿಸಿ ನಿರಂತರ ಅದಕ್ಕಾಗಿ ದುಡಿಯುತ್ತಿರುವಂತಹ ನಿಜವಾಗಿ ನಡೆದಾಡುವ ದೇವರು ಅಂತ ನಾವು ನಂಬುವ ವಿಶೇಷವಾದಂತಹ ಒಂದು ತನ್ನದಾದ ಅದ್ಭುತವಾದಂತಹ ಕರ್ತೃಶಕ್ತಿಯಿಂದ ಲೋಕಕ್ಕೆ ಒಬ್ಬ ಮನುಷ್ಯ ಒಂದು ಸರಕಾರ ಮಾಡಬಹುದಾದಷ್ಟು ಉನ್ನತವಾದಂತಹ ಸೇವೆಯನ್ನು ಜನ ಕಲ್ಯಾಣಕ್ಕಾಗಿ ಸಮಾಜದ ಕಲ್ಯಾಣಕ್ಕಾಗಿ ಕೊಡುಗೆಯನ್ನು ಕೊಡುತ್ತಿರುವ 15,000ಕ್ಕೂ ಹೆಚ್ಚು ದೇವಾಲಯಗಳ ಜೀರ್ಣೋದ್ಧಾರಕ್ಕೆ ದೇಣಿಗೆಯನ್ನು ಸಹಸ್ರಾರು ಕೋಟ್ಯಾಂತರ ರೂಪಾಯಿಯನ್ನು ಕೊಟ್ಟಂತ 15,000ಕ್ಕೂ ಹೆಚ್ಚು
ಸರ್ಕಾರಿ ಶಾಲೆಗಳು ಉಜ್ವಲ ಭವಿಷ್ಯತ್ತಿಗೆ ಭದ್ರ ಬುನಾದಿ ಹಾಕುವ ಜ್ಞಾನ ದೇಗುಲಗಳು. ಗ್ರಾಮೀಣ ಮತ್ತು ಪಟ್ಟಣ ಪ್ರದೇಶದಲ್ಲಿರುವ ಬಡ ಮಧ್ಯಮ ವರ್ಗದ ವಿದ್ಯಾರ್ಥಿಗಳ ಶೈಕ್ಷಣಿಕ ಜೀವನದಲ್ಲಿ ಸರ್ಕಾರಿ ಶಾಲೆಗಳು ಅಮೂಲ್ಯ ಪಾತ್ರ ವಹಿಸುತ್ತದೆ. ಆದರೆ ಇಂದು ಶಾಲೆಗಳಲ್ಲಿರುವ ಮೂಲಭೂತ ಸೌಕರ್ಯಗಳ ಕೊರತೆ, ಪೋಷಕರ ಖಾಸಗಿ ಶಾಲೆಯ ವ್ಯಾಮೋಹ ಇವೆಲ್ಲದರಿಂದ ಸರ್ಕಾರಿ ಶಾಲೆಯಲ್ಲಿನ ಮಕ್ಕಳ ಸಂಖ್ಯೆ ಗಣನೀಯವಾಗಿ ಇಳಿದಿದೆ. ಗ್ರಾಮೀಣ ಭಾಗದ ಸರ್ಕಾರಿ ಶಾಲೆಗಳ ಮೂಲಭೂತ ಸೌಕರ್ಯಗಳ ಸುಧಾರಣೆಗಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಶ್ರೀದೇವರ ಅನುಗ್ರಹದ ಪರಿಪಾಲನಾದ ಶಕ್ತಿ ನಮಗೆ ಬರಲಿ ಎಂದು ಪ್ರಾರ್ಥಿಸುತ್ತಾ ಗೋವಿಂದ ಎನ್ನಿ. ಎಲ್ಲರೂ ನಮಸ್ಕಾರ ಮಾಡಿ. ಇದರ ಸುಧಾರಣೆಗಾಗಿ ಶಾಲೆಗಳಲ್ಲಿ ಸುಸಜ್ಜಿತ ಡೆಸ್ಕ್ ಬೆಂಚ್ಗಳ ಒದಗಣೆಯನ್ನ ನಿರಂತರವಾಗಿ ಮಾಡಲಾಗ್ತಿದೆ. ಗ್ರಾಮೀಣ ಶಾಲೆಗಳ ಮೂಲಭೂತ ಸೌಕರ್ಯಗಳ ಸುಧಾರಣೆಗೆ ವಿವಿಧ ಕಾರ್ಯಕ್ರಮಗಳೊಂದಿಗೆ ಶಿಕ್ಷಕರ ಕೊರತೆ ಇರುವ ಸರ್ಕಾರಿ ಹಾಗೂ ಆಯ್ದ ಅನುದಾನಿತ ಪ್ರಾಥಮಿಕ ಶಾಲೆಗಳಿಗೆ ಕ್ಷೇತ್ರದ ವತಿಯಿಂದ ಜ್ಞಾನದೀಪ ಶಿಕ್ಷಕರ ನಿಯೋಜನೆ ಮಾಡಲಾಗ್ತಿದೆ. ಈ ಜ್ಞಾನದೀಪ ಶಿಕ್ಷಕರ ಮೂಲಕ ಗ್ರಾಮೀಣ ಶಾಲಾ ಮಕ್ಕಳು ಪಾಠ ಪ್ರವಚನದಿಂದ ವಂಚಿತರಾಗದಂತೆ ನೋಡಿಕೊಳ್ಳುವುದು, ಶಾಲೆ ಬಿಟ್ಟ 6 ರಿಂದ 14 ವರ್ಷ ಪ್ರಾಯದ ಮಕ್ಕಳ ಮನೆ ಸಂದರ್ಶಿಸಿ ಕುಟುಂಬದ ಸಂಪರ್ಕ ಬೆಳೆಸಿ ಅವರನ್ನ ಮತ್ತೆ ಶಾಲೆಗೆ ಸೇರ್ಪಡಿಸಿಕೊಳ್ಳುವುದು ಹಾಗೂ ಮಕ್ಕಳು ಶಾಲೆಗೆ ಬರದೆ ಬಾಲಕಾರ್ಮಿಕರಾಗದಂತೆ ನೋಡಿಕೊಳ್ಳುವುದು, ಪ್ರಾಥಮಿಕ ಶಾಲೆಗಳಲ್ಲಿ ಮಕ್ಕಳ ಒಟ್ಟು ಹಾಜರಾತಿ ವೃದ್ಧಿಸುವಂತೆ ಕಾರ್ಯಕ್ರಮ ಹಾಕಿಕೊಳ್ಳುವುದು, ಶಾಲೆಯನ್ನ ಆಕರ್ಷಕ ಕೇಂದ್ರವಾಗುವಂತೆ ಮಾಡುವಲ್ಲಿ ಪ್ರಯತ್ನಿಸುವುದು. ಈ ಎಲ್ಲ ಕೆಲಸವನ್ನ ಮಾಡುತ್ತಾ ಸರ್ಕಾರಿ ಶಾಲೆಗಳಲ್ಲಿ ಮತ್ತೆ ಮಕ್ಕಳ ಕಲರವ ಮೂಡಿಸಲು ಶ್ರಮಿಸಲಾಗ್ತಿದೆ. ಇದುವರೆಗೆ 365 ಆಟದ ಮೈದಾನ, 550 ಶಾಲಾ ಆವರಣ, 784 ಶಾಲಾ ಶೌಚಾಲಯ, 6786 ಶಾಲಾ ಕಟ್ಟಡ ನಿರ್ಮಾಣ, 11114 ಶಾಲೆಗಳಿಗೆ 71474 ಪೀಠೋಪಕರಣಗಳು, 9200 ಜ್ಞಾನದೀಪ ಶಿಕ್ಷಕರು, ಒಟ್ಟು 33,000 ಶಾಲೆಗಳ 3,57,000 ವಿದ್ಯಾರ್ಥಿಗಳು ಇದರ ಪ್ರಯೋಜನ ಪಡೆದಿದ್ದಾರೆ.
ಇದರ ಜೊತೆಗೆ ಸ್ವಸಹಾಯ ಸಂಘದ ಸದಸ್ಯರ ತಾಂತ್ರಿಕ ಮತ್ತು ವೃತ್ತಿಪರ ಶಿಕ್ಷಣ ಪಡೆಯುವ ಮಕ್ಕಳಿಗೆ ಆರ್ಥಿಕ ನೆರವು ನೀಡುವ ಉದ್ದೇಶದಿಂದ ಸುಜ್ಞಾನ ನಿಧಿ ಶಿಷ್ಯವೇತನ ಕಾರ್ಯಕ್ರಮವನ್ನು ಆರಂಭಿಸಿ ರಾಜ್ಯದಲ್ಲಿ ಸುಮಾರು 1 ಲಕ್ಷ ವಿದ್ಯಾರ್ಥಿಗಳಿಗೆ 117 ಕೋಟಿ ವೆಚ್ಚದಲ್ಲಿ ಶಿಷ್ಯವೇತನ ನೀಡಲಾಗಿದೆ. ಕಳೆದ 3 ದಶಕಗಳಿಂದ ಗ್ರಾಮೀಣ ಹಾಗೂ ಹಿಂದುಳಿದ ಪ್ರದೇಶಗಳ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗುವುದನ್ನು ತಡೆಗಟ್ಟುವಲ್ಲಿ ಜ್ಞಾನದೀಪ ಕಾರ್ಯಕ್ರಮದ ಮುಖೇನ ನಿರಂತರವಾಗಿ ಪ್ರಯತ್ನಿಸಲಾಗುತ್ತಿದೆ. ಈ ದೂರದೃಷ್ಟಿವುಳ್ಳ ಯೋಜನೆಯ ಮೂಲಕ ವೀರೇಂದ್ರ ಹೆಗ್ಗಡೆಯವರು ಪ್ರತಿ ಮನೆಯಲ್ಲೂ ಜ್ಞಾನದ ದೀಪ ಬೆಳಗಿಸಲು ಸದಾ ಸರ್ವದಾ ಪ್ರಯತ್ನಿಸುತ್ತಿದ್ದಾರೆ. ಈ ಸಭಾಂಗಣದ ಪಕ್ಕದಲ್ಲಿ ನಿಂತಿರುವವರು ದಯವಿಟ್ಟು ಆಸನವನ್ನು ಸ್ವೀಕರಿಸಬೇಕು. ಪ್ರಧಾನ ಸಭಾಂಗಣ ಪೂರ್ತಿಯಾದ ನಂತರ ನಾವು ಇಲ್ಲಿ ನನ್ನ ಬಲಬದಿಯಲ್ಲಿ ಆಸನದ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಅದನ್ನು ತಾವೆಲ್ಲರೂ ಸ್ವೀಕರಿಸಿ ಕೂತ್ಕೊಳ್ಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿರುವಂತೆ ಭರತಖಂಡದ ಇತಿಹಾಸದುದ್ದಕ್ಕೂ ಇಲ್ಲಿ ಮಹಾತ್ಮರು ಆಗಾಗ್ಗೆ ಅವತರಿಸಿದ್ದಾರೆ. ಜಗತ್ತಿನ ಉದ್ಧಾರಕ್ಕಾಗಿ ತಮ್ಮ ಜೀವನವನ್ನೇ ಸವೆಸಿದ್ದಾರೆ. ಧರ್ಮೋದ್ಧಾರಕ್ಕೆ ಸರ್ವಸ್ವವನ್ನು ಸವೆಸಿದ ಇಂತಹ ಸರ್ವಮಾನ್ಯ ವ್ಯಕ್ತಿಗಳಲ್ಲಿ ಒಬ್ಬರು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಈಗಿನ ಧರ್ಮಾಧಿಕಾರಿ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು. 1968ರಲ್ಲಿ ಪೂಜ್ಯರು ತಮ್ಮ 20ನೆಯ ಯುವ ಪ್ರಾಯದಲ್ಲಿಯೇ ಶ್ರೀ ಕ್ಷೇತ್ರ ಧರ್ಮಸ್ಥಳದ 21ನೆಯ ಪಟ್ಟಾಧಿಕಾರಿಯಾಗಿ ಪಟ್ಟಾಭಿಷಕ್ತರಾದರು. ಶ್ವೇತ ವಸ್ತ್ರ ಧರಿಸಿ ಕಠಿಣ ವ್ರತಧಾರಿಯಾಗಿ ಪರಂಪರೆಯಿಂದ ನಡೆದು ಬಂದ ಕ್ಷೇತ್ರದ ಧಾರ್ಮಿಕ ಕೈಂಕರ್ಯಗಳನ್ನು ಅಪಾರ ಶ್ರದ್ಧಾಭಕ್ತಿಯಿಂದ ಮುಂದುವರಿಸಿಕೊಂಡು ಬಂದಿದ್ದಾರೆ. ಧರ್ಮಾಧಿಕಾರಿ ಪೀಠವನ್ನು ಅಲಂಕರಿಸಿದ ನಂತರ ಶ್ರೀ ಕ್ಷೇತ್ರ ಧರ್ಮಸ್ಥಳದ ದಾನ ಧರ್ಮಗಳು ಮತ್ತು ಸಮಾಜಮುಖಿ ಕಾರ್ಯಗಳು ತನ್ನ ವಿರಾಟ ಸ್ವರೂಪವನ್ನು ಪಡೆದುಕೊಂಡವು. ಶ್ರೀ ಕ್ಷೇತ್ರ ಧರ್ಮಸ್ಥಳವನ್ನ ಸರ್ವಾಂಗ ಸುಂದರ ಮತ್ತು ಶ್ರೇಷ್ಠ ಧಾರ್ಮಿಕ ಕೇಂದ್ರವನ್ನಾಗಿ ಮಾಡಿದ ಕೀರ್ತಿ ಪೂಜ್ಯ ಹೆಗ್ಗಡೆಯವರಿಗೆ ಸಲ್ಲುತ್ತದೆ. ಶ್ರೀ ಸ್ವಾಮಿಯ ಸಾಂಪ್ರದಾಯಿಕ ನಿತ್ಯ ಪೂಜೆ, ಉತ್ಸವ ಮತ್ತು ನೇಮ ನಡಾವಳಿಗಳನ್ನು ಇವರು ತ್ರಿಕರಣಪೂರ್ವಕವಾಗಿ ನಡೆಸಿಕೊಂಡು ಬಂದಿದ್ದಾರೆ. नीलकण्ठाय शम्भवे अमृते
ಓಂ ಶ್ರೀ ಮಂಜುನಾಥಾಯ ನಮಃ. ಕ್ಷೇತ್ರದ ಮಂಜುನಾಥ ಸ್ವಾಮಿಗೂ ಎಲ್ಲ ಪರಿವಾರ ದೇವರಿಗೂ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸ್ತಾ, ಇವತ್ತು ಕಾಸರಗೋಡು, ಮಂಜೇಶ್ವರ, ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಗಳ ಧಾರ್ಮಿಕ ಕ್ಷೇತ್ರದ ಮುಖಂಡರ ಧರ್ಮ ಜಾಗೃತಿ ಸಮಾವೇಶದಲ್ಲಿ ನಾವೆಲ್ಲರೂ ಭಾಗವಹಿಸಿದ್ದೇವೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಈ ಸಭಾ ಕಾರ್ಯಕ್ರಮ ಪ್ರಾರಂಭವಾಗಲಿಕ್ಕಿದೆ. ಪೂಜ್ಯ ಹೆಗ್ಗಡೆಯವರು ಈ ವೇದಿಕೆಗೆ ಆಗಮಿಸುವ ಸಂದರ್ಭದಲ್ಲಿ ಸಭಾ ಮರ್ಯಾದೆಯ ದೃಷ್ಟಿಯಿಂದ ನಾವೆಲ್ಲರೂ ಕೂಡ ಕುಳಿತಲ್ಲಿಯೇ ಎದ್ದು ನಿಲ್ಲಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಅವರು ಆಗಮಿಸಿದವರು ನೇರವಾಗಿ ದೀಪ ಪ್ರಜ್ವಲನೆ ಮಾಡಿ ಅಲ್ಲಿಂದ ವೇದಿಕೆಗೆ ಆಗಮಿಸ್ತಾರೆ. ವೇದಿಕೆಯ ಮೇಲೆ ಕುಳಿತವರು ಕೂಡ ಯಾರೂ ಕೂಡ ಕೆಳಗಡೆ ಹೋಗಬೇಕಾಗಿಲ್ಲ, ನಾವು ನಿಂತಲ್ಲಿಯೇ ಎದ್ದು ನಿಂತು ಗೌರವವನ್ನು ಸೂಚಿಸೋಣ ಎಂಬುದಾಗಿ ತಮ್ಮಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇದ್ದೇನೆ. ಆನಂತರ ಸುಮಾರು 1.5 ಗಂಟೆಯಿಂದ 2 ಗಂಟೆಗಳ ಕಾಲ ಇಲ್ಲಿ ಸಭಾ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಈ ಸಭಾಂಗಣದಲ್ಲಿ ಎಲ್ಲರಿಗೂ ಕುಳಿತುಕೊಳ್ಳಿಕ್ಕೆ ಆಸನದ ವ್ಯವಸ್ಥೆ ಸಾಕಾಗದೇ ಇರುವುದರಿಂದ ಪಕ್ಕದಲ್ಲಿ ವ್ಯವಸ್ಥೆ ಮಾಡಿದ್ದೇವೆ, LED ವ್ಯವಸ್ಥೆ ಮಾಡಿದ್ದೇವೆ. ಅಲ್ಲಿಂದಲೂ ಕೂಡ ಕಾರ್ಯಕ್ರಮಗಳನ್ನು ವೀಕ್ಷಣೆ ಮಾಡ್ಬೋದು. ಉಪಾಹಾರವನ್ನು ಸ್ವೀಕರಿಸುವವರಿಗೆ ಒಂದು ಸೂಚನೆ, ಕಾರ್ಯಕ್ರಮ ಮುಗಿದ ನಂತರ ಉಪಾಹಾರದ ವ್ಯವಸ್ಥೆ ಇರ್ತದೆ. ತಾವು ಎಲ್ಲರೂ ಉಪಾಹಾರವನ್ನು ಸ್ವೀಕರಿಸಿಯೇ ಇಲ್ಲಿಂದ ತೆರಳಬೇಕು ಎಂಬುದಾಗಿ ತಮ್ಮಲ್ಲಿ ಆರಂಭದಲ್ಲಿಯೇ ವಿಜ್ಞಾಪನೆಯನ್ನು ಮಾಡಿಕೊಳ್ತಾ ಇದ್ದೇವೆ. ಕರ್ನಾಟಕ ರಾಜ್ಯದ ಧಾರ್ಮಿಕ ಪರಿಷತ್ತಿನ ಸದಸ್ಯರು, ಅದೇ ರೀತಿಯಾಗಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಧಾರ್ಮಿಕ ಪರಿಷತ್ತಿನ ಸದಸ್ಯರು ನಮ್ಮೊಂದಿಗೆ ಇವತ್ತು ಈ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರೆಲ್ಲರ ಉಪಸ್ಥಿತಿಯನ್ನು ಗೌರವದಿಂದ ಗುರುತಿಸ್ತಾ ಅವರನ್ನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಆಹ್ವಾನಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ ಬೇರೆ ಬೇರೆ ಧಾರ್ಮಿಕ ಕ್ಷೇತ್ರಗಳ ಮುಖಂಡರು, ಆಡಳಿತ ಮುಕ್ತೇಸರರು, ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರು ಮತ್ತು ಉಳಿದ ಸದಸ್ಯರು ತಾವೆಲ್ಲರೂ ಕೂಡ ಆಗಮಿಸಿದ್ದೀರಿ. ಅದರಲ್ಲಿ ದೇವಸ್ಥಾನದ ಪ್ರಮುಖರು ಕೆಲವರು ವೇದಿಕೆಯ ಮೇಲೆ ಆಸೀನರಾಗಿದ್ದರೆ, ತಾವೆಲ್ಲರೂ ವೇದಿಕೆಯ ಮುಂಭಾಗದಲ್ಲಿದ್ದೀರಿ. ತಮ್ಮೆಲ್ಲರನ್ನು ಮತ್ತೊಮ್ಮೆ ಆತ್ಮೀಯವಾಗಿ ಬರಮಾಡಿಕೊಳ್ತಾ, ನಾವೆಲ್ಲರೂ ಇವತ್ತು ಈ ಸಮಾವೇಶದಲ್ಲಿ ಧರ್ಮ ಜಾಗೃತಿ ಸಮಾವೇಶ ಅಂತ ಇದಕ್ಕೆ ಶೀರ್ಷಿಕೆಯನ್ನು ಕೊಟ್ಟಿದ್ದಾರೆ. ಧರ್ಮಕ್ಷೇತ್ರದಲ್ಲಿ ಇವತ್ತು ಆಗ್ತಾ ಇರುವಂತಹ ಪಲ್ಲಟಗಳನ್ನು ನಾವೆಲ್ಲರೂ ಎಷ್ಟು ಬೇಗ ಅರಿತುಕೊಂಡು ಜಾಗೃತಿಯನ್ನು ಹೊಂದುತ್ತೇವೆಯೋ ಅಷ್ಟು ಬೇಗ ಅದು ಒಳ್ಳೆಯದು ಎಂಬ ದೃಷ್ಟಿಯಿಂದ ಈ ಸಮಾವೇಶವನ್ನು ನಡೆಸ್ತಾ ಇದ್ದೇವೆ. ಮತ್ತೊಮ್ಮೆ ತಮ್ಮೆಲ್ಲರನ್ನೂ ಆತ್ಮೀಯವಾಗಿ ಸ್ವಾಗತಿಸ್ತಾ ಇನ್ನು ಕೆಲವೇ ನಿಮಿಷದಲ್ಲಿ ಪೂಜ್ಯ ಹೆಗ್ಗಡೆಯವರು ಆಗಮಿಸ್ತಾ ಇದ್ದಾರೆ.
ಓಂ ಶ್ರೀ ಮಂಜುನಾಥಾಯ ನಮಃ. ಎಲ್ಲರಿಗೂ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸ್ತಾ ಪೂಜ್ಯರ ಅನುಮತಿಯ ಮೇರೆಗೆ ಸಭಾ ಕಾರ್ಯಕ್ರಮವನ್ನು ಆರಂಭ ಮಾಡಿ ಸುಖ ಬಂದಾಗ ಅದನ್ನು ಹಂಚಿ ಅನುಭವಿಸುವುದು, ಕಷ್ಟ ಬಂದಾಗ ಅದರ ಪರಿಹಾರ ಮಾರ್ಗದ ಬಗ್ಗೆ ಜಾಗೃತಿಯನ್ನು ಮೂಡಿಸುವುದು ಧರ್ಮಸ್ಥಳ ಕ್ಷೇತ್ರದ ಸಹಜವಾದಂತಹ ಗುಣ. 2016ರಲ್ಲಿ ದೇಶದ ಅತಿ ಸ್ವಚ್ಛ ಧಾರ್ಮಿಕ ಕ್ಷೇತ್ರ ಎಂಬ ಪ್ರಶಸ್ತಿ ಬಂದಾಗ ಮೊದಲು ಪೂಜ್ಯ ಹೆಗ್ಗಡೆಯವರು ಮಾಡಿದಂತಹ ಕೆಲಸ, ಎಲ್ಲ ಕಾರ್ಯಕರ್ತರನ್ನು ಕರೆದು ಧರ್ಮಸ್ಥಳ ಮಾತ್ರ ಸ್ವಚ್ಛವಾಗಿದ್ದರೆ ಸಾಲದು, ನಮ್ಮ ರಾಜ್ಯದ ಎಲ್ಲ ಶ್ರದ್ಧಾ ಕೇಂದ್ರಗಳು ಸ್ವಚ್ಛವಾಗಬೇಕು ಎಂಬ ಯೋಜನೆಯನ್ನು ರೂಪಿಸಿ ಪ್ರತಿ ವರ್ಷ ಆಗಸ್ಟ್ 15 ಮತ್ತು ಜನವರಿ 14 2 ದಿನಗಳ ಕಾಲ ನಿರಂತರವಾಗಿ ನಮ್ಮ ರಾಜ್ಯದ ಎಲ್ಲ ಧರ್ಮಕ್ಷೇತ್ರಗಳನ್ನು ಸ್ವಚ್ಛಗೊಳಿಸುವ ಕೈಂಕರ್ಯವನ್ನು ನಡೆಸಿಕೊಂಡು ಬಂದರು. ಧರ್ಮಸ್ಥಳಕ್ಕೆ ಇಂದು ಮುಸುಕಿದಂತಹ ಕಾರ್ಮೋಡ ಎಲ್ಲ ಶ್ರದ್ಧಾ ಕೇಂದ್ರಗಳಿಗೂ ಒಂದಲ್ಲ ಒಂದು ಕಾಲದಲ್ಲಿ ಬರಬಹುದು. ಆದರೆ ಶ್ರೀ ಕ್ಷೇತ್ರ ಇದರ ಬಗ್ಗೆ ಜಾಗೃತಿಯನ್ನು ಮೂಡಿಸುವುದರ ಜೊತೆಗೆ ಧರ್ಮಸ್ಥಳದ ಎಲ್ಲ ಚಟುವಟಿಕೆಗಳು ಕೂಡ ಧರ್ಮದ ತಳಹದಿಯಲ್ಲಿ ಅದು ಆರಂಭವಾಗಿರುವಂಥದ್ದು. ಆದ್ದರಿಂದಲೇ ಇವತ್ತು ಧರ್ಮ ಜಾಗೃತಿ ಸಮಾವೇಶದಲ್ಲಿ ನಾವೆಲ್ಲರೂ ಸೇರಿಕೊಂಡಿದ್ದೇವೆ. ಈ ಸಮಾರಂಭವನ್ನು ಭಗವಂತನ ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡ್ತಾ ಇದ್ದೇವೆ. ಪ್ರಾರ್ಥನೆ ನಡೆಯುವಾಗ ದಯವಿಟ್ಟು ಯಾರೂ ಕೂಡ ಎದ್ದು ನಿಲ್ಲುವುದು ಬೇಡ ಎಂಬ ವಿನಂತಿಯನ್ನು ಮಾಡ್ತಾ ಆಳ್ವಾಸ್ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿನಿಯರು ಆರಂಭದಲ್ಲಿ ಪ್ರಾರ್ಥನೆಯನ್ನು ನೆರವೇರಿಸಲಿಕ್ಕಿದ್ದಾರೆ. ಶಂಕರ ಮಹೇಶ್ವರ ವಿಶ್ವಹೇತೋ ಶಂಭೋ ಗಿರೀಶ ಸುರಪೂಜಿತ ಕಾಮವೈರಿಂ ಗೌರೀಶ ಶಂಕರ ಮಹೇಶ್ವರ ವಿಶ್ವಹೇತೋ ಧರ್ಮಸ್ಥಳೇಶ ಸಕಲೇಶ ದಯಾಪಯೋದೇ ಶ್ರೀ ಮಂಜುನಾಥ ನಿಧರಾ ಕುರು ಮಂಗಲಂ ಮೇ ಧರ್ಮಸ್ಥಳೇಶ ಸಕಲೇಶ ದಯಾಪಯೋದೇ ಶ್ರೀ ಮಂಜುನಾಥ ನಿಧರಾ ಕುರು ಮಂಗಲಂ ಮೇ ಕುರು ಮಂಗಲಂ ಮೇ ಕುರು ಮಂಗಲಂ
ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷರು, ಸಾಂಸ್ಕೃತಿಕ ನೇತಾರರು, ಅತ್ಯುತ್ತಮ ಸಂಘಟಕರಾದಂತಹ ಡಾಕ್ಟರ್ ಎಂ ಮೋಹನ್ ಆಳ್ವ ಅವರದ್ದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಜೊತೆಗೆ ಪೂಜ್ಯ ಕಾವಂದರ ಜೊತೆಗೆ ಬಹುವರ್ಷಗಳ ಒಡನಾಟ. ಈ ಕಾರ್ಯಕ್ರಮದ ಆರಂಭದಲ್ಲಿ ಡಾಕ್ಟರ್ ಎಂ ಮೋಹನ್ ಆಳ್ವ ಅವರು ಪ್ರಾಸ್ತಾವಿಕ ನುಡಿಗಳ ಜೊತೆಗೆ ಎಲ್ಲರನ್ನೂ ಕೂಡ ಆತ್ಮೀಯವಾಗಿ ಸ್ವಾಗತಿಸಲಿಕ್ಕಿದ್ದಾರೆ. ಅವರನ್ನು ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಅನಾದಿ ಕಾಲದಿಂದ ನಾವು ನಂಬಿಕೊಂಡು ಬಂದ ಮಂಜುನಾಥ ಸ್ವಾಮಿ, ಚಂದ್ರನಾಥ ಸ್ವಾಮಿ, ಧರ್ಮದೇವತೆಗಳು, ಅನ್ನಪ್ಪ ಸ್ವಾಮಿಗೆ ಕೈ ಮುಗಿದುಕೊಂಡು ಕಾವಂದರಿಗೂ, ಮಾತೃಶ್ರೀ ಅಮ್ಮನವರಿಗೂ, ಕಾವಂದರ ಕುಟುಂಬದವರಿಗೂ ಕೈ ಮುಗಿದುಕೊಂಡು ವೇದಿಕೆ ಮೇಲಿದ್ದ ಪರಮಪೂಜ್ಯ ಸ್ವಾಮೀಜಿಯವರಿಗೂ, ನಮ್ಮ ಕಟೀಲ್ ಕ್ಷೇತ್ರದ ಅಸಣ್ಣರವರಿಗೂ, ಉಡುಪಿ ಕ್ಷೇತ್ರದ ದಿವಾನರವರಿಗೂ ಮತ್ತು ರಾಜ್ಯ ಮತ್ತು ಜಿಲ್ಲೆಯ ಗೌರವಾನ್ವಿತ ಪರಿಷತ್ತಿನ ಸದಸ್ಯರಿಗೂ, ಹಾಗೆ ವೇದಿಕೆ ಮೇಲಿದ್ದ ಎಲ್ಲ ಗೌರವಾನ್ವಿತ ಗಣ್ಯರಿಗೆ ಕೈ ಮುಗಿದುಕೊಂಡು ಸೇರಿದ ಸಹೃದಯ ಬಂಧುಗಳೇ, ಇದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ವತಿಯಿಂದ ನಡೆಯುವ ಕಾರ್ಯಕ್ರಮವಲ್ಲ. ಇದು ಉಭಯ ಜಿಲ್ಲೆಗಳ ಆಸ್ತಿಕರ ಮತ್ತು ಹಿಂದೂ ಧಾರ್ಮಿಕ ಕೇಂದ್ರವನ್ನು ಮುನ್ನಡೆಸಿಕೊಂಡು ಹೋಗುವ ನಮ್ಮ ಕಾರ್ಯಕ್ರಮ. ಯಾವುದೇ ಪೂರ್ವ ನಿಯೋಜಿತವಲ್ಲದೆ ದಿಢೀರಾಗಿ ನಾವು ಆಯೋಜಿಸಿ ಈ ಸಭೆಗೆ ನೀವೆಲ್ಲರೂ ಇದು ನಮ್ಮ ಪರಮ ಪವಿತ್ರ ಕರ್ತವ್ಯ ಎಂದು ಭಾವಿಸಿ ಇಲ್ಲಿಗೆ ಧಾವಿಸಿ ಬಂದಿದ್ದೀರಿ. ನಿಮ್ಮ ಪ್ರೀತಿಗೆ ನಾವು ಶರಣೆನ್ನದೇ ಬೇರೆ ಪದಗಳಿಲ್ಲ. ನಾವೆಲ್ಲರೂ ಭಾಗವಹಿಸುವ ಈ ಸಭೆಯನ್ನು ಧರ್ಮಸಭೆ ಎಂದು ನಾವು ಬಣ್ಣಿಸ್ತೇವೆ. ನಮ್ಮೊಂದಿಗೆ ಕಲಿಯುಗದ ಕಲ್ಪತರು, ಮರ್ಯಾದ ಪುರುಷೋತ್ತಮ, ಧರ್ಮದ ವಿಶ್ವರೂಪ ತೋರಿಸಿದ ನ್ಯಾಯ ದೇವತೆ ಮತ್ತು ಮಾತನಾಡುವ ಮಂಜುನಾಥ ಎಂದೇ ನಾವೆಲ್ಲರೂ ನಂಬಿದ ಪೂಜ್ಯ ಕಾವಂದರ ಬಗ್ಗೆ ನಾಲ್ಕು ಮಾತನಾಡಬೇಕು ಎಂಬುದು ನನ್ನ ಧರ್ಮ. ಕಾವಂದರು ತನ್ನ ಕೆಲಸದ ಮೂಲಕ ನೂರಾರು ಸಂದೇಶಗಳನ್ನು ನಾಡಿಗೆ ಕೊಟ್ಟವರು. ಸಮಾಜದಲ್ಲಿ ಬದುಕಿನುದ್ದಕ್ಕೂ ಜನಜಾಗೃತಿಯನ್ನು ಮೂಡಿಸಿದವರು. ತನ್ನ ಜೀವನದಲ್ಲಿ ಧರ್ಮಶ್ರದ್ಧೆಯಿಂದ, ಜೀವನ ಪ್ರೀತಿಯಿಂದ, ಮಾನವೀಯ ಗುಣದಿಂದ, ಅಪಾರ ಸಂವಹನದಿಂದ, ಧರ್ಮ ಸಮನ್ವತೆಯಿಂದ, ದೂರದರ್ಶಿತ್ವದಿಂದ, ಜಾಗೃತ ವಿವೇಕದಿಂದ, ತ್ಯಾಗ ತಾಳ್ಮೆಯಿಂದ, ಅಗಾಧ ಜೀವನಾನುಭವ ಲೋಕಾನುಭವದಿಂದ ಏಕಕಾಲಕ್ಕೆ ರಾಜನಾಗಿಯೂ ಋಷಿಯಾಗಿಯೂ ಇಡೀ ಬದುಕನ್ನೇ ಸಮಾಜಕ್ಕಾಗಿ ಸಮರ್ಪಿಸಿಕೊಂಡವರು. ಧರ್ಮಸ್ಥಳವನ್ನು ಸತ್ಯ, ಧರ್ಮ, ನ್ಯಾಯಕ್ಕೆ ನೆಲೆಬೀಡಾಗಿ ಮಾಡಿದ್ದಾರೆ. ಇದರಿಂದ ಈ ಕ್ಷೇತ್ರ ಧರ್ಮಸ್ಥಳ ಮತ್ತು ಧರ್ಮಸ್ಥಳದ ಪ್ರವರ್ತಿಸಿದ ಸಂಸ್ಥೆಗಳಿಗೆಲ್ಲ ಒಂದು ರಾಷ್ಟ್ರದ ನಕಾಶೆಯಲ್ಲಿ ಮಾತ್ರವಲ್ಲದೆ ಪ್ರಪಂಚದ ಭೂಪಟದಲ್ಲಿ ಬ್ರ್ಯಾಂಡ್ ಆಗಿ ಗುರುತಿಸಿಕೊಂಡಿದೆ. 800 ವರ್ಷದ ಇತಿಹಾಸದಲ್ಲಿ ತನ್ನ 20ನೇ ವಯಸ್ಸಿನಲ್ಲಿ 21ನೇ ಧರ್ಮಾಧಿಕಾರಿಯಾಗಿ 1968ರಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಜವಾಬ್ದಾರಿ ತೆಗೆದುಕೊಂಡವರು. ತನ್ನ ಜೀವನದಲ್ಲಿ ಒಟ್ಟು ಬದುಕಿನ 78 ವರ್ಷದಲ್ಲಿ 58 ವರ್ಷದಲ್ಲಿ ಧರ್ಮಸ್ಥಳದ ಪರಂಪರೆಯ ಚತುರ್ವಿಧ ದಾನದ ಮೂಲಕ ಪುರಾಣದ ಮಹಾದಾನಿಗಳಾದ ಮಹಾಬಲಿಯನ್ನು ನೆನಪಿಸುವಂತೆ ನಮ್ಮ ಕಾಲದಲ್ಲಿ ಇದ್ದ ಏಕೈಕ ಮಹಾಪುರುಷ ಎಂದರೆ ಅದು ಕಾವಂದರು. ನಮ್ಮ ಸ್ವಂತವನ್ನು ಲೆಕ್ಕಿಸದೆ ಸರ್ವವನ್ನು ಸಮಾಜಕ್ಕೆ ಅರ್ಪಿಸಿದವರು. ಇದಕ್ಕೆ ಬೆಲೆ ಕಟ್ಟಲು ಯಾರಿಂದಲೂ ಸಾಧ್ಯವಿಲ್ಲ. ಇಂಥ ಒಂದು ಆಕಾಶದ ಎತ್ತರದ ಸಾಧನೆಗೆ, ಮೇರು ಪರ್ವತದಂಥ ತಪಸ್ಸಿಗೆ, ಸಾಗರದಂಥ ವಿಶಾಲವಾದ ಸಿದ್ಧಿಗೆ ಒಂದು ಮನುಷ್ಯ ತನ್ನೆಲ್ಲವನ್ನು ತ್ಯಾಗ ಮಾಡಿದ್ದಿರಬಹುದು. ತನ್ನ ಸ್ವಂತ ಆರೋಗ್ಯವನ್ನು, ತನ್ನ ಸಂಸಾರವನ್ನು, ಸುಖವನ್ನು, ತನಗೆ ಬರಬಹುದಾದಂಥ ನೂರಾರು ಆಶಾಮಿಷಗಳನ್ನು ಹೇಗೆ ಮೆಟ್ಟಿ ನಿಂತಿರಬಹುದು ಎಂಬುದಕ್ಕೆ ಸಾಕ್ಷ್ಯವೂ ಇಲ್ಲ, ಪ್ರಮಾಣವೂ ಇಲ್ಲ. ಈ ದಾನ ಪುರುಷ ಹಾಗಾಗಿ ಇಂದು ಪುರುಷ ಮಾತ್ರವಲ್ಲ, ಪರುಷಮನಿಯೂ ಹೌದು. ಅವರು ಯಾವುದನ್ನು ಮೆಟ್ಟುತ್ತಾರೆ, ಯಾವುದನ್ನು ಮುಟ್ಟುತ್ತಾರೆ ಅದನ್ನು ಚೆನ್ನಾಗಿ ಪರಿವರ್ತಿಸುವ ಶಕ್ತಿ ಅವರಿಗಿದೆ. ಅದೆಷ್ಟೋ ಜನರು ತನ್ನ ಬದುಕಿನಲ್ಲಿ ಅಪ್ಪಟ ಚಿನ್ನವಾಗಿ ರೂಪಾಂತರ ಆಗಿದ್ದಾರೆ. ನಿಜವಾದ ಪವಾಡ ಅಂದರೆ ಇದು. ಗಾಳಿಯಲ್ಲಿ ಭಸ್ಮ ಸೃಷ್ಟಿ ಮಾಡುವುದು ಪವಾಡವಲ್ಲ, ಮೃಗವನ್ನು ಮನುಷ್ಯರನ್ನಾಗಿ ಮಾಡುವುದು ಪ್ರವಾಡ ಎಂದು ಜಗತ್ತಿಗೆ ತೋರಿಸಿಕೊಟ್ಟಿದ್ದಾರೆ. ನಾನು ಜವಾಬ್ದಾರಿ ತೆಗೆದುಕೊಳ್ಳುವ ಮೊದಲು ಈ ಇಡೀ ಒಂದು ಧರ್ಮಸ್ಥಳದಲ್ಲಿ ಒಂದು 50ರಷ್ಟು ಸಿಬ್ಬಂದಿ ನೌಕರರು ಇದ್ದರು. ಈಗ 58 ವರ್ಷದಲ್ಲಿ 75,000 ನೌಕರರಿರುವ ಸಂಸ್ಥೆ ಇದು. ಕಾವಂದರು ಒಂದು ಜಾತಿ, ಮತಕ್ಕೆ ಅಥವಾ ಒಂದು ಧರ್ಮಕ್ಕೆ ಅಥವಾ ಒಂದು ಊರಿನ ಭಾಷೆಗೆ ಸೀಮಿತವಾದವರು ಅಲ್ಲ.
ಅವರು ಇಡೀ ನಾಡಿಗೆ ನಮ್ಮ ಸಂಬಂಧಪಟ್ಟವರು, ನಮ್ಮ ನಾಡಿನ ಆಸ್ತಿ, ನಮ್ಮ ಮಾರ್ಗದರ್ಶಕರು. ಒಮ್ಮೆ ಅವರು ಮಾಡಿದಂಥ 100 ಕೆಲಸದ ಒಂದು ಪರಿಚಯವನ್ನು ನಾನು ಹೇಳಿಕೊಡ್ಬೇಕಾದ್ದು ನಿಮ್ಮ ಕರ್ತವ್ಯ. ಇವತ್ತು ಇಡೀ ಒಂದು ಕ್ಷೇತ್ರ ಧರ್ಮಸ್ಥಳ ಮತ್ತು ಪೂಜ್ಯ ಕಾವಂದರ ಕೊಡುಗೆಗಳು ಅಪಾರವಾದಂಥ ಕೊಡುಗೆಗಳು. ಇವತ್ತು ಇಲ್ಲಿ ಇರುವಂಥ ಒಂದು ಅನ್ನಪೂರ್ಣವನ್ನು ತೆಗೆದುಕೊಳ್ಳುವ. ಪೂಜ್ಯ ಕೆ ಹೆಗಡೆಯವರು ಭಕ್ತರಿಗಾಗಿ 2 ಬೃಹತ್ ಅನ್ನಛತ್ರಗಳನ್ನು ನಿರ್ಮಿಸಿದ್ದು, 2ರಲ್ಲಿ ಏಕಕಾಲದಲ್ಲಿ 3,000 ಮಂದಿ ಕೂತ್ಕೊಳ್ಳುವ ಅವಕಾಶ ಇದೆ. ವಾರ್ಷಿಕವಾಗಿ ಸರಾಸರಿ 75 ಲಕ್ಷ ಜನ ಅನ್ನಪ್ರಸಾದ ಸ್ವೀಕರಿಸುವ ಅನ್ನಪೂರ್ಣವು ಮೆಗಾ ಅಡುಗೆ ಮನೆಯನ್ನು ಹೊಂದಿದೆ. ದಿನಕ್ಕೆ ಸರಾಸರಿ 30,000 ಜನ ಕ್ಷೇತ್ರದಿಂದ ಅನ್ನಪ್ರಸಾದ ಸ್ವೀಕರಿಸುತ್ತಿರುವುದು ದೇಶಕ್ಕೆ ಮಾದರಿಯಾಗಿದೆ. ಅನ್ನ ದಾಸೋಹಕ್ಕೆ ಆಹಾರ ಪರಿಕರ ಸಂಗ್ರಹ, ಅನ್ನಪ್ರಸಾದ ತಯಾರಿ ಕಾರ್ಯ, ಅನ್ನಪ್ರಸಾದ ವಿತರಣೆ, ತ್ಯಾಜ್ಯ ನಿರ್ವಹಣೆ, ನಿರಂತರ ಅನ್ನಪ್ರಸಾದ ಒಂದು ಅಕ್ಷಯ ಪಾತ್ರವಾಗಿ ಇದ್ದುಕೊಂಡು ಇರುವುದನ್ನು ನಾವು ಗಮನಿಸಿದ್ದೇವೆ. ಇನ್ನು ತನ್ನ ಒಂದು ದೇವಸ್ಥಾನ ಮಾತ್ರ ಅಲ್ಲ, ಲೋಕದಲ್ಲಿರುವ ದೇವಸ್ಥಾನಗಳ ಜೀರ್ಣೋದ್ಧಾರ. 1990ರಲ್ಲಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಧರ್ಮೋತ್ಥಾನ ಟ್ರಸ್ಟ್ ಸ್ಥಾಪನೆ ಆಯಿತು. ಈ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಧರ್ಮೋತ್ಥಾನ ಟ್ರಸ್ಟ್ ಮೂಲಕ ಈವರೆಗೆ ನಾಡಿನಾದ್ಯಂತ ಇರುವ 307 ಪ್ರಾಚೀನ ದೇವಾಲಯಗಳನ್ನು ಜೀರ್ಣೋದ್ಧಾರಗೊಳಿಸಿದೆ. ನಿಮ್ಮ ಬಲಭಾಗದಲ್ಲಿ ಇರುವಂಥ ಒಂದು ಚಿತ್ರವನ್ನು ನೀವು ಅವಲೋಕಿಸಿದರೆ ಗೊತ್ತಾಗ್ತದೆ ಮೊದಲು ಹೇಗಿತ್ತು, ಇವರು ಕೈ ಮುಟ್ಟಿದ ಮೇಲೆ ಏನಾಯಿತು ಎಂಬುದನ್ನು. 58 ವರ್ಷದಲ್ಲಿ ಕ್ಷೇತ್ರದಿಂದ ಸುಮಾರು ವಾರ್ಷಿಕ ಒಂದು ಸರಾಸರಿ 2,000 ಇಷ್ಟು ತನಕ 18,000 ದೇವಸ್ಥಾನಗಳ ಜೀರ್ಣೋದ್ಧಾರ ಅಥವಾ ಅಭಿವೃದ್ಧಿ ಕಾರ್ಯಗಳಿಗೆ ವಿಶೇಷ ಧನ ಸಹಾಯವನ್ನು ಮಾಡಿ ದಾಖಲೆ ನಿರ್ಮಿಸಿದ್ದಾರೆ. ಇಂತಹ ದಾಖಲೆಯನ್ನು ಯಾರು ಮಾಡಲು ಸಾಧ್ಯ? ವಿವಿಧ ಶಿಕ್ಷಣ ಸಂಸ್ಥೆಗಳು ಮತ್ತು ಬೆಳೆದು ಬಂದ ಹಾದಿ. ಶ್ರೀ ಕಾವಂದ್ರವರ ನಾಯಕತ್ವದಲ್ಲಿ ಪ್ರಸ್ತುತ LKGಯಿಂದ PGವರೆಗೆ ವಿವಿಧ ವಿಷಯಗಳ 56 ಶಿಕ್ಷಣ ಸಂಸ್ಥೆಗಳು ಇದ್ದುಕೊಂಡು ಉಜಿರೆ, ಮಂಗಳೂರು, ಉಡುಪಿ, ಧಾರವಾಡ, ಹಾಸನ, ಮೈಸೂರು, ಬೆಂಗಳೂರು ಸೇರಿದಂತೆ ವಿವಿಧ STM ಶಿಕ್ಷಣ ಸಂಸ್ಥೆಗಳು ಪ್ರಸ್ತುತ 55,000 ಮಂದಿ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಇನ್ನು ಇಷ್ಟು ವರ್ಷದಲ್ಲಿ ಎಷ್ಟು ವಿದ್ಯಾರ್ಥಿಗಳು ಇವತ್ತು ಹಳೆ ವಿದ್ಯಾರ್ಥಿಗಳಿಗಾಗಿ ಇವತ್ತು ಲೋಕದಲ್ಲಿ ತನ್ನ ಕ್ಷೇತ್ರದಲ್ಲಿ ಕೂತ್ಕೊಂಡು ಎಂಥ ಸಾಧನೆ ಮಾಡುವವರಿದ್ದಾರೆ ಎಂಬುದನ್ನು ಗಮನಿಸುವ. ಇವತ್ತು ಆರೋಗ್ಯ ಕ್ಷೇತ್ರ, ಎಲೋಪತಿ, ಆಯುರ್ವೇದ, ನ್ಯಾಚುರೋಪತಿ ಸೈನ್ಸ್ನ ಮೂಲಕ SDM ಆಸ್ಪತ್ರೆಗಳಲ್ಲಿ ಒಟ್ಟು ಇವತ್ತು 4,000 ಬೆಡ್ಡುಗಳ ವ್ಯವಸ್ಥೆ ಇಡೀ ರಾಜ್ಯದಲ್ಲಿ ಇದ್ದುಕೊಂಡು ವರ್ಷಕ್ಕೆ ಸುಮಾರು 1 ಲಕ್ಷ ಒಳರೋಗಿಗಳು ಹಾಗೂ ಸರಿಸುಮಾರು 10 ಲಕ್ಷ ರೋಗಿಗಳು ಪ್ರಯೋಜನವನ್ನು ಪಡೆದುಕೊಳ್ತಾ ಇದ್ದಾರೆ. 10,000 ಜನರಿಗೆ ಉಚಿತವಾಗಿ ಡಯಾಲಿಸಿಸನ್ನು ಮಾಡುವಂಥ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಇನ್ನು ಉದ್ಯೋಗ ತರಬೇತಿ ಸಂಸ್ಥೆ ರುಡ್ಸೆಟ್ ನಿರುದ್ಯೋಗ ಸಮಸ್ಯೆಯ ಗಂಭೀರತೆಯನ್ನು ಅರಿತು 1882ರಲ್ಲಿ ರುಡ್ಸೆಟ್ ಸಂಸ್ಥೆ ಆರಂಭವಾಯಿತು. ಉಜಿರೆಯಲ್ಲಿ ಪ್ರಾಯೋಗಿಕವಾಗಿ ಆರಂಭವಾದಂಥ ಈ ಸಂಸ್ಥೆ ಈಗ ಕರ್ನಾಟಕದಲ್ಲಿ 7 ಶಾಖೆಗಳು ಸಹಿತ ದೇಶದಾದ್ಯಂತ 17 ರಾಜ್ಯಗಳಲ್ಲಿ 27 ಶಾಖೆಗಳನ್ನು ಹೊಂದಿದೆ. 2025ರವರೆಗೆ 6,01,073 ಮಂದಿ ನಿರುದ್ಯೋಗಿ ಯುವತಿಯರು ಈ ಕಾರ್ಯದಲ್ಲಿ ತರಬೇತಿ ಪಡೆದಿದ್ದು, ಇದರಲ್ಲಿ ಸುಮಾರು 4,41,544 ಮಂದಿ ಉದ್ಯೋಗದಲ್ಲಿ ಯಶಸ್ವಿಯಾಗಿದ್ದಾರೆ. ಮಧ್ಯವರ್ಜನ ಶಿಬಿರಗಳು ಈವರೆಗೆ 1,648 ಮಧ್ಯವರ್ಜನ ಶಿಬಿರಗಳನ್ನು ನಡೆದಿವೆ. ಇದರ ಜೊತೆಗೆ 197 ವಿಶೇಷ ಮಧ್ಯವರ್ಜನ ಶಿಬಿರಗಳು ನಡೆದಿದೆ. 1,13,398 ಮಂದಿ ಮದ್ಯವ್ಯಸನದಿಂದ ಮುಕ್ತರಾಗಿದ್ದಾರೆ. ಮಂಜೂಷಾ ವಸ್ತು ಸಂಗ್ರಹಾಲಯ ಪ್ರಾಚೀನ ವಸ್ತುಗಳ ಸಂರಕ್ಷಣೆ ಮತ್ತು ಪ್ರದರ್ಶನಕ್ಕಾಗಿ ಕಾವಂದ್ರವರು ಮಂಜೂಷಾ ವಸ್ತು ಸಂಗ್ರಹಾಲಯವನ್ನು ಮತ್ತು ಹಳೆಯ ಕಾರುಗಳ ಕಾರು ಮ್ಯೂಸಿಯಮನ್ನು ಧರ್ಮಸ್ಥಳದಲ್ಲಿ 1989ರಲ್ಲಿ ಆರಂಭಿಸಿದರು. ಇಲ್ಲಿ ಕಾವಂದರ ಸ್ವತಃ ತಾವೊಬ್ಬರೇ ಆಸಕ್ತಿಯಿಂದ ಸಂಗ್ರಹಿಸಿದ ಇತಿಹಾಸ ಮತ್ತು ಸಾಂಸ್ಕೃತಿಕ ಪರಂಪರೆಯ ಕಥೆ ಹೇಳುವ ಸುಮಾರು 16,000ಕ್ಕೂ ಅಧಿಕ ವಸ್ತು ವೈವಿಧ್ಯಗಳು ಅದರಲ್ಲಿದೆ. ಇದು ಏಕ ವ್ಯಕ್ತಿ ಸಂಗ್ರಹಿಸಿದ ಬೃಹತ್ ವಸ್ತು ಸಂಗ್ರಹಾಲಯ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಇಂಡಿಯಾ ಬುಕ್ ಆಫ್ ರೆಕಾರ್ಡ್ನಿಂದಲೂ ಗುರುತಿಸಲ್ಪಟ್ಟಿದೆ. ಮೈಸೂರಿನಲ್ಲಿ ಪಯಣ ಹೆಸರಿನ ಮತ್ತೊಂದು ಬೃಹತ್ ಕಾರ್ ಮ್ಯೂಸಿಯಂನಲ್ಲಿ ಆರಂಭಿಸಲಾಗಿದ್ದು, ಇದು ಕೂಡ ಜನಾಕರ್ಷಣೆಯ ಕೇಂದ್ರವಾಗಿದೆ. ಧರ್ಮಸ್ಥಳದ ಸಿರಿ ಗ್ರಾಮೋದ್ಯೋಗ ಸಂಸ್ಥೆ 2004ನೇ ಇಸ್ವಿಯಲ್ಲಿ ಆರಂಭವಾದಂಥ ಸಿರಿ ಸಂಸ್ಥೆಯ ಉತ್ಪನ್ನಗಳನ್ನು ರಾಜ್ಯದಾದ್ಯಂತ ಸಿರಿ ಬ್ರ್ಯಾಂಡ್ನಲ್ಲಿ ಮಾರಾಟ ಮಾಡಲಾಗ್ತಾ ಇದೆ. ಗ್ರಾಮೀಣ ಭಾಗದ ಬಡ ಮಕ್ಕಳು, ಹೆಣ್ಣು ಮಕ್ಕಳಿಗೆ ಹೆಚ್ಚು ಕಾರ್ಯನಿರ್ವಹಿಸುತ್ತಿರುವ ಈ ಸಂಸ್ಥೆಯಲ್ಲಿ 5,000ಕ್ಕೂ ಹೆಚ್ಚು ಬಡ ಕುಟುಂಬಗಳಿಗೆ ಆಶ್ರಯ ನೀಡಿದೆ. ಈ ಕೇಂದ್ರದಲ್ಲಿ ವಾರ್ಷಿಕವಾಗಿ 1,200 ಟನ್ ಸಿರಿಧಾನ್ಯಗಳನ್ನು ಸಂಸ್ಕರಿಸುವ ವ್ಯವಸ್ಥೆ ಇರ್ತದೆ. ಮಾತ್ರವಲ್ಲದೆ ಸಿರಿಧಾನ್ಯ ಖಾದ್ಯ ಉತ್ಪನ್ನಗಳನ್ನು ತಯಾರಿಸಲಾಗ್ತಿದ್ದು, ಈ ಘಟಕಕ್ಕೆ ಪೂರಕವಾಗಿ ಚಿಕ್ಕನಾಯಕಹಳ್ಳಿ, ದಾವಣಗೆರೆ, ಕೊಪ್ಪಳದಲ್ಲಿ 3 ಸಿರಿಧಾನ್ಯ ಕಂಪನಿಗಳನ್ನು ಸ್ಥಾಪಿಸಲಾಗಿದೆ.
ಈ ಕಂಪನಿಯಲ್ಲಿ 3,000 ರೈತರು ಸೇರ್ಪಡೆಗೊಂಡಿದ್ದಾರೆ. ಈ ಕಂಪನಿಗಳ ಮುಖೇನ 91 ತಾಲೂಕುಗಳನ್ನು ಆಯ್ಕೆ ಮಾಡಿ ಸುಮಾರು 5,000 ಎಕರೆ ಪ್ರದೇಶದಲ್ಲಿ ಸಿರಿಧಾನ್ಯವನ್ನು ಬೆಳೆಸಲಾಗ್ತಾ ಇದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆ 4 ಮಂದಿ ಕಾರ್ಯಕರ್ತರಿಂದ ಪ್ರಾರಂಭಗೊಂಡ ಯೋಜನೆ ಈಗ 45,000 ಮಂದಿ ಕಾರ್ಯಕರ್ತರು ಸೇವೆಯಲ್ಲಿ ರಾಜ್ಯದಾದ್ಯಂತ ಸೇರಿಕೊಂಡಿದ್ದಾರೆ. ಗ್ರಾಮೀಣ ಪ್ರದೇಶದಲ್ಲಿರುವ ಬಡವರ, ಮಹಿಳೆಯರ, ರೈತರ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಹಾಗೂ ಸಾಮುದಾಯಿಕ ಸರ್ವಾಂಗೀಣ ಅಭಿವೃದ್ಧಿ ಮತ್ತು ಸಬಲೀಕರಣಕ್ಕಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ 1982ರಲ್ಲಿ ಆರಂಭವಾಯಿತು. ಈ ಸಂಸ್ಥೆ ವಿಶಾಲವಾಗಿ ಬೆಳೆದು ರಾಜ್ಯದಲ್ಲಿ 6,49,000 ಸ್ವಸಹಾಯ ಸಂಘಗಳನ್ನು ಹೊಂದಿದೆ. ಇವುಗಳಲ್ಲಿ ಒಟ್ಟು 50 ಲಕ್ಷಕ್ಕೂ ಹೆಚ್ಚಿನ ಸದಸ್ಯರು ಇದ್ದಾರೆ. ಸ್ವಸಹಾಯ ಸಂಘಗಳ ಮೂಲಕ ಗ್ರಾಮೀಣ ಪ್ರದೇಶದ ಬಡವರಿಗೆ, ಮಹಿಳೆಯರಿಗೆ, ರೈತರಿಗೆ ಬ್ಯಾಂಕಿನಿಂದ ನೇರವಾಗಿ ಸಾಲ ಸೌಲಭ್ಯವನ್ನು ವ್ಯವಸ್ಥೆಯನ್ನು ದೊರಕಿಸಿಕೊಡಲಾಗ್ತಾ ಇದೆ. ಪ್ರಗತಿ ನಿಗದಿ ಕಾರ್ಯಕ್ರಮ ಇದುವರೆಗೆ ಲಕ್ಷಾಂತರ ಕುಟುಂಬಗಳು ಸ್ವ ಉದ್ಯೋಗ ತಿಳಿಸಿ ವ್ಯವಹಾರ ಮುಂತಾದ ಚಟುವಟಿಕೆಗೆ ಸುಮಾರು 1,47,30 ಕೋಟಿ ಮೊತ್ತದ ಸಾಲವನ್ನು ಸ್ವಸಹಾಯ ಸಂಘಗಳ ಬ್ಯಾಂಕಿನಿಂದ ಪಡೆದುಕೊಂಡಿದೆ. ಪ್ರಗತಿ ಬಂಧು ಇದುವರೆಗೆ 3,48,259 ಕೃಷಿಕರ ಪ್ರಗತಿ ಬಂಧು ಸ್ವಸಹಾಯ ಸಂಘಗಳನ್ನು ಮಾಡಲಾಗಿದ್ದು, ಇದರಲ್ಲಿ 20,89,554 ಕೃಷಿಕರು ಸೇರ್ಪಡೆಗೊಂಡಿದ್ದಾರೆ. ಇದುವರೆಗೆ ಸುಮಾರು 8,68,769 ಎಕರೆ ಪ್ರದೇಶದಲ್ಲಿ ಭತ್ತ ಬೇಸಾಯ, ಅಡಿಕೆ, ತೆಂಗು, ಪುಷ್ಪ ಕೃಷಿ, ತರಕಾರಿ ಹೀಗೆ ವಿವಿಧ ರೀತಿಯ ಕೃಷಿ, ತೋಟಗಾರಿಕೆ ಮತ್ತು ಹೈನುಗಾರಿಕೆ ಇತ್ಯಾದಿಗಳನ್ನು ಪ್ರೋತ್ಸಾಹ ನೀಡಲಾಗಿದೆ. ಒಟ್ಟಾರೆಯಾಗಿ ಯೋಜನೆಯ ಸಹಾಯದಿಂದ ಇದುವರೆಗೆ 2,83,081 ಬಾವಿಗಳನ್ನು, 1,53,680 ಪಂಪ್ ಸೆಟ್ಗಳನ್ನು, 1,21,539 ನೀರಾವರಿ ವಿಧಾನಗಳನ್ನು, 99,690 ಜಲಾನಯನ ಕಾರ್ಯಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಸಂಪೂರ್ಣ ಸುರಕ್ಷಾ ಕಾರ್ಯಕ್ರಮ ಯೋಜನೆಯ ಪಾಲುದಾರರಾದ ಕುಟುಂಬಗಳ ಆರೋಗ್ಯ ಮತ್ತಿತರ ಸಮಸ್ಯೆಗಳಿಗೆ ಸ್ಪಂದನೆ ನೀಡಲು ಪ್ರಾರಂಭಗೊಂಡ ಸಂಪೂರ್ಣ ಸುರಕ್ಷಾ ಯೋಜನೆಯಲ್ಲಿ ಪ್ರತಿ ವರ್ಷ 10 ಲಕ್ಷಕ್ಕೂ ಮಿಕ್ಕಿದ ಸದಸ್ಯರು ನೋಂದಾಯಿಸಿಕೊಂಡಿದ್ದಾರೆ. ಇದುವರೆಗೆ 12,53,070 ಸದಸ್ಯರು 854 ಕೋಟಿ ರೂಪಾಯಿಗಳ ಸಂಪೂರ್ಣ ಸುರಕ್ಷಾ ಆರೋಗ್ಯ ವಿಮೆಯ ಪ್ರಯೋಜನ ಪಡೆದಿದ್ದಾರೆ. ಕೆರೆಗಳ ಪುನಶ್ಚೇತನ ಕಾರ್ಯಕ್ರಮ ನಮ್ಮೂರು ನಮ್ಮ ಕೆರೆ ಕಾರ್ಯಕ್ರಮಗಳನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ ಆರಂಭಿಸಿರ್ತಾರೆ. ಯೋಜನೆಯ ಆರ್ಥಿಕ ಸಹಕಾರದೊಂದಿಗೆ ಸ್ಥಳೀಯರ ಸಹಭಾಗಿತ್ವದಲ್ಲಿ ಇದುವರೆಗೆ ಸುಮಾರು 914 ಕೆರೆಗಳ ಕಾಮಗಾರಿ ಪೂರ್ಣಗೊಂಡಿದೆ. ಜ್ಞಾನದೀಪ ಶಾಲಾ ಶಿಕ್ಷಣ ಕಾರ್ಯಕ್ರಮ ಇದುವರೆಗೆ ಸುಮಾರು 6,868 ಶಾಲೆಗಳನ್ನು ನವೀಕರಿಸಲಾಗಿದ್ದು, 8,280 ಗೌರವ ಶಿಕ್ಷಕರನ್ನು ಮತ್ತು 75,518 ಜೊತೆ ಬೆಂಚು ಡೆಸ್ಕ್ಗಳನ್ನು ನಾಡಿನಾದ್ಯಂತ ಒದಗಿಸಲಾಗಿದೆ. ಶುದ್ಧ ಗಂಗಾ ಯೋಜನೆ ನಮ್ಮ ರಾಜ್ಯದ 60% ಗ್ರಾಮಗಳಲ್ಲಿ ಕುಡಿಯುವ ನೀರು ಫ್ಲೋರೈಡ್ ಮತ್ತು ಗಡಸುತನದಿಂದ ಕಲುಷಿತವಾಗಿ ಕುಡಿಯುವ ನೀರಿನಿಂದ ಬಹಳಷ್ಟು ಸಮಸ್ಯೆಗಳು ತಲೆದೋರುವ ತೀರಾ ಒಂದು ಸಮಸ್ಯೆ ಇರುವ ಜಿಲ್ಲೆಗಳಲ್ಲಿ ಸುಮಾರು 517 ನೀರು ಶುದ್ಧೀಕರಣ ಘಟಕಗಳನ್ನು ಸ್ಥಾಪಿಸಲಾಗಿದೆ. ಅವರಿಗೆ ಶುದ್ಧ ನೀರನ್ನು ಕೊಡುವಂಥ ವ್ಯವಸ್ಥೆ ಆಗಿದೆ. ಹಿಂದೂ ರುದ್ರಭೂಮಿಯ ಅಭಿವೃದ್ಧಿ ರಾಜ್ಯದಾದ್ಯಂತ ಒಟ್ಟು 646 ರುದ್ರಭೂಮಿಗಳಿಗೆ ರೂಪಾಯಿ 9 ಕೋಟಿಯಷ್ಟು ಮೊತ್ತ ಸಹಾಯಧನವಾಗಿ ಮಂಜೂರು ಮಾಡಲಾಗಿದೆ. ಮಾಸಾಸನ ಕಾರ್ಯಕ್ರಮ 20,034 ಕುಟುಂಬಗಳಿಗೆ ಪ್ರತಿ ತಿಂಗಳು 1,000ರಿಂದ 3,000ವರೆಗೆ ಮಾಸಾಸನವನ್ನು ಕೊಡ್ತಾ ಬರ್ತಾ ಇದೆ. ಸಾಮಾಜಿಕ ಅರಣ್ಯಕರಣ ಕಾಡು ಪ್ರದೇಶದಲ್ಲಿ 10 ಲಕ್ಷ ಹಣ್ಣಿನ ಗಿಡಗಳ ನಾಟಿ ಕಾರ್ಯಕ್ರಮ 4 ದಶಕಗಳಿಂದ ಈವರೆಗೆ 7,324 ಹೆಕ್ಟೇರ್ ಪ್ರದೇಶದಲ್ಲಿ 40,28,000 ಅರಣ್ಯ ಸಸ್ಯಗಳನ್ನು ನಾಟಿ ಮಾಡಿ ಪೋಷಣೆ ಮಾಡಲಾಗ್ತಾ ಇದೆ. ಭಜನಾ ಕಮ್ಮಟ ಇದೀಗ 25 ವರ್ಷ ಪೂರೈಸಿರುವ ಈ ಭಜನಾ ಕಮ್ಮಟ ಇಂದು ಸಾವಿರಾರು ಭಜಕರನ್ನು ಸೃಷ್ಟಿಸಿದ ಕೀರ್ತಿ ದೊರೆತಿದೆ. ಭಾಗವಹಿಸಿದ ಭಜನಾ ಮಂಡಳಿಗಳ ಸಂಖ್ಯೆ 2,412, ತರಬೇತಿ ಪಡೆದ ಭಜಕರ ಸಂಖ್ಯೆ 4,551. ಕಮ್ಮಟಕ್ಕೆ ವಿನಿಯೋಗಿಸಿದಂಥ ಮೊತ್ತ 1.5 ಕೋಟಿ. ಸಾಮೂಹಿಕ ವಿವಾಹ 1972ರಲ್ಲಿ ಶ್ರೀ ಕ್ಷೇತ್ರದಲ್ಲಿ ಸಾಮೂಹಿಕ ವಿವಾಹಕ್ಕೆ ಚಾಲನೆ ನೀಡಲಾಯಿತು. 48 ವರ್ಷದಲ್ಲಿ 12,261 ಜೋಡಿಗಳು ಹಸೆಮಣೆ ಏರಿದ್ದಾರೆ ಎಂದು ಹೇಳಲಿಕ್ಕೆ ಸಂತೋಷ ಪಡ್ತಾ ಇದ್ದಾನೆ. ಇತರ ಗುರುತರ ಕಾರ್ಯಕ್ರಮಗಳನ್ನು ನಾವು ಅವಲೋಕಿಸಿದರೆ ಬಹಳಷ್ಟು ಕಾರ್ಯಕ್ರಮಗಳನ್ನು ಇವತ್ತು ಬೇರೆ ಬೇರೆ ಸಂದರ್ಭದಲ್ಲಿ ಇವತ್ತು ಮಾಡಿಕೊಂಡು ಬಂದಿದ್ದಾರೆ. ಇವತ್ತು ಇದರ ಒಟ್ಟಿಗೆ ಕಳೆದ 25 ವರ್ಷಗಳ ಪೈಕಿ
ಒಂದು ವಾರದೊಳಗೆ ರಾಜ್ಯದಾದ್ಯಂತ ಭಜಕರನ್ನು ಕರೆದು ಅದು ನಾನು ಈಗಾಗಲೇ ತಿಳಿಸಿದೆ. ಇದರ ಒಟ್ಟಿಗೆ ಶ್ರದ್ಧಾ ಕೇಂದ್ರದ ಸ್ವಚ್ಛತೆ ಎಂಬ ವಿನೂತನ ಕಲ್ಪನೆಗೆ ಚಾಲನೆ ನೀಡಲಾಗಿದೆ. ಇದರಲ್ಲಿ ಸುಮಾರು 2 ಲಕ್ಷ ಶ್ರದ್ಧಾ ಕೇಂದ್ರಗಳ ಸ್ವಚ್ಛತೆ ಮಾಡಲಾಗಿದೆ. ಇವತ್ತು ಶಾಂತಿವನ ಟ್ರಸ್ಟ್ ಮೂಲಕ ವಿದ್ಯಾರ್ಥಿಗಳಿಗೆ ಮೌಲ್ಯಾಧಾರಿತವಂತಹ ವಿಚಾರಗಳನ್ನೊಳಗೊಂಡ ಪುಸ್ತಕಗಳನ್ನು ಕಳೆದ 34 ವರ್ಷಗಳಿಂದ ರಾಜ್ಯದ ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ವಿತರಿಸಿ ಪುಸ್ತಕದ ಮೇಲೆ ಸ್ಪರ್ಧೆ ನಡೆಸಿ ವಿಜೇತರಿಗೆ ಪ್ರಶಸ್ತಿ ನೀಡಲಾಗ್ತದೆ. 27 ವರ್ಷಗಳಿಂದ ಇಲ್ಲಿಯ ತನಕ 23,24,000 ಪ್ರತಿಗಳನ್ನು ಮುದ್ರಿಸಿ ವಿತರಿಸಲಾಗಿದೆ. ಇನ್ನು ಶಾಂತಿವನ ಟ್ರಸ್ಟಿನ ಗುರುಯೋಗ ಸಂಘದ ಮೂಲಕ 4,189 ಶಿಕ್ಷಕರಿಗೆ ಯೋಗ ಮತ್ತು ಮೌಲ್ಯ ಶಿಕ್ಷಣದ ತರಬೇತಿ ನೀಡಲಾಗಿದೆ. 2013 ಡಿಸೆಂಬರ್ ತಿಂಗಳಿನಲ್ಲಿ ಉಡುಪಿ ಮತ್ತು ದಕ್ಷಿಣ ಜಿಲ್ಲೆಯ 47 ಕಡೆಗಳಲ್ಲಿ 62,824 ವಿದ್ಯಾರ್ಥಿಗಳು ಏಕಕಾಲದಲ್ಲಿ ಯೋಗ ಪ್ರದರ್ಶನ ನೀಡಿರುವುದು ಗಿನ್ನೆಸ್ ರೆಕಾರ್ಡ್ ಮಾಡಿದಂತಾಗಿದೆ. ಇವತ್ತು ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಆರ್ಥಿಕ ಪುನಶ್ಚೇತನದ ಜೊತೆಗೆ ಅವರಿಗೆ ಧಾರ್ಮಿಕ ಭಾವನೆಯನ್ನು ಬೆಳೆಸುವ ನಿಟ್ಟಿನಲ್ಲಿ ನಿರಂತರ ಸತ್ಯನಾರಾಯಣ ಪೂಜೆ, ವರಮಹಾಲಕ್ಷ್ಮಿ ಪೂಜೆ ನಡೆಸಲಾಗ್ತಾ ಇದೆ. ಕೃಷ್ಣ ಜನ್ಮಾಷ್ಟಮಿ, ಗಣೇಶ ಚತುರ್ಥಿ ಮುಂತಾದ ಹಬ್ಬಗಳನ್ನು ಪ್ರೋತ್ಸಾಹಿಸಲಾಗ್ತಾ ಇದೆ. ಇವತ್ತು ಪುರಾಣ ಕಾವ್ಯವಾಚನ ಪ್ರವಚನ 1972ರಿಂದ ಕ್ಷೇತ್ರದಲ್ಲಿ ಮಳೆಗಾಲದ ಆಷಾಢ ಮತ್ತು ಶ್ರಾವಣ ಮಾಸದಲ್ಲಿ ಕನ್ನಡದ ಪ್ರಸಿದ್ಧ ಪುರಾಣ ಕಾವ್ಯಗಳನ್ನು ವಾಚನ ವ್ಯಾಖ್ಯಾನ ಮಾಡುವ ಕಾರ್ಯಕ್ರಮಗಳನ್ನು ಆರಂಭಿಸಲಾಗಿದೆ. ಭಕ್ತರಿಗೆ ಆಧ್ಯಾತ್ಮಿಕ ಚಿಂತನೆಗೆ ಇದು ಅವಕಾಶ ಮಾಡಿಕೊಡಲಾಗ್ತಾ ಇದೆ. 1988ರಲ್ಲಿ ಶ್ರೀ ಮಂಜುನಾಥೇಶ್ವರ ಸಂಸ್ಕೃತಿ ಸಂಶೋಧನಾ ಪ್ರತಿಷ್ಠಾನ ಶ್ರೀ ಕ್ಷೇತ್ರವನ್ನು ಸ್ಥಾಪಿಸಲಾಗಿದ್ದು ಇಲ್ಲಿ ತಾಳೆಗಡಿ, ತಾಡೋಳೆ, ಕಡತಗಳನ್ನು ಸೇರಿದಂತೆ 8,000 ಪ್ರಾಚೀನ ಹಸ್ತಪ್ರತಿಗಳನ್ನು ಸಂರಕ್ಷಿಸಲಾಗಿದೆ. 22,000 ಮುದ್ರಿತ ಸಂರಕ್ಷಣೆಯನ್ನು ಮಾಡಲಾಗಿದೆ. ಇತರ ಗುರುತರವಾದಂಥ ಕೆಲವು ಕಾರ್ಯಕ್ರಮಗಳು: ಬಾಹುಬಲಿ ಮೂರ್ತಿಯ ಪ್ರತಿಷ್ಠಾಪನೆ, ಹೆಗಡೆಯವರ ಹೆತ್ತವರ ಸಂಕಲ್ಪದಂತೆ ಧರ್ಮಸ್ಥಳದಲ್ಲಿ 1982ರಲ್ಲಿ 39 ಅಡಿ ಎತ್ತರದ ಅಹಿಂಸಾ ಮೂರ್ತಿ ಬಾಹುಬಲಿಯ ಪ್ರತಿಷ್ಠಾನ ಮಾಡಿದ್ದಾರೆ. ಈವರೆಗೆ ಆ ವೈರಾಗ್ಯ ಮೂರ್ತಿಗೆ 4 ಬಾರಿ ಮಹಾಮಸ್ತಕಾಭಿಷೇಕವನ್ನು ನೆರವೇರಿಸಿದ್ದಾರೆ. ಕ್ಷೇತ್ರದ ದೈವದೇವರುಗಳ ಪ್ರೇರಣೆಯಂತೆ ಕಾವಂದರು 2005ರಲ್ಲಿ ಅತ್ಯಂತ ಅರ್ಥಪೂರ್ಣವಾಗಿ ಮಹಾ ನಡಾವಳಿಯನ್ನು ನಡೆಸಿ ಕೃತಾರ್ಥರಾಗಿದ್ದಾರೆ. ವಿಶ್ವ ತುಳು ಸಮ್ಮೇಳನ, ತುಳುನಾಡು, ತುಳು ಭಾಷೆ, ತುಳು ಸಾಹಿತ್ಯ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ 2009ರಲ್ಲಿ ಉಜಿರೆಯಲ್ಲಿ ಒಂದು ವಿಶ್ವ ತುಳು ಸಮ್ಮೇಳನವನ್ನು ಏರ್ಪಡಿಸಿದ್ದು ನಮ್ಮ ಕಣ್ಣೆದುರಲ್ಲಿದೆ. ಸರ್ವಧರ್ಮ ಸಾಹಿತ್ಯ ಸಮ್ಮೇಳನ ಕ್ಷೇತ್ರದ ಲಕ್ಷ ದೀಪೋತ್ಸವದ ಜೊತೆಗೆ 1931ರಿಂದ ನಡೆದುಕೊಂಡು ಬಂದ ಸರ್ವಧರ್ಮ ಮತ್ತು ಸಾಹಿತ್ಯ ಸಮ್ಮೇಳನವನ್ನು ಮುಂದುವರಿಸಿಕೊಂಡು ಬಂದ ಕಾವಂದರು ಇದರ ಸುವರ್ಣ ಮಹೋತ್ಸವವನ್ನು, ವಜ್ರ ಮಹೋತ್ಸವವನ್ನು, ಅಮೃತ ಮಹೋತ್ಸವವನ್ನು ಏರ್ಪಡಿಸಿದ್ದಾರೆ. 1979ರಲ್ಲಿ ಶ್ರೀ ಕ್ಷೇತ್ರದಲ್ಲಿ ಅಖಿಲ ಭಾರತ 51ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಸಿ ಸರ್ವಧರ್ಮಗಳ ಸಮನ್ವಯತೆ ಮತ್ತು ಕನ್ನಡ ಸಾಹಿತ್ಯ ಸಂಸ್ಕೃತಿಯ ಸಂವರ್ಧನೆಗೆ ವಿಶೇಷ ಕೊಡುಗೆ ನೀಡಿದ್ದಾರೆ. ಇನ್ನು ಅಲ್ಲಲ್ಲಿ ಕಲ್ಯಾಣ ಮಂಟಪಗಳನ್ನು ಮಧ್ಯಮ ವರ್ಗದ ಜನರಿಗೆ ಅನುಕೂಲವಾಗಿ ಧರ್ಮಸ್ಥಳ, ಬೆಳ್ತಂಗಡಿ, ಬಂಟ್ವಾಳ, ಸಂಸೆ, ಭದ್ರಾವತಿ, ಮೈಸೂರು, ಶ್ರವಣಬೆಳಗೊಳ ಮತ್ತು ಬೆಂಗಳೂರಿನಲ್ಲಿ ಕಲ್ಯಾಣ ಮಂಟಪಗಳನ್ನು ಸ್ಥಾಪಿಸಿ ಉಪಕರಿಸಿದ್ದಾರೆ. ಇಂಥ ನೂರಾರು ಕೆಲಸ ಯೋಜನೆ ಅನುಷ್ಠಾನವಾಗಿದೆ. ಇಂಥ ಕೆಲಸ ಇವತ್ತು ಯಾವ ವ್ಯಕ್ತಿಯಿಂದ, ಯಾವ ಸಂಸ್ಥೆಯಿಂದ ಈ ದೇಶದಲ್ಲಿ ಒಮ್ಮೆ ಆಗಿದೆ ಎಂಬುದನ್ನು ನೀವೊಮ್ಮೆ ಆಲೋಚನೆ ಮಾಡಿ. ಪೂಜ್ಯ ಗಾವಂದರು ನಡೆಸಿದ ಅಮೃತಪೂರ್ವ ಸಾಧನೆಗಳ ಜಲರಾಶಿಯಿಂದ ನನ್ನ ಬೊಗಸೆಯಲ್ಲಿ ಹಿಡಿದಷ್ಟು ವಿವರಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಇಂಥ ಸಾಧಕರಿಗೆ ವೈಯಕ್ತಿಕವಾಗಿ ಮತ್ತು ಕೌಟುಂಬಿಕವಾಗಿ ಊಹಿಸಲು ಅಸಾಧ್ಯವಾದಂಥ ಕೆಲವು ಅವಹೇಳನಗಳನ್ನು ನಾವು ಕೇಳಿದ್ದೇವೆ. ಪ್ರಪಂಚದಲ್ಲಿ ಧರ್ಮಗಳಲ್ಲಿ ಜೈನ ಮತಧರ್ಮ ಜಗತ್ತಿಗೆ ಅಹಿಂಸೆಯನ್ನು ಬೋಧಿಸಿದಂಥ ಒಂದು ಧರ್ಮ. ದಾರಿಯಲ್ಲಿ ನಡೆದಾಡುವಾಗ ಸಮೇತ ಕ್ರಿಮಿಕೀಟಗಳು ಎಲ್ಲಿಯಾದರೂ ಗಾಯಗೊಂಡಾವು, ಸತ್ತು ಹೋದಾವು ಎಂಬ ಊಹೆಯಿಂದ ಅದಕ್ಕಾಗಿ ಪ್ರಾಯಶ್ಚಿತ್ತ ಮಾಡುವ ಧರ್ಮ ಒಂದು ಜಗತ್ತಿನಲ್ಲಿ ಇದೆ ಎಂದಾದರೆ ಅದು ಜೈನ ಧರ್ಮ. ಅಹಿಂಸೆಯನ್ನು ಸ್ವತಃ ಮಾಡುವುದು ಬಿಡಿ, ಹಿಂಸೆಯನ್ನು ಸಂಕಲ್ಪಿಸುವುದನ್ನು, ಅಂದರೆ ಸಂಕಲ್ಪ ಹಿಂಸೆ ಮಾಡುವುದನ್ನು ಜೈನ ಧರ್ಮ ನಿಷೇಧಿಸುತ್ತದೆ. ಇಂಥ ಒಂದು ಧರ್ಮ ಜಗತ್ತಿನಲ್ಲಿ ಬೇರೆಂದು ಇದೆ ಎಂಬುದನ್ನು ನಾವೇ ಅರ್ಥೈಸುವ. ಜಗತ್ತಿನಲ್ಲಿ ಇಂಥ ಅನುಪಮವಾದ ಕೆಲಸ ಮಾಡಿದ ಸ್ವಾಮಿ ಭೂಮಿ ಮೆಚ್ಚುವಂಥ ಕೆಲಸ ಮಾಡಿದ ಒಬ್ಬ ಧೀಮಂತ ಮರ್ಯಾದ ಪುರುಷೋತ್ತಮರ ವ್ಯಕ್ತಿತ್ವ ಹೊಂದಿದ ಪೂಜ್ಯ ಕಾವಂದರಿಗೆ ಅವರ ವ್ಯಕ್ತಿತ್ವಕ್ಕೆ ಮಸಿ ಬೆಳೆಸುವ ವ್ಯರ್ಥ ಪ್ರಯತ್ನ ಮಾಡುವ ದುಷ್ಟ ಜಾಲಕ್ಕೆ ಈ ಧರ್ಮಸಭೆ ಏಕಕಂಠದಲ್ಲಿ ಧಿಕ್ಕಾರವನ್ನು ಮೊಳಗಿಸಬೇಕು. ನಮ್ಮ ಮಾಧ್ಯಮಗಳ ಬಗ್ಗೆ ನಾವೆಲ್ಲ ಆತ್ಮವಿಶ್ವಾಸ ಮಾಡಿಕೊಳ್ಳಬೇಕು. ಅದರಲ್ಲಿಯೂ ಇವತ್ತಿನ TV ಮಾಧ್ಯಮ ಮತ್ತು ಸಾಮಾಜಿಕ ಮಾಧ್ಯಮಗಳು ತಾವೇ ನ್ಯಾಯಾಧೀಶರಾಗಿ ಅಂತಿಮ ತೀರ್ಪುಗಳನ್ನು ಬಿತ್ತರಿಸ್ತದೆ. ಜನಸಾಮಾನ್ಯರನ್ನು ಇದೇ ಅಂತಿಮ ಸತ್ಯವನ್ನು ನಂಬಿಸಿದ್ದಾರೆ. ಆದರೆ ಎಷ್ಟೋ ರಾಷ್ಟ್ರಗಳಲ್ಲಿ, ಅದು ಕಮ್ಯುನಿಸ್ಟ್ ರಾಷ್ಟ್ರ ಇರ್ಬೋದು, ಧರ್ಮಾಧಾರಿತ ರಾಷ್ಟ್ರ ಇರ್ಬೋದು,
ಅವರ ಮಾಧ್ಯಮಗಳ ಸಂಪೂರ್ಣ ನಿಯಂತ್ರಿಸಿ ನಮ್ಮ ಮುಷ್ಟಿಯೊಳಗೆ ಇಟ್ಟುಕೊಂಡು ಅಂಥ ಮುಷ್ಟಿಯಲ್ಲಿ ಇಟ್ಟುಕೊಂಡಿದ್ದಾರೆ. ಅಂಥ ನಿಯಂತ್ರಣ ನಮ್ಮ ದೇಶಕ್ಕೂ ಈಗ ಅತಿ ಅಗತ್ಯವಾಗಿದೆ. ಇನ್ನೂ ಮೀಸೆ ಸರಿಯಾಗಿ ಹುಟ್ಟದಂಥ ಹುಡುಗರು ಹುಟ್ಟುವ 8 ತಲೆಮಾರು ಹಿಂದಿನ ಒಂದು ಮಹಾಪರಂಪರೆ ಇರುವಂಥ ಒಂದು ಮನೆತನವನ್ನು ಕಂತೆಗಳ ಕಥೆಯನ್ನು ಕಟ್ಟಿ ಅಲ್ಲಾಡಿಸುವ ಪ್ರಯತ್ನ ಮಾಡುವುದು ನಮ್ಮ ದೇಶದಲ್ಲಿ ಸಾಧ್ಯವೇ ಇಲ್ಲ ಎಂಬುದನ್ನು ನಮ್ಮ ಆಳುವ ಸರ್ಕಾರಗಳು ಮತ್ತು ತೋರಿಸಿಕೊಡಬೇಕಾಗಿದೆ. ಅದಕ್ಕೆ ನಾವು ಬೆಂಬಲವಾಗಿ ನಿಲ್ಲಬೇಕಾದ ಅಗತ್ಯ ಇದೆ. ನಾವೆಲ್ಲರೂ ಸಮಾನ ಮನಸ್ಕರು, ಕಾವಂದರ ಜೊತೆಯಲ್ಲಿ ಇದ್ದೇವೆ ಎಂಬ ಸಂದೇಶ ನಾಡಿಗೆ ಹೋಗಬೇಕು. ನಾವೆಲ್ಲರೂ ಸತ್ಯದ ಜೊತೆಯಲ್ಲಿ ಇದ್ದೇವೆ ಎಂದು ಸಂದೇಶ ನಾಡಿಗೆ ಹೋಗಬೇಕು. ಸತ್ಯದ ಜೊತೆ ಇರಬೇಕಾದ್ರೆ ದೊಡ್ಡ ಧೈರ್ಯ ನಮಗೆ ಇರಬೇಕು. ಇವತ್ತು ಸತ್ಯ ಹೊಸ್ತಿಲು ದಾಟುವ ಮೊದಲೇ ಸುಳ್ಳು ಪ್ರದಕ್ಷಿಣೆ ಮಾಡಿ ಬಂದಾಗಿದೆ. ಸತ್ಯಕ್ಕೆ ಇರುವುದು ಒಂದೇ ದಾರಿ, ಸುಳ್ಳಿಗೆ ಇರುವುದು 1000 ದಾರಿ. ಸತ್ಯ ಯಾವತ್ತೂ ತನ್ನನ್ನು ಸಾಬೀತುಪಡಿಸಲು ಅದು ಹೆಣಗಾಡುವುದಿಲ್ಲ. ಆದರೆ ಸುಳ್ಳು ದಿನಕ್ಕೊಂದು ಬಗೆಯ ಹಲವು ವೇಷಗಳನ್ನು ತೊಟ್ಟು ಹಲವು ರೂಪಾಂತರಗಳನ್ನು ತಾಳಿ ಜನರನ್ನು ಮೆಚ್ಚಿಸಲು ಬಯಸ್ತದೆ, ಜನರನ್ನು ಹಿಡಿದಿಟ್ಟುಕೊಳ್ಳಲು ಬಯಸ್ತದೆ. ಆದರೆ ಸತ್ಯ ಸ್ಥಿರವಾಗಿ ಇರುತ್ತದೆ ಎಂದು ಮತ್ತು ಇದು ಅಚಲವಾಗಿರ್ತದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಪೂಜ್ಯ ಕಾವಂದರು ಮತ್ತು ಅವರ ಕುಟುಂಬದ ಮೇಲೆ ಬಂದ ಆರೋಪಗಳು ಸುಳ್ಳು ಎನ್ನುವುದು ಈಗಾಗಲೇ ಸಾಬೀತಾಗಿದೆ. ಇದಕ್ಕೆಲ್ಲ ಕಾರಣಕರ್ತರಾದ ವಿರುದ್ಧ ಅವರನ್ನು ರಕ್ಷಿಸುವ ಮತ್ತು ಅವರಿಗೆ ಹಣಕಾಸು ನೆರವು ನೀಡುವವರನ್ನು ಸಾಮಾಜಿಕ ಕಟಕಟೆಗೆ ತರುವುದು ಯಾವಾಗ, ಅವರಿಗೆ ಶಿಕ್ಷೆ ಆಗುವುದು ಯಾವಾಗ ಎಂಬ ಪ್ರಶ್ನೆ ನಮ್ಮನ್ನು ಕಾಡ್ತಾ ಇದೆ. ಸಾಮಾಜಿಕ ಮಾಧ್ಯಮಗಳಿಗೆ ಕಡಿವಾಣ ಇಲ್ಲವೇ? ಸ್ವಯಂ ಘೋಷಿತ ಮಾಧ್ಯಮದವರಾಗಿ ಯಾರು ಬೇಕಾದರೂ ಯಾರ ನಂಬಿಕೆ ಮೇಲೆ ಬೇಕಾದರೂ ವ್ಯವಹಾರ ಮಾಡಬಹುದೇ? ಸಾಮಾಜಿಕ ಜಾಲತಾಣಗಳು ಸಂಪೂರ್ಣ ಕಾನೂನಿನ ಅಡಿಗೆ ಬಂದು ನಿಯಂತ್ರಣ ಒಳಪಡುವುದು ಯಾವಾಗ? ಭಕ್ತ ಜನರು ಪೂಜ್ಯ ಕಾವಂದರು ಮತ್ತು ಅವರ ಕುಟುಂಬವನ್ನು ಅನುಭವಿಸಿದ ಮಾನಸಿಕ ಸಿಂಪ್ತಕ್ಕೆ ಪರಿಹಾರ ಏನು? ಕರ್ನಾಟಕ ರತ್ನ, ಪದ್ಮಭೂಷಣ, ಪದ್ಮವಿಭೂಷಣ, ನಾಗರಿಕ ಪ್ರಶಸ್ತಿ, ಹಲವಾರು ವಿವಿಧ ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ ಪದವಿಗಳನ್ನು ಪಡೆದು ನಾಡೋಜ ಪ್ರಶಸ್ತಿಯನ್ನು ಪಡೆದು ತನ್ನ ಸಾಧನೆಗಾಗಿ ಪಡೆದ ಪೂಜ್ಯ ಕಾವಂದರಂಥ ಘನ ವ್ಯಕ್ತಿತ್ವಕ್ಕೆ ಇವತ್ತು ಇದರ ಜೊತೆ ಇಡೀ ನಮ್ಮ ದೇಶದ ಒಂದು ರಾಜ್ಯಸಭಾ ಸದಸ್ಯನಾಗಿ ನಾಮಕರಣವಾದಂಥ ಇವರ ವ್ಯಕ್ತಿತ್ವಕ್ಕೆ ಮಸಿ ಬಳಿಯುವ ಹುನ್ನಾರವಾದರೆ ಒಬ್ಬನ ಶ್ರೀಸಾಮಾನ್ಯನ ಪಾಡೇನು ಹೇಳಿ. ಇವತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಮಾನದಂಡವೇನು? ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಜನರ ವ್ಯಕ್ತಿಗತ ಮತ್ತು ಕೌಟುಂಬಿಕ ಮತ್ತು ನಂಬಿಕೆಗಳ ಮೇಲೆ ಚೆಲ್ಲಾಟವಾಡುವ ಹಾಗೂ ಸಾಮಾಜಿಕ ವ್ಯವಸ್ಥೆಯನ್ನು ಬುಡಗೆ ಮೇಲೆ ಮಾಡುವ ಅಶಾಂತಿಗೆ ಕಾರಣರಾಗುವ ಮೇಲೆ ನಿಯಂತ್ರಣ ಯಾಕೆ ಇಲ್ಲ? ಸತ್ಯವಂತ ಹರಿಶ್ಚಂದ್ರರಿಗೂ ಸಂಕಷ್ಟ ಬಂದಿದೆ, ನಳ ಚಕ್ರವರ್ತಿಗೂ ಕಷ್ಟ ಬಂದಿದೆ, ಆದರ್ಶ ದಂಪತಿಗಳಾದ ಸೀತಾರಾಮರಿಗೂ ಅಂಥ ಧರ್ಮರಾಯರಿಗೂ ಸಂಕಷ್ಟ ಬಂದಿದೆ. ಗೊತ್ತು, ಜೀವನದಲ್ಲಿ ಕಷ್ಟ ಸಂಭವಿಸಿದ ಎಲ್ಲರಿಗೂ ಕೊನೆಗೆ ಅವರೆಲ್ಲರೂ ಅವರ ಸತ್ಯದ ಬಲದಲ್ಲಿ ಮತ್ತೆ ವಿಜೃಂಭಿಸಿದ್ದಾರೆ. ಮೋಡ ಯಾವತ್ತೂ ಶಾಶ್ವತ ಅಲ್ಲ. ಸೂರ್ಯನ ಕಿರಣಕ್ಕೆ ಮತ್ತೆ ಅದು ಚದುರಿ ಹೋಗಿ ಮತ್ತೆ ಬೆಳಕು ಬಂದೇ ಬರ್ತದೆ. ಇದು ಬೆಳಕಿನ ಸೂರ್ಯನಿಗೆ ಕವಿದ ಮೋಡದಂತೆ ಕ್ಷಣಿಕ. ಅದೇ ರೀತಿ ಕಾವಂದರು ಅವರ ಸತ್ಯದ ಬಲದಿಂದ ಇವತ್ತು ಎದ್ದು ಬರ್ತಾರೆ. ಅದಕ್ಕೆ ನಾವೆಲ್ಲರೂ ಅವರ ಜೊತೆಯಲ್ಲಿ ಇರಬೇಕಾದ ಕರ್ತವ್ಯ. ಕೊನೆಗೆ ನಾನು ಹೇಳುವುದಿಷ್ಟೇ, ಒಮ್ಮೆ ನಾವು ಕೂತ್ಕೊಂಡವರು ನಮ್ಮ ಬದುಕನ್ನೇ ಅವಲೋಕಿಸುವ. ಸ್ವಾತಂತ್ರ್ಯ ಪೂರ್ವ ಹೇಗಿತ್ತು, ಈಗ ಒಂದು 2025ರಲ್ಲಿ ನಮ್ಮ ದೇಶ ಏನಾಗಿದೆ ಎಂಬುದನ್ನು ಗಮನಿಸಿ. ನಮ್ಮ ಕಣ್ಣನ್ನೇ ನಂಬದ ಹಾಗೆ ಅದು ವಿದ್ಯೆಯಲ್ಲಿರ್ಬೋದು, ಆರೋಗ್ಯದಲ್ಲಿರ್ಬೋದು, ಸಂಪತ್ತಿನಲ್ಲಿರ್ಬೋದು, ನಮ್ಮ ಸಾಧನೆ ಏನು ಜಗತ್ತಲ್ಲಿ ಎಂಬುದನ್ನು ನೋಡಿ. ಇವತ್ತು ಆ ಸಮಯದಲ್ಲಿ, ಹಿಂದಿನ ಸಮಯದಲ್ಲಿ ನಂಬಿಕೆ ಹೇಗಿತ್ತು, ಮೂಢನಂಬಿಕೆ ಹೇಗಿತ್ತು ಎಂಬುದನ್ನು ತಿಳ್ಕೊಳ್ಳಿ. ಇಂಥ ಕಾಲಘಟ್ಟದಲ್ಲಿ ಇಷ್ಟೆಲ್ಲ ನಾವು ವಿದ್ಯಮಾನದಲ್ಲಿ ಇಷ್ಟೆಲ್ಲ ಪ್ರಗತಿಯಲ್ಲಿರುವಾಗ ಸುಳ್ಳು ರಾರಾಜಿಸುವುದನ್ನು ಮತ್ತು ಸತ್ಯ ಮರೆಯುವುದನ್ನು ಇದು ನಿಜವಾದ ಪ್ರಗತಿಯಲ್ಲ. ಇದು ನಮ್ಮ ದೇಶದ ದುರಂತ ಅಂತ ನಾನು ಹೇಳ್ತೇನೆ. ಸಮಾಜದ ಪರಿಕಲ್ಪನೆಯಲ್ಲಿರುವ ಈ ದೀರ್ಘ ಹೋರಾಟ ಮಾಡಿದ ವ್ಯಕ್ತಿಗೆ ಈ ರೀತಿ ದಾಳಿಯಾದರೆ ಸರಿಯೋ? ಹಾಗಾದರೆ ಸಮಾಜದ ಪರಿಕಲ್ಪನೆಯಲ್ಲಿ ಬದುಕುವುದೇ ಭಾಳ ಕಷ್ಟ. ಹೇಗಾದರೂ ಸಂಪಾದನೆ ಮಾಡಿ ತನ್ನ ಸ್ವಂತಕ್ಕೆ, ತನ್ನ ಕುಟುಂಬಕ್ಕೆ ಅನ್ನು ಮಾತ್ರ ಇಟ್ಟುಕೊಂಡು ಸಮಾಜದ ಪರಿಕಲ್ಪನೆಯಲ್ಲಿ ಯಾವುದೇ ಕೆಲಸವನ್ನು ಮಾಡದೇ ಇದ್ದರೆ, ಅದನ್ನು ಸರಿಯಾಗಿ ಸಮಾಜದ ಪರಿಕಲ್ಪನೆಯಲ್ಲಿ ಮಾಡಿದರೆ ಇವತ್ತು ಸಮಾಜ ಏನು ಮನ್ನಣೆ ಕೊಡ್ತದೆ ಎಂಬುದನ್ನು ನಾವು ನೋಡಬೇಕಾಗ್ತದೆ. ನಮ್ಮ ಪ್ರಜಾಪ್ರಭುತ್ವದ ಆಧಾರ ಸ್ತಂಭಗಳಾದಂಥ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ, ಪತ್ರಿಕಾ ರಂಗ ಇವರಿಂದ ಸರಿಯಾದ ಪ್ರೋತ್ಸಾಹ ಸಹಕಾರ ಸಿಗದೆ ಹೋದರೆ ಅದು ನಮ್ಮ ದುರಂತ. ಯಾಕೆಂದರೆ ಇದೆಲ್ಲವೂ ಒಂದು ಮರ್ಯಾದ ವಸ್ತನಿಗೆ, ಇವತ್ತು ಮರ್ಯಾದ ಪುರುಷೋತ್ತಮನಿಗೆ ಇದು ಕಾಪಾಡಬೇಕಾಗ್ತದೆ. ಇದನ್ನು ನಾವು ತಿಳ್ಕೊಳ್ಬೇಕು. ಸಜ್ಜನ ಸಮಾಜವು ಸುಮ್ಮನಿರಬಾರದು, ಈ ಸುಳ್ಳನ್ನು ಪ್ರೋತ್ಸಾಹಿಸಬಾರ್ದು. ಇದು ಬಹಳ ದೊಡ್ಡ ತಪ್ಪತ್ತು. ನಮ್ಮ ದೇಶದಲ್ಲಿ ಇವತ್ತು 145 ಕೋಟಿ ಜನಸಂಖ್ಯೆ ಇರುವಂಥ, ಮಾನವ ಸಂಪತ್ತಿರುವಂಥ ಒಂದು ದೇಶ. ಅದರಲ್ಲೂ 52 ಕೋಟಿ ಜನಸಂಖ್ಯೆ ಇವತ್ತು ಯುವ ಸಂಪತ್ತಿರುವಂಥ ದೇಶ.
ಇಂಥ ದೇಶಕ್ಕೆ ಜಗತ್ತಲ್ಲಿ ಇವತ್ತು ಎಂಥ ಭವಿಷ್ಯದ ಹೇಳಿ. ನಮ್ಮ ನಾಳಿದಂಥ ಇಂಗ್ಲೆಂಡ್ನಂಥ ರಾಷ್ಟ್ರದಲ್ಲಿ ಇವತ್ತು ಇರುವಂಥ ಜನಸಂಖ್ಯೆ 6 ಕೋಟಿ, ಆದರೆ ನಾವು 145 ಕೋಟಿ ಜನಸಂಖ್ಯೆ ಇರುವಂಥ ನಾವುಗಳು ಇಷ್ಟು ಯುವ ಸಂಪತ್ತಿರುವಂಥ ದೇಶದಲ್ಲಿ ಈ ಸುಳ್ಳು ಪ್ರಚಾರಗಳು ಈಗ ರಾರಾಜಿಸುವುದು ಇದು ಬಹಳ ದೊಡ್ಡ ದುರಂತ ಅಂತ ಹೇಳಿಕೊಂಡು ನಾವೆಲ್ಲರೂ ಒಮ್ಮೆ ಕೂತ್ಕೊಂಡಲ್ಲಿಯೇ ಒಂದು ಚಪ್ಪಾಳೆಯನ್ನು ತಟ್ಟಿ ನಾವೆಲ್ಲರೂ ಕಾವಂದರ ಜೊತೆಯಲ್ಲಿದ್ದೇವೆ ಎಂಬುದನ್ನು ನಾವು ಸಮಾಜಕ್ಕೆ ತೋರಿಸಿಕೊಡ್ಬೇಕಾದ್ದು ನಮ್ಮ ಕರ್ತವ್ಯ ಅಂತ ಹೇಳಿ ನಿಮಗೆಲ್ಲರಿಗೂ ಕೈ ಮುಗಿದು ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಇವತ್ತಿನ ಸಮಾರಂಭದಲ್ಲಿ ಒಂದು 3-4 ವಿದ್ವಾಂಸರು ಇವತ್ತಿನ ಸ್ಥಿತಿಯನ್ನು ಆಧಾರವಾಗಿಟ್ಕೊಂಡು ಧಾರ್ಮಿಕ ಕ್ಷೇತ್ರದಲ್ಲಿ ನಾವು ಹೇಗೆ ಜಾಗೃತಿಯನ್ನು ಮೂಡಿಸಿಕೊಳ್ಳಬೇಕು, ನಮ್ಮ ಧರ್ಮ ನಮ್ಮ ಸಂಸ್ಕೃತಿಯನ್ನು ಹೇಗೆ ಸಂರಕ್ಷಿಸಿಕೊಳ್ಳಬೇಕು ಎಂಬುದಾಗಿ ಮಾತನಾಡಲಿಕ್ಕಿದ್ದಾರೆ. ಆರಂಭದಲ್ಲಿ ಶ್ರೀ ದಾಮೋದರ ಶರ್ಮಾ ಅವರು ಶ್ರೀ ಕ್ಷೇತ್ರದ ಜೊತೆಗೆ ನಿಕಟವಾದ ಸಂಪರ್ಕವನ್ನು ಹೊಂದಿರುವವರು, ಉತ್ತಮ ವಾಗ್ಮಿಗಳು, ಅವರು ಮಾತನಾಡಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಶ್ರೀ ಗುರುಭ್ಯೋ ನಮಃ. ನಮಃ ಶಿವಾಯ ಚ ನಮಃ ಶಿವಾಯ. ಪರಮ ಪೂಜ್ಯರ ಪದಪದ್ಮಗಳಿಗೆ ಪುಡಮಟ್ಟು ವೇದಿಕೆಯ ಮೇಲೆ ಇರುವಂತಹ ಎಲ್ಲ ಧರ್ಮದರ್ಶಿಗಳಲ್ಲಿ ಬಹುಸಂಖ್ಯೆಯವರು ಪೂಜ್ಯ ಕಾವಂದರಿಂದ ಅಭಿನಂದಿಸಲ್ಪಟ್ಟವರು, ವಿಶೇಷವಾಗಿ ಆಶೀರ್ವದಿಸಲ್ಪಟ್ಟಂತಹ ಗಣ್ಯರೆಲ್ಲ ವೇದಿಕೆಯ ಮೇಲ್ಭಾಗದಲ್ಲಿದ್ದಾರೆ. ಅವರಿಗೆ ಮತ್ತು ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಸಜ್ಜನ ಬಂಧುಗಳಿಗೆ ಗೌರವದ ವಂದನೆಗಳನ್ನು ಸಲ್ಲಿಸ್ತಾ ಒಂದೆರಡು ಮಾತುಗಳನ್ನು ನಿಮ್ಮ ಮುಂದೆ ಆಡುವುದಕ್ಕೆ ನಾನು ಸಂತೋಷ ಪಡ್ತೇನೆ. ನನ್ನ ಗುರುಗಳಾದಂತಹ ಕೊರಗಿ ವೆಂಕಟೇಶ್ವರ ಉಪಾಧ್ಯಾಯರು ಆವತ್ತು ಒಂದು ಮಾತು ಹೇಳಿದರು. ಪೂಜ್ಯ ಹೆಗ್ಗಡೆಯವರ ಊರು ಧರ್ಮಸ್ಥಳ, ಇಡೀ ಭಾರತ ದೇಶವೇ ಅವರ ಕರ್ಮಸ್ಥಳ ಅಂತ ಒಂದು ಮಾತನ್ನಾಡಿದರು. ಆ ಮಾತು ಸಾಕ್ಷಾತ್ಕಾರಗೊಂಡ ಬಗೆ ಏನು ಅನ್ನುವುದನ್ನು ಡಾಕ್ಟರ್ ಮೋಹನ ಆಳ್ವ ಅವರು ನಿಮ್ಮ ಮುಂದೆ ಈಗಾಗಲೇ ತೆರೆದಿಟ್ಟಿದ್ದಾರೆ. ಪೂಜ್ಯರು ಯಾವತ್ತೂ ಒಂದು ಮಾತು ಹೇಳುತ್ತಾರೆ, ಯಾವುದೇ ಸಂಭ್ರಮದ ಘಳಿಗೆಗಳಲ್ಲೂ ಕೂಡ ನನ್ನ ಬಗ್ಗೆ ಹೇಳಬೇಡಿ, ಕ್ಷೇತ್ರದ ಬಗೆಗೆ ಹೇಳಿ, ಕ್ಷೇತ್ರದಿಂದ ಮಾಡಿದ ಸಾಮಾಜಿಕ ಕಾರ್ಯಗಳ ಬಗ್ಗೆ ಹೇಳಿ ಅಂತ ನಮಗೆ ತಿಳಿ ಹೇಳುತ್ತಾ ಬರ್ತಾರೆ. ಅಂದರೆ ಇಲ್ಲಿ ತಾನು ನಿಮಿತ್ತ ಮಾತ್ರ ಅನ್ನುವುದನ್ನು ಅವರು ಅಡಿಗಡಿಗೂ ಸಾರುತ್ತಾ ಬಂದವರಿದ್ದಾರೆ. ಕಾರಣ ಇಷ್ಟೇ, ಕ್ಷೇತ್ರದಿಂದ ಇಷ್ಟೆಲ್ಲ ಸೇವೆಗಳು ನಡೆಯುತ್ತಲ್ಲ, ಇದು ಹೇಗೆ ಸಾಧ್ಯ ಆಯಿತು ಅನ್ನುವಂತಹ ಪ್ರಶ್ನೆಗೆ ಅವರು ಕೊಟ್ಟ ಉತ್ತರ, ಇದು ನಾನು ಮಾಡಿದ್ದಲ್ಲ, ಇದು ನಮ್ಮ ಕೆಲಸ ಅಲ್ಲ, ಇದನ್ನು ದೇವರ ಸೇವೆ ಅನ್ನುವ ಭಾವದಿಂದ ಮಾಡಿದ್ದೇವೆ. ನೆನಪಿರಲಿ, ಕ್ಷೇತ್ರದಿಂದ ನಡೆಯುತ್ತಿರುವ ಎಲ್ಲ ಸಮಾಜಮುಖಿ ಕಾರ್ಯಗಳೆಂದರೆ ಅದು ಕ್ಷೇತ್ರದ ಮಂಜುನಾಥ ಸ್ವಾಮಿಯ ಮತ್ತು ಧರ್ಮದೇವತೆಗಳ ವರ್ಚಸ್ಸನ್ನು ಸಮಾಜಮುಖಿಯಾಗಿ ಹರಿಯಬಿಟ್ಟದ್ದು ಅಂತ ಹೇಳಿದವರು ಪೂಜ್ಯರು. ಹಾಗಾಗಿ ಶ್ರೀಕ್ಷೇತ್ರ ಧರ್ಮಸ್ಥಳದಿಂದ ನಾಡಿನಾದ್ಯಂತ ನಡೆಸಲ್ಪಡುತ್ತಿರುವಂತಹ ಈ ಸತ್ಕಾರ್ಯಗಳೇನಿವೆ, ಇದು ಎಲ್ಲವೂ ಭಗವಂತನ ಅನುಗ್ರಹ ಅಂತ ಭಾವಿಸ್ತಾ ಧರ್ಮಕ್ಷೇತ್ರಗಳಲ್ಲಿ ನಿಮ್ಮದೇ ಆದಂತಹ ಸೇವೆಯನ್ನು ಸಲ್ಲಿಸಿರುವ ಮಹನೀಯರು ಈ ಕಾರ್ಯಕ್ರಮದಲ್ಲಿ ಇವತ್ತು ಭಾಗವಹಿಸ್ತಾ ಇದ್ದೀರಿ. ನಾನು ಅಂದುಕೊಳ್ಳುತ್ತೇನೆ, ಬಹುಶಃ ನಾವೆಲ್ಲ ಇವತ್ತು ಯಾಕೆ ಇಲ್ಲಿ ಧರ್ಮಸ್ಥಳದಲ್ಲಿ ಸೇರಿದ್ದೇವೆ ಅಂತ ಕೇಳಿದರೆ, ಶ್ರೀಕ್ಷೇತ್ರ ಧರ್ಮಸ್ಥಳದಿಂದ ನಮ್ಮ ಕ್ಷೇತ್ರಗಳಿಗೆ, ನಮ್ಮ ಊರಿಗೆ ಒದಗಿ ಬಂದ ಸಹಾಯ ಎಂಥದ್ದು, ಮಾರ್ಗದರ್ಶನ ಎಂಥದ್ದು, ಆ ಮೂಲಕ ನಾವು ನಮ್ಮನ್ನು ಎತ್ತರಿಸಿಕೊಂಡ ಬಗೆ ಹೇಗೆ ಅಂತ ಆತ್ಮಾವಲೋಕನ ಮಾಡುತ್ತಾ ಈ ಜಗತ್ತಿನಲ್ಲಿ ನಮಗೊಂದು ಸ್ಥಾನಮಾನವನ್ನು ಕಲ್ಪಿಸುವುದಕ್ಕೆ ಕಾರಣವಾದಂತಹ ಶ್ರೀಕ್ಷೇತ್ರಕ್ಕೆ ಧನ್ಯವಾದ ಹೇಳಬೇಕು. ಅದರ ಜೊತೆಗೆ ಕ್ಷೇತ್ರದ ಜೊತೆಗೆ ನಮಗಿದ್ದಂತಹ ಸಂಬಂಧ ಇದು ನಿರಂತರವಾಗಿ ಇನ್ನು ಮುಂದಕ್ಕೂ ನಡೀತಾ ಇರಬೇಕು, ಸಾಗುತ್ತಾ ಇರಬೇಕು. ಇಲ್ಲಿ ಯಾವುದೇ ಘಟನೆಗಳು ಕೂಡ ನಮ್ಮ ಸಂಬಂಧವನ್ನು ವಿಚ್ಛಿದ್ರಗೊಳಿಸಬಾರದು ಅಂತ ಸ್ವಾಮಿಯಲ್ಲಿ ಪ್ರಾರ್ಥಿಸುವುದಕ್ಕೆ ನೀವೆಲ್ಲ ಬಂದಿದ್ದೀರಿ ಅಂತ ನಾನು ಭಾವಿಸ್ತೇನೆ. ಬಹುಶಃ ಪ್ರಾರ್ಥನೆಗೆ ಬಹಳ ದೊಡ್ಡ ಶಕ್ತಿ ಇದೆ ಅಂತಾದರೆ ಆ ಸ್ವಾಮಿಯ ಗರ್ಭಗುಡಿಯ ಮುಂಭಾಗದಲ್ಲಿ ನಿಂತು ಪ್ರಾರ್ಥಿಸಿದ್ದೇವಲ್ಲ, ನಮ್ಮ ಮಾತುಗಳನ್ನು ಮಂಜುನಾಥ ಕೇಳಿಸಿಕೊಳ್ಳುತ್ತಾನೆ. ನಾವು ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಮಾತಿನ ಮಂಟಪದಿಂದ ನಿರ್ಗಮಿಸಿದರೆ ಆಸ್ತಿಕ ಬಂಧುಗಳು ಪಕ್ಕನೆ ಓಡೋಡಿ ಬಂದು ಹೇಳುತ್ತಾರೆ, ಮಂಜುನಾಥನ ಬಗೆಗೆ ಮಾತನಾಡಿದ್ರಲ್ಲ ಅಂತ. ಒಂದು ಘಟನೆಯನ್ನು ನಿಮ್ಮ ಮುಂದೆ ನಾನು ಉಲ್ಲೇಖ ಮಾಡಬೇಕು. ಇವತ್ತಿಗೆ ಎಲ್ಲೋ ಒಂದು ಕೌಟುಂಬಿಕ ಸಂಘರ್ಷ ಏರ್ಪಡಿತು, ಇಲ್ಲ ನಮ್ಮ ನಡುವೆ ವಿವಾದ ಬಂತು, ಕೌಟುಂಬಿಕದಲ್ಲಿ ಏಳಿಗೆ ಇಲ್ಲ ಅಂತ ಪ್ರಶ್ನಾಚಿಂತನೆ ಮಾಡಿದ್ರೆ, ಪ್ರಶ್ನಾಚಿಂತನೆಯಲ್ಲಿ ಕಂಡು ಬಂತು ನಿಮಗೆ ವಾಗ್ದೋಷಗಿದೆ, ಧರ್ಮಸ್ಥಳಕ್ಕೆ ಹೋಗಿ ನೀವು ವಾಗ್ ತೀರ್ಮಾನ ಮಾಡಿ ಬನ್ನಿ ಅಂತ ಹೇಳ್ತಾರೆ. ಆ ಹೊತ್ತಿಗೆ ಅಲ್ಲೇ ಇರುವಂತಹ ಕುಟುಂಬದ ಹಿರಿಯ ಎದ್ದು ನಿಂತು ತಲೆಗೊಂದು ಮುಂಡಾಸು ಕಟ್ಟಿ ಕೈಯಲ್ಲಿ ಕಾಣಿಕೆ ಹಿಡಿದು, ಪ್ರಭೋ ಮಂಜುನಾಥ,
ನಿನ್ನ ಅನುಗ್ರಹದಿಂದ ನಮ್ಮ ಕುಟುಂಬದ ದೋಷ ನಿವೃತ್ತಿ ಆಗುತ್ತದೆ ಅಂತ ಕಂಡು ಬಂದಿದೆ. ನಮ್ಮ ದೋಷಗಳನ್ನು ದೂರ ಮಾಡಿ ಕುಟುಂಬದಲ್ಲಿ ಏಕತೆಯನ್ನು ಅನುಗ್ರಹಿಸಬೇಕು ಅಂತ ಪ್ರಾರ್ಥಿಸಿದ ಗಳಿಗೆಗೆ ನಮ್ಮ ಸಂಕಟಗಳನ್ನು ದೂರ ಮಾಡಿ ಲೋಕಾನುಗ್ರಹ ಮಾಡಿದ ಸ್ವಾಮಿಯ ಸನ್ನಿಧಾನದಲ್ಲಿ ಸೇರಿದ್ದೇವಲ್ಲ ನಾವು. ಇದಕ್ಕೆ ಹೇಳ್ತಾ ಇರುವುದು, ನಾವು ನಮ್ಮ ಮನೆಯ ಅಂಗಳದಲ್ಲಿ ನಿಂತು ಆಡಿದ ಮಾತನ್ನು ಗರ್ಭಗುಡಿಯಲ್ಲಿ ಕುಳಿತಂತಹ ಸ್ವಾಮಿಯು ಧರ್ಮದೇವತೆಗಳು ಕೇಳಿ ನಡೆಸಿಕೊಡುತ್ತಾರೆ ಅಂತಾದರೆ ನಮ್ಮ ಹೆಜ್ಜೆ ಹೆಜ್ಜೆಗೆ ಬೆಂಗಾವಲಾದ ಸ್ವಾಮಿಯ ಸನ್ನಿಧಾನದಲ್ಲಿ ನಾವು ಮಾಡಿದ ಸಂಕಲ್ಪ ಸುಳ್ಳಾಗುವುದಕ್ಕೆ ಹೇಗೆ ಸಾಧ್ಯ? ಆ ಕಾರಣಕ್ಕೆ ಸಂಕಲ್ಪಬದ್ಧರಾಗುವುದಕ್ಕೆ ನಾವಿಲ್ಲಿ ಜೊತೆಯಾಗಿದ್ದೇವೆ. ಗಮನಿಸಬೇಕು, ಪೂಜ್ಯ ಕಾವಂದರನ್ನು ಅನೇಕ ಕಾರ್ಯಕ್ರಮಗಳಿಗೆ ಜನ ಬರಮಾಡಿಕೊಳ್ಳುತ್ತಾರೆ. ನೀವು ಬಂದರೆ ಕ್ಷೇತ್ರದ ಸ್ವಾಮಿ ಬಂದಿದ್ದಾರೆ ಅಂತ ಅವ್ರು ಹೇಳುತ್ತಾರೆ. ಒಂದು ನೆನಪಿಟ್ಟುಕೊಳ್ಳಿ, ಅನೇಕ ಬಾರಿ ನಾವು ಕೇಳುತ್ತಾ ಬಂದೆವು ದೇವಮಾನವ ಅನ್ನುವಂತಹ ಒಂದು ಶಬ್ದ. ಅದಕ್ಕೆ ಅರ್ಥ ಏನು ಅನ್ನುವುದನ್ನು ಪೂಜ್ಯರು ಹೇಳುತ್ತಾರೆ. ಯಾವ ಮನುಷ್ಯನೂ ಕೂಡ ಈ ಕಾಲದಲ್ಲಿ ದೇವರಾಗುವುದಕ್ಕೆ ಸಾಧ್ಯವಿಲ್ಲ. ದೇವರ ಮತ್ತು ಮನುಷ್ಯನ ಸೇವೆಯ ಮೂಲಕ ದೇವಮಾನವ ಆಗಬಹುದು ಅಂತ ಪೂಜ್ಯ ಹೆಗ್ಗಡೆಯವರು ಹೇಳುತ್ತಾರೆ. ಅದರರ್ಥ ತಾನು ದೇವಮಾನವ ಅಂತ ಅವರು ಹೇಳಿಕೊಂಡದ್ದಲ್ಲ. ಯಾರು ಶ್ರದ್ಧೆಯಿಂದ ದೇವರ ಸೇವೆಯನ್ನು ಮನುಕುಲದ ಸೇವೆಯನ್ನು ಮಾಡುತ್ತಾರೋ ಅವರೆಲ್ಲರೂ ದೇವಮಾನವರಾಗಬಹುದು ಅನ್ನುವಂತಹ ದೊಡ್ಡ ಸಂದೇಶವನ್ನು ಜಗತ್ತಿಗೆ ಕೊಟ್ಟಂಥವರವರು. ಅವರನ್ನು ಕಾರ್ಯಕ್ರಮ ಕರೆದು ಇವತ್ತು ನೆನಪಿದೆ, ಪ್ರಸಿದ್ಧ ಲಿಂಗಾಯತ ಮಠದಲ್ಲೊಂದು ಕಾರ್ಯಕ್ರಮಕ್ಕೆ ಪೂಜ್ಯರನ್ನು ಆಹ್ವಾನಿಸ್ತಾರೆ ಉದ್ಘಾಟನೆಗೆ. ದೀಪ ಬೆಳಗಿ ಬಂದಂತಹ ಪೂಜ್ಯರು ಹೇಳುತ್ತಾರೆ, ಪೂಜ್ಯ ಸ್ವಾಮೀಜಿಯವರು ಇವತ್ತು ನನ್ನ ಉದ್ಘಾಟನೆಗೆ ಕರೆದಿದ್ದಾರೆ, ನನ್ನ ಕೈಗುಣ ಹೇಗುಂಟು ನೋಡಬೇಕು ಅಂತ. ನಾನೇನಾದರೂ ಉದ್ಘಾಟಿಸಿದ ಕಾರ್ಯಕ್ರಮ ಯಶಸ್ವಿ ಆದರೆ ಅದಕ್ಕೆ ನಾನು ಕಾರಣನಲ್ಲ, ಅದಕ್ಕೆ ಅನುಗ್ರಹ ಮಾಡುತ್ತಾ ಇರುವವರು ಮಂಜುನಾಥ ಸ್ವಾಮಿ ಮತ್ತು ಧರ್ಮದೇವತೆಗಳು ಅಂತ ತನ್ನ ಎತ್ತರವನ್ನು ತನ್ನ ಶ್ರೇಷ್ಠತೆಯನ್ನು ಸ್ವಾಮಿಗೆ ಸಮರ್ಪಿಸಿದವರು ಪೂಜ್ಯ ಕಾವಂತರು. ಹಾಗಿದ್ದರೆ ಈ ಧರ್ಮಕ್ಷೇತ್ರದ ಈ ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ಧಾರ್ಮಿಕ ಕ್ಷೇತ್ರಗಳಿಂದ ಬಂದ ನಾವು ಇವತ್ತು ಯಾಕೆ ನಿಂತಿದ್ದೇವೆ ಅಂತಂದರೆ, ಕ್ಷೇತ್ರದಿಂದ ಒಂದೆರಡು ಆದರ್ಶಗಳನ್ನು ಒಪ್ಪಿ ಅಂಗೀಕರಿಸಿಕೊಂಡು ಅಂತಹ ಆದರ್ಶಗಳು ನಮ್ಮ ಜೀವನದಲ್ಲಿ ನಮ್ಮ ಕ್ಷೇತ್ರದಲ್ಲಿ ಬೆಳಗಿ ಬಂದಾಗ ನಾವೆಲ್ಲ ಈ ಕ್ಷೇತ್ರದ ಸಂಬಂಧದಲ್ಲಿ ಮತ್ತೆ ಮತ್ತೆ ಹತ್ತಿರವಾಗುತ್ತೇವೆ ಅನ್ನುವ ಭಾವ ನಮ್ಮನ್ನು ಆವರಿಸಿಕೊಳ್ಳಿ ಅನ್ನುವ ಕಾರಣಕ್ಕೆ ಇಲ್ಲಿ ಬಂದಿದ್ದೇವೆ ಅಂತ ನಾನು ಭಾವಿಸ್ತೇನೆ. ಮೊದಲನೇದು, ಯಾವತ್ತೂ ಕೂಡ ಕ್ಷೇತ್ರದಲ್ಲಿ ಧರ್ಮದರ್ಶಿಗಳು ಯಾಕಿರುತ್ತಾರೆ ಅಂತ ಕೇಳಿದರೆ ದೇವರ ಮತ್ತು ಭಕ್ತರ ಸೇವೆಗಾಗಿ ಅಂತ. ಪೂಜ್ಯ ಹೆಗ್ಗಡೆಯವರ ಒಂದು ಮಾತಿದೆ, ಈ ಕ್ಷೇತ್ರದಲ್ಲಿ ಭಸ್ಮಧಾರಿಗಳಾಗಿ ಬಂದಂತಹ ಭಕ್ತರನ್ನು ಕಂಡಾಗ ನಮಗೆ ಆ ಭಕ್ತರಲ್ಲಿ ಮನುಷ್ಯ ಕಾಣುವುದಿಲ್ಲ, ಮಂಜುನಾಥ ಕಾಣುತ್ತಾನೆ ಅಂತಂದವರು ಪೂಜ್ಯರು. ಹಾಗಾಗಿ ಕ್ಷೇತ್ರಕ್ಕೆ ಬರುವ ಭಕ್ತರೊಳಗೂ ಭಗವಂತನ ಅಂಶ ಉಂಟು. ಆದ್ದರಿಂದಲೇ ಈ ಕ್ಷೇತ್ರದಲ್ಲಿ ಎಷ್ಟೆಷ್ಟು ಹೆಚ್ಚು ಅನ್ನದಾನ ನಡೆಯುತ್ತದೋ ಅಷ್ಟು ಕ್ಷೇತ್ರದ ಸ್ವಾಮಿ ಸಂತುಷ್ಟರಾಗುತ್ತಾರೆ ಅಂತ ಹೇಳ್ತಾ ಅನ್ನದಾನವನ್ನು ದೇವರ ಸೇವೆಯಾಗಿ ನಡೆಸಬೇಕು ಅನ್ನುವ ಸಂದೇಶವನ್ನು ಕ್ಷೇತ್ರದಿಂದ ಸಮಾಜಕ್ಕೆ ಕೊಟ್ಟು ನಡೆಸ್ತಾ ಇರುವುದಲ್ಲದೆ, ಅಲ್ಲಲ್ಲಿ ಕೇಳಿಬಂದ ಹಾಗೆ ಕೆಲವು ದೇವಸ್ಥಾನಗಳಲ್ಲಿ ನಿತ್ಯ ಅನ್ನಸಂತರ್ಪಣೆ ವ್ಯವಸ್ಥೆ ಇರಲಿಲ್ಲ. ಅನ್ನಸಂತರ್ಪಣೆ ಯಾವಾಗ ಆರಂಭ ಆಯಿತು ಅಂತ ಕೇಳಿದರೆ ಅವರು ಉತ್ತರಿಸ್ತಾರೆ, ಈ ಕಾರ್ಯಕ್ರಮಕ್ಕೆ ಪೂಜ್ಯ ಹೆಗ್ಗಡೆಯವರು ಬಂದಿದ್ದರು, ಬಂದವರು ನಮಗೊಂದು ಮಾತು ಹೇಳಿದ್ದಾರೆ, ಈ ಕ್ಷೇತ್ರದಲ್ಲಿ ಅನ್ನದಾನ ಮಾಡಿ ಕ್ಷೇತ್ರವೃದ್ಧಿ ಆಗುತ್ತದೆ ಅಂತ ಹೇಳಿದ್ದಾರೆ. ಅವರು ಹೇಳಿದ ಮರುದಿನದಿಂದ ನಾವು ಅನ್ನದಾನವನ್ನು ಪ್ರಾರಂಭ ಮಾಡಿದೆವು ಅಂತ ಹೆಮ್ಮೆಯಿಂದ ಬೀಗುತ್ತಾರಲ್ಲ, ಅಂಥದ್ದೊಂದು ಧನ್ಯತೆಯನ್ನು ಕೊಟ್ಟದ್ದು ನಮಗೆ ಶ್ರೀಕ್ಷೇತ್ರ ಧರ್ಮಸ್ಥಳ ಅನ್ನೋದನ್ನು ಮರೆಯುವುದಾದರೂ ಹೇಗೆ? ಬಂಧುಗಳೇ, ಮಾನವೀಯ ಮೌಲ್ಯಗಳಿಗೆ ಅನೇಕ ಕಥೆಗಳಿವೆ. ಮನುಷ್ಯತ್ವ ಹೇಗಿರಬೇಕು, ನೂರಾರು ಕಥೆಗಳಿವೆ. ಒಂದನ್ನು ಮಾತ್ರ ಉಲ್ಲೇಖ ಮಾಡುತ್ತೇನೆ. ಬಹು ವರ್ಷಗಳ ಹಿಂದೆ ಈ ಕ್ಷೇತ್ರದ ಪರಿಸರದಲ್ಲಿ ಬಂದಂತಹವರು ಯಾರೋ ಒಂದು ಹೆಣ್ಣು ಮಗುವನ್ನು ಬಿಟ್ಟು ಹೋಗ್ತಾರೆ. ಬೆಳಗದ್ದು ನೋಡಿದ್ರೆ ದೇವಸ್ಥಾನದ ವಾತಾವರಣದಲ್ಲಿ ಒಂದು ಅನಾಥ ಹೆಣ್ಣು ಮಗು ಒಳ್ಳುತ್ತದೆ. ಬಂದು ಪೂಜ್ಯರಿಗೆ ವಿಷಯವನ್ನು ಮುಟ್ಟಿಸ್ತಾರೆ. ಕ್ಷೇತ್ರದಲ್ಲಿ ದುಡಿಯುತ್ತಿರುವಂತಹ ಒಬ್ಬ ಸಿಬ್ಬಂದಿಗೆ ಮಕ್ಕಳಿರಲಿಲ್ಲ. ಅವರೇನು ಮಾಡ್ತಾರೆ ಅಂತಂದರೆ, ಆತನನ್ನು ಕರೆದು ಈ ಹೆಣ್ಣು ಮಗುವನವರ ಕೈಗಿತ್ತು, ಈ ಮಗುವನ್ನು ಸಾಕು, ಅವಳು ನಿನ್ನ ಬದುಕಿಗೆ ಬೆಳಕು ಕೊಡುವಳಾಗುತ್ತಾಳೆ ಅಂತ ಆಶೀರ್ವಾದ ಮಾಡಿ ಕಳಿಸ್ತಾಳೆ. ಇವತ್ತಿಗೆ ಆ ಹೆಣ್ಣುಮಗಳು ಇದೇ ಪರಿಸರದಲ್ಲಿ ಬೆಳೆದು ಬಾಳಿ ಮದುವೆಯಾಗಿ ತನ್ನ ಸಂಸಾರದ ಜೊತೆ ಜೀವನ ಮಾಡುತ್ತಾ ಕ್ಷೇತ್ರದ ಸೇವೆಯಲ್ಲೂ ತನ್ನನ್ನು ತಾನು ತೊಡಗಿಸಿಕೊಂಡು ಪ್ರತಿದಿನ ಬೆಳಗಾದರೆ ಮಂಜುನಾಥ ಸ್ವಾಮಿಗೆ ಕೈ ಮುಗಿಯುತ್ತಾಳಲ್ಲ. ಹಾಗಿದ್ದರೆ ಈ ಪ್ರಪಂಚದಲ್ಲಿ ನನಗೆ ನಾಥರಿಲ್ಲ ಅಂತ ಕೊರಗಿದವರಿಗೆ ಮಂಜುನಾಥ ಮನುಷ್ಯ ರೂಪದ ಒಡೆಯನಾಗಿ ಅನುಗ್ರಹ ಮಾಡುತ್ತಾನೆ ಅನ್ನುವುದನ್ನು ನಾವು ಕಲ್ಪಿಸುವುದು ಹೇಗೆ, ಏನು, ಯಾಕೆ ಅನ್ನುವುದೊಮ್ಮೆ ಅರ್ಥೈಸಿಕೊಳ್ಳಬೇಕಲ್ಲ. ಹಾಗಾಗಿ ಧರ್ಮಕ್ಷೇತ್ರಗಳಲ್ಲಿ ದುಡಿಯುತ್ತಿರುವಂತಹ ನಾವು ನೊಂದವರಿಗೆ ಆಶ್ರಯವಾಗಬೇಕು ಅನ್ನುವ ಸಂದೇಶವನ್ನು ಶ್ರೀ ಕ್ಷೇತ್ರದಿಂದ ಪಡೆಯಲಾಯಿತು. ಬಂದವರಿಗೆ ಹೊತ್ತಿನ ಹಸಿವಿಗೆ ತುತ್ತು ಅನ್ನವನ್ನು ನೀಡುವುದರ ಮೂಲಕ ಯಾರು ಶ್ರದ್ಧೆಯಿಂದ ಅದನ್ನು ಭಗವಂತನ ಸೇವೆ ಅಂತ ಯೋಚನೆ ಮಾಡುತ್ತಾರೋ ಅಂತಹ ಸತ್ಕರ್ಮಗಳನ್ನು ಮಾಡುವ ಮನೆ ಮನೆಯು ಮನಸ್ಸು ಕೂಡ ಧರ್ಮಸ್ಥಳವಾಗುತ್ತದೆ ಅನ್ನುವ ಸಂದೇಶವನ್ನು ಇದರಿಂದ ಕೊಡಲಾಯಿತು.
ಧರ್ಮದರ್ಶಿಗಳಾದಂಥವರಿಗೆ ದೇವರ ಸೇವೆ ಮಾಡುತ್ತಾ ಬರುವ ಭಕ್ತರ ಬಗ್ಗೆ ಎಷ್ಟು ಕಾಳಜಿ ಇರಬೇಕು ಅನ್ನೋದಕ್ಕೆ ಒಂದು ಸನ್ನಿವೇಶವನ್ನು ನಿಮ್ಮ ಮುಂದೆ ಹೇಳಬೇಕು. ಆವತ್ತೊಂದು ದಿನ ಉತ್ತರ ಕರ್ನಾಟಕದ ಒಬ್ಬರು ಭಕ್ತರು ಈ ಕ್ಷೇತ್ರಕ್ಕೆ ಬರ್ತಾರೆ. ಬಂದವರಿಗೆ ಹೇಳಿದ್ರು, ನಮಗೆ 250 ಪ್ರಸಾದದ ಕಾಯಿಗಳನ್ನು ನೀವು ಕೊಡಬೇಕು ಅಂತ. ನಮ್ಮ ಪಾರ್ವತಿಗಾರರಾದ ಲಕ್ಷ್ಮೀನಾರಾಯಣರು ಅವರನ್ನು ಸೀದಾ ಬೀಡಿ ಕರ್ಕೊಂಡು ಬರ್ತಾರೆ. ಪೂಜ್ಯ ಹೆಗ್ಗಡೆಯವರು ಮುಂದೆ ನಿಲ್ಲಿಸಿದಾಗ ಕೇಳ್ತಾರೆ ಪೂಜ್ಯರು, ಏನು 250 ಪ್ರಸಾದ ಕಾಯಿ ಕೊಡಬೇಕು? ಇಲ್ಲ, ಬೇಕಾದರೆ 5 ತಗೊಂಡು ಹೋಗು, ಹೆಚ್ಚು ಕೊಡುವುದಕ್ಕಾಗುವುದಿಲ್ಲ ಅಂತ ಕಳಿಸಿಬಿಟ್ರು. ಮರುಕ್ಷಣ ಸಮೀಪಕ್ಕೆ ಹೋದ ನಾನು ಕೇಳಿದೆ, ಯಾಕೆ ಕೊಡಬಾರದು ಸ್ವಾಮಿ? ಏನಂದ್ರು ಗೊತ್ತಾ? ಅವನಿವತ್ತು 250 ಪ್ರಸಾದದ ಕಾಯಿಗಳನ್ನು ತಗೊಳ್ತಾ ಇರುವುದು ತನ್ನ ಮನೆಯ ಆರತಕ್ಷತೆಯಲ್ಲಿ ಬಂದಂತಹ ಸಂಬಂಧಿಗಳಿಗೆ ಅದನ್ನು ಕೊಡಬೇಕು ಅನ್ನುವ ಕಾರಣಕ್ಕೆ. ಅವನ ಅಪೇಕ್ಷೆ ತಪ್ಪಲ್ಲ, ಆದರೆ ತಗೊಂಡೋದಂಥ ಇವನಿಗೆ ಅದು ಕ್ಷೇತ್ರದ ಪ್ರಸಾದ ಕಾಯಿ ಅಂತ ಗೊತ್ತಿದೆ, ಪಡೆದವರಿಗೆ ಅದೇನು ಅಂತ ಗೊತ್ತಿಲ್ಲದೆ ಅವರೇನಾದರೂ ಅದನ್ನು ಅಪವ್ಯಯ ಮಾಡಿದರೆ ಅದರಿಂದ ಬರುವ ದೋಷಕ್ಕೆ ಕೊಟ್ಟ ಇವನು ಭಾಜನನಾಗುತ್ತಾನಲ್ಲ, ನಮ್ಮ ಕ್ಷೇತ್ರಕ್ಕೆ ಬಂದ ಭಕ್ತರು ಪಾಪ ಭಾಜನರಾಗಬಾರದು ಅನ್ನುವ ಕಾರಣಕ್ಕೆ ಕೊಡಲಿಲ್ಲ ಅಂತೊಂದು ಮಾತಾಡಿದರು. ಆದ್ದರಿಂದ ಕ್ಷೇತ್ರದಿಂದ ಏನಾದರೂ ನಮಗೆ ಆಕ್ಷೇಪಗಳು ಬಂದರೆ ನಮ್ಮ ಉಜ್ವಲವಾದಂತಹ ಭವಿತತ್ವಕ್ಕೆ ಮಾರಕವಾಗುವ ಸಂಗತಿಗಳಿದ್ದಾಗ ಆಕ್ಷೇಪ ಬರುತ್ತದೆ. ಏನಾದರೂ ಆಶೀರ್ವಾದ, ಅನುಗ್ರಹ, ಹೊಗಳಿಕೆ ಅಂತ ಬಂದರೆ ನಮ್ಮ ಬದುಕಿನ ಅಭ್ಯುದಯಕ್ಕಾಗಿ ಬರ್ತದೆ ಅನ್ನುವುದನ್ನು ನಾವು ಮರೆಯುವಂತಿಲ್ಲ. ಬಂಧುಗಳೇ, ಈಗಾಗಲೇ ಗೌರವಾನ್ವಿತರಾದಂಥ ಮೋಹನಾಳ್ವರು ಇಡೀ ಕ್ಷೇತ್ರದಿಂದ ನಡೆದಂತಹ ಧಾರ್ಮಿಕ ಕಾರ್ಯಕ್ರಮಗಳ ಬಗ್ಗೆ ಸುದೀರ್ಘವಾಗಿ ಹೇಳಿದ್ದಾರೆ. ಸಮಾಜಮುಖಿ ಕಾರ್ಯಗಳ ಬಗ್ಗೆ ಹೇಳಿದ್ದಾರೆ. ಇವತ್ತು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸುವ ನಾವು ಒಮ್ಮೆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಗರ್ಭಗುಡಿಯ ಆ ಅಂಗಣವನ್ನು ಪ್ರವೇಶ ಮಾಡಿದ್ರೆ ಗಮನಿಸಬೇಕು, ಧರ್ಮದರ್ಶಿಗಳಾದವರಿಗೆ ಕ್ಷೇತ್ರದ ಬದ್ಧತೆಯನ್ನು ಅನೂಚಾನವಾಗಿ ಪಾಲಿಸಬೇಕಾದ ಹೊಣೆಗಾರಿಕೆ ಇರುತ್ತದೆ ಅನ್ನುವುದಕ್ಕೆ ಒಂದು ಸಂಗತಿಯನ್ನು ನೆನಪಿಸಬೇಕು ಅಂತಾದರೆ, ಇವತ್ತಿಗೂ ಕೂಡ ಪೂಜ್ಯರಿಗೆ ಯಾವುದೇ ಸ್ಥಾನ, ಮಾನ, ಗೌರವ ಕಾರ್ಯಕ್ರಮಗಳಿದ್ದರೂ ಕೂಡ ಕ್ಷೇತ್ರದ ಮಂಜುನಾಥ ಸ್ವಾಮಿಯ ಧರ್ಮದೇವತೆಗಳ ಸೇವೆಯ ಪ್ರಶ್ನೆ ಬಂದಾಗ ಆ ಕಾರ್ಯಕ್ರಮಗಳು ಬದಿಗೊತ್ತಲ್ಪಟ್ಟು ಈ ಕಾರ್ಯವನ್ನು ಕರ್ತವ್ಯ ಅಂತ ನಿರ್ವಹಿಸುತ್ತಾರೆ. ಬಹುಶಃ ಬನ್ನಿ, ಒಮ್ಮೆ ಬೆಟ್ಟದ ಮೇಲೆ ನಿಂತು ನೋಡಿ, ರಾತ್ರಿಯಿಂದ ಬೆಳಗಾಗುವವರೆಗೆ ನಡೆಯುವಂತಹ ಧರ್ಮನೇಮದಲ್ಲಿ ವಯೋವೃದ್ಧರಾದಂತಹ ಪೂಜ್ಯರು ದೈವಗಳ ಮುಂದೆ ಕೈ ಮುಗಿದು ನಿಂತು ಅವರಾಡುವ ಮಾತುಗಳಿಗೆ ಕಿವಿ ಕೊಡುತ್ತಾರಲ್ಲ, ಯಾವುದು ಸುಲಭದ ಮಾತಲ್ಲ, ನೆನಪಿಸಿಕೊಳ್ಳಬೇಕು. ಹೆಗ್ಗಡೆಯವರೇ ಅಂತ ಸಂಬೋಧಿಸಿ ಕರೆದು ಧರ್ಮ ಮಾರ್ಗದಲ್ಲಿ ನಡೆಯಿರಿ, ಮಂಜುನಾಥ ಸ್ವಾಮಿಯ ಸೇವೆ ಮಾಡಿ. ಧರ್ಮ ತಪ್ಪಿದರೆ ಕಡಿದ ಶಬ್ದ ಕೇಳುವುದಿಲ್ಲ, ಬಿದ್ದ ಶಬ್ದ ಕೇಳೀತು ಅನ್ನುವಂತಹ ಎಚ್ಚರಿಕೆಯ ಮಾತನ್ನು ಸುದೀರ್ಘ 58 ವರ್ಷಗಳ ಕಾಲ ಕೇಳ್ತಾ ಬಂದಂತಹ ಪುಣ್ಯಾತ್ಮ ಈ ಕ್ಷೇತ್ರವನ್ನು ಹೇಗೆ ನಡೆಸಿದರು ಅಂತ ಯೋಚನೆ ಮಾಡಿದರೆ ರೋಮಾಂಚನ ಆಗುತ್ತದಲ್ಲ. ಇಂತಹ ಎಚ್ಚರಿಕೆ ನಮ್ಮ ಪಾಲಿಗಿರಬೇಕು. ಮಾತ್ರವಲ್ಲ, ಇವತ್ತಿಗೆ ಅವರಿಗಿಟ್ಟ ಮುಂಡಾಸು, ಅದರ ಬಗ್ಗೆ ನಮ್ಮಲ್ಲಿ ಕೆಲವರಿಗೆ ತಿಳುವಳಿಕೆ ಇಲ್ಲದೆ ಇರಬಹುದು. ಗಮನಿಸೋಣ. ಯಾವ ಧರ್ಮದೇವತೆಗಳು ಆ ಧರ್ಮಪೀಠದಲ್ಲಿ ಕುಳ್ಳಿರಿಸಿ ಹೆಗ್ಗಡೆ ಅಂತ ಸಂಬೋಧಿಸಿದರೋ ಆ ಕಾಲಕ್ಕೆ ಅಧಿಕಾರದ ದ್ಯೋತಕವಾಗಿ ಕೊಟ್ಟಂತಹ ಆ ಮುಂಡಾಸು ಏನಿದೆ, ಇವತ್ತಿಗೂ ಕೂಡ ಧರ್ಮಸ್ಥಳದ ಮಂಜುನಾಥನ ಗರ್ಭಗುಡಿಯ ಮುಂಭಾಗದಲ್ಲಿ ಹೆಗ್ಗಡೆಯವರು ನಿಲ್ಲಬೇಕಾದರೆ ಅದನ್ನು ಧರಿಸದೆ ನಿಲ್ಲುವಂತಿಲ್ಲ ಅಂತಂದರೆ ಅದು ಧರ್ಮದೇವತೆಗಳು ಕೊಟ್ಟ ಗೌರವದ ಆಣತಿಯನ್ನು ಪಾಲಿಸ್ತಾರೆ ಅಂತರ್ಥ. ಹಾಗಾಗಿ ಅದಕ್ಕೊಂದು ಪಾವಿತ್ರ್ಯ ಇದೆ, ಅದಕ್ಕೊಂದು ಸ್ಥಾನಮಾನವಿದೆ, ಅದರಲ್ಲೊಂದು ದೈವತ್ವ ಇದೆ. ಇದನ್ನು ಗೌರವಿಸಿಕೊಂಡು ಸಾಗಬೇಕಾದಂತಹ ಹೊಣೆಗಾರಿಕೆ ನಮ್ಮದು. ಬಂಧುಗಳೇ, ಕ್ಷೇತ್ರ ಧರ್ಮಸ್ಥಳ ಮಾತ್ರವಲ್ಲ, ಪೂಜ್ಯರು ಹೋದಂತಹ ಅನೇಕ ದೇವಸ್ಥಾನಗಳ ಬಗ್ಗೆ ನಾವು ಮಾತನಾಡಿದ್ದೇವೆ, ಕೇಳಿದ್ದೇವೆ. ಇಲ್ಲೇ ಪಕ್ಕದ ಬೆಳಾಲಿನಲ್ಲಿ ಒಂದು ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನ ಇದೆ. ಅಲ್ಲಿ ಹೋಗಿ ಅವರ ಹತ್ರ ಮಾತಾಡಿ ಆ ದೇವಸ್ಥಾನದ ಸ್ವಚ್ಛತೆ, ಅಲ್ಲಿರುವ ವ್ಯವಸ್ಥೆಗಳು, ಅವರ ಲೆಕ್ಕಾಚಾರಗಳು ಅತ್ಯಂತ ಸ್ಪಷ್ಟವಾಗಿದ್ದನ್ನು ಗಮನಿಸಿ ಆಶ್ಚರ್ಯದಿಂದ ಇದು ಹೇಗೆ ಸಾಧ್ಯ ಆಯಿತು ಅಂತಂದಾಗ ಅವರು ಹೇಳಿದ್ದಿಷ್ಟೇ, ಈ ಕ್ಷೇತ್ರಕ್ಕೆ ನಮಗೆ ಮಾರ್ಗದರ್ಶನ ಮಾಡುತ್ತಾ ಇರುವ ಪೂಜ್ಯ ಹೆಗ್ಗಡೆಯವರು, ಆದ್ದರಿಂದ ನಮ್ಮ ನಡವಳಿಕೆಯಿಂದ ಅವರ ವರ್ಚಸ್ಸಿಗೆ ಕುಂದು ಬರಬಾರದು ಅನ್ನುವ ಕಾರಣಕ್ಕೆ ಅವರಾಡಿದ ಮಾತುಗಳನ್ನು ಅಕ್ಷರಶಃ ಪಾಲಿಸ್ತೇವೆ ಅಂತ ಅವರಾಡಿದ ಮಾತು ಕೇಳಿದಾಗ ರೋಮಾಂಚನ ಅಂತ ಅನ್ನಿಸಿತ್ತು ನನಗೆ. ಆದ್ದರಿಂದ ಧರ್ಮಪೀಠದಲ್ಲಿ ಕುಳಿತು ಧರ್ಮದೇವತೆಗಳ ಪ್ರತಿನಿಧಿಯಾಗಿ ಸಮಾಜಕ್ಕೆ ಮಾಡಬೇಕಾದ ಮಾರ್ಗದರ್ಶನವನ್ನು ಮಾಡುತ್ತಾ ಬಂದ ಕಥೆಗಳು ನೂರಾರಿವೆ. ನೆನಪಿಸಿಕೊಳ್ಳೋಣ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮದ ಪೀಠದ ಅಧಿಕಾರ ಅದು ಜನಬಲ ಧನಬಲದಿಂದ ಸಿಗುವುದಕ್ಕಿಂತಲೂ ದೈವಬಲದಿಂದ ಮಾತ್ರ ಸಿದ್ಧಿಸ್ತದೆ ಅನ್ನುವ ಸತ್ಯವನ್ನು ಒಪ್ಪಿಕೊಂಡು ಬಂದಂತಹ ಭವ್ಯ ಪರಂಪರೆ ನಮ್ಮದು. ಆದ್ದರಿಂದ ಆ ಪೀಠವನ್ನು ಗೌರವಿಸಬೇಕಾದಂತಹ ಕರ್ತವ್ಯ ನಮ್ಮದೆಲ್ಲರಿಗೂ ಇದೆ. ಮಾತ್ರವಲ್ಲ, ಆ ಮಂಜುನಾಥ ಸ್ವಾಮಿಯ ಗರ್ಭಗುಡಿಯಕ್ಕೆ ಒಂದು ನೀವು ಆಭರಣ ಪ್ರದಕ್ಷಿಣೆ ಬಂದರೆ ಅಲ್ಲಿನ ಸ್ವಚ್ಛತೆ ಇರಬಹುದು. ಗರ್ಭಗುಡಿ ಮಂಜುನಾಥ ಸ್ವಾಮಿಯದ್ದು ಸಣ್ಣದು, ಆದರೆ ಸ್ವಾಮಿಯ ಅನುಗ್ರಹ ಲೋಕವಿಶ್ರುತವಾದದ್ದು. ಹಾಗಾಗಿ ನಾವೆಷ್ಟು ಸಣ್ಣವರೇ ಆದರೂ ಕೂಡ ಅನುಷ್ಠಾನಗಳು ಅನೂಚಾನವಾಗಿ ನಡೆದಾಗ ಕ್ಷೇತ್ರ ಹೇಗೆ ವೃದ್ಧಿಯಾಗುತ್ತದೆ, ಆ ಕ್ಷೇತ್ರದ ಮಹಾತ್ಮೆ ಹೇಗೆ ಜಗದಗಲದ ಪರಿಸರಿಸ್ತದೆ ಅನ್ನುವುದನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ನಾವು ನೋಡಿಕೊಳ್ಳುವುದಾಗ್ತದೆ.
ಅಲ್ಲೇ ಅಣ್ಣಪ್ಪ ಸ್ವಾಮಿಗೆ ಮುಂದುವರೆದು ನಮಸ್ಕಾರ ಮಾಡಿ ಮುಂದುವರೆದು ಎಡಭಾಗದಲ್ಲಿ ನೋಡಿದ್ರೆ ಅತ್ಯಂತ ಶುಭ್ರವಾದಂತಹ ಪಾತ್ರೆಗಳ ಸಾಲು ಕಾಣಿಸ್ತದೆ. ಮುಂದೆ ಬಂದು ನೀವು ಮತ್ತೆ ಸ್ವಾಮಿಗೆ ಕೈ ಮುಗಿದು ಹೊರಗಡೆ ಬಂದರೆ ದೇವರ ನಿತ್ಯ ವಿನಿಯೋಗದ ಪಾತ್ರೆಗಳನ್ನು ತೊಳೆಯುವುದನ್ನು ನೀವು ನೋಡಬಹುದು. ಇದನ್ನೆಲ್ಲ ನಿಮ್ಮ ಮುಂದೆ ಯಾಕೆ ಹೇಳ್ತೇನೆ ಅಂತಂದರೆ, ಬೇರೆ ಬೇರೆ ಧರ್ಮಕ್ಷೇತ್ರಗಳಿಂದ ಬಂದ ನಾವು ನಮ್ಮ ಧರ್ಮಕ್ಷೇತ್ರಗಳನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದು, ಸಮಯಕ್ಕನುಗುಣವಾದಂತಹ ಆರಾಧನೆಯ ಮೂಲಕ ಕ್ಷೇತ್ರದ ಸಾನ್ನಿಧ್ಯ ವೃದ್ಧಿಗೆ ಹೇಗೆ ದುಡಿಯಬೇಕು ಅನ್ನುವುದನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳ ನಮಗೆ ಹೆಜ್ಜೆ ಹೆಜ್ಜೆಗೂ ತೋರಿಸಿಕೊಟ್ಟಿದೆ ಅನ್ನುವುದನ್ನು ಅತ್ಯಂತ ಗೌರವದಿಂದ ನಾವು ಸ್ವೀಕರಿಸಬೇಕಾಗುತ್ತದೆ. ಬಂಧುಗಳೇ, ನನ್ನ ಮುಕ್ತಾಯದ 2 ಸಂಗತಿಗಳನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ. ಬಹುಶಃ ಇವತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ಬಂದಂತಹ ಯಕ್ಷಗಾನದ ಮೇಳ ಊರೂರು ಸಂಚರಿಸಬೇಕಿದ್ರೆ ನಾವೆಲ್ಲ ಕಂಡಿದ್ದೇವಲ್ಲ, ಶ್ರೀಧರ ಕ್ಷೇತ್ರ ಧರ್ಮಸ್ಥಳದ ಮೇಳದ ದೇವರ ವಾಹನ ಬಂತು ಅಲ್ಲ, ಮೇಳದ ಬಸ್ ಬಂತಂದಾಗಲೇ ದೂರ ನಿಂತು ಪ್ರಭು ಮಂಜುನಾಥ ಅಂತ ಕೈ ಮುಗಿಯುವ ಜನರ ಕಥೆಗಳನ್ನು ನಾವು ಕೇಳಿದ್ದೇವೆ. ಅಲ್ಲ, ನಮ್ಮ ಗಿರೀಶಣ್ಣ ಇದ್ದಾರೆ ಇಲ್ಲಿ, ಬಹುಶಃ ತಮಗೊಂದು ಸಂತಾನ ಬೇಕು ಅಂತ ಮಂಜುನಾಥ ಸ್ವಾಮಿಯನ್ನು ಪ್ರಾರ್ಥಿಸಿ ಸಂಕಲ್ಪಿಸಿದ ಯಕ್ಷಗಾನ ಸೇವೆ 2 ತಲೆಮಾರುಗಳ ತನಕ ಅದನ್ನು ಸೇವೆ ಸಲ್ಲಿಸುವುದಕ್ಕೆ ಸಾಧ್ಯವಾಗದವನು ಇದೇ ಗರ್ಭಗುಡಿಯ ಮುಂಭಾಗದಲ್ಲಿ ನಿಂತು, ಸ್ವಾಮಿ ನನ್ನ ಹತ್ರ ಸಾಧ್ಯ ಆಗಲಿಲ್ಲ, ಸತ್ಸಂತಾನವನ್ನು ಕೊಟ್ಟಿದ್ದಿ, ಇವತ್ತಲ್ಲ ನಾಳೆ ನೆರವೇರಿಸ್ತೇನೆ ಅಂತ ಕಣ್ಣೀರು ಹಾಕ್ತಾ 10 ರೂಪಾಯಿ ಕಾಣಿಕೆ ಹಾಕಿ ಕೈ ಮುಗಿದು ಹೋದವನ ಕೈಯನ್ನು ಮಂಜುನಾಥ ಸ್ವಾಮಿ ಇವತ್ತಿನವರೆಗೆ ಬಿಡಲಿಲ್ಲ, ಅವರ ವಂಶವನ್ನು ಬೆಳಗಿಸಿಕೊಟ್ಟಿದ್ದಾರೆ. ಇಂಥದ್ದೊಂದು ಸನ್ನಿಧಾನ ರಂಗಸ್ಥಳವನ್ನು ಚಲಿಸುವ ದೇವಾಲಯ ಅಂತ ಗೌರವಿಸಿ ಆ ರಂಗಸ್ಥಳದಲ್ಲಿ ಮಾನಸಮ್ಮಾನಗಳನ್ನು ನಡೆಸುವಾಗ ಇದು ಯಕ್ಷಗಾನ ಮೇಳದ ಸಮ್ಮಾನವಲ್ಲ, ಚಲಿಸುವ ರಂಗಸ್ಥಳವಾದ್ದರಿಂದ ಮಂಜುನಾಥ ಸ್ವಾಮಿಯ ಅಂಗಣದಲ್ಲಿ ನಡೆಯುವ ಅಭಿನಂದನೆ ಅಂತ ನೀವು ಸ್ವೀಕರಿಸಬೇಕು ಅಂತ ಭಕ್ತರಲ್ಲಿ ಹೇಳಿದಾಗ ಅವರು ರೋಮಾಂಚನಗೊಂಡು ಸ್ವೀಕರಿಸಿದ ಕಥೆ ಇದೆಯಲ್ಲ, ಅಂಥದ್ದು 100 ಇದೆ. ಏನೇ ಇರಲಿ, ಇಷ್ಟು ಮಾತ್ರ ಹೇಳೋಣ. ಬೇರೆ ಬೇರೆ ಧಾರ್ಮಿಕ ಕ್ಷೇತ್ರಗಳಿಂದ, ಶಿಕ್ಷಣ ಕ್ಷೇತ್ರಗಳಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಬೆಂಬಲವಾಗಿ ನಿಂತ ಮಂಜುನಾಥ ಸ್ವಾಮಿಯನ್ನು, ಧರ್ಮದೇವತೆಗಳನ್ನು, ಅಣ್ಣಪ್ಪ ಸ್ವಾಮಿಯನ್ನು ನಂಬಿ ಪ್ರಾರ್ಥಿಸಿಕೊಂಡು ಬಂದ ಅನೇಕ ಭಕ್ತರು ಈ ಸಭೆಯಲ್ಲಿ ಇವತ್ತು ಜೊತೆಯಾಗಿದ್ದೀರಿ. ಇಷ್ಟು ಮಾತ್ರ ಪ್ರಾರ್ಥಿಸಬಹುದು ನಾವು. ಕ್ಷೇತ್ರದ ಪ್ರತಿಯೊಂದು ಸತ್ಕರ್ಮಗಳು ನಮಗೆ ಪ್ರೇರಣೆಯಾಗಲಿ. ನಮ್ಮ ಕ್ಷೇತ್ರಗಳಲ್ಲಿ ನಮ್ಮ ಸಾಮರ್ಥ್ಯಾನುಸಾರ ಯಾವ ಒಳ್ಳೆಯ ಕೆಲಸಗಳನ್ನು ಮಾಡುವುದಕ್ಕೆ ಸಾಧ್ಯವೋ ಅದರಿಂದ ಪ್ರೇರಣೆ ಪಡೆದು ನಾವು ಮುಂದುವರಿಯೋಣ. ಯಾಕೆ ಅಂದರೆ ನಮ್ಮ ಊರಿನಲ್ಲಿ ಹೊಸ ದೇವಸ್ಥಾನ ಕಟ್ಟುತ್ತೇವೆ ಅಂತಂದಾಗ ಸಭೆಯಲ್ಲಿ ಮೊದಲು ನಿರ್ಣಯ ಆಗುವುದೇ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೊಂದು ಮನವಿ ಕೊಡಿ ಅನ್ನುವ ನಿರ್ಣಯ. ಅಲ್ಲಿಂದ ಮುಂದಕ್ಕೆ ನಮ್ಮ ಊರಲ್ಲಿ ದೇವಸ್ಥಾನ ಹಾಳು ಬಿದ್ದಿದೆ, ಆದ್ದರಿಂದ ಗ್ರಾಮಕ್ಕೆ ಅರಿಷ್ಟ ಆಗಿದೆ ಅಂತ ಹೇಳಿದಾಗ ನಮಗೆ ನೆನಪಾದ್ದು ಧರ್ಮೋತ್ಥಾನ ಟ್ರಸ್ಟು 300ಕ್ಕೂ ಮಿಕ್ಕಿದ ದೇವಸ್ಥಾನಗಳನ್ನು ಜೀರ್ಣೋದ್ಧಾರಗೊಳಿಸಿ ಆ ಗುಡಿಯಲ್ಲಿ ನಂದಾದೀಪ ಬೆಳಗುವಂತೆ ಮಾಡಿದಂತಹ ಪಾವನ ಕ್ಷೇತ್ರ ಧರ್ಮಸ್ಥಳದ ಈ ಅಂಗಣದಲ್ಲೇ ನಾವು ನಿಂತಿದ್ದೇವಲ್ಲ. ಮಾತು ಬಿಡ ಮಂಜುನಾಥ, ಅಲ್ಲೆಲ್ಲೋ ನಿಂತು ಬೇಡಿದ್ದನ್ನು ಕೇಳಿದ ಮಂಜುನಾಥ ಈ ಜಾಗದಲ್ಲಿ ನಾವು ಮಾಡಿದ ಸಂಕಲ್ಪವನ್ನು ಸತ್ಯವಾಗಿಸದೇ ಬಿಡುವುದಕ್ಕೆ ಸಾಧ್ಯವೇ? ಹಾಗಾಗಿ ಸತ್ಸಂಕಲ್ಪದೊಂದಿಗೆ ಮುನ್ನಡೆಯೋಣ. ಹಿರಿಯರು ಪ್ರಾರ್ಥನೆ ಮಾಡುತ್ತಾ ಬಂದರು, ದುರ್ಜನರೆಲ್ಲ ಒಳ್ಳೆಯವರಾಗಲಿ, ಒಳ್ಳೆಯವರಿಗೆಲ್ಲ ಸನ್ಮಂಗಲವಾಗಲಿ ಅಂತ ಪ್ರಾರ್ಥಿಸಿದ್ದಾರಲ್ಲ, ಆ ಪ್ರಾರ್ಥನೆಗಳನ್ನು ನಾವು ಮಾಡ್ತಾ ಬರಬೇಕು. ಬಹುಶಃ ಇವತ್ತು ಬೆಳಿಗ್ಗೆ ಜ್ಞಾನಸುಧಾ ಶಿಕ್ಷಣ ಸಂಸ್ಥೆಯ ಸುಧಾಕರ ಶೆಟ್ಟಿಯವರೊಂದು ಮಾತನ್ನು ಉಲ್ಲೇಖ ಮಾಡುತ್ತಾರೆ. ಬಂಧುಗಳೇ, ನಾವು ದೇವರಲ್ಲಿ ಪ್ರಾರ್ಥಿಸಬೇಕಾದ್ದು ಕೆಟ್ಟವರಿಗೆ ಕೆಡುಕಾಗಲಿ ಅಂತ ಹೇಳಬೇಡಿ, ಕೆಟ್ಟವರೆಲ್ಲ ಒಳ್ಳೆಯವರಾಗಲಿ, ಅವರ ಬಾಯಲ್ಲಿ ಅಮೃತ ತುಲ್ಯವಾದಂತಹ ಮಾತುಗಳು ಬರುವಂತೆ ಭಗವಂತ ಅನುಗ್ರಹ ಮಾಡಲಿ ಅಂತ ಧರ್ಮಕ್ಷೇತ್ರದಲ್ಲಿ ಪ್ರಾರ್ಥಿಸಬೇಕು ಅನ್ನುವಂತಹ ಮಾತನ್ನು ನಮಗೆ ಬೋಧಿಸಿದವರವರು. ಆದ್ದರಿಂದ ಸಜ್ಜನರ ಕ್ಷೇಮಕ್ಕಾಗಿ ಪ್ರಾರ್ಥಿಸೋಣ. ದುರ್ಜನರು ಸಜ್ಜನರಾಗಿ ಪರಿವರ್ತನೆ ಹೊಂದುವುದಕ್ಕೆ ನಮ್ಮ ಪ್ರಾರ್ಥನೆ ಇರಲಿ. ಉಳಿದಂತೆ ತೀರ್ಮಾನ ಕೊಡುವುದಕ್ಕೆ ಮಂಜುನಾಥ ಸ್ವಾಮಿ ಇದ್ದಾರೆ, ಧರ್ಮದೇವತೆಗಳಿದ್ದಾರೆ, ಅಣ್ಣಪ್ಪ ಸ್ವಾಮಿ ಇದ್ದಾನೆ ಅಂತಂದ ಮೇಲೆ ನಮಗೆ ಭಯವ ಯಾಕೆ? ಹಾಗಾಗಿ ನಾನು ಪ್ರಾರ್ಥಿಸುವುದಿಷ್ಟೇ, ಎಲ್ಲರೂ ಧರ್ಮ ಮಾರ್ಗಾವಲಂಬಿಗಳಾಗೋಣ. ಹಾಗಾದರೆ ಕಟ್ಟ ಕಡೆಯ ಸಂದೇಶ. ಹೇಮಾವತಿ ಅಮ್ಮನವರು ವೇದಿಕೆ ಮುಂಭಾಗದಲ್ಲಿದ್ದಾರೆ. ಅಮ್ಮ, ಅವತ್ತು ಪೂಜ್ಯ ಹೆಗ್ಗಡೆಯವರ ಸುವರ್ಣ ಮಹೋತ್ಸವ ಪಟ್ಟಾಭಿಷೇಕದ ಸಮಾರೋಪ ಸಮಾರಂಭದಲ್ಲಿ ನೀವೊಂದು ಮಾತನ್ನು ಹೇಳಿದಿರಿ, ಇವತ್ತು ನಿಮ್ಮ ಮುಂದೆ ನಾನು ನೆನಪಿಸಬೇಕು. ಪೂಜ್ಯ ಹೆಗ್ಗಡೆಯವರು ವಸ್ತು ಸಂಗ್ರಹಾಲಯದಲ್ಲಿ ಈ ವಸ್ತುಗಳನ್ನು ಸಂಗ್ರಹ ಮಾಡ್ತಾರೆ. ಯಾರೋ ತಂದುಕೊಟ್ಟ ಹಳೆಯ ವಸ್ತುಗಳನ್ನು ತನ್ನ ಶಾಲಿನ ಮೂಲಕ ಧೂಳು ಒರೆಸಿ ಅದನ್ನು ಮದುಮಗಳಂತೆ ಸಿಂಗಾರಗೊಳಿಸ್ತಾರೆ. ನಾವು ಮಾತ್ರ ಅದನ್ನು ನೋಡಿದ ತಕ್ಷಣ ಮೂಗು ಮುಚ್ಚಿ ಬದಿಗೆ ಹೋಗುತ್ತೇವೆ ಅಂತ ಅಮ್ಮ ಒಂದು ಮಾತು ಹೇಳಿದರು. ಆವತ್ತು ನೆನಪು ಮಾಡಿಕೊಂಡೆವು. ಕೇವಲ ವಸ್ತುವಿನ ಧೂಳು ಒರೆಸಿದ್ದಲ್ಲ, ಮದ್ಯವರ್ಜನ ಶಿಬಿರದ ಮೂಲಕ ಮದ್ಯ ವ್ಯಸನಿಗಳ ಕುಟುಂಬದ ಕಣ್ಣೀರನ್ನು ಆ ಶಾಲು ಒರೆಸಿದೆ ಅನ್ನುವುದನ್ನು ಅರ್ಥೈಸಿಕೊಳ್ಳಬೇಕು. ಮಾತ್ರವಲ್ಲ, ಶಿಕ್ಷಣ ಕ್ಷೇತ್ರಕ್ಕೆ ಕೊಟ್ಟ ಕೊಡುಗೆಗಳ ಮೂಲಕ ಈ ಸಮಾಜದ ಅಜ್ಞಾನದ ಧೂಳನ್ನು ಒರೆಸಿತು. ಎಂತೆಂತಹ ಈ ಸಮಾಜದ ಧೂಳುಗಳನ್ನು ಒರೆಸಿದರೂ ಕೂಡ ಬಂಧುಗಳೇ, ಮಂಜುನಾಥ ಸ್ವಾಮಿಯ ಕೃಪೆಯಿಂದ, ಹೆಗ್ಗಡೆ ಪರಂಪರೆಯ ಪರಮಾನುಗ್ರಹದಿಂದ, ಧರ್ಮದೇವತೆಗಳ ಕಾರಣದಿಂದ, ಹೆಗ್ಗಡೆಯವರು ಸಂಚರಿಸಲಿ ಬೆಂಗಾವಲಾಗಿ ನಿಂತ ಅಣ್ಣಪ್ಪ ಸ್ವಾಮಿಯ ಕೃಪೆಯಿಂದ ಪೂಜ್ಯ ಹೆಗ್ಗಡೆಯವರ ಶಾಲೆಗೆ ಇವತ್ತಿಗೂ ಧೂಳು ಅಂಟಲಿಲ್ಲ, ಮುಂದಕ್ಕೂ ಧೂಳು ಅಂಟದಂತೆ ಸ್ವಾಮಿ ರಕ್ಷಿಸ್ತಾರೆ. ಆದ್ದರಿಂದ
ನಮಗೊಂದೇ ಒಂದು ಭರವಸೆ, ನಾವು ಸೋತು ಬಳಲಿ ಬೆವರಿಳಿಸಿಕೊಂಡಾಗ ಆ ಶಾಲು ನಮ್ಮ ಹಣೆಯ ಬೆವರನ್ನು ಒರೆಸಿದೆ. ನಮಗೆ ಸೋತು ಕಂಗೆಟ್ಟು ಕೈ ಚಾಚಿದಾಗ ಆ ಶಾಲು ಸೆರಗಾಗಿ ನಮಗೆ ಆಶ್ರಯವನ್ನು ಕೊಟ್ಟಿದೆ, ಬಂದವರಿಗೆ ಅನ್ನವನ್ನು ಕೊಟ್ಟಿದೆ. ಜಗತ್ತಿನಲ್ಲಿ ಸ್ವಾತಂತ್ರ್ಯದ ಹೆಸರಿನಲ್ಲಿ ಅವರವರ ಅಭಿಪ್ರಾಯಗಳನ್ನು ಹೇಳುವಂಥ ಹಕ್ಕು ಎಲ್ಲರಿಗೂ ಇರಬಹುದು. ಆದರೆ ಸೇರಿರುವ ಸಜ್ಜನ ಸಮುದಾಯ ಒಮ್ಮೆ ಕಿವಿಯಾನಿಸಿ ಕೇಳ್ತಾ ಕೇಳ್ತಾ ಛತ್ರದ ಗಣಪತಿಯೊಮ್ಮೆ ನೆನಪು ಮಾಡಿಕೊಳ್ಳಿ. ಅಗಾಲವಾದಂತಹ ಕಿವಿ, ಮೊರದಂತಹ ಕಿವಿ, ಅದು ಆಡತಾ ಆಡತಾ ಜಳ್ಳನ್ನು ದೂರ ಮಾಡಿ ಗಟ್ಟಿ ಕಾಳನ್ನು ಮಾತ್ರ ಸ್ವೀಕರಿಸುವಂತೆ ನಮಗೆ ಅನುಗ್ರಹ ಮಾಡುವುದಾದರೆ ಕೇಳುವ ಸಾವಿರ ಸಂಗತಿಗಳಲ್ಲಿ ಒಳ್ಳೆಯ ವಿಚಾರಗಳನ್ನು ನಮ್ಮೊಳಗೆ ಇಳಿಸಿಕೊಂಡು ನಾವು ಸಜ್ಜನರಾಗೋಣ. ಕೆಟ್ಟ ವಿಚಾರಗಳು ತೂರಿ ಹೋಗಲಿ. ಅದರಿಂದಾಚೆಗೆ ನಾವು ಪ್ರಾರ್ಥಿಸಬೇಕಾದಿಷ್ಟೇ, ಧರ್ಮ ಮಾರ್ಗಾವಲಂಬಿಗಳಾಗಿ ಕ್ಷೇತ್ರದ ಪರವಾಗಿ ಪೂಜ್ಯ ಹೆಗ್ಗಡೆಯವರನ್ನು ಅನುಸರಿಸಿ ಸಾಗುವಂತಹ ಭಾಗ್ಯ ನಮ್ಮ ನಿಮ್ಮದಾಗುವಂತೆ ದೇವರು ಅನುಗ್ರಹಿಸಲಿ ಅಂತ ಪ್ರಾರ್ಥಿಸ್ತಾ ನನ್ನ ಮಾತಿಗೆ ಮಂಗಲದ ಚುಕ್ಕಿ ಇಳುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಪರಂಪರೆಯಿಂದ ಬಂದ ಚತುರ್ದಾನ ಪರಂಪರೆಗಳನ್ನು ಪೂಜ್ಯ ಹೆಗ್ಗಡೆಯವರು ನಡೆಸ್ತಾ ಅದಕ್ಕೊಂದು ವೈಶ್ವಿಕವಾದ ರೂಪವನ್ನು ನೀಡಿದವರು. ಧರ್ಮಸ್ಥಳ ಕ್ಷೇತ್ರದ ಮಹಿಮೆಯನ್ನು, ಇದರ ಕೀರ್ತಿಯನ್ನು ಕಂಡು ತುಂಬ ಜನರು ಅಸೂಯೆಯಿಂದ ಬೇರೆ ಬೇರೆ ರೂಪಗಳಿಂದ ಕ್ಷೇತ್ರದ ಹೆಸರನ್ನು, ಧರ್ಮಾಧಿಕಾರಿಗಳ ಹೆಸರನ್ನು ಕೆಡಿಸುವುದಕ್ಕೆ ನಿರಂತರವಾಗಿ ಪ್ರಯತ್ನ ಪಡ್ತಾ ಇದ್ದಾರೆ. ಆದರೆ ಎಂತಹ ಕಠಿಣ ಸಂದರ್ಭದಲ್ಲಿಯೂ ಕ್ಷೇತ್ರದಲ್ಲಿ ನಡೆಯಬೇಕಾದಂತಹ ಸ್ವಾಮಿಯ ಕಾರ್ಯ, ಜನಕಲ್ಯಾಣ ಯೋಜನೆಗಳನ್ನು ಕ್ಷೇತ್ರ ಯಾವತ್ತೂ ಕೂಡ ಅದನ್ನು ನಿಲ್ಲಿಸಲಿಲ್ಲ, ಅದನ್ನು ನಿರಂತರವಾಗಿ ನಡೆಸ್ಕೊಂಡು ಬಂದಿದೆ. ಪೂಜ್ಯ ಹೆಗ್ಗಡೆಯವರೇ ಇತ್ತೀಚೆಗೆ ಅದನ್ನು ಹೇಳಿದರು. ಇಂತಹ ಲೋಕ ಕಲ್ಯಾಣಕ್ಕೋಸ್ಕರ ಸದಾ ಮಿಡಿಯುವಂತಹ ಹೆಗ್ಗಡೆಯವರು ಇತ್ತೀಚೆಗೆ ಸಾನ್ನಿಧ್ಯ ಎಂಬ ಹೆಸರಿನ ಒಂದು ಕ್ಯೂ ಕಾಂಪ್ಲೆಕ್ಸನ್ನು ನಿರ್ಮಾಣ ಮಾಡಿ ಭಕ್ತರ ಅನುಕೂಲಕ್ಕೋಸ್ಕರ, ದೇವರ ದರ್ಶನಕ್ಕೆ ಬರುವ ಭಕ್ತರು ಸುಮಾರು 6ರಿಂದ 8 ಗಂಟೆಗಳ ಕಾಲ ಕ್ಯೂನಲ್ಲಿ ನಿಲ್ಲಬೇಕಾಗ್ತಿತ್ತು. ಅವರಿಗೆ ಇಂತಹ ಕಷ್ಟ ಬರಬಾರದು ಅಂತ ಆಧುನಿಕ ವ್ಯವಸ್ಥೆಯುಳ್ಳಂತಹ ಕ್ಯೂ ಕಾಂಪ್ಲೆಕ್ಸನ್ನು ನಿರ್ಮಾಣ ಮಾಡಿ ಅಲ್ಲಿಗೆ ಬಂದು ಕೂತಾಗ ಇಡೀ ಧರ್ಮಸ್ಥಳದ ಪರಿಚಯ, ಏನು ನಡೀತಾ ಇದೆ ಎನ್ನುವ ಮಾಹಿತಿ, ಅದರ ಜೊತೆಗೆ ಸಮಯ ಬಂದಾಗ ನೇರವಾಗಿ ಸ್ವಾಮಿಯನ್ನು ಕಂಡು ಸ್ವಾಮಿಯ ಅನುಗ್ರಹವನ್ನು ಪಡೆಯುವ ವ್ಯವಸ್ಥೆಯನ್ನು ಅವರು ಮಾಡಿಕೊಟ್ಟಿದ್ದಾರೆ. ಇಂತಹ ಕ್ಯೂ ಕಾಂಪ್ಲೆಕ್ಸನ್ನು ನೋಡದೇ ಇದ್ದವರು ದಯವಿಟ್ಟು ಇವತ್ತು ಆ ಕ್ಯೂ ಕಾಂಪ್ಲೆಕ್ಸನ್ನು ನೋಡಿ ಎಂಬುದಾಗಿ ನಿಮ್ಮಲ್ಲಿ ವಿನಂತಿಸ್ತಾ, ಕ್ಷೇತ್ರದ ಇಂತಹ ಸ್ವಾಮಿ ಕಾರ್ಯ, ಜನಕಲ್ಯಾಣ ಕಾರ್ಯಗಳು ನಿರಂತರವಾಗಿ ನಡೀತಾ ಇದೆ ಎನ್ನುವುದನ್ನು ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ನೆನಪಿಸ್ತಾ, ಇದೀಗ ಹಿರಿಯ ವಿದ್ವಾಂಸರು, ಬಹುಶ್ರುತ ಪಂಡಿತರು ಆಗಿರುವಂತಹ ಯಕ್ಷಗಾನದ ಅರ್ಥಧಾರಿಗಳು ಆದ ಹಿರಣ್ಯ ವೆಂಕಟೇಶ್ವರ ಭಟ್ ಅವರು ನಿಗದಿತ ಸಮಯದೊಳಗೆ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಭಗವಂತನಿಗೆ ನಮಸ್ಕಾರ, ಸಭೆಗೆ ನಮಸ್ಕಾರ, ಸಭಾಪತಿಗಳಿಗೆ ನಮಸ್ಕಾರ, ಸಭಾ ಸದಸ್ಯರಿಗೆ ಸಮಸ್ತರಿಗೆ ನಮಸ್ಕಾರ. ಸಮಾಜದಲ್ಲಿ 2 ರೀತಿಯ ಜನರಿರುತ್ತಾರೆ ಅಂತ ನಮ್ಮ ಪ್ರಾಚೀನರು ಗುರುತಿಸಿದ್ದಾರೆ. ಅದೊಂದು ಭರ್ತೃಹರಿ ಎಂಬ ಕವಿ ಗುರುತಿಸಿದ ವಿಭಾಗ ಒಂದು. ಪರಗುಣ ಪರಮಾಣೂನ್ ಪರ್ವತೀಕೃತ್ಯ ನಿತ್ಯಂ ನಿಜ ಹೃದಯ ವಿಕಸಂತ ಸಂತಿ ಸಂತಃಕಿಯಂತಹ. ಅವನಿಗೂ ಸಂಶಯ ಬಂತು ಎಷ್ಟು ಜನ ಇದ್ದಾರು ಅಂತ. ಪರರಲ್ಲಿರುವ ಪರಮಾಣು ತುಲ್ಯವಾದಂತಹ ಗುಣವನ್ನು ಪರ್ವತದ ಹಾಗೆ ಭಾವಿಸಿ ಅಂತರಂಗದಲ್ಲಿ ಸಂತೋಷಗೊಳ್ಳುವವರು ಸಂತರು. ಅಂತಹ ಸಂತರು ಎಷ್ಟು ಮಂದಿ ಲೋಕದಲ್ಲಿ ಇರಬಹುದು ಅಂದರೆ ಕಡಿಮೆ ಎನ್ನುವ ಅರ್ಥದಲ್ಲಿಯೇ ಭರ್ತೃಹರಿಗಳು ಹೇಳಿದ್ದು. ಇನ್ನೊಂದು ವಿಭಾಗವನ್ನು ನಾರಾಯಣೀಯಂ ಎನ್ನುವ ಕಾವ್ಯದಲ್ಲಿ ಕೇರಳದ ನಾರಾಯಣ ಭಟ್ಟತಿರಿಗಳು ಹೇಳ್ತಾರೆ. ಜನಾನಾಂ ಪೀಯೂಷಂ ಭವತಿ ಗುಣಿನಾಂ ದೋಷ ಕಣಿಕ. ಗುಣವಂತರಲ್ಲಿ ಇರಬಹುದಾದ ಒಂದು ಸಣ್ಣ ದೋಷವನ್ನು ಪರ್ವತದ ಹಾಗೆ ಪರಿಭಾವಿಸಿ ಅದುವೇ ದೊಡ್ಡದು ಅಂತ ಪ್ರಚಾರ ಮಾಡುತ್ತಾ ಅಂತರಂಗದಲ್ಲಿ ಸಂತೋಷ ಪಡುವವರು ಇದ್ದಾರೆ ಲೋಕದಲ್ಲಿ. ಈ 2 ವಿಭಾಗ, ಇದು ಆ ಕಾಲದಿಂದ ಈ ಕಾಲದವರೆಗೂ, ಈ ಕಾಲದಿಂದ ಮುಂದಿನ ಕಾಲದವರೆಗೂ ಇರುವ ವಿಭಾಗಗಳು ಸಮಾಜದಲ್ಲಿ. ಈ 2ರಲ್ಲಿ 1ನೆಯ ವರ್ಗಕ್ಕೆ ಸೇರಿದವರು ಕಡಿಮೆಯಾದರೂ ಅವರು ಶ್ರೇಷ್ಠರು.
ಅವರಲ್ಲಿ ಅಗ್ರಗಣ್ಯರು ನಮ್ಮ ಧರ್ಮಾಧಿಕಾರಿಗಳು. ಈಗ ನಡೀತಾ ಇರುವಂತಹ ಪ್ರಕರಣದ ಹಿನ್ನೆಲೆಯಲ್ಲಿ ನೋಡಿದರೆ ಸಾಧಿಸಬೇಕಾದದ್ದನ್ನು ಕೇವಲ ಮೌನದಿಂದ ಸಾಧಿಸಿದ ಪುರುಷೋತ್ತಮ ವ್ಯಕ್ತಿತ್ವವನ್ನು ಹೊಂದಿದ್ದಾರೆ ಅವರು. ಮೌನದಿಂದ ಸಾಧಿಸಿದ್ದಂದರೆ ಯಾವ ರೀತಿ ಪ್ರಕರಣ ತನ್ನಿಂದ ತಾನೇ ದಿಕ್ಕನ್ನೇ ಬದಲಿಸಿ ವಿರುದ್ಧ ದಿಕ್ಕಿಗೆ ಸಾಗಿದೆ ಎನ್ನುವುದು ಎಲ್ರಿಗೂ ಗೊತ್ತಿರುವಂತಹ ವಿಷಯ. ಯಾವ ಪ್ರತಿಭಟನೆಯನ್ನು ಮಾಡಲಿಲ್ಲ, ಯಾವ ಅರ್ಜಿ ಸಭೆ ಏನೂ ಮಾಡದೆ ಮೌನದಿಂದ ಇದ್ದದ್ದು. ನಮ್ಮ ಇತಿಹಾಸದಲ್ಲಿ ಮೌನದಿಂದ ಸಾಧಿಸಿದ 2 ವಿಷಯಗಳುಂಟು. ಒಂದು, ನರಸಿಂಹರಾಯರು ಪ್ರಧಾನಮಂತ್ರಿಗಳಾಗಿರುವಾಗ ಕರಸೇವೆಯ ಸಂದರ್ಭದಲ್ಲಿ ಮೌನದಿಂದ ಇದ್ದ ಕಾರಣವೇ ಇವತ್ತು ರಾಮ ಮಂದಿರ ಆಗಿದೆ. ಅವರು ಮಾತನಾಡುವುದಕ್ಕೆ ಹೋಗಲಿಲ್ಲ, ಮೌನದಿಂದ ಇದ್ದರು. ರಾಮ ಮಂದಿರ ಆಗುವುದಕ್ಕೆ ಅವರ ಮೌನ ಮಾತ್ರ ಕಾರಣ ಅಂತ ಹೇಳಿದ್ದಲ್ಲ, ಅನೇಕ ಕಾರಣಗಳಲ್ಲಿ ಆ ಕಾರಣ ಪ್ರಧಾನವಾಗಿ ಇದೆ. ಅದೇ ರೀತಿಯಲ್ಲಿ ಮೌನದಿಂದ ಇದ್ದರು. ಪ್ರಕರಣ ಬೇರೊಂದು ರೂಪವನ್ನು ಪಡೆದಾಗ ಭಗವಂತನ ಅನುಗ್ರಹ ಅಂತ ಹೇಳಿದರು. ಭಗವಂತನ ಅನುಗ್ರಹವೇ ಅದು. ಈ ರೀತಿಯಲ್ಲಿ ಮೌನ ನಮ್ಮ ಪರಂಪರೆಯೇ ಮೌನದ ಪರಂಪರೆ. ನಮ್ಮ ಪರಂಪರೆ ಮೌನದಿಂದ ಜ್ಞಾನ ಸಂಪಾದನೆಯನ್ನು ಮಾಡಿದ ಮುನಿಗಳ ಪರಂಪರೆ. ಮುನಿ ಎಂಬ ಶಬ್ದಕ್ಕೆ ಕೇವಲ ಮೌನದಿಂದ ಇರುವುದು ಅಂತ ಮಾತ್ರ ಅರ್ಥ ಅಲ್ಲ, ಮೌನದಿಂದ ತನ್ನನ್ನು ತಾನು ತಿಳಿದುಕೊಂಡವ ಮುನಿ. ಮಹಾಭಾರತದಲ್ಲಿ ವ್ಯಾಸರೊಂದು ಮಾತು ಹೇಳ್ತಾರೆ, ಮೌನಾತ್ ನಸ ಮುನಿರ್ಭವತಿ ನಾರಣ್ಯ ವಸನಾತ್ ಮುನಿ ಸ್ವಲಕ್ಷಣಂತು ಯೋ ವೇದ ಸಮುನಿ ಶ್ರೇಷ್ಠ ಉಚ್ಯತೆ. ಮುನಿಯಾಗಬೇಕಾದ್ರೆ ಮೌನ ಒಂದು ಸಾಧನ. ಮೌನ ಒಂದೇ ಸಾಧನ ಅಲ್ಲ, ಮೌನದಿಂದಿದ್ದುಕೊಂಡು ತನ್ನನ್ನು ತಾನು ತಿಳಿದುಕೊಳ್ಳಬೇಕು. ಸ್ವಲಕ್ಷಣಂತು ಯೋ ವೇದ ಸಮುನಿ ಶ್ರೇಷ್ಠ. ಆ ರೀತಿಯಲ್ಲಿ ತನ್ನನ್ನು ತಾನು ತಿಳಿದುಕೊಂಡು ಮೌನದಲ್ಲಿರುವುದು ಮುನಿ ಎಂಬ ಶಬ್ದಕ್ಕೆ ಇರುವಂತಹ ಅರ್ಥ. ವಸಿಷ್ಠಾದಿ ಮಹರ್ಷಿಗಳೆಲ್ಲರೂ ಮುನಿಗಳೇ. ಅವರೆಲ್ಲ ಮಾತನಾಡಿದ್ದು ಕಡಿಮೆ ಮಾತನಾಡಿದ್ದರಲ್ಲಿ ಇವತ್ತಿಗೂ ನಮಗೆ ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಆಗದೇ ಇದ್ದಷ್ಟು ಸಾಹಿತ್ಯವನ್ನು ಅವರು ತುಂಬಿದ್ದಾರೆ. ಅದೇ ರೀತಿಯಲ್ಲಿ ಖಾವಂದರು ಮೌನದಿಂದ ಇದ್ದು, ಅವರು ವಾಚಾಳಿ ಖಂಡಿತ ಅಲ್ಲ, ಅಗತ್ಯ ಇದ್ದಷ್ಟು ಮಾತನಾಡುವವರು. ಹಾಗೆ ಅಂತ ಒಂದು ಸಭೆಯ ಎಲ್ಲ ಲಕ್ಷಣಗಳಿಗೆ ಅನುಸರಿಸಿ ಅಭಿಪ್ರಾಯವನ್ನು ಅವರು ಮಂಡಿಸುವವರು. ಅವರ ಬರವಣಿಗೆಯನ್ನು ನೋಡಿದರೆ ನಮಗೆ ಮತ್ತೂ ಸ್ಪಷ್ಟ ಆಗುತ್ತದೆ. ಧರ್ಮಾಧಿಕಾರಿಗಳು ನುಡಿದಂತೆ ಎನ್ನುವ ಅಂಕಣ ಬರಹ, ನಂತರ ಈಗ ವರ್ತಮಾನ ಕಾಲದಲ್ಲಿ ಬರೀತಾ ಇರುವಂತಹ ಬರಹ, ಅದಷ್ಟು ಅಚ್ಚುಕಟ್ಟಾಗಿ ಆ ಬರಹ ಇದೆ. ಇವತ್ತು ನಾವು ಲೋಕದಲ್ಲಿ ಅಥವಾ ನಮ್ಮ ಊರು ನಾಡಿನಲ್ಲಿ ನಮ್ಮ ಧರ್ಮಕ್ಕೆ ಬರ್ತಾ ಇರುವಂತಹ ಸಮಸ್ಯೆಗಳು ಆರಂಭ ಇತಿಹಾಸದಿಂದಲೇ ಭಾರತೀಯ ಚಿಂತನೆ, ಭಾರತೀಯ ಧರ್ಮ, ಭಾರತೀಯ ವ್ಯವಸ್ಥೆ ಇದೆಲ್ಲವೂ ಅನೇಕರ ದಾಳಿಗೆ, ಅನೇಕರ ಆಶ್ಚರ್ಯಕರವಾದಂತಹ ಪ್ರಹಾರಗಳಿಗೆ ಒಳಗಾಗಿದೆ. ಹಾಗೆ ಒಳಗು ಮಾಡಿದವರಲ್ಲಿ 2 ವಿಭಾಗ, ಒಂದು ನಮ್ಮವರು, ಇನ್ನೊಂದು ವಿದೇಶದವರು. ನಮ್ಮವರು ನಮ್ಮ ಅಸ್ತಿತ್ವಕ್ಕೆ ತೊಂದರೆಯನ್ನು ಕೊಟ್ಟಿದ್ದಾರೆ. ವಿದೇಶಿ ವ್ಯಕ್ತಿಗಳು, ಶಕ್ತಿಗಳು ಕೂಡ ನಮ್ಮ ಅಸ್ತಿತ್ವಕ್ಕೆ ಇತಿಹಾಸದಲ್ಲಿ ನಮ್ಗೆ ಕಾಣುತ್ತದೆ ತೊಂದರೆಯನ್ನು ಕೊಟ್ಟಿದ್ದಾರೆ. ವರ್ತಮಾನ ಕಾಲದಲ್ಲೂ ಹಾಗೆ ನಮ್ಮ ಧರ್ಮ ಪರಂಪರೆಗೆ, ಧರ್ಮ ವ್ಯವಸ್ಥೆಗೆ ನಮ್ಮವರೇ ತೊಂದರೆಯನ್ನು ಕೊಡ್ತಾ ಇದ್ದಾರೆ. ವಿದೇಶೀಯ ಶಕ್ತಿಯೂ ಕೂಡ ಪ್ರತ್ಯಕ್ಷವಾಗಿಯೂ ಪರೋಕ್ಷವಾಗಿಯೂ ತೊಂದರೆಯನ್ನು ಕೊಡ್ತಾ ಇದೆ. ಈ ಸಂದರ್ಭದಲ್ಲಿ ಧರ್ಮವನ್ನು ಉಳಿಸಬೇಕು ಅಂದರೆ ಧರ್ಮಾನುಷ್ಠಾನ ಮಾಡುವವರಿಗೆ ಅವಕಾಶ ಇರಬೇಕು. ಹಾಗೆ ಅವಕಾಶ ಇರಬೇಕಾದ್ರೆ ಅದಕ್ಕೆ ಇರುವುದು ಪ್ರಧಾನ ವ್ಯವಸ್ಥೆ ದೇವಾಲಯ. ಸಾಮೂಹಿಕವಾಗಿ ಸಾರ್ವಜನಿಕವಾಗಿ ವ್ಯಕ್ತಿ ಪ್ರಜ್ಞೆಯನ್ನು, ಆತ್ಮಪ್ರಜ್ಞೆಯನ್ನು ಪಡೆದುಕೊಳ್ಳುವುದಕ್ಕೆ ಇರುವ
ಅತ್ಯಂತ ಪ್ರಧಾನ ಸಾಧನ ದೇವಾಲಯ. ಆ ದೇವಾಲಯ ಪವಿತ್ರವಾಗಿರಬೇಕು. ದೇವಾಲಯದ ಪಾವಿತ್ರ್ಯಕ್ಕೆ ಧಕ್ಕೆ ಬಂದಾಗ ನಾವು ಅದನ್ನು ವಿರೋಧಿಸಬೇಕು. ಹಿಂಸಾ ಮಾರ್ಗದಲ್ಲ, ಅಹಿಂಸಾ ಮಾರ್ಗದಲ್ಲಿಯೇ ನಾವು ಅದನ್ನು ವಿರೋಧಿಸಬೇಕು. ಹಾಗೆ ವಿರೋಧಿಸಬೇಕಾದರೆ ನಮಗೆ ಶಕ್ತಿ ಬೇಕು. ಹಾಗೆ ಶಕ್ತಿ ನಮಗೆ ಬರ್ತದೆ ಇದೆ ಅಂತ ಇವತ್ತು ಸ್ಪಷ್ಟ ಆಗ್ತದೆ. ದೇವಿ ಮಹಾತ್ಮೆ ಯಕ್ಷಗಾನ ನೋಡಿದವರಿಗೆಲ್ಲ ಮಹಿಷಾಸುರನ ವಧೆಯನ್ನು ಮಾಡುವುದಕ್ಕೆ ದೇವಿ ಆವಿರ್ಭವಿಸಿದ ಒಂದು ಸಂದರ್ಭವನ್ನು ನೋಡಿದರೆ ಅರ್ಥ ಆಗುತ್ತದೆ. ಮಹಿಷಾಸುರನ ಉಪಟಳವನ್ನು ತಾಳದೆ ದೇವತೆಗಳು ತ್ರಿಮೂರ್ತಿಗಳ ಸಹಿತ ಪ್ರಾರ್ಥನೆ ಮಾಡುತ್ತಾರೆ. ಪ್ರಾರ್ಥನೆ ಮಾಡಿದ ನಂತರ ತಮ್ಮ ಅಂತರಂಗದಲ್ಲಿರುವ ಶಕ್ತಿಯನ್ನು ಬಹಿರಂಗಕ್ಕೆ ಎಸೆಯುತ್ತಾರೆ. ಆವಾಗ ಎಲ್ಲ ದೇವತೆಗಳ ಶಕ್ತಿ ಸಮೂಹವಾಗಿ ತಚ್ಚೈಕ್ಯಂ ಸಮಗಚ್ಚತ, ಅದೊಂದು ನಾರೀ ರೂಪವಾಗಿ ಪ್ರಕಟವಾಗುತ್ತದೆ. ಆಮೇಲೆ ಆ ನಾರಿಗೆ ಮಹಿಷಾಸುರನನ್ನು ವಧಿಸ್ತಾಳೆ. ಇದು ಸಂಘಟನೆಗೆ ಇರುವಂತಹ ಪೌರಾಣಿಕವಾದಂತಹ ಅತ್ಯಂತ ಶ್ರೇಷ್ಠವಾದಂತಹ ಉದಾಹರಣೆ. ಧರ್ಮಸ್ಥಳದ ಹೆಸರನ್ನು ಹೇಳಿಕೊಂಡು ಅನೇಕ ವಿಧದ ಹೇಳಿಕೆಗಳನ್ನು ವಿಮರ್ಶೆಗಳನ್ನು ಕೊಡ್ತಾ ಇರುವುದು ಕ್ಷೇತ್ರದ ಪಾವಿತ್ರ್ಯಕ್ಕೆ ಧಕ್ಕೆಯನ್ನುಂಟು ಮಾಡುತ್ತಾ ಇದೆ. ಕ್ಷೇತ್ರದ ಸಾನ್ನಿಧ್ಯಕ್ಕೆ ಅಪಚಾರವನ್ನುಂಟು ಮಾಡುತ್ತಾ ಇದೆ. ಕ್ಷೇತ್ರವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸ್ತಾ ಇರುವ ಪರಮಪೂಜ್ಯ ಕಾವಂದರ ವ್ಯಕ್ತಿತ್ವಕ್ಕೆ ಅದರಿಂದ ತೊಂದರೆ ಆಗ್ತಾ ಇದೆ. ಅವರ ಕುಟುಂಬಕ್ಕೆ, ಧರ್ಮಸ್ಥಳದಲ್ಲಿರುವ ಎಲ್ಲ ಪ್ರಜೆಗಳಿಗೆ ಕೂಡ ಅದರಿಂದ ನೋವು ಉಂಟಾಗುತ್ತದೆ. ಈ ನೋವು ಪರಿಹರಿಸಬೇಕು ಅಂತ ನಮ್ಮ ಎಲ್ಲ ಶಕ್ತಿ ಇವತ್ತು ಇಲ್ಲಿ ಒಗ್ಗಟ್ಟಾಗಿದೆ. ಕೇವಲ ಒಂದು ಜಿಲ್ಲೆಯಲ್ಲ, 3 ಜಿಲ್ಲೆಗಳ ನಿತ್ಯವೂ ದೇವರ ಅಸ್ತಿತ್ವದ ಕುರಿತು ಆಸ್ತಿಕ ಭಾವನೆಯಿಂದ ದೇವಸ್ಥಾನದ ವ್ಯವಸ್ಥೆ ವ್ಯವಹಾರಗಳನ್ನು ನಿರ್ದಿಷ್ಟವಾಗಿ ನಿರ್ದುಷ್ಟವಾಗಿ ನೆರವೇರಿಸ್ತಾ ಇರುವ ಎಲ್ಲ ಮಹನೀಯರು ಇವತ್ತಿಲ್ಲಿ ಸೇರಿದ್ದಾರೆ. ಅವರವರು ಆರಾಧಿಸ್ತಾ ಇರುವ, ಅವರವರು ಯಾವ ಯಾವ ದೇವರ ಪ್ರತಿನಿಧಿಗಳಾಗಿ ಮುಕ್ತೇಶ್ವರರಾಗಿ ಅಧಿಕಾರವನ್ನು ಹಿಡ್ಕೊಂಡಿದ್ದಾರೆಯೋ ಅವರ ಎಲ್ಲ ಅಂತರಂಗದ ಶಕ್ತಿ ಇವತ್ತು ಧರ್ಮಸ್ಥಳದಲ್ಲಿ ಏಕೀಕೃತವಾಗಿ ಇನ್ನು ಮುಂದೆ ಕ್ಷೇತ್ರಕ್ಕೆ ಯಾವುದೇ ರೀತಿಯ ತೊಂದರೆ ಬಂದರೂ ಅದನ್ನು ಸಮರ್ಥವಾಗಿ ಎದುರಿಸುವುದಕ್ಕೆ ಅನೇಕ ಕ್ಷೇತ್ರಗಳ ವ್ಯಕ್ತಿಗಳು ನಾವಿದ್ದೇವೆ ಎನ್ನುವುದನ್ನು ತೋರಿಸಿಕೊಳ್ಳುವುದಕ್ಕೆ ಅತ್ಯಂತ ಪ್ರಧಾನವಾದ ಮತ್ತು ಪ್ರಥಮವಾದಂತಹ ಒಂದು ಶಕ್ತಿ ಇಲ್ಲಿ ಖಂಡಿತ ಆ ಮಂಜುನಾಥನ ಧರ್ಮದೈವಗಳ ಅನುಗ್ರಹದಿಂದ ಸಿದ್ಧವಾಗುತ್ತದೆ. ಎಲ್ಲಕ್ಕೂ ಒಂದು ಕಾಲ ಬರಬೇಕು. ಹಿರಿಯರಾದಂತಹ ಮೋಹನ ಆಳ್ವರು ಸುದೀರ್ಘವಾಗಿ ಹೇಳಿದರು, ಸಮಾಜಮುಖಿಯಾಗಿ ಬಹುಮುಖವಾಗಿ ವ್ಯವಹರಿಸಿದ ಆನುಕೂಲ್ಯತೆಗಳನ್ನು ಕಲ್ಪಿಸಿಕೊಟ್ಟಂತಹ ಇನ್ನೊಂದು ಕ್ಷೇತ್ರ ಭಾರತದಲ್ಲಿ ಇಲ್ಲ. ಅನೇಕ ಬಹುಮುಖಿ ಸಮಾಜ ಕೆಲಸಗಳನ್ನು ಮಾಡುವಂತಹ ಶ್ರೀಮಂತವಾದಂತಹ ದೇವಸ್ಥಾನಗಳಿವೆ, ಆದರೆ ಅದು ಬಹುಮುಖವಾಗಿ ಇಲ್ಲ. ಕೆಲವೇ ಮುಖಗಳಲ್ಲಿ ಸಮಾಜ ಸೇವೆಯನ್ನು ಮಾಡುತ್ತವೆ, ಆದರೆ ಬಹುಮುಖವಾಗಿ ಸಮಾಜ ಸೇವೆ ಕ್ಷೇತ್ರದಿಂದ ಆಗುತ್ತದೆ. ಕ್ಷೇತ್ರ ಎನ್ನುವ ಶಬ್ದ ನಿವಾಸ ಮತ್ತು ಗತಿ ಎನ್ನುವ 2 ಅರ್ಥಗಳಿರುವ ಕ್ರಿಯಾಪದದಿಂದ ಹುಟ್ಟಿಕೊಳ್ಳುತ್ತದೆ. 3 ಅರ್ಥಗಳಿರುವಂತಹ, ಪ್ರಧಾನವಾಗಿ 3 ಅರ್ಥಗಳನ್ನು ಹೊಂದಿರುವಂತಹ ಶಬ್ದ. ಒಂದು ದೇವರ ವಾಸಸ್ಥಾನ ಕ್ಷೇತ್ರ, ಇನ್ನೊಂದು ಭತ್ತದ ಗದ್ದೆಗೆ ಕ್ಷೇತ್ರ ಅಂತ ಹೆಸರು, 3ನೆಯದ್ದು ನಮ್ಮ ದೇಹಕ್ಕೆ ಕ್ಷೇತ್ರ ಅಂತ ಹೆಸರು. ನಾವು ಉಣ್ಣುವ ಅನ್ನವನ್ನು ಕೊಡುವ ಗದ್ದೆ ಕ್ಷೇತ್ರ, ಆ ಅನ್ನವನ್ನು ಉಂಡು ಬೆಳೆಯುವ ಶರೀರ ಕ್ಷೇತ್ರ. ಇದೆರಡಕ್ಕೂ ಅನುಗ್ರಹ ಮಾಡುವುದಕ್ಕೆ ಭಗವಂತ ವಾಸಿಸುವ ಪ್ರದೇಶ ಕ್ಷೇತ್ರ. ಆದ್ದರಿಂದ ಕ್ಷೇತ್ರ ಎನ್ನುವ ಶಬ್ದ ಎಂತಹ ಮಹತ್ವಪೂರ್ಣವಾದಂತಹ ಶಬ್ದ ಎಂಬುದನ್ನು ನಾವು ಮನಗಾಣಬೇಕು. ನಾವು ಅದಕ್ಕೆ ಹಿಂದಿನವರು ಏನು ಹೇಳಿದರು ಅಂದರೆ, ಕೇವಲ ಕ್ಷೇತ್ರದ ಹೆಸರು ಮಾತ್ರ ಹೇಳಬಾರದು, ಶ್ರೀಕಾರಯುತವಾಗಿ ಹೇಳಬೇಕು ಅಂತ ನಿರ್ಣಯ ಮಾಡಿದ್ದಾರೆ. ದೇವಂ ಗುರುಂ ಗುರುಸ್ಥಾನಂ ಕ್ಷೇತ್ರಂ ಕ್ಷೇತ್ರಾಧಿದೈವತಂ ಸಿದ್ಧಂ ಸಿದ್ಧಾಧಿಕಾರಾಂಶ ಶ್ರೀಪೂರ್ವಂ ಸಮುದೀರಯೇ. ಕ್ಷೇತ್ರದ ಅಧಿದೇವತೆ, ಸಿದ್ಧಪುರುಷರು, ಗುರುಗಳು ಇವರನ್ನೆಲ್ಲ ಶ್ರೀಪೂರ್ವಕವಾಗಿಯೇ ಹೇಳಬೇಕು. ನಾವೀಗ ನಮಗೆ ಶ್ರೀಕಾರ ಹಾಕುವ ಒಂದು ಅವಸ್ಥೆಯಲ್ಲಿದ್ದೇವೆ. ಶ್ರೀಕಾರ ಹಾಕಬೇಕಾದವರಿಗೆ ಶ್ರೀಕಾರ ಹಾಕದೇ ಇರುವ ಪರಿಸ್ಥಿತಿ ನಮಗೆ ಬಂದಿದೆ.
ಆದರೆ ಆ ಶ್ರೀಕಾರ ಕ್ಷೇತ್ರಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಅಂತಲೇ ಹೇಳಬೇಕು, ಶ್ರೀ ಕ್ಷೇತ್ರ ಪೊಳಲಿ ಅಂತಲೇ ಹೇಳಬೇಕು, ಶ್ರೀ ಕ್ಷೇತ್ರ ಕಟೀಲು ಅಂತಲೇ ಹೇಳಬೇಕು. ಕೇವಲ ಕಟೀಲಿಗೆ ಹೋಗ್ತೇನೆ, ಧರ್ಮಸ್ಥಳಕ್ಕೆ ಹೋಗ್ತೇನೆ ಹೀಗೆ ಹೇಳಬಾರದು ಅಂತ ಸೇತುಬಂಧ ಎನ್ನುವ ಶ್ರೀಚಕ್ರ ಪೂಜಾ ವಿಧಾನವನ್ನು ವಿವರಿಸುವ ಗ್ರಂಥಕಾರರು ಬಹಳ ಹಿಂದೆಯೇ ಶ್ರೀ ಶಬ್ದದ ಉಪಯೋಗಕ್ಕೆ ನಿರ್ಣಯವನ್ನು ಕೊಟ್ಟಿದ್ದಾರೆ. ಅಂತಹ ಒಂದು ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಸಮಾಜಮುಖಿಯಾಗಿ ಅನೇಕ, ಅದರಲ್ಲಿ ಒಂದು ಉದಾಹರಣೆ ಅತ್ಯಂತ ಪ್ರಾಚೀನವಾದ ಪಾಳು ಬಿದ್ದ 350 ದೇವಸ್ಥಾನಗಳು ಕಾವಂದರ ಮೂಲಕ ಪುನರ್ನಿರ್ಮಾಣವಾಗಿ ಜೀರ್ಣೋದ್ಧಾರ ಆಗಿದೆ. ಒಂದು ದೇವಸ್ಥಾನ ಜೀರ್ಣೋದ್ಧಾರ ಆದರೆ ಆಗಮ ಗ್ರಂಥಗಳ ಪ್ರಕಾರ ಒಂದು ಅಶ್ವಮೇಧಕ್ಕೆ ಸಮಾನ. ಒಂದು ಕ್ಷೇತ್ರ ಜೀರ್ಣೋದ್ಧಾರ ಪಾಳು ಬಿದ್ದದ್ದು ಎದ್ದು ನಿಂತರೆ, ಪೂಜಾದಿಗಳು ಆರಂಭವಾದರೆ ಅದೊಂದು ಅಶ್ವಮೇಧಕ್ಕೆ ಸಮಾನ. 350 ಕ್ಷೇತ್ರಗಳು ಜೀರ್ಣೋದ್ಧಾರ ಆಗಿದೆ, 350 ಅಶ್ವಮೇಧಕ್ಕೆ ಸಮಾನ. ಶ್ರೀರಾಮಚಂದ್ರ ಮಾಡಿದ್ದು ಒಂದೇ ಅಶ್ವಮೇಧ, ಧರ್ಮರಾಯ ಮಾಡಿದ್ದು ಒಂದೇ ಅಶ್ವಮೇಧ, ಬಲಿ ಚಕ್ರವರ್ತಿ 100 ಅಶ್ವಮೇಧಗಳಿಂದ ಹೆಚ್ಚು ಅಶ್ವಮೇಧಗಳನ್ನು ಮಾಡಿದ ಉದಾಹರಣೆ ಪುರಾಣಗಳಲ್ಲಿಲ್ಲ. ಕಲಿಯುಗದಲ್ಲಿ ಅಶ್ವಮೇಧ ಮತ್ತು ರಾಜಸೂಯ ಯಾಗಗಳು ನಿಷಿದ್ಧವಾಗಿವೆ. ತತ್ಸಮಾನವಾದಂತಹ ಒಂದು ಕ್ರಿಯೆ ಏನು ಅಂದರೆ ದೇವಾಲಯಗಳ ಜೀರ್ಣೋದ್ಧಾರ. 350 ದೇವಸ್ಥಾನಗಳ ಜೀರ್ಣೋದ್ಧಾರ ಮಾಡುವುದರ ಮೂಲಕ, ಅದು ವರ್ತಮಾನ ಕಾಲದಲ್ಲಿ ಅಜೀರ್ಣವಾದ ದೇವಸ್ಥಾನಗಳಲ್ಲ, ಈ ಐತಿಹಾಸಿಕವಾದ ಪ್ರಾಧಾನ್ಯವನ್ನು ಹೊಂದಿ ಪುರಾತತ್ವ ಇಲಾಖೆಯಿಂದ ಮಾನಿಸಲ್ಪಟ್ಟು ಪುರಾತತ್ವ ಇಲಾಖೆಯಲ್ಲಿ ಅಂಕಿತಗೊಂಡಂತಹ ದೇವಾಲಯಗಳ, ಅದರಲ್ಲೂ ಶಿಲಾಮಯ ದೇವಾಲಯಗಳ ಜೀರ್ಣೋದ್ಧಾರ ಧರ್ಮೋತ್ಥಾನ ಟ್ರಸ್ಟಿನ ಮೂಲಕ ಆಗಿದೆ. ಹೇಳುವವರು, ಆಕ್ಷೇಪಿಸುವವರು ಒಂದು ದೇವಾಲಯ ಮಾಡಿದ್ದಿದ್ರೆ ಹೇಳಿ, ಒಂದು ದೇವಾಲಯ. ಹಾಗಿರುವಾಗ ಯಾವುದನ್ನು ಹೇಳಬೇಕು ಅದನ್ನೇ ಭರ್ತೃಹರಿಯದ್ದು ಪರಗುಣ ಪರಮಾಣು ಪರ್ವತೀಕೃತ್ಯ ನಿತ್ಯಂ ನಿಜ ಹೃದಯ ವಿಕಸಂತಹ ಸಂತಹ. ನಾವು ಸಂತರಾಗಬೇಕು, ಅಸಂತರಾಗಬಾರದು. ನಾವು ಒಳ್ಳೆಯವರಾಗುವುದಕ್ಕೆ ಪ್ರಯತ್ನ ಪಡಬೇಕು. ಒಳ್ಳೆಯರಾಗುವುದಕ್ಕೆ ಪ್ರಯತ್ನ ಮಾಡುವುದಕ್ಕೆ ಸುಲಭವಾದ ಮಾರ್ಗ ಏನು ಅಂದರೆ ಪರರಲ್ಲಿ ಇರುವಂತಹ ಗುಣವನ್ನು ಒಪ್ಪಿಕೊಳ್ಳುವುದು, ಅದನ್ನು ಹೇಳಿಕೊಂಡು ಅನುಭವಿಸಿಕೊಂಡು ಸಂತೋಷ ಪಡುವುದು. ಕೆಟ್ಟದ್ದನ್ನು ಹೇಳಿದರೆ ಏನಾಗುತ್ತದೆ ಅಂದರೆ ನಾವು ಕೆಟ್ಟವರಾಗುತ್ತೇವೆ. ಒಳ್ಳೆಯವರು ಕೆಟ್ಟವರಾಗುವುದಕ್ಕೆ ಮಾತು ಒಂದು ಸಾಕಾಗುತ್ತದೆ. ಆದ್ದರಿಂದ ಆ ಮಾತಿನ ಪ್ರಾಮುಖ್ಯವನ್ನು ಸಮಾಜ ಮನಗಾಣಬೇಕು. ಏನಾಗುತ್ತದೆ, ಒಂದು ವಾಕ್ಯವನ್ನು ಹೇಳಿದರೆ ಅದರಿಂದ ಎಷ್ಟು ದುಷ್ಪರಿಣಾಮ ಉಂಟಾಗುತ್ತದೆ ಎಂಬಿತ್ಯಾದಿ ಆಲೋಚನೆಗಳನ್ನು ಮಾಡದೆ, ಅದು ಹೌದೋ ಅಲ್ವೋ ಎನ್ನುವುದನ್ನು ವಿವೇಚನೆ ಮಾಡದೆ, ಒಟ್ಟು ಕೋಲಾಹಲದಲ್ಲಿ ಬೊಬ್ಬೆ ಹಾಕುತ್ತಾ ಪರರ ಬಗ್ಗೆ ಆಕ್ಷೇಪಗಳ ಸುರಿಮಳೆಯನ್ನೇ ಹೇಳ್ತಾ ಇದ್ದರೆ ಅದರಿಂದ ಏನನ್ನೂ ಸಾಧಿಸುವುದಕ್ಕಾಗುವುದಿಲ್ಲ. ಆ ರೀತಿಯಲ್ಲಿ ಸಂಪದ್ಭರಿತವಾದಂತಹ ಧಾರ್ಮಿಕವಾಗಿ, ನೈತಿಕವಾಗಿ, ಆಮೇಲೆ ಯೋಜನಾಬದ್ಧ ಕಾರ್ಯಕ್ರಮಗಳಿಂದ ಸಂಪದ್ಭರಿತವಾದಂತಹ ಕ್ಷೇತ್ರ ಶ್ರೀ ಕ್ಷೇತ್ರ ಧರ್ಮಸ್ಥಳ ಕ್ಷೇತ್ರ. ಇಲ್ಲಿರುವಂತಹ ದಾನ ಪರಂಪರೆಗಳು, ಇಲ್ಲಿರುವಂತಹ ವ್ಯವಸ್ಥೆಗಳು, ಹೊಸದಾದಂತಹ ಆವಿಷ್ಕಾರಗಳು, ಇದು ಎಲ್ಲ ಕ್ಷೇತ್ರಗಳಿಗೆ ಮಾದರಿಯಾಗಿರುವಂಥದ್ದು. ಆದ್ದರಿಂದ ಸಮಯ ಪ್ರಜ್ಞೆ, ಆಮೇಲೆ ಮಾತಿನ ಪ್ರಜ್ಞೆ, ಅಸ್ತಿತ್ವದ ಪ್ರಜ್ಞೆ, ಇದು ಎರಡರಲ್ಲೂ ಎಲ್ಲ ಕ್ಷೇತ್ರಗಳು ಕೂಡ ಜಾಗೃತವಾಗಬೇಕಾದಂತಹ ಕಾಲ ಪ್ರಾಪ್ತವಾಗಿದೆ. ಅದಕ್ಕೆ ಬೇಕಾದ ಮಾರ್ಗದರ್ಶನಗಳನ್ನು ಕಾವಂದರು ಕೊಡುವುದಕ್ಕೂ ಸಿದ್ಧರಿದ್ದಾರೆ. ಏನಿದ್ರೂ ನಮ್ಮ ಧರ್ಮ, ನಮ್ಮ ದೇವಾಲಯ, ನಮ್ಮ ಶ್ರದ್ಧಾ ಕೇಂದ್ರಗಳ ಬಗ್ಗೆ ಯಾವುದೇ ರೀತಿಯ ಆಕ್ಷೇಪಗಳು, ಪ್ರತಿಭಟನೆಗಳು, ವಿರುದ್ಧ ಕಾರ್ಯಾಚರಣೆಗಳು ಬಂದರೂ ನಾವೆಲ್ಲರೂ ಅದನ್ನು ಸಂಘಟಿತರಾಗಿ ಪ್ರತಿಭಟಿಸಿ ನಮ್ಮ ತನವನ್ನು ಕಾಪಾಡಿಕೊಳ್ಳಬೇಕು. ಅಂತಹ ಒಂದು ಯೋಗವನ್ನು, ಯೋಗ್ಯತೆಯನ್ನು ಭಗವಂತ ಎಲ್ಲರಿಗೂ ಅನುಗ್ರಹಿಸಲಿ ಅಂತ ಪ್ರಾರ್ಥಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ವಿದ್ವಾಂಸರು, ಶ್ರೇಷ್ಠ ಪುರೋಹಿತರು ಆದಂತಹ ಶ್ರೀ ನಾಗೇಂದ್ರ ಭಾರದ್ವಾಜ್ ಅವರು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ.
ತಾಯಿ ಮೂಕಾಂಬಿಕೆಯನ್ನು ಮನಸಾ ಸ್ಮರಿಸುತ್ತಾ ಕ್ಷೇತ್ರಾಧಿಪತಿಯಾದಂತಹ ಮಂಜುನಾಥ ಸ್ವಾಮಿ ಹಾಗೆ ಧರ್ಮದೈವಗಳ ಹಾಗೆ ಅಣ್ಣಪ್ಪ ಸ್ವಾಮಿಯನ್ನು ಅಡಿಗಡಿಗೂ ವಂದಿಸುತ್ತಾ ವೇದಿಕೆಯಲ್ಲಿರುವಂತಹ ಪೂಜ್ಯ ಕಾವಂದರೆ ಹಾಗೆ ಇವತ್ತಿನ ಧರ್ಮಸಭೆಯಲ್ಲಿರುವಂತಹ ಎಲ್ಲ ಕ್ಷೇತ್ರದ ಗಣ್ಯರೇ ಮಾನ್ಯರೇ, ವಿಶೇಷವಾಗಿ ಸಮಾಜದಲ್ಲಿ ದೊಡ್ಡ ದೊಡ್ಡ ಸಾಧನೆಯನ್ನು ಮಾಡಿರುವಂತಹ ನಿಮ್ಮಂಥವರ ಎದುರಿನಲ್ಲಿ ಒಂದು ಅವಕಾಶ ಸಿಕ್ಕಿದ್ದು ಪೂಜ್ಯ ಕಾವಂದರ ಒಂದು ಅನುಗ್ರಹದಿಂದ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಯಾಕಂತ ಹೇಳಿದರೆ ಅನಿಸಿಕೆಗಳು ತುಂಬ ಇರ್ತದೆ, ಸಮಯದ ಅವಕಾಶಗಳ ಕೊರತೆ. ಯಾಕಂತೇಳಿ ಸಭೆ ದೀರ್ಘಾವಧಿಗೆ ಹೋಗಬಾರ್ದು ಹೇಳುವಂಥ ಉದ್ದೇಶ. ಸಂಕ್ಷಿಪ್ತವಾಗಿ ಮನಸ್ಸಿನ ಅನಿಸಿಕೆಗಳನ್ನು ಹೇಳುವಂಥ ಒಂದು ಸಂದರ್ಭ. ಪ್ರಾಸ್ತಾವಿಕವಾಗಿ ಮಾತಾಡಿದಂತಹ ಡಾಕ್ಟರ್ ಮೋಹನ್ ಆಳ್ವಾರ್ ನಮಗೆಲ್ಲ ತಿಳಿಸಿದ್ದಾರೆ ಯಾಕೋಸ್ಕರವಾಗಿ ನಾವು ಈ ಸಭೆ ಸೇರಿದ್ದೇವೆ ಅಂತ. ನಾವು ಇತ್ತೀಚೆಗಷ್ಟೇ ನಮ್ಮ ಸುರತ್ಕಲ್ನಲ್ಲಿ ಒಂದು ಜನಾಗ್ರಹ ಸಭೆ ಅಂತ ಮಾಡಿದ್ವಿ. ಅದರಲ್ಲಿ ಮಿತ್ರ ಅಂತ ಗೆಳೆಯಾರ್ ಹಾಗೆ ನಮ್ಮ ಕುಂಟಾರ್ ರವೀಶ್ ತಂತ್ರಿಯವರು ಅದ್ಭುತವಾಗಿ ಮಾತಾಡಿದರು, ಸಮಾಜವನ್ನು ಬಡದೆಬ್ಸಿದ್ರು. ಯಾಕೆ ನಾನು ಇದನ್ನು ಉಲ್ಲೇಖ ಮಾಡ್ತಾ ಇದ್ದೇನೆ ಅಂತ ಹೇಳಿದರೆ, ನೀವೆಲ್ಲ ಬಂದವರು ಒಂದೊಂದು ಧರ್ಮಕ್ಷೇತ್ರದ ಆಡಳಿತಾಧಿಕಾರಿಗಳು ಅಥವಾ ಆಡಳಿತವನ್ನು ನೋಡ್ತಿರೋರು ಅಥವಾ ಮುಕ್ತೇಶ್ವರರಾಗಿ ಬಂದಿದ್ದೀರಿ. ಅದು ದೇವಸ್ಥಾನ ಇರ್ಬೋದು, ಭಜನಾ ಮಂದಿರ ಇರ್ಬೋದು ಅಥವಾ ದೈವಸ್ಥಾನಗಳಿರ್ಬೋದು. ಈಗ ನಮ್ಮ ಎದುರಿನಲ್ಲಿರುವಂಥ ಕರ್ತವ್ಯ, ಆಗ ಎಲ್ಲ ಹೇಳಿದರು ನಾವು ಶಾಂತಚಿತ್ತರಾಗಿ ಹೋಗಬೇಕು, ನಾವು ಸೌಮ್ಯವಾಗಿ ವರ್ತಿಸಬೇಕು, ನಾವು ಮೌನವಾಗಿರಬೇಕು ಅಂತ. ಸರಿ, ಎಲ್ಲಿವರೆಗೆ ಮೌನ ಅಂತ ನಾನು ಕೇಳುವುದು ಬಂಧುಗಳೇ, ಎಲ್ಲಿವರೆಗೆ ಮೌನ? ಎಲ್ಲದಕ್ಕೂ ಒಂದು ಇತಿ ಮತ್ತು ಮಿತಿ ಅಂತ ಇರ್ತದೆ. ಹಾಗಾದರೆ ನಾಗರಿಕ ಸಮಾಜದ ಬುಡಕ್ಕೆ ಈ ರೀತಿಯಾದಂಥ ಒಂದು ಕಷ್ಟಕಾಲ ಬಂದಾಗ ನಾವು ಧ್ವನಿ ಎತ್ತಬೇಕೋ ಬೇಡವೋ? ಎಲ್ಲರೂ ನೀವು ನಿಮ್ಮ ಮನಸ್ಸಲ್ಲಿ ಕೇಳಿಕೊಳ್ಳಿ, ನಾವು ಧ್ವನಿ ಎತ್ತಬೇಕೋ ಬೇಡವೋ? ಖಂಡಿತವಾಗಿ ಧ್ವನಿ ಎತ್ತಬೇಕು. ಯಾಕಂತ ಹೇಳಿದರೆ ಇದು ಇವತ್ತಿನ ಅಗತ್ಯ ಅಂತ ನಾನು ಭಾವಿಸ್ತೇನೆ. ಬರೀ ನಾವು ಶಾಂತಿ ಸಂಯಮ ಅಥವಾ ನಮ್ಮ ಹಿರಿಯರು ನಮಗೆ ಹೇಳಿಕೊಟ್ಟಿದ್ದಾರೆ, ಹೌದು ನಮ್ಮ ಹಿರಿಯರು ಸಹ ನಮಗೆ ಅದೆಲ್ಲ ಹೇಳಿಕೊಟ್ಟಿದ್ದಾರೆ. ನಾವು ಶಾಂತಿಯನ್ನು ಇರಬೇಕು, ಸಮಯದಲ್ಲಿರಬೇಕು, ಎಲ್ಲ ರೀತಿಯಾದಂಥ ಯಾವುದೇ ಕೆಟ್ಟದನ್ನು ಮಾತಾಡಬಾರ್ದು, ಕೆಟ್ಟದನ್ನು ಕೇಳಬಾರ್ದು, ಇದೆಲ್ಲ ನಾವು ಪಾಲನೆ ಮಾಡಿಕೊಂಡು ಬಂದದ್ದು, ಅದರಲ್ಲಿ ಯಾವ ಸಂಶಯವೂ ಇಲ್ಲ. ಆದರೆ ಎಲ್ಲಿವರೆಗೆ ಅಂತ ಕೇಳಿದರೆ, ನಮ್ಮ ತಲೆ ಮೇಲೆ ಬಂದಾಗ ಅಥವಾ ನಮ್ಮ ಬುಡಕ್ಕೆ ಬಂದಾಗ ಅಥವಾ ನಮ್ಮ ಹಿರಿಯರಿಗೆ ಅವಮಾನ ಆಗುವಾಗ ನಾವು ಸೆಟೆದು ನಿಲ್ಲುವುದು ಸರಿ ತಪ್ಪ? ಯುವಜನ ಬಂಧುಗಳು ಹಾಗೆ ವಿಶೇಷವಾಗಿ ಇಲ್ಲಿ ಸೇರಿದಂಥ ಎಲ್ಲ ಧಾರ್ಮಿಕ ಮುಂದಾಳತ್ವವನ್ನು ವಹಿಸಿದಂಥವರು ಒಂದೊಂದು ಪವರ್ ಪಾಯಿಂಟ್ಸ್, ಶಕ್ತಿ ಕೇಂದ್ರಗಳು ಅಂತ ಹೇಳಿ ತಪ್ಪಾಗಲಿಕ್ಕೆ. ಯಾಕೆಂತ ಹೇಳಿದರೆ ನಿಮ್ಮ ಊರಿನಲ್ಲಿ ನೀವು ನಿಂತಹ ದೇವಸ್ಥಾನಗಳನ್ನು ಆಡಳಿತವನ್ನು ನೋಡ್ತಿರುವಂಥ ನಿಮ್ಮಗಳಿಗೆ ಬೇಕಾದಷ್ಟು ಜನ ಬೆಂಬಲ ಖಂಡಿತವಾಗಿರ್ತದೆ. ಹಾಗೆ ಒಂದು ಸಣ್ಣ ಸಭೆಯನ್ನಾದರೂ ಇದಕ್ಕೋಸ್ಕರವಾಗಿ ಮಾಡಿ ನಮ್ಮ ಹಿಂದೂ ಸಮಾಜವನ್ನು ಒಡೆಯಲಿಕ್ಕೆ ಬಂದಂತಹ ಇಂಥ ಒಂದು ಪರಂಪರೆಗಳ ಬಗ್ಗೆ, ಖಂಡಿತವಾಗಿಯೂ ಷಡ್ಯಂತ್ರದ ಬಗ್ಗೆ ನಾವು ಮಾತಾಡದಿದ್ದರೆ ಇನ್ನು ಯಾವಾಗ ಮಾತಾಡೋದು ಅಂತ. ಇಷ್ಟವರೆಗೆ ಒಂದು ರೀತಿಯಲ್ಲಿ ನಾವು ಜೀವನ ಚಂದಲ್ಲಿ ಮಾಡ್ತಾಯಿದ್ವಿ. ಹಾಗಿರುವಾಗ ನಮ್ಮ ಅವಿಭಾಜ್ಯದ ದಕ್ಷಿಣ ಕನ್ನಡ ಅಂತ ಹೇಳಿದರೆ ಉಡುಪಿ ಆಗಲಿ, ಮಂಗಳೂರಾಗಲಿ ಅಥವಾ ಕಾಸರಗೋಡಾಗಲಿ, ಇಲ್ಲೆಲ್ಲ ಯಾವ ರೀತಿಯಲ್ಲಿ ನಾವು ನಮ್ಮ ದೇವಸ್ಥಾನ ನಡೆಸ್ತಾ ಇದ್ದೇವೆ ಅಂತ ಹೇಳಿದರೆ ಅದಕ್ಕೆಲ್ಲ ಮಾದರಿಯಾಗಿ ನಿಂತಹ ಕ್ಷೇತ್ರ ಅಂಥೇಳಿ ಧರ್ಮಸ್ಥಳ ಅಂಥೇಳಿ ತಪ್ಪಾಗಲಿಕ್ಕಿಲ್ಲ. ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ಪ್ರತಿಯೊಬ್ಬರಿಗೂ ಸಹ ಪ್ರತಿಯೊಂದು ಕ್ಷೇತ್ರ ನಾವು ಪ್ರಾಮಾಣಿಕವಾಗಿ ಎದೆಯನ್ನು ಮುಟ್ಟಿಕೊಂಡು ಕೇಳುವ, ನಮ್ಮ ಕ್ಷೇತ್ರಗಳಿಗೆ ಅನುದಾನವಾಗಲಿ ಅಥವಾ ಒಂದು ಒಳ್ಳೆಯದಾದಂಥ ಸಲಹೆಗಳಾಗಲಿ ಅಥವಾ ನಮಗೆ ಬೇಕಾದಂತಹ ದುಡ್ಡಿನ ಸಹಾಯಗಳಾಗಲಿ ಆಗಲಿಲ್ವಾ? ಒಂದು ಬ್ರಹ್ಮಕಲಶ ಆದರೆ, ಒಂದು ನಾಗಮಂಡಲ ಆದರೆ, ಒಂದು ಜೀರ್ಣೋದ್ಧಾರ ಆದರೆ ನಾವು ಶುರುವಿಗೆ ಬರುವುದು ಕಾವಂದರ ಹತ್ರ. ನಮ್ಮ ಕ್ಷೇತ್ರದ ಬ್ರಹ್ಮಕಲಶದ ಕಾಗದ ಬಿಡು ಮಾಡಿಕೊಡಿ, ನಮ್ಮ ದೇವಸ್ಥಾನದ ಇದು ಜೀರ್ಣೋದ್ಧಾರ ಮಾಡ್ತೇವೆ, ಅದಕ್ಕೆ ಬೇಕಾದಂಥ ಒಂದು ಸಹಾಯವನ್ನು ಮಾಡಿ ಅಂತ. ಇಂಥ ಒಂದು ಮಹನೀಯವಾದಂಥ ಒಂದು ಸಮಾಜದಲ್ಲಿ ಗುರುತು ಇರುವಂತಹ ವ್ಯಕ್ತಿಯನ್ನು ಯಾವ್ಯಾವ ರೀತಿಯಲ್ಲಿ ನಿಲ್ಲಿಸಿದ್ರು ಅಂತ ಹೇಳಿದರೆ ಅದು ಕೇಳಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಯಿತು. ಹಾಗಿರುವಾಗ ನಾವೆಲ್ಲ ನಾಗರಿಕ ಬಂಧುಗಳು ಇದನ್ನು ಖಂಡಿತವಾಗಿ ಖಂಡಿಸಬೇಕು. ಇದನ್ನು ನಾವು ಯಾವುದೇ ಸರ್ಕಾರ ಇರಲಿ ಅದಕ್ಕೆ ನಾವು ತಿಳಿ ಹೇಳಬೇಕು. ನಾವೆಲ್ಲ ಒಟ್ಟಿಗಿದ್ದೇವೆ. ಯಾಕಂತ ಹೇಳಿದರೆ ನಮ್ಮ ನಡುವಲ್ಲಿ ಭಾರತದ ಈ ಸಿಂಧೂ ಪರಂಪರೆ, ಸಿಂಧೂ ನದಿಯ ಪರಂಪರೆಯಲ್ಲಿ ಹಿಂದೂ ಅಂತ ಹೇಳುವಂಥ ಶಬ್ದಾರ್ಥ ಹುಟ್ಟಿಕೊಂಡಿತು. ಹಾಗೆ ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿವರೆಗೆ, ಗಾಂಧಾರದಿಂದ ಹಿಡಿದು ಕಾಂಬೋಜದವರೆಗೆ ಇದು ಇದು ನಮ್ಮ ಭಾರತ ದೇಶವಾಯಿತು. ಆ ಭಾರತ ದೇಶದಲ್ಲಿ
3 ಧರ್ಮಗಳು ವಿಶೇಷವಾಗಿ ಪ್ರಾಧಾನ್ಯತೆ ಪಡ್ಕೊಂಡಿತ್ತು. ಸನಾತನ ಹಿಂದೂ ಸಂಸ್ಕೃತಿ, ಹಾಗೆ ಜೈನ ಸಂಸ್ಕೃತಿ, ಹಾಗೆ ಬೌದ್ಧ ಪರಂಪರೆಗಳು ಹುಟ್ಟಿಕೊಂಡಿತ್ತು. ಯಾವ ಮಂತ್ರಗಳು ಓಂಕಾರದಿಂದ ಶುರುವಾಗ್ತದೋ ಆ ಧರ್ಮಗಳು ಹಿಂದೂ ಧರ್ಮ ಅಂತಲೇ ಸುಪ್ರೀಂ ಕೋರ್ಟ್ ಹೇಳಿದೆ ಅಂತ ಹೇಳ್ತದೆ. ಇಲ್ಲಿ ಜೈನರಲ್ಲೂ ಓಂಕಾರದಿಂದ ಶುರುವಾಗ್ತದೆ, ನಮ್ಮ ಸನಾತನ ಧರ್ಮದಲ್ಲೂ ಓಂಕಾರದಿಂದ ಶುರುವಾಗ್ತದೆ, ಹಾಗೆ ಬೌದ್ಧ ಧರ್ಮದಲ್ಲೂ ಓಂಕಾರದಿಂದ ಅವರವರ ಮಂತ್ರಗಳು ಶುರುವಾಗ್ತದೆ. ಹಾಗಿರುವಾಗ ನಾವೆಲ್ಲ ಬೇರೆ ಹೇಗೆ? ಅಯೋಧ್ಯೆ ಹೇಗೆ ಹಿಂದೂಗಳಿಗೆ ಪವಿತ್ರವೋ ಹಾಗೆ ಜೈನ ಧರ್ಮದೇವರಿಗೂ ಪವಿತ್ರ. ಯಾಕಂತ ಹೇಳಿದರೆ ನೇಮಿ ಚಕ್ರವರ್ತಿ ಆಗಲಿ, ವೃಷಭದೇವರಾಗಲಿ ಆ ಅಯೋಧ್ಯೆಯನ್ನು ಆಳಿಕೊಂಡಿದ್ದವರು. ಹಾಗಿರುವಾಗ ನಮ್ಮ ದೇಶದವರು, ನಮ್ಮವರು, ನಮ್ಮ ಭೂಮಿಯಲ್ಲಿ, ನಮ್ಮ ಭಾರತದಲ್ಲಿ ಹುಟ್ಟಿದಂಥ ಧರ್ಮಗಳು ಪರಕೀಯಾಗುವುದು ಹೇಗೆ? ಇದೆಲ್ಲ ಒಂದು ಷಡ್ಯಂತ್ರ ಅಂತ ಕಾಣ್ತದೆ. ಯಾಕಂತ ಹೇಳಿದರೆ ನಮ್ಮನ್ನು ಒಡೆಯುವಂಥ ಷಡ್ಯಂತ್ರ. ಇವತ್ತು ನಾವು ನೋಡ್ಬೋದು ಎಲ್ಲ ರೀತಿಯಾದ ಜಾತಿ ಮತ ಭೇದ ಅಂತ ಹೇಳಿಕೊಂಡು ನಾವೆಲ್ಲ ಒಂದಾಗಿರಬೇಕು ಮಿತ್ರರೇ. ಯಾಕೆಂತೇಳಿದರೆ ನಾವೆಲ್ಲ ಆರಾಧನೆ ಮಾಡುವಂಥ ದೇವರು ಅದು ಕೆಳಗಿನ ವರ್ಗದವರು, ಮೇಲಿನ ವರ್ಗದವರು, ಇನ್ನೊಬ್ಬರು ಮತ್ತೊಬ್ಬರು ಅಂತ ಇಲ್ಲ. ಎಲ್ಲ ಆರಾಧನೆ ಮಾಡುವಂಥವ್ರು ಅದೇ ದೇವರನ್ನು, ಅದೇ ರಾಮ, ಅದೇ ಕೃಷ್ಣ, ಅದೇ ಹನುಮಂತ, ಅದೇ ದೇವಿ, ಅದೇ ದುರ್ಗೆ, ಅಥವಾ ಒಬ್ಬೊಬ್ಬರಿಗೆ ಒಂದೊಂದು ಅಂತ ಹೇಳುವಂಥದ್ದಿಲ್ಲ. ಹಾಗಿರುವಾಗ ನಾವೆಲ್ಲ ಇಲ್ಲಿ ಎಲ್ಲ ಸೇರಿದ್ದೇವೆ. ಸೇರಿದಂಥ ಎಲ್ಲ ನನ್ನ ಬಂಧುಗಳಲ್ಲಿ ಒಂದೇ ಒಂದು ವಿನಮ್ರವಾಗಿ ಮಾಡುವಂಥ ವಿನಂತಿ, ನ್ಯಾಯಯುತವಾದಂಥ ಬೇಡಿಕೆ ನಮ್ಮದಾಗಿದೆ. ಯಾಕಂತ ಹೇಳಿದರೆ ನಾವೆಲ್ಲ ಸೇರಿದವರು ಪ್ರತ್ಯೇಕವಾಗಿ ನಮ್ಮ ಕ್ಷೇತ್ರಗಳಲ್ಲಿ ಇದ್ದುಕೊಂಡು ಈ ಒಂದು ಆಗ್ತಿರುವಂತಹ ಅನಾಚಾರವನ್ನು ಖಂಡಿಸಿ, ವಿಶೇಷವಾಗಿ ಕಾವಂದರಿಗೆ ಮಸಿಬಾಳ್ದಂಥದ್ದನ್ನು ನಾವು ಖಡಾಖಂಡಿತವಾಗಿ ವಿರೋಧ ಮಾಡಬೇಕು. ಯಾಕಂತ ಹೇಳಿದರೆ ಕಳ್ಕೊಳ್ಳೋದು ಸುಲಭ, ಪಡ್ಕೊಳ್ಳೋದು ತುಂಬ ಕಷ್ಟ. ಇಂಥ ಒಂದು ವ್ಯಕ್ತಿಯನ್ನು ಸಮಾಜ ಕಳ್ಕೊಂಡ್ರೆ ಪುನಃ ಇಂಥದ್ದನ್ನು ಸಮಾಜ ನಮ್ಮ ಖಂಡಿತವಾಗಿ ಪಡೀಲಿಕ್ಕಿಲ್ಲ ಅಂತ ನನ್ನ ಭಾವನೆ. ಅದಕ್ಕೋಸ್ಕರವಾಗಿ ಎಲ್ಲ ನನ್ನ ಬಂಧುಗಳೇ, ಇವತ್ತಿನ ದಿನದಲ್ಲಿ ಕಾಮಂದರ ಪರವಾಗಿ ನಾವು ನಿಲ್ಲಬೇಕು. ಯಾಕೆಂತೇಳಿದರೆ ಈಗ ಕಾಮಂದರಿಂದ ಏನೆಲ್ಲ ಆಗಿದೆ ಅಂತ ಹೇಳುವಂಥದ್ದು ಪ್ರಾಸ್ತಾವಿಕವಾಗಿ ತಿಳ್ಕೊಂಡ್ರು. ಪುನಃ ಅದನ್ನು ನಾನು ಹೇಳಲಿಕ್ಕೆ ಬಯಸುವುದಿಲ್ಲ. ಸಮಾಜಕ್ಕೆ ಬೇಕಾದಷ್ಟನ್ನು ಮಾಡಿದಂಥ ಒಂದು ವ್ಯಕ್ತಿ ಈ ಸಮಾಜದಲ್ಲಿದ್ದರೆ ಅದು ಕಾಮಂದರು. ವಿಶೇಷವಾಗಿ ಇಲ್ಲಿ ಒಂದು ಹೇಳಬೇಕಾದಂಥ ವಿಷಯ ಅಂತ ಹೇಳಿ ಅನ್ನದಾನ. ನಾನು ಕೊಲ್ಲೂರಿನ ಪರಮ ಭಕ್ತ, ನನ್ನ ತಾಯಿಯನ್ನು ಖಂಡಿತವಾಗಿಯೂ ಆರಾಧನೆ ಮಾಡ್ತೇನೆ. ನಾನು ಮುಂಚಿನ ಸಣ್ಣ ಪ್ರಾಯದಿಂದ ಕೊಲ್ಲೂರು ಹೋಗ್ತೇವೆ. ಊಟದ ವ್ಯವಸ್ಥೆ ಇರಲಿಲ್ಲ. ಊಟದ ವ್ಯವಸ್ಥೆಯನ್ನು ಪ್ರಾರಂಭ ಮಾಡಿದವರು ಕಾಮಂದರು. ಯಾಕೆಂದರೆ ಇಂಥ ಒಂದು ಮಹಾಕ್ಷೇತ್ರದಲ್ಲಿ ಅನ್ನದಾನ ಆಗದಿದ್ದರೆ ಅದು ಸಾಧ್ಯ ಇಲ್ಲ, ಮಾಡಬೇಕು ಅಂತ ಹೇಳುವಂಥ ಒಂದು ಅಭಿಪ್ರಾಯ ಪಟ್ಟು ಕಾಮಂದರು ಆ ಮಹಾಕ್ಷೇತ್ರಕ್ಕೆ ಹೋಗಿ ಹೇಳಿದರು. ಅದರ ನಂತರ ಆ ಕ್ಷೇತ್ರದಲ್ಲಿ ಅನ್ನದಾನ ಪ್ರಾರಂಭ ಆಯಿತು, ಸಾರ್ವಜನಿಕವಾಗಿ ಊಟ ಪ್ರಾರಂಭ ಆಯಿತು. ಇವತ್ತು ಹೊಟ್ಟೆ ಹಸ್ತು ಬಂದಂಥ ಎಲ್ಲ ಭಕ್ತರಿಗೂ ಆ ಅನ್ನದಾನ ಪ್ರಸಾದ ಕೊಲ್ಲೂರಲ್ಲೂ ಸಿಗ್ತಾ ಉಂಟು. ಹಾಗಿರುವಾಗ ಅದೇ ರೀತಿಯಲ್ಲಿ ಎಲ್ಲ ಕ್ಷೇತ್ರಗಳಿಗೆ ಪ್ರೇರಣಾ ರೂಪದಲ್ಲಿ ಇದ್ದುಕೊಂಡು ನಾವು ಮಾಡುವಂಥ ನಮ್ಮ ಈ ಒಂದು ಧಾರ್ಮಿಕ ಪ್ರಕ್ರಿಯೆಗಳಿಗೆ ಅವರು ಪ್ರೇರಕ ಶಕ್ತಿಯಾಗಿದ್ದಾರೆ. ಈ ಪ್ರೇರಕ ಶಕ್ತಿಯನ್ನು ಬುಡಬೇಲು ಮಾಡಲಿಕ್ಕೆ ನಡೀತಿರುವ ಷಡ್ಯಂತ್ರಗಳು ಯಾವುದೇ ಇರಲಿ ಅದನ್ನು ದಿಟ್ಟವಾಗಿ ನಾವು ವಿರೋಧಿಸಬೇಕು, ದಿಟ್ಟವಾಗಿ ನಾವು ಅದನ್ನು ಹಿಮ್ಮೆಟ್ಟಿಸಬೇಕು. ಇದೆಲ್ಲ ಹಿಮ್ಮೆಟ್ಟಿಸುವಂಥ ಕಾರ್ಯ ನಮ್ಮೆಲ್ಲರಿಂದಲೂ ಸಾಧ್ಯ ಅಂತ ಹೇಳುವಂಥದ್ದನ್ನು ನಾವು ತೋರಿಸಿಕೊಡ್ಬೇಕು ಮಿತ್ರರೇ. ಹಾಗೆ ಕಾವಂದರೊತ್ತಿಗೆ ಸದಾಕಾಲ ನಾವಿದ್ದು ಅವರಿಗೆ ಬೆಂಬಲವಾಗಿದ್ದು ಅವರ ಶಕ್ತಿಯಾಗಿ ನಾವಿದ್ದು ಸರ್ವತ್ರ ವಿಧವಾಗಿ ಈ ಧರ್ಮಕ್ಷೇತ್ರವನ್ನು ರಕ್ಷಣೆ ಮಾಡುವಂಥ ಜವಾಬ್ದಾರಿ ನಮ್ಮ ಮೇಲೆ ಇದೆ. ಈ ಒಂದು ಅವಕಾಶಕ್ಕಾಗಿ ನಿಮ್ಮೆಲ್ಲರಿಗೂ ವಂದಿಸುತ್ತಾ, ಪೂಜ್ಯರಿಗೆ ವಂದಿಸುತ್ತಾ, ಹಾಗೆ ಅವಕಾಶಕ್ಕಾಗಿ ವಂದಿಸುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಬೆಳ್ತಂಗಡಿ ತಾಲೂಕಿನ ಕೂಡಬೆಟ್ಟು ಸದಾಶಿವ ದೇವಸ್ಥಾನದ ಆಡಳಿತ ಸಮಿತಿಯ ಮಾಜಿ ಅಧ್ಯಕ್ಷರು ಶ್ರೀ BK ಧನಂಜಯರಾವ್ ಅವರು ಈಗ ಮಾತನಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಗಂಭೀರವಾದಂತಹ ಚರ್ಚೆಗಳಾಗ್ತಾ ಉಂಟು. ಈ ಚರ್ಚೆಯನ್ನು ಸ್ವಲ್ಪ ಮುದಗೊಳಿಸುವ ದೃಷ್ಟಿಯಿಂದ ನನಗೆ ಮಾತುಗಳು ಇವತ್ತು ಬರ್ತಾ ಇಲ್ಲ. ಯಾಕೆಂತ ಹೇಳಿದರೆ, ಕಾವಂದರ ಮುಖ ನೋಡುವಾಗ ಮೊದಲು ಕುರ್ಚಿಯಲ್ಲಿ ಕುಳಿತುಕೊಂಡು ದೂರದಿಂದ ನನ್ನಂತಹ ಒಬ್ಬ ಭಕ್ತನನ್ನು ನಗುಮುಖದಿಂದ ಅವರ ಆಶೀರ್ವದಿಸುವಂತಹ ನಗು ಇವತ್ತು ಅವರ ಮುಖದಲ್ಲಿ ನನಗೆ ಕಂಡು ಬರ್ತಾ ಉಂಟು. ಇದಕ್ಕೆ ಕಾರಣ ಏನು ಅಂತ ಹೇಳಿದರೆ, ಸಂಖ್ಯೆ ಇವತ್ತು 5,000 6,000 ಇರಬಹುದು. ಆದರೆ ಇಲ್ಲಿ ಕುಳಿತಿರುವಂತಹ ಧರ್ಮ ಬಂಧುಗಳು ಏನಿದ್ದೀರಾ, ನೀವೆಲ್ಲರೂ ಕೂಡ ಒಂದೊಂದು ದೇವಸ್ಥಾನದ ರಥವನ್ನು ಎಳೆಯುವವರು, ರಥವನ್ನು ಕಟ್ಟುವವರು. ನಿಮ್ಮ ಹಿಂದೆ
ಲಕ್ಷ ಲಕ್ಷ ಜನ ಇದ್ದಾರೆ ಹೇಳುವಂತಹ ತತ್ವ ಜ್ಞಾನ ನಮಗಿದೆ. ಆದ್ದರಿಂದ ಇವತ್ತು ಬಂದದ್ದು 6,000 ಪ್ರತಿನಿಧಿಗಳು, 6 ಲಕ್ಷ ಜನ ನಾವು ಇದ್ದೇವೆ ಹೇಳುವಂತಹ ಸಂದೇಶವನ್ನು ಕೊಡ್ತಾ ಇದ್ದೀವಿ. ಹೆಚ್ಚು ಮಾತಾಡಲಿಕ್ಕೆ ಹೋಗುವುದಿಲ್ಲ. ಆಳ್ವರು ಸಮಯಕ್ಕೆ ಬಹಳ ಮಹತ್ವ ಕೊಡುವವರು. ಸಣ್ಣದರಲ್ಲಿ ನನ್ನ ಮಾತನ್ನು ಮುಗಿಸ್ತೇನೆ. ಯಾಕೆಂತ ಹೇಳಿದರೆ, ಮಾಸ್ಟ್ರು ಹೇಳಿದ ಮಾತುಗಳನ್ನು ಶಿಷ್ಯರು ಕೇಳಲೇಬೇಕು, ಇಲ್ಲದಿದ್ದರೆ ದಾರಿ ತಪ್ತೇವೆ ನಾವು. ಆದ್ದರಿಂದ ಮೋಹನಾಳ್ವರನ್ನು ಗುರುಗಳು ಅಂತ ಪರಿಗಣಿಸ್ತಾ ನನ್ನ ಮಾತನ್ನು ಅತ್ಯಂತ ಚುಟುಕಾಗಿ ಮುಗಿಸಲಿಕ್ಕೆ ಪ್ರಯತ್ನಿಸ್ತೇನೆ. ಶತಮಾನಗಳಿಂದ ಕರ್ನಾಟಕದ ಜನರಿಗೆ ಧರ್ಮಸ್ಥಳ ದೇವಾಲಯವು ಕೇವಲ ಒಂದು ಪೂಜಾ ಸ್ಥಳವು ಮಾತ್ರವಲ್ಲದೆ ಧರ್ಮ, ಸೇವೆ ಮತ್ತು ಸಾಂಸ್ಕೃತಿಕ ಶಾಶ್ವತೆಯ ಸಂಕೇತವಾಗಿ ನಿಂತಿದೆ. ಕೇವಲ ಕರಾವಳಿಯ ಜನರಿಗೆ ಮಾತ್ರವಲ್ಲ, ಇಡೀ ಕರ್ನಾಟಕದ ಹಿಂದೂಗಳಿಗೆ ಧರ್ಮಸ್ಥಳ ಮಂಜುನಾಥ ಮತ್ತವನ ದೈವಗಣಗಳ ನ್ಯಾಯವೇ ಅಂತಿಮ ನ್ಯಾಯ. ಧರ್ಮಸ್ಥಳ ದೇವಳದ ಇತಿಹಾಸ ಬೇರೆಯಲ್ಲ, ಕರ್ನಾಟಕದ ಹಿಂದೂಗಳ ಇತಿಹಾಸ ಬೇರೆಯಲ್ಲ. ಕರ್ನಾಟಕದ ಹಿಂದೂಗಳ ಶ್ರದ್ಧಾ ಚೈತನ್ಯ ಮತ್ತು ಹಿಂದೂ ನಾಗರಿಕತೆಯ ಅಸ್ತಿತ್ವದೊಟ್ಟಿಗೆ ಆಳವಾಗಿ ಹೆಣೆದುಕೊಂಡಿರುವ ಹೆಸರು ಯಾವುದಾದರೂ ಇದ್ದರೆ ಅದು ಧರ್ಮಸ್ಥಳವೇ ಹೊರತು ಇನ್ನಾವುದೂ ಅಲ್ಲ. ಇವತ್ತು ಒಂದು ಸೈದ್ಧಾಂತಿಕ ವರ್ಗಕ್ಕೆ ಸೇರಿದ ಒಂದಷ್ಟು ಜನ ಈ ಪವಿತ್ರ ಸಂಸ್ಥೆಯ ಹೆಸರಿಗೆ ಮಸಿ ಬಳಿಯಲು ಪ್ರಯತ್ನಿಸುತ್ತಿದ್ದಾರೆ. ಅವರೆಲ್ಲರಿಗೂ ನಾವೆಲ್ಲರೂ ಸ್ಪಷ್ಟವಾಗಿ ಹೇಳಬೇಕಾದದ್ದು ಇಷ್ಟೇ: ನಿಮ್ಮ ಗದ್ದಲಗಳಾಗಲಿ, ನೀವು ಕಾರುತ್ತಿರುವ ವಿಷವಾಗಲಿ ಕರ್ನಾಟಕದ ಜನರಿಗೆ ಧರ್ಮಸ್ಥಳದ ದೇವಸ್ಥಾನ ಕಟ್ಟಿಕೊಟ್ಟ ಸೇವೆಯ ಒಂದಂಶವನ್ನೂ ಮರೆಸಲು ಸಾಧ್ಯವಿಲ್ಲ. ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಧರ್ಮಸ್ಥಳ ಹಾಗೂ ಜನರಿಗಾಗಿಯೇ ತೇಯ್ದ ತಮ್ಮ ಉದಾತ್ತ ಜೀವನದ ಛಾಪನ್ನು ಅಳಿಸಲು ಸಾಧ್ಯವಿಲ್ಲ ಅಂತ ಹೇಳಲಿಕ್ಕೆ ಬಯಸ್ತೇವೆ. ಅನ್ನದಾನದ ಮೂಲಕ ಲಕ್ಷಾಂತರ ಜನರಿಗೆ ಪ್ರಸಾದನವನ್ನು ನೀಡುವುದರಿಂದ ಹಿಡಿದು ಗ್ರಾಮೀಣ ಯುವಕರನ್ನು ಸಬಲೀಕರಣಗೊಳಿಸುವ ಶಿಕ್ಷಣ ಸಂಸ್ಥೆಯವರೆಗೆ ಜಾತಿ ಮತ್ತು ಧರ್ಮದ ಅಡೆತಡೆಗಳನ್ನು ಮೀರಿ ಸಾಮೂಹಿಕ ವಿವಾಹ ಕಾರ್ಯಕ್ರಮ, ಮೈಕ್ರೋ ಕ್ರೆಡಿಟ್ ಯೋಜನೆಯಿಂದ ಹಿಡಿದು ಆರೋಗ್ಯ ರಕ್ಷಣೆಯನ್ನು ಒದಗಿಸುವ ವಿಶ್ವ ದರ್ಜೆಯ ಆಸ್ಪತ್ರೆಗಳವರೆಗೆ ಧರ್ಮಸ್ಥಳ ದೇವಾಲಯ ಹಿಂದೂ ಧರ್ಮದ ಆದರ್ಶಗಳನ್ನು ಕಾರ್ಯರೂಪಕ್ಕಿಳಿಸಿದೆ. ಕರ್ನಾಟಕ ಮತ್ತು ಅದರಾಚಿನ ಅಸಂಖ್ಯಾತ ಕುಟುಂಬಗಳು ಈ ಸಂಸ್ಥೆಯಿಂದ ಪ್ರಯೋಜನವನ್ನು ಪಡೆದಿದೆ. ದಕ್ಷಿಣ ಕನ್ನಡ, ಉಡುಪಿ, ಕಾಸರಗೋಡು ಜಿಲ್ಲೆಗಳಲ್ಲಿರುವ ಬಹುತೇಕ ದೇವಾಲಯಗಳು, ದೈವಸ್ಥಾನಗಳು, ಭಜನಾ ಮಂದಿರಗಳು, ಜಿನಾಲಯಗಳು, ಧಾರ್ಮಿಕ ಶ್ರದ್ಧಾ ಕೇಂದ್ರಗಳು ಪೂಜ್ಯ ಕಾವಂದರ ಕೈದಾನದಿಂದ ಬೆಳಗಿದೆ. ಕಳೆದ 5 ವರ್ಷಗಳಲ್ಲಿ ಕೈದಾನ ಪರಂಪರೆಯಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ಪೂಜ್ಯ ಕಾರಂದರು ಆಶೀರ್ವಾದ ರೂಪದಲ್ಲಿ ನೀಡಿದ ಒಟ್ಟು ಮೊತ್ತ 217 ಕೋಟಿಗಿಂತಲೂ ಹೆಚ್ಚು ಹೇಳುವುದನ್ನು ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಎಲ್ಲ ಕಾರ್ಯಕ್ರಮಗಳ ಹಿಂದೆ ಪೂಜ್ಯ ಕಾವಂದರ ಕುಟುಂಬದವರು, ನಮ್ಮ ಪೂಜ್ಯ ಹರ್ಷೇಂದ್ರ ಕುಮಾರ್ರವರು, ಸುರೇಂದ್ರ ಕುಮಾರ್ರವರು, ಮಾತೃಶ್ರೀ ಹೇಮಾವತಿ ಹೆಗ್ಗಡೆಯವರು, ಅವರ ಕುಟುಂಬದ ಎಲ್ಲ ಸದಸ್ಯರ ಸೇವೆಗಳನ್ನು, ಸಮರ್ಪಣಾ ಮನೋಭಾವಕ್ಕೆ ನಮ್ಮ ಒಂದು ದೊಡ್ಡ ಚಪ್ಪಾಳೆ ಬರಬೇಡವೇ? ಹಿಂದೂಗಳ ಸಾಮೂಹಿಕ ಮೌನ ಹೊಸದೇನಲ್ಲ. ನಾನು ಬೇಗ ಮುಗಿಸ್ತೇನೆ, ಯಾಕೆ ಹೇಳಿದರೆ ನನಗೆ ಸಮಯ ಬಹಳ ಕಮ್ಮಿ ಇದೆ. ಹಿಂದೂಗಳ ಸಾಮೂಹಿಕ ಮೌನ ಕಮ್ಮಿ ಏನಲ್ಲ. ಆಗ ನಾನು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೆ. ಮೋಹನಾಳ್ವಾರ್ ಅವರು ಧರ್ಮಸ್ಥಳದ ಸಾಧನೆಗಳನ್ನು ಪುಟವಾಗಿ ಬಿಡಿಸ್ತಾ ಇದ್ರು. ನಾವೆಲ್ಲರೂ ಕೂಡ ಏನು ಮಾಡಿದೆವು? ಆಲಿಸಿದೆವು, ದಾಖಲೀಕರಣಗೊಳಿಸಿದೆವು. ಚಪ್ಪಾಳೆ ಕೊಟ್ಟೆವಾ? ಸಾಧನೆಗಳು ಬಂದಾಗ ಮೌನವಾದ ದಾಖಲೀಕರಣ ಅಲ್ಲ, ಸಾಧನೆ ಮಾಡಿದವನಿಗೆ ಏನು ಬರಬೇಕು? 6,000 ಜನರ 2 ಕೈಗಳು ಇಷ್ಟೇ ಚಪ್ಪಾಳೆ ಕೊಡುವುದಾ? ಇಷ್ಟೇಯಾ? ಹೌದಲ್ವೇ? ಈಗ ಪುನಃ ಸಬ್ಜೆಕ್ಟಿಗೆ ಬರ್ತೇನೆ. ಹಿಂದೂಗಳ ಸಾಮೂಹಿಕ ಮೌನ ಹೊಸದೇನಲ್ಲ. ನಮ್ಮ ಇತಿಹಾಸವಿಡೀ ಇಂತಹ ಮೌನ, ಶೀತಲ ದ್ರೋಹ, ಅನೈತಿಕತೆಯ ಮೂಲಕ ನಮ್ಮನ್ನು ನಾಶ ಮಾಡಲು ಮುಂದಾದಂತಹ ಆಕ್ರಮಣಕಾರರು ಮತ್ತು ವಸಾಹತುಶಾಹಿಗಳಿಗೆ ಅವಕಾಶ ಮಾಡಿಕೊಟ್ಟ ಕ್ಷಣಗಳಿಂದಲೇ ತುಂಬಿದೆ.
ಪ್ರತಿ ಬಾರಿಯೂ ಭಾರತವನ್ನು ಕೇವಲ ಸೈನ್ಯ ಅಥವಾ ಶಸ್ತ್ರಗಳ ಶಕ್ತಿಯಿಂದ ವಶಪಡಿಸಿಕೊಳ್ಳಿಲ್ಲ. ಭಾರತ ಮಾತೆಯ ಸ್ವಂತ ಪುತ್ರರೇ ಬಗೆದಂತಹ ದ್ರೋಹ ಅಥವಾ ಏನೂ ಮಾಡದ ತಾತ್ವಿಕತ ನಿಷ್ಕೃತೆಯ ಮೂಲಕವೇ ಸೋಲಿಸಲಾಯಿತು. ಧರ್ಮಸ್ಥಳದ ಅಪಪ್ರಚಾರದ ವಿರುದ್ಧ ನಾವು ಇಂದು ಎಲ್ಲರೂ ಅನೇಕರ ಮೌನವು ಈ ಐತಿಹಾಸಿಕ ದುರಂತಗಳ ಮುಂದುವರಿಕೆ ಅಂತ ನಿಮಗನ್ನಿಸುವುದಿಲ್ವಾ? ಆಲೋಚಿಸಬೇಕಾದ ಸಮಯ ಬಂದಿದೆ. ಒಗ್ಗಟ್ಟಾಗಿದ್ದಾಗ ನಾವು ಹೇಗೆ ಎಂಥವರನ್ನು ಎದುರಿಸಿ ಗೆದ್ದಿದ್ದೇವೆ, ಎದ್ದು ನಿಂತಿದ್ದೇವೆ ಎಂಬುದನ್ನು ಇತಿಹಾಸವು ನಮಗೆ ಧಾರಾಳವಾಗಿ ತೋರಿಸಿಕೊಟ್ಟಿದೆ. ಆದ್ದರಿಂದ ನೆನಪಿರಲಿ, ನಮ್ಮ ಧರ್ಮದ ಭವಿಷ್ಯವನ್ನು ಎಂದೂ ಹೊರಗಿನ ಶತ್ರುಗಳು ಬರೆಯುವುದಿಲ್ಲ. ಅದೇನಿದ್ದರೂ ಈ ಸ್ವಂತ ನೆಲದ ಸ್ವಂತ ಮಕ್ಕಳ ಧೈರ್ಯ ಅಥವಾ ಹೇಡಿತನಗಳೇ ಬರೆಯುವುದು ಎಂಬುದನ್ನು ಈ ಉದಾಹರಣೆಗಳು ನಮಗೆ ನೆನಪಿಸುತ್ತದೆ. ಹಿಂದೂಗಳ ಐಕ್ಯತೆಯ ಕೊರತೆಯಿಂದ ನಡೆದ ಈ ದ್ರೋಹಗಳ ಸರಮಾಲೆ ಕೇವಲ ಮಧ್ಯಕಾಲೀನ ಕಾಲದಲ್ಲಿಯೇ ಮುಗಿಯಿತು ಎಂದು ಭಾವಿಸಬೇಡಿ. ಸ್ವತಂತ್ರ ಭಾರತದಲ್ಲಿಯೂ ಇಂದಿಗೂ ಸಹ ಈ ದ್ರೋಹಗಳ ಸರಮಾಲೆ ನಡೀತಾ ಇದೆ, ಸಾಗುತ್ತಲೇ ಇದೆ. ಇವತ್ತು ಅಪವಾದ ಮಾಡುವ ಜನರಿಗೆ ಸಾಂವಿಧಾನಿಕ ಹಕ್ಕುಗಳಿದೆ ಅಲ್ವಾ? ಅಪವಾದ ಮಾಡುವ ಜನರಿಗೆ ಸಾಂವಿಧಾನಿಕ ಹಕ್ಕುಗಿದೆ. ಹಾಗೆಯೇ ಧರ್ಮಸ್ಥಳದ ದೇವಾಲಯವು ಸಂವಿಧಾನದ ಚೌಕಟ್ಟಿನಲ್ಲೇ ಬರುತ್ತದೆ ಹೇಳುವುದನ್ನು ಮರ್ತೇವ ನಾವು? ಧರ್ಮಸ್ಥಳದ ದೇವಸ್ಥಾನವು ಸಂವಿಧಾನದ ಚೌಕಟ್ಟಿನಲ್ಲೇ ಬರುತ್ತದೆ. ಧರ್ಮಸ್ಥಳ ದೇವಸ್ಥಾನದ ಸಚ್ಚಾರಿತ್ರವನ್ನ ಪ್ರತಿಪಾದಿಸುವಂತಹ ನಮ್ಮ ಹಕ್ಕು ಕೂಡ ಸಾಂವಿಧಾನಿಕ ಹಕ್ಕು ಅಲ್ವೇ? ಅದು ಕೂಡ ನಮ್ಮ ಸಾಂವಿಧಾನಿಕ ಹಕ್ಕು ಅಲ್ವೇ? ಸಂವಿಧಾನದ 25 ಮತ್ತು 26ನೇ ವಿಧಿಗಳು ಧಾರ್ಮಿಕ ಸ್ವಾತಂತ್ರ್ಯವನ್ನು ಮತ್ತು ಧಾರ್ಮಿಕ ಗುಂಪುಗಳಿಗೆ ತಮ್ಮದೇ ಆದ ವ್ಯವಹಾರಗಳನ್ನು ನಿರ್ಮಿಸುವಂತಹ ಹಕ್ಕನ್ನು ಖಾತ್ರಿಪಡಿಸುತ್ತದೆ. ದೇವಾಲಯವನ್ನು ಕೆಣಕುವ ಅಥವಾ ಅಸ್ಥಿರಗೊಳಿಸುವ ಈ ದುರದ್ದೇಶಿತ ಪೂರಿತ ಪ್ರಯತ್ನಗಳು ಕೇವಲ ಅನೈತಿಕ ಮಾತ್ರವಲ್ಲ, ಅದು ಕಾನೂನು ಬಾಹಿರ ಅಂತ ಹೇಳಿ ಇವತ್ತೆಲ್ಲರೂ ನಾವು ಚಪ್ಪಾಳೆಯನ್ನು ನೀಡಿ ಸರ್ಕಾರಕ್ಕೆ, ಸಮಾಜಕ್ಕೆ ಹೇಳಬೇಕಾಗಿದೆ. ಇವತ್ತಿನ ದ್ರೋಹದ ಪ್ರಶ್ನೆ ಕೇವಲ ಈ ದುರುದ್ದೇಶಿತ ಪೂರಿತ ಪ್ರಚಾರಕ ಬಗ್ಗೆ ಮಾತ್ರವಲ್ಲ, ಇವರಂತಹ ದ್ರೋಹಿಗಳು ಸಮಾಜದಲ್ಲಿ ಯಾವಾಗಲೂ ಇದ್ದಾರೆ. ಇಂದಿನ ಪ್ರಶ್ನೆ ನಮ್ಮ ಬಗ್ಗೆ ಕೂಡ, ನಾನು ನಮ್ಮೆಲ್ಲರ ಬಗ್ಗೆಯೂ ಕೂಡ. ನಾವು ಮತ್ತು ನೀವು ಮೌನವಾಗಿ ಕುಳಿತು ನಮ್ಮದೇ ಕಾಲದಲ್ಲಿ ಇನ್ನೊಂದು ಸಾಮಾಜಿಕ ಧಾರ್ಮಿಕ ದ್ರೋಹ ನಡೆಯಲು ಬಿಡುತ್ತೇವೆಯಾ? ಅಷ್ಟೇಯಾ ಶಕ್ಷಿ? ಇನ್ನೂ ಕೂಡ ಇಷ್ಟೇಯಾ? ಬರಲಿ 2 ಕೈ ಮೇಲೆ. ಇಲ್ಲ, ಸರಿ ಅಲ್ವಾ? ಮತ್ತೊಮ್ಮೆ ಬರಲಿ. ಅಥವಾ ನಮ್ಮ ಧಾರ್ಮಿಕ ಸಂಸ್ಥೆಯನ್ನು ರಕ್ಷಿಸಲು ನಾವು ಎದ್ದು ನಿಲ್ಲುತ್ತೇವಾ? ಹೌದು ಅಂತ ಹೇಳುದಾ? ಎದ್ದು ನಿಲ್ಲುತ್ತೇವಾ ಅಂತಂದ್ರೆ ಏನು ಹೇಳಬೇಕು? ಎದ್ದು ನಿಲ್ಬೇಕಲ್ವಾ? ಎದ್ದು ನಿಲ್ತೇವೆಯಾ? ನೋಡೋಣ, ಎದ್ದು ನಿಲ್ತೇವೆಯಾ? ವೇದಿಕೆಯವರನ್ನು ಬಿಡುವುದಿಲ್ಲ ನಾವು, ಎಲ್ಲರೂ ನಿಲ್ಬೇಕು. ನಮ್ಮ MLC ಅವರು ನಿಂತರು, ಎದ್ದು ನಿಲ್ತೇವೆಯಾ? ಧನ್ಯವಾದ. ನಾನು ಹೇಳೋದಿಷ್ಟೇ, ಒಮ್ಮೆ ಘೋಷಣೆಯನ್ನು ಕೂಗುವ, ಹೆಚ್ಚು ನಾನು ಹೇಳಲಿಕ್ಕೆ ಹೋಗುವುದಿಲ್ಲ, ಸಮಯ ಪುನಃ ಮೀರ್ತಾ ಇದೆ. ಕಾವಂದರೊಂದಿಗೆ ಅಂತ ನಾನು ಹೇಳಿದಾಗ ನಾವಿದ್ದೇವೆ ಹೇಳಬೇಕು, ಕ್ಷೇತ್ರದೊಂದಿಗೆ ಅಂತ ಹೇಳಿದ್ದಾಗ ನಾವಿದ್ದೇವೆ ಅಂತ ಹೇಳಬೇಕು, ಧರ್ಮದೊಂದಿಗೆ ಅಂತ ಹೇಳಿದಾಗ ನಾವಿದ್ದೇವೆ ಹೇಳಬೇಕು. ಧೈರ್ಯವಾಗಿ ಎಲ್ಲರೂ ಕೂಡ 2 ಕೈಗಳಿಂದ ಹೇಳಿ, ಕ್ಷೇತ್ರದೊಂದಿಗೆ, ಧರ್ಮದೊಂದಿಗೆ, ಸತ್ಯದೊಂದಿಗೆ. ಸತ್ಯಮೇವ ಜಯತೆ ಹೇಳುವಂತಹ ಪ್ರಾರ್ಥನೆಯನ್ನ ಮಾಡ್ತಾ, ಸತ್ಯಕ್ಕೆ ಗೆಲುವಿದೆ ಅಂತ ಹೇಳುವುದನ್ನು ಹೇಳ್ತಾ ಧನ್ಯವಾದ. ನಮಸ್ಕಾರ. ವೇದಿಕೆಯಲ್ಲಿರುವ ಎಲ್ಲ ಧರ್ಮದರ್ಶಿಗಳ ಪರವಾಗಿ ಶ್ರೀ ಕ್ಷೇತ್ರ ಕಟೀಲಿನ ಶ್ರೀ ಲಕ್ಷ್ಮೀನಾರಾಯಣ ಆಶ್ರನವರು 2 ಮಾತುಗಳಲ್ಲಿ ಆಶೀರ್ವಚನವನ್ನು ಮಾಡಬೇಕು ಎಂಬುದಾಗಿ ಅವರಲ್ಲಿ ಪ್ರಾರ್ಥಿಸಿಕೊಳ್ತಾ ಇದ್ದೇನೆ. ಮೈಕ್ ಅಲ್ಲಿ ಕೊಡಬೇಕು.
ಸರ್ವಸ್ವರೂಪೇ ಸರ್ವೇಶೇ ಸರ್ವಶಕ್ತಿ ಸಮನ್ವಿತೆ ಭಯಭ್ಯಸ್ತ್ರಾಯಿನೋ ದೇವಿ ದುರ್ಗೇ ದೇವಿ ನಮೋಸ್ತೆ. ತಾಯಿ ದೇವಿಯನ್ನು ಮನಸಾರೆ ಸ್ಮರಿಸ್ತಾ ಇಂದಿನ ಈ ವಿಶೇಷ ಸಭೆಯಲ್ಲಿ ಬಂದಂತಹ ಎಲ್ಲ ದೇವಸ್ಥಾನದ ಬಂಧು ಮಿತ್ರರೇ, ಈ ಸಭೆಯಲ್ಲಿ ನಮ್ಮೊಂದಿಗೆ ಅವಕಾಶ ಮಾಡಿಕೊಟ್ಟಂತಹ ಪೂಜ್ಯ ಕಾವಂದರೆ, ಉಳಿದ ಎಲ್ಲ ಭಗವದ್ಭಕ್ತರೇ, ಬಹುಶಃ ಈ ಸಭೆಯಲ್ಲಿ ನಾನು ಮಾತುಗಾರನಲ್ಲ, ಕೇವಲ ದೇವರನ್ನು ಆರಾಧಿಸಿಕೊಂಡು ಬಂದವರು. ನಮ್ಮ ತೀರ್ಥರೂಪರ ಸಂದೇಶ ಏನಂತ ಹೇಳಿದರೆ, ದೇವರನ್ನು ನೀನು ಗಟ್ಟಿ ಹಿಡಿದಾಗ ದೇವರು ನಿನ್ನನ್ನು ಗಟ್ಟಿ ಹಿಡಿದಾಗ ಅಂತ. ನೆರೆ ಬಂದಾಗ ಅವರು ದೇವರನ್ನು ಗಟ್ಟಿ ಹಿಡಿದು ದೇವರ ದಯೆಯಿಂದ ದೇವಸ್ಥಾನ ಬಿದ್ದು ಹೋದರೂ ದೇವರ ಗರ್ಭಗುಡಿ ಮತ್ತು ನಮ್ಮ ತೀರ್ಥರೂಪರು ಉಳಿದಿದ್ದರಿಂದ ನಮಗೆ ಅವರನ್ನು ಸಂತೋಷಗೊಟ್ಟಿದ್ದಾರೆ. ದೇವರನ್ನು ನೀನು ಗಟ್ಟಿ ಹಿಡ್ಕೊಂಡಾಗ ದೇವರು ನಿನ್ನನ್ನು ಹಿಡ್ಕೊಳ್ತಾರೆ ಅಂತ. ಬಹುಶಃ ಮಂಜುನಾಥನನ್ನು ಪೂಜ್ಯ ಕಾವಂದರು ಗಟ್ಟಿ ಹಿಡ್ಕೊಂಡಿದ್ದರಿಂದ ಖಂಡಿತ ಅವರಿಗೆ ಏನೂ ತೊಂದರೆ ಆಗುವುದಿಲ್ಲ. ರಾಮಾಯಣದ ಕಡೆಗಾಗುವಾಗ ಸೀತೆಯ ಕಥೆಯಲ್ಲಿ ಬರ್ತದೆ. ಸೀತೆ ಬಹಳಷ್ಟು ಸಾಧನೆ ಮಾಡಿ ತನ್ನ ಗಂಡನನ್ನು ಪತಿವ್ರತಾ ಧರ್ಮದಲ್ಲಿ ಬಹಳಷ್ಟು ಇದ್ದು ಸಾಧನೆ ಮಾಡಿ ಸೀತೆಯನ್ನು ಕಂಡುಕೊಂಡು ಹೋದಾಗ ಅಶೋಕವನದಲ್ಲಿ ಕೇವಲ ತನ್ನ ಕಣ್ಣನನ್ನು ನೆನೆಯುತ್ತಾ ಇಡೀ ದಿನ ಇದ್ದು ಹನುಮಂತನು ಕುರುಹು ತೋರಿಸಿದರೂ ಮಾತಾಡುವಾಗಲೂ ಅವನ ಪರರಲ್ಲಿ ಮಾತಾಡಲಿಕ್ಕಿಲ್ಲ, ಪತಿವ್ರತಾ ಧರ್ಮವನ್ನು ಪಾಲಿಸಿಕೊಂಡು ಮಾಡಂಥ ಸೀತೆ ಯುದ್ಧ ಮುಗಿದು ಹಿಂದೆ ಬಂದಾಗ ಯಾರೋ ಒಬ್ಬ ದೂಷಿಸಿದಂತೆ ಅವನ ಹೆಂಡತಿಗೆ ಬೈಯುವಾಗ ಯಾಂದಾನ ರಾಮದೇವರ ನಿನ್ನನ್ನು ರಾಮದೇವರು ಮನ್ಪೆಗುಲ್ಲಿ ಯಾಂದಾನ ಮನ್ಪೆನ ಗುಲ್ಲುಜಿ ಅಂತೇಳಿ ಅವಳೊಂದು ಅವಾಚ್ಯ ಶಬ್ದ ಅಂತ ಹೇಳಿದಂತೆ. ಆ ಶಬ್ದ ಕೇಳಿ ರಾಮದೇವರು ಸೀತೆಯನ್ನು ಕಾಡಿಗಟ್ಟಿದರು. ಸೀತೆಯನ್ನು ಕಾಟಿಗಟ್ಟೆ ಬಹುಶಃ ಅವಳು ದೂರಂತ ಕಷ್ಟ ಬಂತು ಚಿಂತನೆ ಮಾಡಿದರು. ಆದರೆ ಕಡೆಗಾಗುವಾಗ ಅವಳ ಪಾತಿವ್ರತ್ಯವನ್ನು ಅಗ್ನಿಮುಖಿಯನ್ನು ಪರಿಶೀಲಿಸಿದಾಗ ಅಗ್ನಿ ಜ್ವಾಲೆ ಅವರನ್ನು ಮುಟ್ಟದೆ ಅವಳು ಬಹಳ ಪಾತಿವ್ರತ್ಯವಾದಾಗ ಅವಳು ಸೀತಾ ಮಾತೆ ಅಲ್ಲ, ಸೀತಾ ಮಾತಾ ದೇವಿ ಅಂತ. ಹಾಗೆ ಬಹುಶಃ ಇದೇನೋ ಒಂದು ಸಣ್ಣ ಅಗ್ನಿ ಪರೀಕ್ಷೆಯಲ್ಲಿ ಖಂಡಿತ ಪೂಜ್ಯ ಕಾವಂದರು ಯಶಸ್ವಿ ಆಗ್ತಾರೆ. ಆದರೆ ಅದರೊಟ್ಟಿಗೆ ನಮಗೆಲ್ಲರಿಗೂ ಒಂದು ಸಂದೇಶ ಉಂಟು, ನಮಗೆಲ್ಲರಿಗೂ ಸಂತೋಷ ಉಂಟು. ನಾವು ಧರ್ಮದಲ್ಲಿ ಕೇವಲ ದೇವಸ್ಥಾನ ನಂದು ಅಂತ ಚಿಂತನೆ ಮಾಡೋದಲ್ಲ, ನಾವೆಲ್ಲ ಇಡೀ ಊರಿನವರನ್ನು ಸೇರಿಸಿಕೊಂಡು ನಮ್ಮ ಧರ್ಮದ ಚಿಂತನೆಯಲ್ಲಿ ನಮ್ಮ ಧಾರ್ಮಿಕ ಚಿಂತನೆಯನ್ನು ಮುಖಾಂತರ ಸಂಘಟಿತರಾಗಿ ಬಹಳಷ್ಟು ಸಾಧನೆ ಮಾಡಿ ಕರ್ತವ್ಯ ಮಾಡಿದಾಗ ನಮಗೆ ಸತ್ವಂ ದೈವ ಚಿಂತನೆ ನಮ್ಮದಾದಂತಹ ಪ್ರಯತ್ನವನ್ನು ಮಾಡಿದಾಗ ಮಾತ್ರ ದೇವರು ಮತ್ತೆ ಬರ್ತಾನೆ. ಆದ್ದರಿಂದ ನಾವು ಸರಿಯಾದಂತಹ ಪ್ರಯತ್ನವನ್ನು ನಮ್ಮ ಧರ್ಮದ ಉಳಿಸಿ ಮಾಡುವಂತಹ ಪ್ರಯತ್ನವನ್ನು ನಾವು ಮಾಡಿದಾಗ, ಯಾಕಂದರೆ ಹಿಂದೂ ಧರ್ಮ, ಬೌದ್ಧ ಧರ್ಮ, ಜೈನ ಧರ್ಮ ಇದೆಲ್ಲ ಬೇರೆ ಬೇರೆ ಇಲ್ಲ, ಇದು ಒಂದೇ ಮುಖದ ಹಲವು ಕಣ್ಣುಗಳಾಗಿ ಅದೆಲ್ಲ. ಯಾಕಂದರೆ ಅಹಿಂಸಾ ಪರಮಂ ಪುಷ್ಪಂ ಇಂದ್ರಿಯ ನಿಗ್ರಹ ಅಂತ ಎಲ್ಲ ಹೇಳಿದಾಗೆ ಎಲ್ಲ ಧರ್ಮದ ತಿಳುವುದೇ. ಆದರೆ ಅದನ್ನು ಉಳಿಸುವಂತಹ ಪ್ರಯತ್ನ ನಾವು ಮಾಡಿದಾಗ, ಅದನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸುವಂತಹ ಪ್ರಯತ್ನ ಮಾಡಿದಾಗ, ಯಾಕಂತೇಳಿದರೆ ಈಗ ಈ ಅವಕಾಶ ಸಿಕ್ಕಿದ್ದು ನಾವು ನಮ್ಮ ಧರ್ಮದ ಚಿಂತನೆಯನ್ನು ಕಡಿಮೆ ಮಾಡಿ ಪರಕೀಯರ ದಾಳಿಯಿಂದಾಗಿ ಪರಕೀಯರ ಇದಕ್ಕೆಲ್ಲ ವಿಶೇಷವಾದ ಮಹತ್ವ ಕೊಟ್ಟಿದ್ದರಿಂದ ನಮ್ಮದಂಥ ಧರ್ಮಕ್ಕೆ ತೊಂದರೆ ಆಗ್ತಾ ಉಂಟು. ಯದಾ ಈ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಂತ ಹೇಳಿದಾಗೆ ಭಾರತದಲ್ಲಿ ಧರ್ಮಕ್ಕೆ ಚ್ಯುತಿ ಬಂದಾಗ ಪರಮಾತ್ಮ ಬರ್ತಾನೆ. ಆದರೆ ಪರಮಾತ್ಮ ಬರಬೇಕು ಮೊದಲು ಮಾಡುವಂತಹ ಪ್ರಯತ್ನವನ್ನು ನಾವು ಮಾಡಬೇಕು. ನಾವು ಮಾಡಿ ಬಹುಶಃ ಇವತ್ತೊಂದು ವಿಶೇಷವಾಗಿ ಸಾಮೂಹಿಕ ಪ್ರಾರ್ಥನೆ ನಾವು ಮಾಡಿದ್ರಿ. ಆಗ ಹಿರಣ್ಯವರು ಹೇಳಿದಾಗೆ ದೇವಿ ಮಹಾತ್ಮೆಯಲ್ಲಿ ದೇವಿ ಪ್ರತ್ಯಕ್ಷ ಅದು ಯಾವಾಗ ಅಂತ ಹೇಳಿದರೆ, ಅರುಣಾಸುರನಂತಹ ದೈತ್ಯನು ಸಾಧ್ಯ ಮಾಡುವಂತಹ ಅನ್ಯಾಯ ಭಾಳಷ್ಟು ಮಾಡಿದಾಗ ನಮ್ಗೆ ಸಹಿಸಲು ಸಾಧ್ಯವಾದಾಗ ಎಲ್ಲ ಒಟ್ಟು ಸೇರಿ ಪ್ರಾರ್ಥನೆ ಮಾಡಿದಾಗ 10 ಜನ ಒಟ್ಟು ಸೇರಿ ನಾವು ಪ್ರಾರ್ಥನೆ ಮಾಡಿದಾಗ ದೇವರಲ್ಲಿ ಬಂದೇ ಬರ್ತಾನೆ. ಆದ್ದರಿಂದ ಖಂಡಿತ ದೇವರು ಬಂದು ನಮ್ಮೆಲ್ಲ ಕೆಲಸ ಯಶಸ್ವಿ ಮಾಡ್ತಾನೆ. ನಾವು ಅದಕ್ಕೆ ಬೇಕಾದಂತಹ ನಮ್ಮ ಧಾರ್ಮಿಕ ಚಿಂತನೆಯನ್ನು ಮುಂದುವರಿಸಿಕೊಂಡು ಮಾಡುವಂತಹ ಪ್ರಯತ್ನ ಮಾಡಬೇಕು ಅಂತ ಹೇಳ್ತಾ
ಬಹುಶಃ ನನಗೆ ಒಂದು ಆಶೀರ್ವಚನ ಮಾತ್ರ ಮಾಡಲಿಕ್ಕೆ ಹೇಳಿದ್ದಾರೆ. ದೇವರು ಎಲ್ರಿಗೂ ಅಂತಹ ಒಂದು ಒಳ್ಳೆಯ ಮನೋಭಾವನೆ ಕೊಡಲಿ. ನಮ್ಮ ಧರ್ಮದಡಿಯಲ್ಲಿ ನಡೆದಾಗ ವಿಶೇಷವಾಗಿ ಸನಾತನ ಧರ್ಮ ಅಂತ ಏನು ಹೇಳಿ ಅಂತ ಹೇಳಿದರೆ, ಜೀವನದಲ್ಲಿ ಒಂದು ವಿಶೇಷವಾದಂತಹ ನೆಮ್ಮದಿ ಕೊಡುವಂತಹ ಧರ್ಮ ಸನಾತನ ಧರ್ಮದಂತಹ ಧರ್ಮ ಬೇರೊಂದಿಲ್ಲ ಅಂತ ಖಂಡಿತ ಕಾಡಾಗಡಿಯಾಗಿ ನಾವು ಹೇಳ್ಬೋದು. ಯಾಕಂತ ಹೇಳಿದರೆ ನಮ್ಮನ್ನು ಆಳುವಂತಹ ಕಣ್ಣಿಗೆ ಕಾಣದಂತಹ ಒಂದು ಅವ್ಯಕ್ತಿ ಶಕ್ತಿ ಮತ್ತೊಂದಿದೆ. ಆ ಅವ್ಯಕ್ತಿ ಶಕ್ತಿಯನ್ನು ನಾವು ಆರಾಧನೆ ಮಾಡಿಕೊಂಡಾಗ ಆ ಶಕ್ತಿಯ ಅನುಗ್ರಹ ನಮಗೆ ಆಗ್ತದೆ ಅಂತ. ಆ ರೀತಿಯಲ್ಲಿ ದೇವರನ್ನು ಆರಾಧಿಸಿಕೊಂಡು ನಮ್ಮದಂತಹ ಹಿಂದೂ ಧರ್ಮದವರೆಲ್ಲ ಸಂಘಟಿಸಿ ಮಾಡಿಕೊಂಡು ಅವರೆಲ್ಲರನ್ನು ಒಟ್ಟಿಗೆ ಮಾಡಿಕೊಂಡು ನಮ್ಮದಾದಂತಹ ಪ್ರಯತ್ನವನ್ನು ನಾವು ಖಂಡಿತ ಮಾಡಿದಾಗ ಹೇಳಿದಂತಹ ದೈವಶಕ್ತಿ ನಮ್ಮ ಹಿಂದೆ ಖಂಡಿತ ಬರ್ತದೆ ಎಂಬಂಥ ನಂಬಿಕೆಯಲ್ಲಿ ನಾವು ಇರೋಣ ಅಂತ ಹೇಳ್ತಾ, ದೇವರೆಲ್ಲಿಗೂ ಸನ್ಮಂಗಲ ಮಾಡಲಿ. ಈ ಕೆಲಸ ಪೂರ್ಣ ಯಶಸ್ವಿಯಾಗಿ ನಾವೆಲ್ಲ ಒಟ್ಟು ಪುನಃ ಈ ಸಂತೋಷದಲ್ಲಿ ಬರುವಂತಹ ಸಂದರ್ಭ ಬರಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿ ನನ್ನ ಮಾತನ್ನು ದೇವರಿಗೆ ಅರ್ಪಿಸ್ತೇನೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಹೆಗ್ಗಡೆಯವರು ಪಟ್ಟವನ್ನು ಸ್ವೀಕರಿಸುವಾಗ ಅವರಿಗೆ ಪಟ್ಟದ ಅಧಿಕಾರವನ್ನು ನೀಡುವವರು ಧರ್ಮದೇವತೆಗಳು. ಅದರಿಂದ ಹೆಗ್ಗಡೆಯವರು ಉತ್ತರವನ್ನು ನೀಡಬೇಕಾಗಿದ್ದು ಧರ್ಮದೇವತೆಗಳಿಗೆ ಹೊರತು ಮತ್ತಾರೋ ಕೇಳಿದವರಿಗೆಲ್ಲ ಉತ್ತರ ನೀಡಬೇಕಾಗಿಲ್ಲ. ಆ ಧರ್ಮದೇವತೆಗಳು ಅಭಯವನ್ನು ನೀಡಿ ನಿಮ್ಮ ಕರ್ತವ್ಯವನ್ನು ನೀವು ಮಾಡ್ತಾ ಹೋಗಿ, ನಿಮ್ಮ ಹಿಂದೆ ನಾವು ಇರ್ತೇವೆ ಎನ್ನುವ ಅಭಯವನ್ನು ಕೂಡ ಧರ್ಮದೇವತೆಗಳು ನೀಡ್ತಾರೆ. ಅದರಿಂದ ಎಂತಹ ಅನಿಷ್ಟ ಕಷ್ಟದ ಸ್ಥಿತಿ ಬಂದಾಗಲೂ ಕೂಡ ಹೆಗ್ಗಡೆಯವರು ಅದನ್ನೆಲ್ಲ ಸ್ವಾಮಿ ನೋಡ್ತಾನೆ ಅಂತ ತಿಳ್ಕೊಂಡು ತಮ್ಮ ಕರ್ತವ್ಯವನ್ನು ಅವರು ನಿಭಾಯಿಸಿಕೊಂಡು ಹೋಗ್ತಾರೆ. ಆದ್ದರಿಂದಲೇ ಕೆಲವರು ಹೇಳ್ತಾರೆ ಹೆಗ್ಗಡೆಯವರು ಮೌನವಾಗಿರ್ತಾರೆ ಅಂತ. ಒಂದು ದೃಷ್ಟಿಯಲ್ಲಿ ಇಲ್ಲ, ಅವರು ಏನು ಹೇಳಬೇಕೋ ಅದನ್ನು ಪ್ರತಿ ದಿವಸ ಸ್ವಾಮಿಗೆ ಅವರು ಹೇಳ್ತಾರೆ. ಅವರು ಏನು ಹೇಳಬೇಕು ಅದನ್ನು ಪ್ರತಿ ತಿಂಗಳು ಕೂಡ ಅವರು ಅಣ್ಣಪ್ಪ ಬೆಟ್ಟದಲ್ಲಿ ಧರ್ಮದೇವತೆಗಳಿಗೆ ಅದರ ನಿವೇದನೆಯನ್ನು ಅವರು ಮಾಡ್ತಾರೆ. ಆದರೆ ಸಮಸ್ಯೆ ಇರುವಂಥದ್ದು, ನಮಗೆಲ್ಲ ಮಾರ್ಗದರ್ಶಕರಾದ ಪೂಜ್ಯ ಹೆಗ್ಗಡೆಯವರಿಗೆ ಕಷ್ಟ ಬಂದಾಗ ಅವರು ನಿಶ್ಚಿಂತೆಯಲ್ಲಿದ್ದರೂ ಕೂಡ ಅವರಿಂದ ಉಪಕೃತರಾದ ನಾವೆಲ್ಲರೂ ಕೂಡ ಮೌನಿಗಳಾಗಿದ್ದೇವಲ್ಲ, ಅದಕ್ಕೆ ಏನು ಪ್ರತಿರೋಧವನ್ನು ನಾವು ತೋರ್ಲಾ ಇಲ್ಲಲ್ಲ. ಅದಕ್ಕೋಸ್ಕರ ಒಂದು ದೃಷ್ಟಿಯಲ್ಲಿ ನಾವೆಲ್ಲರೂ ಕೃತಜ್ಞರು ಅಂತ ನಾವು ತಿಳ್ಕೊಳ್ಬೇಕು. ಮೊನ್ನೆ ಮಾತನಾಡುವಾಗ ಹೇಳಿದರು, ಈ ಎಲ್ಲ ಜಿಲ್ಲೆಗಳ ಪ್ರತಿಯೊಂದು ದೇವಸ್ಥಾನಗಳಿಗೂ ಕೂಡ ಶ್ರೀ ಕ್ಷೇತ್ರದ ಪ್ರಸಾದ ಹೋಗಿದೆ ಅಂತ, ಅದರಿಂದಲೇ ದೇವಸ್ಥಾನದ ಜೀರ್ಣೋದ್ಧಾರ ಆಗಿದೆ ಅಂತ. ಹೀಗೆ ಎಲ್ಲರ ಏಳಿಗೆಯನ್ನೇ ಮನಸ್ಸಿನಲ್ಲಿಟ್ಕೊಂಡು ನಿರಂತರವಾಗಿ ಆ ದೃಷ್ಟಿಯಲ್ಲಿ ಪ್ರಯತ್ನಶೀಲರಾದ ಹೆಗ್ಗಡೆಯವರ ಜೊತೆಯಲ್ಲಿ ನಾವೆಲ್ಲರೂ ಇರಬೇಕಾಗಿದ್ದು ನಮ್ಮ ಆದ್ಯ ಕರ್ತವ್ಯ ಎಂಬುದನ್ನು ಪ್ರತಿಯೊಬ್ಬರೂ ನಾವು ಮನಗಾಣಬೇಕು ಅಂತ ಹೇಳ್ತಾ, ಈಗ ಪರಮಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ನಮ್ಮನ್ನೆಲ್ಲ ಆಶೀರ್ವದಿಸಬೇಕು ಅಂತ ಪ್ರಾರ್ಥಿಸಿಕೊಳ್ತಾ ಇದ್ದೇನೆ. ಓಂ ಶ್ರೀ ಮಂಜುನಾಥಾಯ ನಮಃ. ಓಂ ಶ್ರೀ ಚಂದ್ರನಾಥಾಯ ನಮಃ. ನಮ್ಮ ಧರ್ಮದೇವತೆಗಳು ಮತ್ತು ಮಹಾಗಣಪತಿ ಅಣ್ಣಪ್ಪ ಸ್ವಾಮಿಯನ್ನು ಸ್ಮರಿಸಿ, ನಾನು ಇಲ್ಲಿ ಒಳಗೆ ಬರುವಾಗ ನಾನೊಬ್ಬ ಹೆಗ್ಗಡೆಯವರಾಗಿ ಇಲ್ಲಿ ಬರಲಿಲ್ಲ. ನಾನೊಬ್ಬ ಸಾಮಾನ್ಯ ನಿಮ್ಮ ಹಾಗೆ ಧರ್ಮದರ್ಶಿಯಾಗಿ ಇಲ್ಲಿ ಒಳಗೆ ಬಂದೆ. ಬರುವಾಗ ನನಗೆ ಕೆಲವು ದಿವಸದ ಅನಾರೋಗ್ಯ ಇತ್ತು, ಸ್ವಲ್ಪ ಇನ್ಫೆಕ್ಷನ್ ಆಗಿತ್ತು. ಮೊನ್ನೆ ಭಾಳ ಜನ ಬಂದಿದ್ರು ಒಳಗೆ, ಬೀಡಿನೊಳಗೆ 500 ಜನ 1000 ಜನ ಒಳಗೆ ಬಂದರು. ಹಾಗಾಗಿ ಎಲ್ಲೋ ಒಂದು ಕಡೆ ಇನ್ಫೆಕ್ಷನ್ ಆಯಿತು, ಜ್ವರ ಬಂದಿತ್ತು. ಒಂದು 2-3 ದಿವಸ ಭಾಳ ನಿಶಕ್ತಿ ಎಲ್ಲ ಇತ್ತು. ಆದರೆ ಈಗ ಇಲ್ಲಿ ಒಳಗೆ ಬರುವಾಗ ನಿಮ್ಮೆಲ್ಲ ನಗು ನೋಡಿ ಆಮೇಲೆ ನಾನು ಎಲ್ಲವನ್ನೂ ಮರೆತೆ. ಎಲ್ಲವನ್ನು ಮರೆತೆ. ನೀವೆಲ್ಲ ನಗ್ತಾ ಇದ್ರಿ ಮತ್ತು ನಗು ನೋಡಿ, ಓಹೋ ಇವರು ಕೂಡ ನಮ್ಮ ಹಾಗೆ ಯಾವ ಚಿಂತೆಯಲ್ಲಿಲ್ಲ, ಧೈರ್ಯದಲ್ಲಿದ್ದಾರೆ ಇವರು ಅಂತೇಳಿ ಭಾಳ ಸಂತೋಷ ಆಯಿತು ನನಗೆ. ಹಾಗೆ ನಾನು ಕೂಡ ನಿಮ್ಮ ಅಲ್ಲಿ ಒಬ್ಬನಾಗಿ ಭಾಳ ಸಂತೋಷದಿಂದ ಒಳಗೆ ಪ್ರವೇಶ ಮಾಡಿದೆ. ಮೋಹನ್ ಆಳ್ವರು ನಮ್ಮ ಬಂಧುಗಳು. ಅವರು ಹೇಗೆ ಈ ಕಳೆದ ಕೆಲವೊಂದು ವಾರವನ್ನು ಕಳೆದಿದ್ದಾರೆ ಅಂತಂದರೆ, ಧರ್ಮಸ್ಥಳಕ್ಕೆ ಬರುವಾಗ ಅವರು ದಿವಸ ಅವರ ಕಾರಲ್ಲಿ ಬರುತ್ತಾ ಹೋಗ್ತಾಯಿದ್ರು. ನಮ್ಮ ಮಗಳು ಶ್ರದ್ಧಾ ಮತ್ತು ಇತರೆಲ್ಲ ಹೇಳ್ತಿದ್ದರು, ಹೇಗೆ ಬರ್ತಾರೆ ಈ ರಸ್ತೆಯಲ್ಲಿ ದಿನ ಅಂತೇಳಿ. ನಾವು ಹೇಳ್ತೇವ್ರಿ, ನೀವು ಇಲ್ಲಿ ನಿಲ್ಲಿ, ನೀವು ಮತ್ತೆ ದಿವಸ ಹೋಗಿ ಬರೋದು ಬೇಡ ಅಂತ. ಇಲ್ಲ, ಹೋಗಿ ಬರ್ತಾ ಇದ್ದಾರೆ ಅವರು ದಿವಸ. ಅಂತೂ ಅವರು ಭಾಳ ಚೆನ್ನಾಗಿ ಸ್ವಾಗತ ಮಾಡಿದರು. ಸ್ವಾಗತ ಮಾಡುವಾಗ ಕ್ಷೇತ್ರದ ಕಾರ್ಯಚಟುವಟಿಕೆಗಳೆಲ್ಲ ಹೇಳಿದರು. ನಿಜವಾಗಿ ನಾನು ಹೇಳೋದಾದರೆ ಇಲ್ಲಿ ಎಲ್ಲ ಬಂದಿರೋರೆಲ್ಲರೂ ಕೂಡ ಅನೇಕ ಸಾಧನೆಗಳನ್ನು ಅವರೇ ಸ್ವತಃ ಸಾಧನೆ ಮಾಡಿದವರು. ಆದರೆ ನಮ್ಮ ವಿಷಯವಾಗಿ ಅವರು ಯಾಕೆ ಎಷ್ಟು ವಿಷಯ ಹೇಳ್ತಾರೆ ಅಂತಂದರೆ,
ಸಾಧನೆ ಮಾಡಿದವರಿಗೆ ಗೊತ್ತು ಅದರ ಹಿಂದಿರುವಂಥ ಕಷ್ಟ. ಹಾಗಾಗಿ ಅವರು ಆ ಕ್ಷೇತ್ರದಲ್ಲಿ ಹಿಂದೆ ನಾವು ಮಾಡಿದಂಥ ಎಲ್ಲ ಕೆಲಸಗಳ ಹಿಂದೆ ಎಷ್ಟು ಶ್ರಮ ಇರಬೇಕು, ಎಷ್ಟು ಶ್ರದ್ಧೆ ಇರಬೇಕು, ಎಷ್ಟು ಸಾಹಸ ಇರಬೇಕು ಅನ್ನೋದನ್ನು ಯೋಚನೆ ಮಾಡಿ ಅವರೆಲ್ಲವನ್ನೂ ಕೂಡ ಹೇಳಿದ್ದಾರೆ. ನೀವು ಕೂಡ ಇಲ್ಲೆಲ್ಲ ಬಂದವರು ಅದನ್ನು ಭಾಳ ಚೆನ್ನಾಗಿ ಅರ್ಥ ಮಾಡಿಕೊಂಡು ಪ್ರತಿಕ್ರಿಯಿಸಿದಿರಿ ಎಂದು ನಾನು ನಂಬಿದ್ದೇನೆ. ಹಾಗಾಗಿ ನಾನು ಆಳ್ವರಿಗೆ ವಿಶೇಷವಾಗಿ ನಿಮ್ಮ ಮಾತುಗಳಿಗೆ ನಾನು ನನ್ನ ಸ್ಪಂದನೆ ನೀಡಿದ. ಇಲ್ಲಿ ಅನೇಕ ಮಾನೀಯರು ತಮ್ಮ ತಮ್ಮ ಭಾವನೆಗಳನ್ನು ಹೇಳಿದ್ದಾರೆ. ಅವರು ಹೇಳುವಾಗ ನಮಗೆ ಹೇಗೆ ಇದೆಲ್ಲ ಹೇಳ್ತಾರೆ ಅಂತ ಅನ್ನಿಸ್ತದೆ. ನಿಜವಾಗಿ ನಮ್ಮ ಕ್ಷೇತ್ರದಲ್ಲಿ ಪಟ್ಟಾದ ಮೊದಲನೇ ದಿವಸ ನನಗೆ ಅನಿಸಿದ್ದೇನೆಂದರೆ, ನನಗೆ ಯಾಕೆ ಬೇಕಿತ್ತು ಈಗ ಈ ವಯಸ್ಸಿನಲ್ಲಿ ಈ ಪಟ್ಟ ಅಂತ. ನಾನು ನಿಜವಾಗಿ ನಾನು ಅಪೇಕ್ಷೆ ಪಟ್ಟು ಇಲ್ಲಿ ಅಧಿಕಾರಕ್ಕೆ ಬಂದವನಲ್ಲ. ಆಗ ಇದೇ ರೀತಿ ಕೆಲ ಪ್ರತಿಭಟನೆಗಳು ಬಂದಿತ್ತು. ಮೊದಲನೇ ದಿವಸವೇ ಲಕ್ಷದೀಪ ನಾನು ಮಾಡಿದೆ ಕಾರ್ತಿಕ ಮಾಸದಲ್ಲಿ ಇಲ್ಲಿ ಧರ್ಮ ಸಮ್ಮೇಳನದಲ್ಲಿ ಅನೇಕ ರೀತಿಯ ಪ್ರತಿಭಟನೆಗಳು ಎಲ್ಲ ಬಂತು. ಪ್ರಥಮ ನನಗೆ ಬಹಳ ದೊಡ್ಡ ವಿದ್ಯಾಭ್ಯಾಸ ಆಗಿದ್ದು ಆವಾಗಲೇ. ಯಾಕೆಂದರೆ ಪಟ್ಟಾದ ತಕ್ಷಣ ಇಲ್ಲಿ ಪ್ರತಿಭಟನೆ ಮತ್ತು ಧಿಕ್ಕಾರ ಎಲ್ಲಿವರೆಗೆ ಅಂತಂದರೆ ನನ್ನ ಹೆಗ್ಡೆಯವರ ಚಿತ್ರವನ್ನು ಮಾಡಿ ಕಾರ್ಟೂನ್ ಮಾಡಿ ಅದಕ್ಕೆ ಕಾರ್ಟೂನ್ ಮಾಡಿದರು. ನಾನು ಆಗ ಹೇಳ್ತಿದ್ದೆ, ನಾನು ಅಪೇಕ್ಷೆ ಪಟ್ಟು ಬಂದವನಲ್ಲ, ನಿರಪೇಕ್ಷತೆ ಅದು ಹೆಗ್ಡೆಯವರಾಗಿ ಬರಲೇಬೇಕಂತ ಆಸೆ ಪಟ್ಟವನೇ ಅಲ್ಲ. ಏನೋ ಅಪಕಸ್ಮಾತ್ ನಮ್ಮ ತಜ್ಞವರ ಅಂತ್ಯ ಆಯಿತು. ಅವರು ನಾನು ಡಿಗ್ರಿ ಕೊನೆಯ ವರ್ಷದಲ್ಲಿದ್ದೆ, BA ಪರೀಕ್ಷೆಯ ಕೊನೆಯ ವರ್ಷದಲ್ಲಿದ್ದೆ. ಆಗ ಅವರು ಅನಾರೋಗ್ಯ ಆದರು ಮತ್ತು ನನಗೆ ಇಲ್ಲಿ ಅವಕಾಶ ಸಿಕ್ಕಿತು ಪಟ್ಟಾಭಿಷೇಕ ಆದಾಗ ನನಗೆ ನಿಜವಾಗಿ ಅನಿಸಿದ್ದು ಇಲ್ಲಿ ಏನಾದರೂ ಮಾಡಿ ತೋರಿಸಬೇಕು ಅಂತ. ಆಗಲೇ ನಮಗೆ 2-3 ಕೇಸುಗಳಿತ್ತು. ಆ ಕೇಸುಗಳಲ್ಲಿ ನಾನು ಹೇಳಿದೆ, ನಮ್ಮ ವಕೀಲರು ಒಬ್ಬರು ಇದ್ದರು, ಜಿನರಾಜ್ ಹೆಗ್ಡೆಯವರು ಅಂತ. ಅವ್ರು ಹೇಳ್ತಿದ್ರು, ನೀವು ಏನು ಮಾಡಬೇಡಿ, ಸುಮ್ಮನೆ ಹಣ ಸಂಗ್ರಹ ಮಾಡಿ ಡೆಪಾಸಿಟ್ ಮಾಡಿ ಬ್ಯಾಂಕಲ್ಲಿ ಇಟ್ಟು ಸುಮ್ಮನೆ ಕೂತ್ಕೊಳ್ಳಿ. ಯಾಕೆಂದರೆ ಒಂದು ವೇಳೆ ಯಾವುದಾದ್ರೂ ಕೇಸ್ನಲ್ಲಿ ಒಂದರಲ್ಲಿ ಅಪೇಕ್ಷೆ ಆದರೆ ನೀವು ಧರ್ಮಸ್ಥಳದ ಆಸ್ತಿಯೆಲ್ಲ ಮಾರಿದರೂ ಸಾಕಾಗದಷ್ಟು ಹಣ ಬೇಕಾದಿತ್ತು. ಅದು ನೀವು ಏನು ಮಾಡಬೇಡಿ, ಸುಮ್ಮನಿರಿ, ಬರೀ ಡೆಪಾಸಿಟ್ ಮಾಡ್ತಾ ಕೂತ್ಕೊಳ್ಳಿ. ಆಗ ನಾನು ಹೇಳಿದೆ ರೀ ವಕೀಲರೇ, ನೀವು ಹೇಳಿದ ಮಾತು ಸತ್ಯ ಆದರೆ ನಾನು ಹುಟ್ಟಿದ್ದಕ್ಕೂ ಸತ್ತದಕ್ಕೂ ದಾಖಲೆ ಇರೋದಿಲ್ಲ. ನಾನು ದಾಖಲೆ ಏನಾದರೂ ನಿರ್ಮಿಸಿ ಹೋಗಬೇಕು. ನೀವು ಹೇಳಿದಾಗೆ ಕಡೆಗೆ ಎಲ್ಲ ಆಸ್ತಿ ಮಾರಿ ಬರೀ ಆ ಕೇಸುಗಳಿಗೆ ಬೇಕಾದಂಥ ಸಂದಾಯ ಮಾಡುವಂಥದ್ದಾಗಲಿ ಅಥವಾ ಸಮಸ್ಯೆಗಳಿಗೆ ಟ್ಯಾಕ್ಸ್ ಕಟ್ಟುವಂತಾಗಲಿ. ಆಗ ಡೆತ್ ಡ್ಯೂಟಿ ಅಂತ ಒಂದಿತ್ತು. ಸತ್ತವರು ಮಂಜ ಹೆಗ್ಡೆಯವ್ರದ್ದು ಡೆತ್ ಡ್ಯೂಟಿ ಬಾಕಿ ಇತ್ತು, ತಂದೆಯವ್ರದ್ದು ಡೆತ್ ಡ್ಯೂಟಿ ಬಾಕಿ ಇತ್ತು. ಆಗ ಇಬ್ಬರದ್ದು ಡೆತ್ ಡ್ಯೂಟಿ ಕಟ್ಟಿದರೆ ಲಕ್ಷಾಂತರ ರೂಪಾಯಿ ಆಗ್ತಿತ್ತು. ಆ ಕಾಲದಲ್ಲಿ ಲಕ್ಷಕ್ಕೆ ಭಾಳ ಬೆಲೆ ಇತ್ತು. ಹಾಗಾಗಿ ಅವರು ಹೇಳಿದ್ದು, ನೀವು ಎಲ್ಲ ನಾನು ಹೇಳಿದೆ, ವಕೀಲರೇ ನಾನು ಹುಟ್ಟಿದಕ್ಕೂ ಸದಕ್ಕೆ ಏನೂ ದಾಖಲೆ ಇಲ್ಲ ಅಂತ ಆಗಬಾರ್ದು. ಮೊದಲು ನಾನು ಕಾಲೇಜು ಪ್ರಾರಂಭಿಸಿದೆ. ಅವರು ಏನು ಹೆಗ್ಡೆಯವರು, ನೀವು ಮಕ್ಕಳಾಟಿಗೆ ಮಾಡ್ತಿದ್ದೀವಿ, ಕಾಲೇಜು ಪ್ರಾರಂಭಿಸಿದ್ದೀರಿ ಅಂತ. ಈಗ ಹೌದು, ಮತ್ತು ಕಾಲೇಜಲ್ಲಾದರೂ ಈಗ ಕಟ್ತಾರೆ. ಇಂಥ ಸಂದರ್ಭ 3 ಕೇಸ್ ಇಟ್ಕೊಂಡು ಯಾರಾದ್ರು ಕಾಲೇಜು ನಾನು ಹೇಳಿದೆ, 3 ಕೇಸ್ ಇರುವಾಗಲೇ ಮಾಡಬೇಕು. ಒಂದು ವೇಳೆ ಏನಾದರೂ ಆದರೆ, ನನಗೆ ಹೆಚ್ಚು ಕಮ್ಮಿ ಆದರೆ ತಕ್ಷಣ ಅಲ್ಲಿ ಒಂದು ಮಾನ್ಯುಮೆಂಟ್ ಇರ್ತದೆ, ದಾಖಲೆ ಇರ್ತದೆ, ಹೆಗ್ಡೆಯವರು ವೀರೇಂದ್ರ ಹೆಗ್ಡೆಯವರು ಕಟ್ಟಿಸಿದ ಒಂದು ದಾಖಲೆ ಇರ್ತದೆ ಅಂದೇಳಿ. ಆ ದೃಷ್ಟಿಯಲ್ಲಿ ನಾನು ಎಲ್ಲ ಕೆಲಸಗಳನ್ನು ಕೂಡ ಆಮೇಲೆ ಯಾವುದನ್ನು ನಿಲ್ಲಿಸಲಿಲ್ಲ, ಎಲ್ಲವನ್ನು ಕೂಡ ಮುಂದುವರಿಸಿಕೊಂಡೇ ಹೋದೆ. ಮತ್ತು ಕಾರ್ಯಕ್ರಮಗಳೆಲ್ಲ ಒಂದಕ್ಕೊಂದು ಸ್ವಾಭಾವಿಕವಾಗಿ ಧಾರವಾಡದಲ್ಲಿ ಕಾಲೇಜುಗಳು, ಆಮೇಲೆ ಉಡುಪಿಯಲ್ಲಿ ಆಯುರ್ವೇದ ಕಾಲೇಜು, ಇವೆಲ್ಲ ನಿಜವಾಗಿ ನಮಗೆ ಒಲಿದು ಬಂದದ್ದು. ನಾವು ಪ್ರಾರಂಭಿಸಿದಲ್ಲ, ಬೇರೆ ಯಾರು ನಡೆಸ್ತವರು ಹೆಗ್ಡೆಯವರು ನೀವು ತೆಗೆದುಕೊಳ್ಳಿದ್ದು ನಮಗೆ ಕೊಟ್ಟದ್ದು. ಹಾಗಾಗಿ ಆ ಸಂದರ್ಭದಲ್ಲಿ ಕೂಡ ನಮಗೆ ಅನಿಸಿದ್ದೇನೆಂದರೆ, ಏನಾದರೂ ನಾವು ಹುಟ್ಟಿದ್ದಕ್ಕೆ ಸತತಕ್ಕೆ ದಾಖಲೆ ಇರಬೇಕಾಗಿದ್ದರೆ ಏನಾದರೂ ಶಾಶ್ವತವಾದ ಕೆಲಸಗಳಾಗಬೇಕು. ಅದೇ ರೀತಿ ಆಮೇಲೆ ಎಲ್ಲವೂ ಕೂಡ ಒಂದಕ್ಕೊಂದು ಜೋಡಿಸ್ತಾ ಹೋಯಿತು. ನನಗೆ ಭಾಳ ಸಂತೋಷ. ನಮ್ಮ ಸಿಬ್ಬಂದಿಯವರು ಮತ್ತು ಧರ್ಮಸ್ಥಳದ ಎಲ್ಲ ಪ್ರಜೆಗಳು, ನಾನು ಏನಾದರೂ ಯೋಚನೆ ಮಾಡಿದ ತಕ್ಷಣ ಅದಕ್ಕೆ ಪ್ರತಿಕ್ರಿಯಿಸುವಂಥ ಸಿಬ್ಬಂದಿ ಇದ್ದರು ಮತ್ತು ಊರವರಿದ್ದರು. ಸಾಮೂಹಿಕ ಮದುವೆ ಅಂತ ನಾವು ಪ್ರಾರಂಭಿಸುವಾಗ ಅದಕ್ಕೆ ಊರವರು ತಕ್ಷಣ ಪ್ರತಿಕ್ರಿಯಿಸಿದರು, ಚಪ್ಪರ ಹಾಕಿದರು ಮತ್ತು ಮದುವೆ ವ್ಯವಸ್ಥೆಯೆಲ್ಲ ಮಾಡ್ತಿದ್ದರು. ಸಂಜೆ 4 ಗಂಟೆ ಆದಾಗ ಎಲ್ಲರೂ ಸೇರಿ ಮದುವೆ ನಡೀತಿತ್ತು. 8 ಗಂಟೆ ಒಳಗೆ ಎಲ್ಲರೂ ಊರಿಗೆ ಮುಗೀತು. 8 ಗಂಟೆ ಮುಗಿದ್ರೆ ಯಾರು ಇರ್ತಿರಲಿಲ್ಲ ಅಲ್ಲಿ, ಮದುವೆಯವರು ಇರ್ತಿರಲಿಲ್ಲ, ಊರವರು ಇರ್ತಿರಲಿಲ್ಲ, ಮದುವೆ ವ್ಯವಸ್ಥೆ ಇರ್ತಿರಲಿಲ್ಲ, ಎಲ್ಲ ಖಾಲಿ ಆಗ್ತಿತ್ತು. ಮದುವೆ ಆಗ್ತಿತ್ತು, ಊಟ ಆಗ್ತಿತ್ತು, ಹೋಗ್ತಿತ್ತು. ಹೀಗೆ
ಪ್ರತಿಯೊಂದು ಕೆಲಸ ಕೂಡ ನಾವು ಯೋಜನೆ ಮಾಡಿ ಮಾಡಿದ್ದಾರೆ, ಹೀಗೆ ಮಾಡ್ತೇವೆ ಅಂದರೆ ಧರ್ಮದೇವತೆಗಳ ಹೆಸರು ಬಂತು ಇಲ್ಲಿ. ಪ್ರತಿ ಸಲ ಅವರು ಧರ್ಮದೇವತೆಗಳು ಕೂಡ ಇಲ್ಲಿ ನುಡಿಕಟ್ಟು ನೋಡುವಾಗ ಹೇಳ್ತಾರೆ, ನಾವು ಮಾಡ್ತೇವೆ, ನಿಮ್ಮ ಮೂಲಕ ಮಾಡ್ತೇವೆ ಅಂದರೆ ನೀವು ನಿಮಿತ್ತ ಮಾತ್ರ, ನಾವು ನಿಮ್ಮ ಮೂಲಕ ನಾವು ಮಾಡ್ತೇವೆ. ನಾನು ಈಗಲೂ ಕೂಡ ಅದು ಹಾಗೆ ತಿಳ್ಕೊಂಡಿದ್ದೆ, ನಾನು ನಿಮಿತ್ತ ಮಾತ್ರ ಮಾಡೋರೆಲ್ಲ ಧರ್ಮದೇವತೆಗಳು ಅಂತ ಅವ್ರು ಹೇಳ್ತಾರೆ. ಹೆಚ್ಚು ಕಮ್ಮಿ ಆದರೆ ಕೈಯಲ್ಲಿ ಎಣ್ಣೆ ಕಣ್ಣಿಗೆ ಹೋದಿತ್ತು, ಕಡಿಯೋ ಶಬ್ದ ಕೇಳಲಿಕ್ಕಿಲ್ಲ, ಬೀಳೋ ಶಬ್ದ ಕೇಳಿದ್ದು. ಇವತ್ತು ಎಳ್ಳಿನಷ್ಟಿದ್ದದ್ದು ಹೆಣ್ಮದಾದಿದ್ದನ್ನು ಕುಮುಳದಾದ ಕುರಿದು ಹೋಗುವ ಕಡೆ ಅಂತ ಹೇಳಿದೆ. ಈ ಮಾತುಗಳು ನನಗೆ ಈ ಎಲ್ಲ ಹಿಂಸೆಗಳಿಂದ ದೊಡ್ಡ ಹೆದರಿಕೆ ಹುಟ್ಟಿಸುವಂಥ ಮಾತುಗಳು. ಈ ಯಾರೋ ಏನೋ ಮಾತಾಡಿದ್ದು ಅಂತ ನಮಗೆ ಭಯ ಇಲ್ಲ, ಅದಕ್ಕಿಂತ ಭೀಕರವಾದ ಮಾತುಗಳನ್ನು ಧರ್ಮದೇವತೆಗಳು ಹೇಳ್ತಾರೆ. ಅವರು ಹೇಳ್ತಾರೆ ಏನಂತಂದರೆ, ನಿಮ್ಮ ತಿಳುವಳಿಕೆ ಇಲ್ಲದೆ ಆದ ತಪ್ಪಿದರೆ ನಾವು ಅದಕ್ಕೆ ಕ್ಷಮೆ ಕೊಡ್ತೇವೆ. ಹೆತ್ತ ತಾಯಿ ಬೇರೆ ಆದರೂ ಕೂಡ ಸಾಕಿದ ತಾಯಿ ಕುಟುಂಬದ ದೇವತೆಗಳು ಗರಿಕೆ ಹುಲ್ಲಲ್ಲಿ ಹಾಲು ಕೊಟ್ಟು ಸಾಕಿದ್ರು ಅಂತ ನಾವು ಕೀರ್ತಿ ಕೊಡ್ತೇವೆ ಅಂತ ಅವ್ರು ಹೇಳ್ತಾರೆ. ನನಗೆ ಆ ಮಾತಿನಲ್ಲಿ ಪೂರ್ತಿ ವಿಶ್ವಾಸ ಇದೆ. ಹಾಗಾಗಿ ನಮಗೆ ಏನಾದರೂ ತಪ್ಪು ಮಾಡಿದರೆ ಶಿಕ್ಷೆ ಕೊಡುವವರು ಸರ್ಕಾರವಲ್ಲ, ಈ ಮನುಷ್ಯರು ಅಲ್ಲ. ಎಲ್ಲ ಈಗೇನು ಇದಲ್ಲ, ಇದಕ್ಕಿಂತ ಹೆಚ್ಚು ಸ್ವಾಮಿ ಮುನ್ನಿದರೆ ಅವರು ಅದು ಭಾಳ ದೊಡ್ಡ ಆಪತ್ತು ಅಂತ ನಾನು ತಿಳ್ಕೊಂಡವನು. ಅದೇ ರೀತಿಯಲ್ಲಿ ಆಪತ್ತಿಗಿಂತ ಹೆಚ್ಚು ಅವ್ರು ಹೇಳ್ತಾರೆ, ಸಮಾಧಾನ ಮಾಡ್ತಾರೆ. ಆಮೇಲೆ ಹೆತ್ತ ತಾಯಿ ಬೇರೆ ಆದರೂ ಕೂಡ ಪೆದ್ದಿಯಪ್ಪೆ ಬೇಡ ಸಂಖ್ಯಪ್ಪ ಕುಟುಂಬಗಳು ಕದಿಕೇಡು ಪೇರು ಕುರಿತು ಸಂಕೋನಿಗೆ ಕೀರ್ತಿ ಕಟ್ಟಡ ಪೇರಗಡೆ ಅಂತ ಆ ಮಾತು ನಾನು ಗಂಭೀರವಾಗಿ ಸ್ವೀಕರಿಸಿದ್ದೇನೆ ಮತ್ತು ಗಂಭೀರವಾಗಿ ಇವತ್ತಿಗೂ ಸ್ವೀಕರಿಸ್ತಿದ್ದೇನೆ. ಈಗ 58 ವರ್ಷಗಳಿಂದ ನಾನು ಅಲ್ಲಿ ಅಣ್ಣಪೇಟದಲ್ಲಿ ನುಡಿಕಟ್ಟು ಕೇಳ್ತಾ ಇದ್ದೇನೆ. ಪ್ರತಿ ಸಲ ಕೇಳುವಾಗಲೂ ಹೊಸದಾಗಿ ಕೇಳ್ತದೆ, ಓಹ್ ಇದು ಹಳೆಯ ಮಾತು, ಹೋದ ಸಲ ಇದನ್ನೇ ಕೇಳಿದ್ದೆ ಅಂತ ನನಗೆ ಅನಿಸೋದೇ ಇಲ್ಲ. ಪ್ರತಿ ಬಾರಿ ಅದನ್ನು ಹೇಳುವಾಗ ಕೂಡ ಹೊಸ ಮಾತೆ, ಹೊಸ ನುಡಿಕಟ್ಟೆ, ಹೊಸ ರೀತಿಯಲ್ಲಿ ಅದು ಇರ್ತದೆ. ಹಾಗಾಗಿ ನಾನು ಹೇಳೋದಿದೆ, ನಿಮ್ಮೆಲ್ಲರಿಗೂ ಕೂಡ ನಿಮ್ಮ ದೈವಗಳು ನಿಮ್ಮನ್ನು ಈ ರೀತಿ ರಕ್ಷಣೆ ಮಾಡ್ತವೆ. ನಿಮ್ಮ ದೇವಸ್ಥಾನ ಹೇಗೆ ಇಲ್ಲಿ ಹಿಂದೂ ಧರ್ಮ ಹೇಗೆ ನಡೀತದೆ ಅಂತಂದರೆ, ಧರ್ಮದೇವತೆಗಳು ಆಯಾ ಕ್ಷೇತ್ರದಲ್ಲಿ ನಿಂತು ಆ ಧರ್ಮವನ್ನು ಕಾಪಾಡ್ತಾರೆ. ಧರ್ಮವನ್ನು ಕಾಪಾಡಲಿಕ್ಕೆ ನಾವೆಲ್ಲ ಮನುಷ್ಯರು, ನೀವೆಲ್ಲರೂ ಕೂಡ ನಿಮಿತ್ತ ಮಾತ್ರ, ಮಾಡುವವರೆಲ್ಲ ಅವರೇ, ಮಾಡಿಸುವ ನಮ್ಮ ಈ ಯಂತ್ರಗಳ ಮೂಲಕ ಮಾಡಿಸ್ತಾರೆ ಮತ್ತು ಇದರಿಂದ ಫಲವನ್ನು ಅವರು ಸಂತೋಷ ಪಡ್ತಾರೆ. ಹೀಗಾಗಿ ನಾನು ಮತ್ತೊಮ್ಮೆ ನಿಮ್ಮ ಎಲ್ಲರಿಗೂ ಕೂಡ ನೀವು ಇದು ತೋರಿದ ಈ ಅದಮ್ಯ ಪ್ರೀತಿಗೆ ನಾನು ಗೌರವವನ್ನು ಸಲ್ಲಿಸ್ತೇನೆ. ಇವತ್ತು ಎಲ್ಲ ಮಾತುಗಾರರು ಕೂಡ ಮಾತನ್ನು ಹೃದಯದಿಂದ ಆಡಿದ್ದಾರೆ, ಯಾರು ಕೂಡ ನಾಲಿಗೆ ಸುದ್ದಿಯಲ್ಲಿ ಆಡಲಿಲ್ಲ. ಇನ್ನೂ ಭಾಳ ಜನ ಇಲ್ಲಿ ಮಾತಾಡುವವರಿದ್ದಾರೆ, ಆದರೆ ಅವರಿಗೆ ಅವಕಾಶ ಕೊಡಲಿಕ್ಕಾಗಲಿಲ್ಲ. ಅವಕಾಶ ಈಗಲೇ ಭಾಳ ವಿಳಂಬ ಆಗಿದೆ. ಹಾಗಾಗಿ ಎಲ್ಲರಿಗೂ ಕೂಡ ನಾನು ಧನ್ಯವಾದವನ್ನು ಹೇಳಿ, ಅಲ್ಲವರೇ ನಿಮ್ಮ ಪ್ರಯತ್ನದಿಂದ ಈ ಕಾರ್ಯಕ್ರಮ ಆಗಿದೆ. ನೀವು ಭಾಳ ಆಸೆಪಟ್ಟು ಈ ಕಾರ್ಯಕ್ರಮ ಮಾಡಿದೆ. ಏನಂತಂದರೆ ಕ್ಷೇತ್ರಕ್ಕೆ ನಾವು ಮಾತ್ರ ಅಲ್ಲ, ನಮ್ಮ ಹಾಗೆ ಎಲ್ಲ ಕ್ಷೇತ್ರದವರು ಕೂಡ ಸಹಾಯಕ್ಕಿದ್ದಾರೆ ಅಂತ. ನಮ್ಮಲ್ಲಿ ಎಷ್ಟೋ ನಿಮ್ಮ ಕ್ಷೇತ್ರಗಳಿಗೆ ಸಹಾಯ ಹೋಗಿದ್ರು, ಎಲ್ರಿಗೂ ಹೋಗಿದೆ ಅಂತ ನಾವು ಹೇಳೋದಿಲ್ಲ. ಆದರೆ ತಿಂಗಳಿಗೆ ಒಂದು 130ರಿಂದ 140 ದೇವಸ್ಥಾನಗಳಿಗೆ ನೇರವಾಗಿ ಸಹಾಯ ಕೊಡ್ತೇವೆ. ಧರ್ಮೋತ್ಥಾನ ಟ್ರಸ್ಟ್ ಅಲ್ಲದೆ ನಾವು ಕೊಡ್ತೇವೆ. ಇದು ನಾನು ಹೇಳುವಂಥದ್ದು ಯಾಕೆ ಅಂದರೆ, ಈ ರೀತಿ ದಾನ ಧರ್ಮಗಳನ್ನು ಮಾಡುವಂಥ ಪ್ರಯತ್ನ ನಮ್ಮದು ನಿರಂತರವಾಗಿ ನಡೀತಲೇ ಇದೆ, ಇನ್ನು ಮುಂದೆಯೂ ನಡೀತದೆ. ಇದಕ್ಕೆಲ್ಲ ಸ್ವಾಮಿ ಅನುಗ್ರಹ ಇರಲಿ, ಸ್ವಾಮಿಯ ಪ್ರೇರಣೆ ಇರಲಿ, ಧರ್ಮದ ದೇವತೆಗಳ ಪ್ರೇರಣೆ ಇರಲಿ ಅಂತ ಆಶಿಸ್ತಾ, ಅಣ್ಣಪ್ಪನ ರಕ್ಷಣೆ ನಮಗೆ ಇದ್ದರೆ ಬೇರೆ ಯಾರ್ದು ರಕ್ಷಣೆ ಬೇಡ. ಯಾಕೆಂದರೆ ಎಲ್ಲರ ರಕ್ಷಣೆ ಅಣ್ಣಪ್ಪ ಇಲ್ಲಿ ಎಚ್ಚರಿಕೆಯಿಂದ ಮಾಡ್ತಾನೆ. ಈಗ ಕಳೆದ ಒಂದು 4 ತಿಂಗಳಿಂದ ನಡೆದ ಘಟನೆಗಳನ್ನು ನೋಡಿದರೆ ಅದು ಹೇಗೆ ಘಟನೆಗಳಾಗಿದೆ, ಹೇಗೆ ಸಂದರ್ಭೋಚಿತವಾಗಿ ಬದಲಾವಣೆ ಆಗಿದೆ ಅಂತ ಗಮನಿಸಿದರೆ ಅಣ್ಣಪ್ಪನ ಕಾರಬಾರ ಏನು, ಆತನ ಶಕ್ತಿ ಏನು, ಸ್ವಾಮಿ ಅನುಗ್ರಹ ಅಂದರೆ ಏನು ಅಂತ ನಿಮಗೆಲ್ಲ ಗೊತ್ತಾಗ. ಹಾಗೆ ನಿಮ್ಮ ಕ್ಷೇತ್ರ ಯಾವುದು ಸಣ್ಣದಲ್ಲ. ನಿಮಗೆ ಒಂದು ಮಾತು ಹೇಳ್ತಾರೆ, ಯಾರು ಕೂಡ ಧರ್ಮಸ್ಥಳ ಕ್ಷೇತ್ರ ದೊಡ್ಡದು, ತಿರುಪತಿ ಕ್ಷೇತ್ರ ದೊಡ್ಡದು, ಬಾಕಿ ನಮ್ಮದೆಲ್ಲ ಭಾಳ ಸಣ್ಣದು ಅಂತ ತಿಳ್ಕೊಬೇಡಿ. ಎಲ್ಲವೂ ಕೂಡ ದೊಡ್ಡ ಕ್ಷೇತ್ರಗಳೇ. ನಾವು ಈಗ ಅನೇಕ ಕ್ಷೇತ್ರಗಳಿಗೆ ಹೋಗಿ ನಾವು ಪೂಜೆ ಮಾಡಿದ್ದೇವೆ, ಪ್ರಾರ್ಥನೆ ಮಾಡಿದ್ದೇವೆ, ಎಲ್ಲರೂ ಕೂಡ ಪ್ರಾರ್ಥನೆ ಮಾಡಿಕೊಂಡಿದ್ದೀರಿ. ಹೀಗಾಗಿ ನಾವೆಲ್ಲರೂ ಕೂಡ ಸೇರಿ ಪ್ರಾರ್ಥನೆ ಮಾಡೋಣ. ನಮ್ಮ ಕ್ಷೇತ್ರಕ್ಕೆ ಬಂದಿರುವಂಥ ಎಲ್ಲ ಆಪತ್ತುಗಳು ದೂರ ಆಗಲಿ ಮತ್ತು ಆಳೋರಂಥ ಶಿಷ್ಯರು ನಮಗೆಲ್ಲ ಸಿಗಲಿ ಅಂತೇಳಿ ಆಶಿಸ್ತಾ, ಎಲ್ಲರಿಗೂ ಕೂಡ ಒಳ್ಳೆಯ ರೀತಿಯಿಂದ ಭವಿಷ್ಯ ಇರಲಿ. ನಿಮ್ಮ ಕ್ಷೇತ್ರಗಳ ಅಭಿವೃದ್ಧಿಗಾಗಿ ನೀವು ಶ್ರಮಿಸಿ, ಸ್ವಚ್ಛತೆಯನ್ನು ಕಾಪಾಡಿ ಮತ್ತು ಈಗಾಗಲೇ ನಾವು ಪ್ಲಾಸ್ಟಿಕ್ ಬ್ಯಾನ್ ಮಾಡಿದ್ದೇವೆ, ಪ್ಲಾಸ್ಟಿಕ್ಕನ್ನು ನಿಷೇಧಿಸಿ ಮತ್ತು ಎಲ್ಲ ರೀತಿಯಿಂದ ಕೂಡ ಕ್ಷೇತ್ರದ ಬೆಳವಣಿಗೆಗೆ ಬೇಕಾದಂಥ ಎಲ್ಲ ಕಾರ್ಯವನ್ನು ಮಾಡಿ ನಿಮ್ಮ ಕ್ಷೇತ್ರದ ಶಕ್ತಿಗಳು ನಿಮಗೆ ಬೆಂಬಲ ಕೊಡ್ತವೆ.
ಬೆಂಬಲದಿಂದ ನೀವೆಲ್ಲ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ ಎಲ್ಲರಿಗೂ ವಂದಿಸಿ ಎಲ್ಲರಿಗೂ ಸ್ವಾಮಿ ಅನುಗ್ರಹ, ಮಂಜುನಾಥ ಸ್ವಾಮಿ ಅನುಗ್ರಹ. ಧಾರ್ಮಿಕ ಕ್ಷೇತ್ರದ ಎಲ್ಲ ಮುಖಂಡರು ಮತ್ತು ಧರ್ಮ ಬಂಧುಗಳು ನಾವೆಲ್ಲ ಒಟ್ಟಿಗೆ ಸೇರಿದ್ದೇವೆ. ಈ ಸಭೆಯಲ್ಲಿ ಕೇವಲ ಮಾತು ಮಾತ್ರ ಆಗಬಾರದು, ನಾವೆಲ್ಲರೂ ಸೇರಿ ಒಂದು ನಿರ್ಣಯವನ್ನು ಮಾಡಿ ಅದನ್ನು ಸಂಬಂಧಪಟ್ಟವರಿಗೆ ಕಳಿಸಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಅಂತಹ ನಿರ್ಣಯವನ್ನು ಮಂಡನೆ ಮಾಡಬೇಕು ಅಂತ ಡಾಕ್ಟರ್ ಸುವೀರ್ ಜೈನ್ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಓಂ ಶ್ರೀ ಮಂಜುನಾಥಾಯ ನಮಃ. ಪರಮಪೂಜ್ಯ ಕಾವಂದರಿಗೆ ವಂದಿಸುತ್ತಾ, ವೇದಿಕೆಯಲ್ಲಿರುವ ಎಲ್ಲ ಆದರಣೀಯರೇ, ಮುಂಭಾಗದಲ್ಲಿರುವ ಸಮಸ್ತ ಸಹೃದಯಿ ಬಂಧುಗಳೇ, ಧಾರ್ಮಿಕ ಕ್ಷೇತ್ರಗಳ ಮುಖಂಡರ ಧರ್ಮ ಜಾಗೃತಿ ಸಮಾವೇಶ ಶ್ರೀ ಕ್ಷೇತ್ರ ಧರ್ಮಸ್ಥಳ ದಿನಾಂಕ 5/9/2025 ಕೈಗೊಂಡ ನಿರ್ಣಯ ಪತ್ರ. ಕರ್ನಾಟಕ ರಾಜ್ಯದ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಧರ್ಮಸ್ಥಳ ಗ್ರಾಮದ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ನಡೆದ ದಕ್ಷಿಣ ಕನ್ನಡ, ಉಡುಪಿ ಹಾಗೂ ಕಾಸರಗೋಡು ಜಿಲ್ಲೆಯ ಧಾರ್ಮಿಕ ಮುಖಂಡರ ಧರ್ಮ ಜಾಗೃತಿ ಸಮಾವೇಶದಲ್ಲಿ ತೆಗೆದುಕೊಂಡ ನಿರ್ಣಯಗಳು. ನಿರ್ಣಯ 1. ನಾಡಿನ ಪವಿತ್ರ ಶ್ರದ್ಧಾ ಕ್ಷೇತ್ರವಾದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮತ್ತು ಧರ್ಮಾಧಿಕಾರಿಗಳಾದ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ತೇಜೋವಧೆ ಮತ್ತು ನಿರಂತರ ಅಪಪ್ರಚಾರದ ವ್ಯವಸ್ಥಿತ ಷಡ್ಯಂತ್ರದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಶೇಷ ತನಿಖಾ ಸಂಸ್ಥೆ SITಯನ್ನು ರಚಿಸಿ ಪಾರದರ್ಶಕ ಮತ್ತು ನ್ಯಾಯಯುತ ತನಿಖೆಗೆ ಅನುಕೂಲ ಮಾಡಿಕೊಟ್ಟ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ಗೃಹ ಸಚಿವರಿಗೆ ಹಾಗೂ SIT ತಂಡದ ಎಲ್ಲ ನಿಷ್ಠಾವಂತ ಅಧಿಕಾರಿಗಳಿಗೆ ಧನ್ಯವಾದಗಳನ್ನು ಸಲ್ಲಿಸಲು ಈ ಸಭೆಯಲ್ಲಿ ನಿರ್ಣಯಿಸಲಾಯಿತು. ನಿರ್ಣಯ 2. ಹಿಂದೂ ಧಾರ್ಮಿಕ ಪುಣ್ಯಕ್ಷೇತ್ರವಾಗಿರುವ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮತ್ತು ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ವಿರುದ್ಧ ನಡೆಯುತ್ತಿರುವ ರಾಷ್ಟ್ರ ಮಟ್ಟಕ್ಕೂ ವ್ಯಾಪಿಸಿರುವ ಈ ವ್ಯವಸ್ಥಿತ ಷಡ್ಯಂತ್ರವನ್ನು ಮತ್ತು ಸಾಮಾಜಿಕ ಜಾಲತಾಣಗಳ ಹಾಗೂ ದೃಶ್ಯ ಮಾಧ್ಯಮದ ಮೂಲಕ ನಡೆಯುತ್ತಿರುವ ಸುಳ್ಳು ಪ್ರಚಾರವನ್ನು ಕಠಿಣವಾಗಿ ಖಂಡಿಸಿ ಇಂತಹ ಪ್ರಚಾರ ಮತ್ತು ಪ್ರಸಾರವನ್ನು ತಕ್ಷಣ ತಡೆಗಟ್ಟಿ ಇದನ್ನು ನಡೆಸುತ್ತಿರುವ ವ್ಯಕ್ತಿಗಳ, ಸಂಘ ಸಂಸ್ಥೆಗಳ ಹಾಗೂ ಸುಳ್ಳು ಸುದ್ದಿಯನ್ನು ಪ್ರಸಾರ ಮಾಡುತ್ತಿರುವ ವಾಹಿನಿಗಳ ವಿರುದ್ಧ ಸರ್ಕಾರ ಕಾನೂನಾತ್ಮಕ, ನಿರ್ದಾಕ್ಷಿಣ್ಯ, ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು ಎಂದು ಆಗ್ರಹಿಸುವ ನಿರ್ಣಯವನ್ನು ಈ ಸಭೆಯಲ್ಲಿ ಕೈಗೊಳ್ಳಲಾಗಿದೆ. ನಿರ್ಣಯ 3. ರಾಜ್ಯದ ಇತರೆ ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳ ವಿರುದ್ಧ ಮತ್ತು ಧಾರ್ಮಿಕ ನಂಬಿಕೆಗಳಿಗೆ ಘಾಸಿ ಮಾಡುವ ಹೇಳಿಕೆಯನ್ನು ನೀಡಿ ಸಮಾಜದ ಶಾಂತಿ ಸುವ್ಯವಸ್ಥೆಗೆ ಭಂಗ ತರುವ ವ್ಯಕ್ತಿಗಳ ವಿರುದ್ಧ ಮತ್ತು ಅವರ ಹಿಂದೆ ನಿಂತು ಅವರಿಗೆ ಸಹಕಾರ ನೀಡುತ್ತಿರುವ ಸಂಘ ಸಂಸ್ಥೆಗಳ ವಿರುದ್ಧ ಸರ್ಕಾರ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳುವಂತೆ ಈ ಸಭೆಯ ಮೂಲಕ ಒತ್ತಾಯಿಸುತ್ತಿದ್ದೇವೆ. ನಿರ್ಣಯ 4. ಸನಾತನ ಹಿಂದೂ ಧರ್ಮದ ಶ್ರದ್ಧಾ ಕೇಂದ್ರಗಳ ವಿರುದ್ಧ, ಧಾರ್ಮಿಕ ನಂಬಿಕೆಗಳ ವಿರುದ್ಧ ಮತ್ತು ಧಾರ್ಮಿಕ ಮುಖಂಡರ ವಿರುದ್ಧ ಇಂತಹ ವ್ಯವಸ್ಥಿತ ಷಡ್ಯಂತ್ರಗಳು ಮುಂದಿನ ದಿನಗಳಲ್ಲಿ ನಡೆದರೆ ಸಮಾಜದ ಧಾರ್ಮಿಕ ಮುಖಂಡರ ಮುಂದಾಳತ್ವದಲ್ಲಿ ಸಂಘಟಿತರಾಗಿ ಸಮರ್ಥ ಯೋಜನೆಯನ್ನು ರೂಪಿಸಿ ಅದರ ವಿರುದ್ಧ ಹೋರಾಡಲಾಗುವುದು ಎಂದು ನಿರ್ಣಯಿಸಲಾಗಿದೆ. ನಿರ್ಣಯ 5. ಹಿಂದೂ ಧಾರ್ಮಿಕ ಕ್ಷೇತ್ರಗಳನ್ನು ಗುರಿಯಾಗಿಸಿಕೊಂಡು ಪ್ರಸ್ತುತ ನಡೆಯುತ್ತಿರುವ ಷಡ್ಯಂತ್ರಗಳ ಹಿಂದೆ ವ್ಯವಸ್ಥಿತ ಪಿತೂರಿ ಇರುವುದು ಬಯಲಾಗಿದ್ದು, ರಾಷ್ಟ್ರ ಮಟ್ಟದಲ್ಲಿ ಇಂತಹ ಸಂಚುಗಳು ನಡೆಯುತ್ತಿರುವುದರಿಂದ ಸಂಘಟನಾ ದೃಷ್ಟಿಯಿಂದ ಧರ್ಮ ಸಂರಕ್ಷಣಾ ಸಮಿತಿಯನ್ನು ಇನ್ನಷ್ಟು ಬಲಪಡಿಸಿ ರಾಜ್ಯ ಮಟ್ಟಕ್ಕೆ ವಿಸ್ತರಿಸಿ ವರ್ಷಕ್ಕೆ 1 ಬಾರಿ ಈ ರೀತಿಯ ಸಮಾವೇಶವನ್ನು ಆಯೋಜಿಸಿ ಸೂಕ್ತ ಕಾರ್ಯಯೋಜನೆಗಳನ್ನು ರೂಪಿಸಲು ಈ ಸಭೆಯಲ್ಲಿ ನಿರ್ಣಯಿಸಲಾಗಿದೆ. ನಿರ್ಣಯ 6. ಇಂದು ಅಪಪ್ರಚಾರದ ಮೂಲಕ ಧರ್ಮಸ್ಥಳ ಮತ್ತು ಧರ್ಮಾಧಿಕಾರಿಗಳನ್ನು ದಮನಿಸಲು ಮತ್ತು ಸಾಮಾಜಿಕ ಸ್ವಾಸ್ಥ್ಯವನ್ನು ಕೆಡಿಸಲು ರಾಕ್ಷಸಿ ಪ್ರವೃತ್ತಿಯವರು ಸಂಚು ಮಾಡಿದ್ದಾರೆ, ಮಾಡುತ್ತಿದ್ದಾರೆ, ಮುಂದೆಯೂ ಮಾಡುವವರಿದ್ದಾರೆ. ಇಂತಹ ಕಠಿಣ ಸಮಯದಲ್ಲಿ ನಾವೆಲ್ಲರೂ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮತ್ತು ಧರ್ಮಾಧಿಕಾರಿಗಳಾದ ರಾಜಶ್ರೀ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರೊಂದಿಗೆ ದೃಢವಾಗಿ ನಿಂತು ಧರ್ಮ ಸಂರಕ್ಷಣೆಯನ್ನು ಮಾಡಲು ಕಟಿಬದ್ಧರಾಗಿದ್ದೇವೆ ಎಂದು ತ್ರಿಕರಣಪೂರ್ವಕವಾಗಿ ತೀರ್ಮಾನಿಸಿದ್ದೇವೆ. ಧನ್ಯವಾದಗಳೊಂದಿಗೆ ಧರ್ಮ ಸಂರಕ್ಷಣಾ ಸಮಿತಿ ಪ್ರತಿಗಳು
ಶ್ರೀ ಸಿದ್ದರಾಮಯ್ಯನವರು ಗೌರವಾನ್ವಿತ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ, ಶ್ರೀ DK ಶಿವಕುಮಾರ್ ಗೌರವಾನ್ವಿತ ಉಪಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ, ಶ್ರೀ G ಪರಮೇಶ್ವರ್ ಗೌರವಾನ್ವಿತ ಗೃಹ ಮಂತ್ರಿಗಳು ಕರ್ನಾಟಕ ಸರ್ಕಾರ, ಶ್ರೀ ದರ್ಶನ್ HV ಜಿಲ್ಲಾಧಿಕಾರಿ ದಕ್ಷಿಣ ಕನ್ನಡ ಜಿಲ್ಲೆ. ಈ ಮೇಲಿನ ನಿರ್ಣಯವನ್ನು ನೀವೆಲ್ಲ ಗಟ್ಟಿ ಚಪ್ಪಾಳೆಯ ಮೂಲಕ ಅಂಗೀಕರಿಸಬೇಕೆಂದು ವಿನಂತಿಸುತ್ತೇನೆ. ನಿರ್ಣಯ ಅಂಗೀಕಾರವಾಗಿದೆ ಎಂದು ಭಾವಿಸುತ್ತೇವೆ. ನಿರ್ಣಯ ಅಂಗೀಕಾರವಾಗಿದೆ. ಜೈ ಬೋಲೋ ಮಂಜುನಾಥ ಸ್ವಾಮಿ ಕಿ. ಧನ್ಯವಾದಗಳು. ಕಾರ್ಯಕ್ರಮದ ಕೊನೆಯಲ್ಲಿ ಧನ್ಯವಾದ ಸಮರ್ಪಣೆ. ಇವತ್ತಿನ ಈ ಧರ್ಮ ಜಾಗೃತಿ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿ ನಮಗೆ ಆಶೀರ್ವದಿಸಿ ಮಾರ್ಗದರ್ಶನವನ್ನು ನೀಡ್ತಾ ಇರುವಂತಹ ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರಿಗೂ, ಶ್ರೀ ಡಿ ಹರ್ಷೇಂದ್ರ ಕುಮಾರ್ ಅವರಿಗೂ, ಅವರ ಕುಟುಂಬದ ಎಲ್ಲ ಸದಸ್ಯರಿಗೂ ಕೂಡ ಕೃತಜ್ಞತೆಯನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ. ಕರ್ನಾಟಕ ದತ್ತಿ ಇಲಾಖೆ ಅಡಿಯಲ್ಲಿ ಬರುವ ಧಾರ್ಮಿಕ ಪರಿಷತ್ತಿನ ರಾಜ್ಯ ಮತ್ತು ಜಿಲ್ಲಾ ಸದಸ್ಯರು ಈ ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಅವರಿಗೂ ಕೂಡ ತುಂಬ ಹೃದಯದ ಕೃತಜ್ಞತೆಯನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ನಮಗೆ ಬೆನ್ನೆಲುಬಾಗಿ ನಿಂತು ಮಾರ್ಗದರ್ಶನ ನೀಡ್ತಾ ಇರುವಂತಹ ಡಾಕ್ಟರ್ ಎಂ ಮೋಹನ್ ಆಳ್ವ ಅವರಿಗೆ ವಿಶೇಷವಾದ ಕೃತಜ್ಞತೆಯನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಎಲ್ಲ ಕಡೆಗಳಿಂದ ಬಂದಂತಹ ಧಾರ್ಮಿಕ ಮತ್ತು ದತ್ತಿ ಇಲಾಖೆಯ ಮತ್ತು ಅದರ ತದಿತರ ದೇವಸ್ಥಾನಗಳ ಆಡಳಿತ ಮುಕ್ತೇಸರರು ಮತ್ತು ಎಲ್ಲ ಸದಸ್ಯರು ಬಂದಿದ್ದಾರೆ. ಅವರೊಬ್ಬೊಬ್ಬರನ್ನು ಕೂಡ ವಿಶೇಷವಾಗಿ ಗುರುತಿಸಿ ಪ್ರತಿಯೊಬ್ಬರಿಗೂ ಕೂಡ ಅನಂತ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮ ಸಂಘಟನೆಯಲ್ಲಿ ನಮ್ಮ ಶಶಿಧರ್ ಶೆಟ್ಟಿ ಬರೋಡ ಅವರು ಹಾಗೂ ಕ್ಷೇತ್ರದ ಎಲ್ಲ ವಿಭಾಗಗಳ ಮುಖ್ಯಸ್ಥರು, ಸ್ಥಳೀಯ ಎಲ್ಲ ಮುಖಂಡರು, ಉಜಿರೆ ಮತ್ತು ಧರ್ಮಸ್ಥಳದ ಪ್ರತಿ ತಾಲೂಕಿನ ಧಾರ್ಮಿಕ ಮುಖಂಡರು, ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಇವರೆಲ್ಲರೂ ಕೂಡ ಸಹಕಾರ ನೀಡಿದ್ದಾರೆ. ಪ್ರತಿಯೊಬ್ಬರನ್ನು ವ್ಯಕ್ತಿಶಃ ಗುರುತಿಸದೆ ಎಲ್ಲರಿಗೂ ಕೂಡ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಸ್ವಾಮೀಜಿಯವರು ಈ ಕಾರ್ಯಕ್ರಮವನ್ನು ಸಾಕ್ಷೀಕರಿಸಿ ನಮಗೆ ಅನುಗ್ರಹವನ್ನು ನೀಡಿದ್ದಾರೆ. ಅವರಿಗೂ ಕೂಡ ವಿಶೇಷವಾದ ಕೃತಜ್ಞತೆಯನ್ನು ನೀಡ್ತಾ ಇದ್ದೇವೆ. ಮೀಡಿಯಾದವರು ಈ ಎಲ್ಲ ಕಾರ್ಯಕ್ರಮಗಳ ಪ್ರಸಾರವನ್ನು ಮಾಡ್ತಾ ಇದ್ದಾರೆ. ಎಲ್ಲ ಮೀಡಿಯಾ ಬಂಧುಗಳಿಗೆ ತುಂಬ ಹೃದಯದ ಕೃತಜ್ಞತೆಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ. ಎಲ್ಲರಿಗೂ ಕೂಡ ಉಪಹಾರದ ವ್ಯವಸ್ಥೆಯನ್ನು ಮಾಡಿದ್ದೇವೆ. ದಯವಿಟ್ಟು ಎಲ್ಲರೂ ಉಪಹಾರವನ್ನು ಸ್ವೀಕರಿಸಬೇಕು ಎಂಬುದಾಗಿ ತಮ್ಮಲ್ಲೆಲ್ಲ ವಿನಂತಿಯನ್ನು ಮಾಡ್ತಾ, ಮತ್ತೊಮ್ಮೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂತಹ ಪ್ರತಿಯೊಬ್ಬರನ್ನು ಕೂಡ ನಾವು ಕೃತಜ್ಞತೆಯಿಂದ ನೆನಪು ಮಾಡಿಕೊಂಡು ಪ್ರತಿಯೊಬ್ಬರಿಗೂ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ.